ವೇದಿಕೆಯಲ್ಲಿರುವ ಆಸನಗಳನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೆಯೇ ನಮ್ಮನ್ನು ಪ್ರಾರ್ಥನೆಯ ಮೂಲಕ ಈ ಸಭೆಗೆ ಸ್ವಾಗತಿಸುವವರು ಉಸ್ತಾದ್ ಒಳವೂರ್ ಮೊಹಮ್ಮದ್ ಸಹದಿ, ಪ್ರಾಂಶುಪಾಲರು, ಇನ್ಸ್ಟಿಟ್ಯೂಟ್ ಆಫ್ ಥಿಯಾಲಜಿ, ಮರ್ಕಜುಲ್ ಹುದಾ ಕುಮ್ರಾ ಅವರನ್ನು ಸಹ ಸ್ವಾಗತಿಸ್ತಾ ಇದ್ದೇನೆ. ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅರ್ರಹ್ಮಾನಿರ್ ರಹೀಮ್ ಮಾಲಿಕಿ ಯೌಮಿದ್ದೀನ್. ಇಯ್ಯಾಕ ನಅ್ಬುದು ವ ಇಯ್ಯಾಕ ನಸ್ತഈನ್. ಇಹ್ದಿನಸ್ ಸಿರಾತಲ್ ಮುಸ್ತಖೀಮ್ ಸಿರಾತಲ್ ಲಝೀನ ಅನ್ಅಮ್ತ ಅಲೈಹಿಮ್ ಗೈರಿಲ್ ಮಗ್ದೂಬಿ ಅಲೈಹಿಮ್ ವಲದ್ದಾಲ್ಲೀನ್. ಆಮೀನ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق ومن شر غاسق إذا وقب ومن شر النفاثات بالعقد من شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين الذي أنعم علينا وهدانا إلى دين الإسلام. اللهم صل وسلم وبارك على رسولك سيدنا محمد وعلى آل سيدنا محمد. اللهم وصل مثل ثواب ما قرأناه إلى حضرة نبينا وشفيعنا المصطفى محمد صلى الله عليه وسلم وإلى حضرة جميع الأنبياء والمرسلين وإلى حضرة أصحاب البدريين والوحديين سائر الصحابة والقرابة كلهم أجمعين. اللهم زد لهم شرفا على شرفهم وفضلا على فضلهم وارفع درجاتهم بالمهديين يا رب العالمين. وإلى حضرات من ماتوا فينا موت المسلمين. اللهم اغفر لنا واغفر لهم وارحمنا وارحمهم واعف عنا وعنهم يا رب العالمين. ربنا آتنا من لدنك رحمة وهيئ لنا من أمرنا رشدا. اللهم بلغنا إلى خير مقاصدنا وتب علينا إنك أنت التواب الرحيم. ربنا تمم أمورنا بالخير والسعادة آمين برحمتك يا أرحم الراحمين. صلى الله وسلم على خير سيدنا محمد وآله وصحبه أجمعين والحمد لله رب العالمين. ಈ ಕಾರ್ಯಕ್ರಮವು ಯಶಸ್ವಿಯಾಗಲೆಂದು ಹಾರೈಸಿದ ಉಸ್ತಾದ್ ಒಳವರ್ ಮೊಹಮ್ಮದ್ ಸಹದಿ, ಪ್ರಾಂಶುಪಾಲರು, ಇನ್ಸ್ಟಿಟ್ಯೂಟ್ ಆಫ್ ಥಿಯಾಲಜಿ, ಮರ್ಕಜುಲ್ ಹುದಾ ಕುಮ್ರಾ ಇವರಿಗೆ ಧನ್ಯವಾದಗಳು. ಜ್ಞಾನವೇ ದೇವರು, ವಿದ್ಯೆಯೇ ಬದುಕು. ಎಲ್ಲರಿಗೂ ನಮಸ್ಕಾರ. ಹೊಸ ಶೈಕ್ಷಣಿಕ ವರ್ಷವು ನಮ್ಮೆದುರು ಮೈದೆಳೆದು ನಿಂತಿದೆ. ಕಲಿಕೆಯ ಈ ಪಯಣಕ್ಕೆ ಹೆಜ್ಜೆ ಇಡುತ್ತಿರುವ ಎಲ್ಲ ಮಕ್ಕಳಿಗೆ, ಪೋಷಕರಿಗೆ ಹಾಗೂ ನಮ್ಮೆಲ್ಲ ಗೌರವಾನ್ವಿತ ಶಿಕ್ಷಕ ವರ್ಗದವರಿಗೆ, ಆಡಳಿತ ಮಂಡಳಿಯವರಿಗೆ ಎಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ. ನೀವೆಲ್ಲರೂ ನಮ್ಮ ಈ ಮರ್ಕಜುಲ್ ಹುದಾ ಈ ಒಂದು ಕ್ಯಾಂಪಸನ್ನು ಆಯ್ಕೆ ಮಾಡಿದ್ದೀರಿ. ಇವತ್ತು ನಮ್ಮ ಜೊತೆಗೆ ಬೆರೆತಿದ್ದೀರಿ. ನಮ್ಮೆಲ್ಲ ಅತಿಥಿಗಳನ್ನು ಸ್ವಾಗತಿಸಲಿಕ್ಕೆ ಬರ್ತಾ ಇರೋದು ನಮ್ಮ ಪ್ರೀತಿಯ ಪ್ರಾಂಶುಪಾಲರಾದಂತಹ ಸಂಧ್ಯಾ ಮೇಡಮ್ ಇವರನ್ನು. ಎಲ್ಲರೂ ಪ್ರೀತಿಪೂರ್ವಕವಾಗಿ ಅವರನ್ನು ಸ್ವಾಗತಿಸೋಣ. ಓವರ್ ಟು ಯು ಮೇಡಮ್. ಎಲ್ಲರಿಗೂ ಶುಭೋದಯ. ಎಜುಕೇಷನ್ ಈಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದ ವರ್ಲ್ಡ್, ಸೆಡ್ ಬೈ ನೆಲ್ಸನ್ ಮಂಡೇಲಾ. ಶಿಕ್ಷಣವೆಂದರೆ ಜೀವನವನ್ನು ರೂಪಿಸುವ ಶಕ್ತಿಯುತ ಸಾಧನ ಅಂತ ಹೇಳಿ ಅವರು ಹೇಳಿದ್ದಾರೆ. ಆದರೆ ಮಕ್ಕಳ ಭವಿಷ್ಯವನ್ನು ರೂಪಿಸುವುದು ಕೇವಲ ಶಿಕ್ಷಣವಲ್ಲ, ಶಿಕ್ಷಣದೊಂದಿಗೆ ಬೆರೆತ ಮೌಲ್ಯಗಳು ಕೂಡ. ಎಜುಕೇಷನ್ ಈಸ್ ನಾಟ್ ದ ಫಿಲ್ಲಿಂಗ್ ಆಫ್ ಎ ಬಕೆಟ್ ಬಟ್ ದ ಲೈಟಿಂಗ್ ಆಫ್ ಎ ಫೈರ್ ಅಂತ ಹೇಳಿ WB Yeats ಅವರು ಹೇಳಿದ್ದಾರೆ. 2026-27ನೇ ಸಾಲಿಗೆ ನಮ್ಮ ಕಾಲೇಜಿನ ಕುಟುಂಬಕ್ಕೆ ಸೇರುತ್ತಿರುವ ಪ್ರತಿಯೊಬ್ಬ ವಿದ್ಯಾರ್ಥಿನಿಗೂ ಹಾಗೂ ನಮ್ಮ ಮೇಲೆ ವಿಶ್ವಾಸವನ್ನಿಟ್ಟು ತಮ್ಮ ಮಕ್ಕಳನ್ನು ಇಲ್ಲಿ ದಾಖಲಿಸುವ ಪ್ರತಿಯೊಬ್ಬ ಪೋಷಕರಿಗೆ, ದಾಖಲಿಸಿರುವಂಥ ಪ್ರತಿಯೊಬ್ಬ ಪೋಷಕರಿಗೂ ಮೊದಲಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕನಸು ಕಾಣುವುದು ಆರಂಭ ಮಾತ್ರ. ಆ ಕನಸನ್ನು ಸಾಧಿಸಲು ಪರಿಶ್ರಮಿಸುವುದೇ ಯಶಸ್ಸಿನ ನಿಜವಾದ ದಾರಿ. ವಿದ್ಯಾರ್ಥಿಗಳೇ, ಇಂದು ನಿಮ್ಮ ಜೀವನದ ಹೊಸ ಅಧ್ಯಾಯದ ಆರಂಭದ ದಿನವಾಗಿದೆ.
ಶಾಲಾ ಜೀವನದಿಂದ ಪದವಿ ಪೂರ್ವ ಶಿಕ್ಷಣದತ್ತ ಹೆಜ್ಜೆ ಇಡುತ್ತಿರುವ ನಿಮಗೆ ಇದು ಕೇವಲ ಒಂದು ಹೊಸ ತರಗತಿಯ ಆರಂಭವಲ್ಲ, ನಿಮ್ಮ ಕನಸುಗಳಿಗೆ ಹೊಸ ದಿಕ್ಕು ನೀಡುವ ಮಹತ್ವದ ಘಟ್ಟವಾಗಿದೆ. ನೀವು ಇಂದು ಹೊಸ ಕನಸುಗಳು, ನಿರೀಕ್ಷೆಗಳು ಮತ್ತು ಹೊಸ ಗುರಿಗಳೊಂದಿಗೆ ಈ ಕಾಲೇಜಿನ ದ್ವಾರವನ್ನು ಪ್ರವೇಶಿಸಿದ್ದೀರಿ. ನಿಮ್ಮ ಯಶಸ್ಸಿಗೆ ಬೆನ್ನೆಲುಬಾಗಿ ನಿಂತಿರುವ ಆತ್ಮೀಯ ಪೋಷಕರೇ, ಮಹತ್ತರವಾದ ಜವಾಬ್ದಾರಿಯನ್ನು ನಮಗೆ ವಹಿಸಿಕೊಟ್ಟಿದ್ದೀರಿ. ಈ ಹೊಸ ಪಯಣದಲ್ಲಿ ನಮ್ಮ ಸಂಸ್ಥೆಗೆ ಆಗಮಿಸಿರುವ ಎಲ್ಲ ವಿದ್ಯಾರ್ಥಿನಿಯರಿಗೆ ಹಾಗೂ ಪೋಷಕ ಬಂಧುಗಳೆಲ್ಲರಿಗೂ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಇನ್ನು ವೇದಿಕೆಯ ಮೇಲೆ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಎದುರುಗೊಳ್ಳಲು ತಯಾರಾಗಿರುವಂಥ ನಮ್ಮ ಆಡಳಿತ ಮಂಡಳಿಯ ಚೇರ್ಮನ್ ಅರಿಯಡ್ಕ ಅಬ್ದುಲ್ ರಹಮಾನ್ ಹಾಜಿ ಸರ್, ಕಾರ್ಯಾಧ್ಯಕ್ಷರಾದ ಡಾಕ್ಟರ್ MSM ಅಬ್ದುಲ್ ರಶೀದ್ ಝೈನಿ ಸರ್, MHK ಸೌದಿ ನ್ಯಾಷನಲ್ ಕಮಿಟಿ ಆರ್ಗನೈಸರ್ ಆದಂಥ ರಶೀದ್ ಸಕಾಫಿ ಮಿತ್ತೂರ್, ಸದಸ್ಯರಾದಂತಹ ಅನ್ವರ್ ಸರ್ ಗೂಡಿನ ಬಳಿ, ಸಂಶುದ್ದೀನ್ ಸರ್ ಬೈರಿಕಟ್ಟೆ, ಕಾರ್ಯದರ್ಶಿಯವರಾದಂತಹ ರಶೀದ್ ಸಂಪ್ಯರವರು ಹಾಗೂ ನಮ್ಮ ಪದವಿ ವಿಭಾಗದ ಪ್ರಾಂಶುಪಾಲರಾದಂಥ ಮೊಹಮ್ಮದ್ ಮನ್ಸೂರ್ ಸರ್ ಇವರೆಲ್ಲರನ್ನು ಒಂದೇ ಮಾತಿನಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಂಥ ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಥಿಯಾಲಜಿಯ ಪ್ರಾಂಶುಪಾಲರಾದ ಉಸ್ತಾದ್ ಒಳವರು ಮೊಹಮ್ಮದ್ ಸಹದಿಯವರಿಗೆ ಆತ್ಮೀಯವಾದ ಸ್ವಾಗತ ಸರ್. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆನಬೇಕು ಎನ್ನುವ ವಚನದ ಸಾಲುಗಳನ್ನು ನಾವು ಓದಿದ್ದೇವೆ, ಕೇಳಿದ್ದೇವೆ. ಅಂತೆಯೇ ಮಾತಿನಲ್ಲಿ ಮಂಟಪ ಕಟ್ಟುವ, ಆ ಮಂಟಪಕ್ಕೊಂದು ಆಕಾರ ನೀಡಿ ನಿಮ್ಮ ಕನಸುಗಳನ್ನು ಅಲ್ಲಿ ಸ್ಥಾಪಿಸಿ ಪೂಜಿಸಿ ಸಾಕಾರಗೊಳಿಸುವತ್ತ ನಿಮ್ಮೆಲ್ಲರನ್ನು ಪ್ರೋತ್ಸಾಹಿಸಲು ನಮ್ಮ ಜೊತೆಗಿದ್ದಾರೆ ಮಾತಿನ ಸರದಾರ ಸರ್ ರಫೀಕ್ ಮಾಸ್ಟರ್ ಇವರು. ಅವರ ಪರಿಣಾಮಕಾರಿ ನುಡಿಗಳನ್ನು ನೀವು ಕೇಳಲಿದ್ದೀರಿ. ಅವರನ್ನು ಈ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಇನ್ನು ಈ ವೇದಿಕೆಯಲ್ಲಿ ಇಂದು ಸನ್ಮಾನಗೊಳ್ಳಲಿರುವಂಥ ನಮ್ಮ ಕಾಲೇಜಿನ ಹೆಸರನ್ನು ರಾಜ್ಯ ಮಟ್ಟದಲ್ಲಿ ಬೆಳಗಿಸಿದಂತಹ ವಿದ್ಯಾರ್ಥಿನಿಯರಿದ್ದಾರೆ. ಕಾಲೇಜಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ಪ್ರತಿ ವಿಭಾಗದ ವಿದ್ಯಾರ್ಥಿನಿಯರಿದ್ದಾರೆ. ಅವರೆಲ್ಲರೂ ಈ ವೇದಿಕೆಯಲ್ಲಿ ಸನ್ಮಾನಗೊಳ್ಳಲಿದ್ದಾರೆ. ಈ ವೇದಿಕೆಗೆ ಆ ಮಕ್ಕಳಿಗೆ ಹಾಗೂ ಅವರ ಪೋಷಕ ಬಂಧುಗಳಿಗೆ ಆತ್ಮೀಯವಾದ ಸ್ವಾಗತ. ದೇಶಭಕ್ತಿ ಗೀತೆಯ ಮೂಲಕ ನಮ್ಮೆಲ್ಲರಲ್ಲಿ ಇದ್ದಂತಹ ದೇಶಭಕ್ತಿಯನ್ನು ಇನ್ನೂ ಸ್ವಲ್ಪ ಹೆಚ್ಚೇ ಎನ್ನುವಂತೆ ಪ್ರೇರೇಪಿಸಿದಂಥ ನಮ್ಮ ವಿದ್ಯಾರ್ಥಿನಿ ಫಾತಿಮತ್ ಸಾಹಿಲಾ, ಇವಳಿಗೆ ಕೂಡ ಆತ್ಮೀಯವಾದ ಸ್ವಾಗತಗಳು. ಇನ್ನು ಪ್ರಸ್ತುತ ವರ್ಷದಲ್ಲಿ ದ್ವಿತೀಯ PUC ವಿಭಾಗದಲ್ಲಿ ಓದುತ್ತಾ ಇರುವಂಥ ನಮ್ಮ ವಿದ್ಯಾರ್ಥಿನಿಯರು ಹೊಸ ವಿದ್ಯಾರ್ಥಿನಿಯರಿಗೆ ದಾರಿ ದೀಪವಾಗಲಿಕ್ಕಿದ್ದಾರೆ. ಹೇಗಿರಬೇಕು ಕಾಲೇಜಲ್ಲಿ, ಯಾವ ರೀತಿ ನಿಮ್ಮ ಶಿಸ್ತನ್ನು ಬೆಳಗಿಸಬೇಕು ಅಂತ ಹೇಳುವಂಥದ್ದನ್ನು ಅವರು ಪ್ರಸ್ತುತ ಅಳವಡಿಸಿಕೊಂಡು ನಮ್ಮ ಜೊತೆಗಿದ್ದಾರೆ ಎಂದು ತೋರಿಸಿಕೊಡ್ಲಿಕ್ಕಿರುವಂಥ ಎಲ್ಲ ಪ್ರಸ್ತುತ ಓದ್ತಾ ಇರುವಂಥ ವಿದ್ಯಾರ್ಥಿನಿಯರಿಗೆ ಆತ್ಮೀಯವಾದ ಸ್ವಾಗತ. ಆ್ಯಂಡ್ ಇದರ ಜೊತೆಗೆ ನಿಮ್ಮೆಲ್ಲ ಶ್ರಮದ ಹಿಂದೆ ಅತಿಯಾಗಿ ನಮ್ಮ ಮಕ್ಕಳೆನ್ನುವ ಭಾವದಲ್ಲಿ ದುಡಿತಾ ಇರುವಂಥ ನಮ್ಮ ಸಹೋದ್ಯೋಗಿ ಸ್ನೇಹಿತೆಯರು. ನಮ್ಮದೊಂದು ಪದವಿ ಪೂರ್ವ ವಿಭಾಗದಲ್ಲಿ ನಾವು 2005ರಿಂದ ಪ್ರಾರಂಭಗೊಂಡು ಬಂದಿದ್ದೇವೆ. ನನ್ನದು ಇಲ್ಲಿ 23ನೇ ವರ್ಷದ ಸೇವೆ ಇದು. ಉಳಿದಂತೆ ನನ್ನ ಹಿಂದಿನಿಂದ ಬಂದಂಥ ಉಪ ಪ್ರಾಂಶುಪಾಲರಾದಂತಹ ಪ್ರತಿಭಾ ಮೇಡಮ್ ಇವರಿದ್ದಾರೆ. ಮೇಡಮ್ ಅವರೇ, ಒಂದು ಸರಿ ನೀವು ನಿಮ್ಮನ್ನು ಹೇಳುವಾಗ ನೀವು ಒಮ್ಮೆ ಎದ್ದು ನಿಲ್ಲಬೇಕು. ನಿಮ್ಮನ್ನು ಸ್ವಾಗತಿಸುವಾಗ ಪ್ರತಿಭಾ ಮೇಡಮ್ ಇವರು ಪೊಲಿಟಿಕಲ್ ಸೈನ್ಸ್ ಬೋಧಿಸ್ತಾ ಇದ್ದಾರೆ. ಇನ್ನು ಆ ನಂತರ ಶ್ರೀಮತಿ ದೇವಿಕಾ ಶೆಣೈ ಇವರು ಕಾಮರ್ಸ್ ವಿಭಾಗದಲ್ಲಿ ಬಿಸ್ನೆಸ್ ಸ್ಟಡೀಸ್ ಮತ್ತು ಅಕೌಂಟೆನ್ಸಿಯನ್ನು ಬೋಧಿಸ್ತಾ ಇದ್ದಾರೆ. ಹಿಸ್ಟ್ರಿಯನ್ನು ಬೋಧಿಸುವಂಥ ಶ್ರೀಮತಿ ಸೌಮ್ಯ MR ಇವರಿದ್ದಾರೆ. ಕನ್ನಡವನ್ನು ಬೋಧಿಸುವಂತಹ ಶ್ರೀಮತಿ ಕಮಲಾ ಇದ್ದಾರೆ. ಇಂಗ್ಲೀಷನ್ನು ಬೋಧಿಸಲಿಕ್ಕೆ ಕುಮಾರಿ ಪ್ರತೀಕ್ಷಾ ಸೌಗಂಧ್ ಇವರಿದ್ದಾರೆ ನಮ್ಮೊಟ್ಟಿಗೆ. ಇವರು ಭಾಷಾಭ್ಯಾಸವನ್ನು ಕಲಿಸುವಂಥವರಾದರೆ, ಇನ್ನು ಹಿಸ್ಟ್ರಿ ಮತ್ತು ಎಕನಾಮಿಕ್ಸ್ ಮೇಡಮ್ ಇವತ್ತು ನಮ್ಮ ಜೊತೆಗೆ ಇಲ್ಲ, ಡೆಲಿವರಿ ಲೀವಲ್ಲಿದ್ದಾರೆ. ಕಾಮರ್ಸ್ ವಿಭಾಗದಲ್ಲಿ ದೇವಿಕಾ ಶೆಣೈ ಮತ್ತು ನಾನು ಇದ್ದೇವೆ ಟೀಚ್ ಮಾಡಲಿಕ್ಕೆ. ಕಲಾ ವಿಭಾಗದಲ್ಲಿ ರಾಜ್ಯಶಾಸ್ತ್ರದಲ್ಲಿ ಪ್ರತಿಭಾ ಮೇಡಮ್ ಆಯಿತು. ಇನ್ನೋರ್ವರು
ಶ್ರೀಮತಿ ಸ್ವಾತಿ ಇವರು ಸಮಾಜಶಾಸ್ತ್ರವನ್ನು ಬೋಧಿಸ್ತಾ ಇದ್ದಾರೆ. ಇನ್ನು ಉಳಿದಂತೆ ವಿಜ್ಞಾನ ವಿಭಾಗದಲ್ಲಿ ಬೋಧಿಸ್ತಾ ಇರುವಂಥವರು ಫಿಸಿಕ್ಸ್ ಲೆಕ್ಚರರ್ ಆಗಿ ಡಾಕ್ಟರ್ ನೂರ್ ಜಹಾನ್ ಇವರಿದ್ದಾರೆ. ಕೆಮಿಸ್ಟ್ರಿಗೆ ಪವಿತ್ರ ಪೇಜಿ ಇವರಿದ್ದಾರೆ. ಮ್ಯಾಥ್ಸ್ ಬೋಧಲಿಕ್ಕೆ ಶ್ರೀಮತಿ ಜ್ಯೋತ್ಸ್ನಾ ನೊರೋನ್ನ ಇವರಿದ್ದಾರೆ. ಆ್ಯಂಡ್ ಬಯಾಲಜಿಯನ್ನು ಕುಮಾರಿ ಲಾವಣ್ಯ ಇವರು ಬೋಧಿಸ್ತಾ ಇದ್ದಾರೆ. ಇವರೆಲ್ಲರಿಗೂ ನಾನು ಆತ್ಮೀಯವಾದ ಸ್ವಾಗತವನ್ನು ಈ ವೇದಿಕೆಗೆ ಬಯಸ್ತಾ ಇದ್ದೇನೆ. ಇನ್ನು ಈ ವೇದಿಕೆಯಲ್ಲಿ ಪ್ರಸ್ತುತ ವರ್ಷದಿಂದ ನಮ್ಮಲ್ಲಿ ನೀಟ್ CET ಕೋಚಿಂಗನ್ನು ಪ್ರಾರಂಭಿಸಲಿಕ್ಕೆ ನಾವಿದ್ದೇವೆ. ಇದರ ಮಾಹಿತಿಯನ್ನು ನೀಡಲಿಕ್ಕೆ ಇನ್ನೇನು ಆಗಮಿಸಲಿದ್ದಾರೆ ಉಜಿರೆಯ ಜೀನಿಯಸ್ ಕೋಚಿಂಗ್ ಸೆಂಟರ್ನ ಸಂಸ್ಥಾಪಕರಾದ ಸ್ವಸ್ತಿಕಾ ಜೈನ್ ಇವರು, ಹಾಗೂ SDM ಕಾಲೇಜ್ ಉಜಿರೆಯಲ್ಲಿ ಎಕ್ಸ್ಪರ್ಟ್ CET ಟ್ರೈನರ್ ಆದಂಥ ಶ್ರೀಯುತ ರಾಜೇಶ್ ಕಲ್ಬೆಟ್ಟು ಇವರು ಆಗಮಿಸಲಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ನಾನೀಗ ಬಯಸ್ತಾ ಇದ್ದೇನೆ. ಇನ್ನು ಮಾಧ್ಯಮ ಪ್ರತಿನಿಧಿಗಳು ನಮ್ಮ ಜೊತೆ ಇದ್ದಾರೆ. ಇವರಿಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಪದವಿ ವಿಭಾಗದ ಉಪನ್ಯಾಸಕಿ ಕೃಷ್ಣವೇಣಿ ಮೇಡಮ್ ಇವರು ನಮ್ಮ ಜೊತೆ ಇದ್ದಾರೆ. ಇವರಿಗೆ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸ್ತಾ ಇರುವಂಥ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಮಾತಿಗೆ ಅಲ್ಪ ವಿರಾಮ ಹಾಕ್ತಾ ಇದ್ದೇನೆ. ಮುಂದೆ ಅವಕಾಶ ಸಿಕ್ಕಾಗ ನಿಮ್ಮ ಮುಂದೆ ಮತ್ತೊಮ್ಮೆ ಬರ್ತಾ ಇದ್ದೇನೆ. ಥ್ಯಾಂಕ್ ಯು. ಸಂಧ್ಯಾ ಮೇಡಮ್, ನಿಮಗೆ ಧನ್ಯವಾದಗಳು. ಜ್ಞಾನದ ಬೆಳಕು ನಮ್ಮಲ್ಲಿರುವ ಅಂಧಕಾರವನ್ನು ದೂರ ಮಾಡಲಿ. ಈ ಹೊಸ ಶೈಕ್ಷಣಿಕ ವರ್ಷವು ಸದಾ ಪ್ರಜ್ವಲಿಸ್ತಿರಲಿ ಎಂದು ಆಶಿಸುತ್ತಾ ಈ ಕಾರ್ಯಕ್ರಮಕ್ಕೆ ತಮ್ಮ ಮಾತಿನ ಮೂಲಕ ಸಾಂಕೇತಿಕವಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಮ್ಮ ಕಾರ್ಯಾಧ್ಯಕ್ಷರಾದಂತಹ ಉಸ್ತಾದ್ ಝೈನಿ ಸರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸರ್, ವೇದಿಕೆ ತಮಗಾಗಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಎಲ್ರಿಗೂ ನಮಸ್ಕಾರ. ಮರ್ಕಜುಲ್ ಹುದಾ ಮತ್ತೊಂದು ಶೈಕ್ಷಣಿಕ ವರ್ಷಕ್ಕೆ ತೆರೆದುಕೊಂಡಿದೆ. 2026-27 ಮೊದಲ ಅಧ್ಯಯನ ದಿನದ ಪ್ರಾರಂಭದ ಅಂಗವಾಗಿ ವಿದ್ಯಾರ್ಥಿನಿಯರಿಗೂ ಪೇರೆಂಟ್ಸ್ಗೂ ಒಟ್ಟಿಗೆ ಇಲ್ಲಿ ಸೇರಿಸಿ ನಮ್ಮ ಸಂಸ್ಥೆಯ ಬಗ್ಗೆ ಕೂಡ ಅವರಿಗೆ ಪರಿಚಯ ಮಾಡಿಕೊಟ್ಟು, ಅದರ ಜೊತೆಯಲ್ಲಿ ಈಗಾಗಲೇ ತಿಳಿಸಿದಂತೆ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯ, ಆ ಭವಿಷ್ಯವನ್ನು ಹರಸುವಲ್ಲಿ ಯಾವ ರೀತಿಯ ಮಾರ್ಗದರ್ಶನಗಳು ಪೇರೆಂಟ್ಸ್ನಿಂದ ಬೇಕು ಎನ್ನುವುದರ ಬಗ್ಗೆ ಕೂಡ ಅತ್ಯುತ್ತಮವಾದ ಮಾತುಗಳ ಮೂಲಕ ನಿಮಗೆ ಮಾರ್ಗದರ್ಶನ ಕೊಟ್ಟಿರುವಂತಹ ರಫೀಕ್ ಸರ್ ಇಲ್ಲಿ ಆಗಮಿಸಿದ್ದಾರೆ. ಇದೊಂದು ಸುದೀರ್ಘವಾದ ಕಾರ್ಯಕ್ರಮವೇನಲ್ಲ. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮಕ್ಕಳನ್ನು ಮರ್ಕಜ್ ಹುದಾಕ್ಕೆ ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ನಿಮಗೆ ನಾವು ವಿಶೇಷವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. 25 ವರ್ಷಗಳ ಸುದೀರ್ಘವಾದ ಈ ಪ್ರಯಾಣದಲ್ಲಿ ನಮ್ಮ ಸಂಸ್ಥೆಯಲ್ಲಿ 10,000 ವಿದ್ಯಾರ್ಥಿಗಳು ಕಲಿತು ಹೋಗಿದ್ದಾರೆ. ಅವರಿಗೆ ನಾವಿಲ್ಲಿ ಭೌತಿಕವಾದ ಸೌಲಭ್ಯಗಳು ಕಮ್ಮಿಯಾಗಿದ್ದರೂ ಕೂಡ ಶಿಕ್ಷಣದ ಗುಣಮಟ್ಟದಲ್ಲಿ, ಅವರ ಸುರಕ್ಷತೆಯ ವಿಚಾರದಲ್ಲಿ, ಶಾಂತಿಯುತವಾದಂಥ ಒಂದು ಕ್ಯಾಂಪಸ್ನ ವಿಚಾರದಲ್ಲಿ ಅವರಿಗೆ ನಾವು ಖಾತರಿಯನ್ನು ಕೊಟ್ಟಿದ್ದೇವೆ. ಅದು ನಾವು ಮಾಡಿ ತೋರಿಸಿದ್ದೇವೆ. ಆದ್ದರಿಂದಾಗಿ ಮರ್ಕಜ್ ಹುದಾ ಎನ್ನುವುದು ನಮ್ಮ ಪೋಷಕರ ಪಾಲಿಗೆ ಅತ್ಯಂತ ದೊಡ್ಡ ಒಂದು ಆಶಾಕಿರಣವಾಗಿ ಮೂಡಿಬಂದಿದೆ. ಇಲ್ಲಿನ ಆಡಳಿತ ಮಂಡಳಿ, ಶಿಕ್ಷಕ ಸಿಬ್ಬಂದಿಗಳು, ಇಲ್ಲಿರುವ ಮ್ಯಾನೇಜ್ಮೆಂಟ್ ಎಲ್ಲವೂ ಕೂಡ ನಿಮ್ಮ ಮಕ್ಕಳ ಎಲ್ಲ ಅರ್ಥದ ಅಭಿವೃದ್ಧಿಗಾಗಿ ಬಹಳಷ್ಟು ಶ್ರಮ ಪಡ್ತಾ ಇದೆ. ಹಾಜಿ ಅಬ್ದುಲ್ ರಹಮಾನ್ ರೇಡುಕ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ, ಕಾರ್ಯಾಧ್ಯಕ್ಷರಾಗಿ ಕಳೆದ 25 ವರ್ಷಗಳಲ್ಲಿ ಭಾರಿ ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಸಂಸ್ಥೆ ಅಧ್ಯಕ್ಷರಾಗಿ ಅವರು ಈ ನೇತೃತ್ವ ಕೊಡ್ತಾ ಇದ್ದಾರೆ. ಸಂಧ್ಯಾ ಪಿ ಶೆಟ್ಟಿಯವರ ನೇತೃತ್ವದಲ್ಲಿ ಬಹಳ ದೊಡ್ಡ ಮಟ್ಟದ ನೈಪುಣ್ಯವುಳ್ಳ ಒಂದು ಸಿಬ್ಬಂದಿಗಳ ತಂಡವು ಉತ್ತಮ ರೀತಿಯಲ್ಲಿ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ಕಠಿಣಾಧ್ವಾನವನ್ನು ಮಾಡ್ತಾ ಇದೆ. ರಶೀದ್ ಸರ್ ಅವರು ಈ ಸಂಸ್ಥೆಯ ಮ್ಯಾನೇಜರ್ ಆಗಿದ್ದುಕೊಂಡು, ನಮ್ಮ ರಶೀದ್ ಸರ್ ಅವರು 24 ಗಂಟೆ ಕೂಡ ಈ ಸಂಸ್ಥೆಯ ಅಭಿವೃದ್ಧಿಯಲ್ಲಿ ಕನಸನ್ನು ಕಂಡು, ಒಬ್ಬ ಮ್ಯಾನೇಜರ್ ಅಂದರೆ ಆಡಳಿತ ಮಂಡಳಿ ಹೇಳಿಕೊಟ್ಟ ಕೆಲಸಗಳನ್ನು ಮಾಡುವಂಥದ್ದು ಅರ್ಥ. ಆದರೆ ರಶೀದ್ ಸರ್ ಆಡಳಿತ ಮಂಡಳಿಗೂ ಕೂಡ ನಿರ್ದೇಶನವನ್ನು ಕೊಡುವಷ್ಟರ ಮಟ್ಟಿಗೆ ಅವರೊಬ್ಬ ಪರ್ಫೆಕ್ಟ್ ಮ್ಯಾನೇಜರ್ ಆಗಿ ಇಲ್ಲಿ ಮೂಡಿ ಬಂದಿದ್ದಾರೆ. ಈ ಒಂದು ತಂಡದ ನೇತೃತ್ವದಲ್ಲಿ ನಾವು ನಿಮಗಾಗಿ ಒಂದು ಉತ್ತಮವಾದ ಕಲಾಲಯವನ್ನು, ವಿದ್ಯಾಲಯವನ್ನು ಕಟ್ಟಿದ್ದೇವೆ. ಅದರಲ್ಲಿ ನಿಮಗೆ ಅಗತ್ಯವಾದಂತಹ ಕೋರ್ಸ್ಗಳನ್ನು ಅಳವಡಿಸಿಕೊಂಡಿದ್ದೇವೆ. ಈ ಬಾರಿ ಬಹಳಷ್ಟು ಹೆಚ್ಚೆಚ್ಚು ಕೋರ್ಸ್ಗಳನ್ನು ನಾವು ನಿಮಗಾಗಿ ತಂದಿದ್ದೇವೆ. ಅದರ ಜೊತೆಯಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ, ಮಕ್ಕಳು ಟೀನೇಜ್ ಪ್ರಾರಂಭವಾಗುವ ಸಂದರ್ಭದಲ್ಲಿ
ಅವರ ಮೇಲೆ ಪೋಷಕರಿಗೆ ಭಾರಿ ದೊಡ್ಡ ಕಾಳಜಿ ಇರಬೇಕಾಗ್ತದೆ. ಒಂದು ನ್ಯೂಬೋರ್ನ್ ಚೈಲ್ಡ್, ಹುಟ್ಟಿದ ನವಜಾತ ಶಿಶು. ಎರಡನೇದಾಗಿ ಮಕ್ಕಳನ್ನು ಪೋಷಕರು ನೋಡಿಕೊಳ್ಬೇಕಾದ ಅನಿವಾರ್ಯತೆ ಇರುವ ಕಾಲ ಅಂತಂದರೆ ಟೀನೇಜ್ ಕಾಲ, 12 ವರ್ಷದ ನಂತರದ ಕಾಲ. ಆ ಕಾಲದ ಮಕ್ಕಳು ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕೆ ರೆಡಿಯಾಗಿ ನಿಲ್ಲುವಂಥವರು. ಆದ್ದರಿಂದ ಅವರಿಗಾಗಿ ನಾವು ಹೈಸ್ಕೂಲ್ ಶಿಕ್ಷಣವನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಮತ್ತು ನೆರೆಯ ಕೇರಳದಿಂದ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಹಾಸ್ಟೆಲಲ್ಲಿ ಕಲಿತಾ ಇದ್ದಾರೆ. ನೀವು ಸ್ವಲ್ಪ ಬಿಡುವು ಸಿಕ್ಕಾಗ ಹಿಂದೆ ಹೋಗಿ ನೋಡಿದರೆ ಅಲ್ಲಿ ಬಹಳಷ್ಟು ಕಟ್ಟಡಗಳ ಕಾಮಗಾರಿಗಳು ಪ್ರಾರಂಭವಾಗಿದೆ. ನಿಮ್ಮ ಮಕ್ಕಳ ಉತ್ತಮವಾದ ಭವಿಷ್ಯಕ್ಕಾಗಿ ನಾವು ಕ್ಲಾಸ್ ರೂಮ್ಗಳನ್ನು, ಲೈಬ್ರರಿಯನ್ನು, ಹಾಸ್ಟೆಲ್ ಕಟ್ಟಡಗಳನ್ನು, ಅಗತ್ಯವಾದ ಇನ್ನಿತರ ಸ್ಥಳಾವಕಾಶಗಳನ್ನು ಮಾಡಿಕೊಡುವಂತಹ ನಿಟ್ಟಿನಲ್ಲಿ ನಾವು ಅದಕ್ಕೆ ಮುಂದಾಗಿದ್ದೇವೆ. ಅದರಲ್ಲೆಲ್ಲ ನಿಮ್ಮ ಹಾರೈಕೆ, ಪ್ರಾರ್ಥನೆಗಳು ಬೇಕು ಎಂದು ನಾವು ಕೇಳಿಕೊಳ್ತಾ ಇದ್ದೇವೆ. ನಾನೀಗ ಸುದೀರ್ಘವಾಗಿ ಮಾತಾಡುವುದಿಲ್ಲ. ಮುಖ್ಯವಾಗಿ ನಮ್ಮ ರಫೀಕ್ ಸರ್ ಅವರ ಮಾತಿಗಾಗಿ ನಾನೂ ಸಮೇತ ಕಾತರನಾಗಿದ್ದೇನೆ. ಮಾತು ಅಂದರೆ ಅದು ನಮ್ಮ ಮೇಡಮ್ ಹೇಳಿದ ಹಾಗೆ ಅದೊಂದು ವಿಶಿಷ್ಟವಾದಂಥ ಒಂದು ಕಲೆ. ವಾಗ್ಮಿ ಅಂತ ಈ ಪ್ರಪಂಚದಲ್ಲಿದ್ದು ಕೋಟಿಗೊಬ್ಬಂತೆ, ಕೋಟಿಗೊಬ್ಬ ವಾಗ್ಮಿ. 800 ಕೋಟಿ ಮನುಷ್ಯರು ಈ ಜಗತ್ತಲ್ಲಿದ್ದರೆ ಇಲ್ಲಿ ವಾಗ್ಮಿಗಳಿರೋದು 800 ಮಾತ್ರ. ಆ 800ರಲ್ಲಿ ಒಂದು ರಫೀಕ್ ಮಾಸ್ಟ್ರು, 799 ಬೇರೆ. ಆ ಒಬ್ಬ ದೈತ್ಯ ಪ್ರತಿಭೆ ನಮಗೆ ಸಿಕ್ಕಿದೆ. ಮಾತಿನ ಮೂಲಕ ಅವರ ಪ್ರಚೋದನೆಗಳಿಂದಾಗಿ ಎಷ್ಟೋ ಮಂದಿ ನಮ್ಮ ಜೀವನದ ಭವಿಷ್ಯವನ್ನು ಕಂಡುಕೊಂಡಿದ್ದಾರೆ. ಮ್ಯಾನ್ ಈಸ್ ಆ್ಯಕ್ಷನ್, ದೆರ್ ಇಸ್ ನೋ ಆ್ಯಕ್ಷನ್ ವಿದೌಟ್ ಮೋಟಿವೇಶನ್. ಮೋಟಿವೇಶನಲ್ ಸ್ಪೀಕರ್ ಅಂತ ಹೇಳಿದ್ರೆ ಇವತ್ತೊಂದು ಟ್ರೆಂಡ್. ನಾನು ಸೈಕಾಲಜಿಸ್ಟು, ನಾನು ಮೋಟಿವೇಶನಲ್ ಸ್ಪೀಕರ್, ನಾನು ಕೌನ್ಸಿಲರ್ ಅಂತೆಲ್ಲ ಹೇಳಿಕೊಳ್ಳುವುದು ಈಗಿನ ಕಾಲದಲ್ಲಿ ಜನರನ್ನು ಬೇಗ ಸೆಳೆಯಲು ಸಾಧ್ಯವಾಗುವಂಥ ಒಂದು ಸಾಧನ ಅಂತ ಹೇಳಿ ಎಲ್ಲರೂ ಅದನ್ನೇ ಮಾಡ್ತಾ ಇರ್ತಾರೆ. ಆದರೆ ನಮ್ಮ ರಫೀಕ್ ಸರ್ ಅವರು ಬೇರೆಯೊಂದು ಫೀಲ್ಡಲ್ಲಿದ್ದವರು, ಬಹುಶಃ ಮಾಸ್ಟರ್ ಆಗಿದ್ದವರು, ಶಾಲೆಯಲ್ಲಿದ್ದವರು. ಅವರು ಈ ಒಂದು ಫೀಲ್ಡಿಗೆ ಆಟೋಮೆಟಿಕ್ ಆಗಿ ಬಂದು ಆ ಫೀಲ್ಡಲ್ಲಿ, ಕ್ಷೇತ್ರದಲ್ಲಿ ತುಂಬ ಸಕ್ಸಸ್ ಆಗಿ ಅನೇಕ ಮಂದಿಗೆ ಅವರು ಜೀವನದಲ್ಲಿ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅವರ ಪ್ರಚೋದನೆಯಿಂದ, ಪ್ರೇರಣೆಯಿಂದ ಜೀವನದಲ್ಲಿ ಹೊಸ ಎತ್ತರಗಳನ್ನು ಕಂಡುಕೊಂಡ ಅದೆಷ್ಟೋ ಮಂದಿಯ ಕಥೆಗಳನ್ನು ಕೇಳುವಾಗ ನಮಗೆ ರೋಮಾಂಚನವಾಗ್ತದೆ. ಆ ರೀತಿಯೊಬ್ಬ ಪ್ರತಿಭೆ ಇವತ್ತು ನಮ್ಮ ಸಂಸ್ಥೆಯೊಂದಿಗೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಟುಕೊಂಡಿದ್ದಾರೆ. ಮಾತಿನ ಮೂಲಕ ಅರಮನೆಯನ್ನು ಕಟ್ಟುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ನುಡಿದೆಡೆ ಮುತ್ತಿನ ಹಾರದಂತಿರಬೇಕು, ನುಡಿದೆಡೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದೆಡೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದೆಡೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿದಂತೆ ನಡೆಯದಿದ್ದರೆ ನಮ್ಮನ್ನು ಮೆಚ್ಚ ಕೂಡಲ ಸಂಗಮ ದೇವ ಅಂತ ಈ ರಾಜ್ಯದಲ್ಲಿ ಸುಭಾಷಿತರು ಹಾಡಿ ಹೋಗಿದ್ದಾರೆ. ಆ ರೀತಿಯಲ್ಲಿ ಸಹೋದರರೇ, ನಿಮಗೆ ನಾವು ನಮ್ಮಿಂದಾಗುವ ಸರ್ವ ಪ್ರಯತ್ನಗಳ ಮೂಲಕ ನಿಮ್ಮ ಮಕ್ಕಳ ಉಜ್ವಲವಾದ ಭವಿಷ್ಯಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ರೂಪಿಸಿಟ್ಟಿದ್ದೇವೆ. ಅದನ್ನು ಬಳಸಿ ಬೆಳೆಯಬೇಕಾದಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ. ಮರ್ಕಜ್ ಹುದಾ ಎನ್ನುವ ಈ ಸಂಸ್ಥೆ ಈ ಒಂದು ಸೀಮಿತವಾದ ಒಂದು ಜಾಗದೊಳಗೆ, ಈ ಒಂದು ಕಾಂಪೌಂಡಿನೊಳಗೆ ನಾವು 25ನೇ ವರ್ಷವನ್ನು ಪೂರ್ತಿ ಮಾಡಿ 2026ನೇ ವರ್ಷವನ್ನು ನಾವು ಸಿಲ್ವರ್ ಇಯರ್ ಅಂತ ಇಟ್ಟುಕೊಂಡಿದ್ದೇವೆ. ಇದು ಬೆಳ್ಳಿ ವರ್ಷ ನಮ್ಮದು. ಈ ಬೆಳ್ಳಿ ವರ್ಷದ ಅಂಗವಾಗಿ ಬಹಳಷ್ಟು ಕಾರ್ಯಕ್ರಮ ನಡೆಯಲಿಕ್ಕಿದೆ. ಬೆಳ್ಳಿ ವರ್ಷದ ಸಮಾರಂಭ ಡಿಸೆಂಬರ್ 11, 12, 12, 13ಗಳಲ್ಲಿ ಇನ್ಶಾ ಅಲ್ಲಾ ಇಲ್ಲಿ ನಡೆಯಲಿಕ್ಕಿದೆ. ಅದಕ್ಕೆ ಮುಂಚಿತವಾಗಿ ಶೈಕ್ಷಣಿಕ ಸಾಮಾಜಿಕ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಬದಲಾವಣೆಗಳನ್ನು ತರಲಿಕ್ಕಾಗಿ ನಾವೆಲ್ಲರೂ ಕೂಡ ಉತ್ಸುಕರಾಗಿದ್ದೇವೆ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಎಲ್ಲ ರೀತಿಯ ಹಾರೈಕೆಗಳಿದ್ದರೆ ಖಂಡಿತವಾಗಿಯೂ ನಾವು ಯಶಸ್ವಿಯಾದಂತೆ ಆಗ್ತದೆ. ಸ್ವಲ್ಪ ಬಿಸಿಲಿರ್ಬೋದು, ಆದರೆ ನಾವು ಸ್ವಲ್ಪ ಸಹಿಸುವುದಲ್ಲದ ಬೇರೆ ಯಾವುದೇ ದಾರಿ ಇಲ್ಲ. ನಾವು ಸೈಡ್ ವಾಲ್ ಕಟ್ಟಿಲ್ಲ, ಯಾಕೆಂದರೆ ಗಾಳಿ ಬರಲಿ ಅಂತೇಳಿ. ಬೇರೆ ನಮ್ಮಿಂದ ಮಾಡಲಿಕ್ಕೆ ಸಾಧ್ಯವಾಗುವಂಥದ್ದು ಇರಲಿಲ್ಲ. ದೊಡ್ಡ ದೊಡ್ಡ ಫ್ಯಾನ್ ಇತ್ತು, ಆ ಫ್ಯಾನ್ ಓನ್ ಮಾಡಿದರೆ ನಮ್ಮ ಮಾತು ನಿಮಗೆ ಕೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಒಂದು ಶುಭ ಸುದ್ದಿ ಏನು ಅಂತ ಹೇಳಿದ್ರೆ, ಹವಾಮಾನ ಇಲಾಖೆ ಹೇಳಿದೆ 2 ದಿನಗಳಲ್ಲಿ ಮುಂಗಾರು ನಮ್ಮ ರಾಜ್ಯಕ್ಕೆ ಬರ್ತದೆ. ಬುಧವಾರದಿಂದ ಮಳೆ, ಸಖತ್ ಮಳೆ ಪ್ರಾರಂಭವಾಗ್ತದೆ. ಒಂದು 2 ದಿವಸ ನಾವು ಈ ಸೆಕೆಯನ್ನು ಸಹಿಸಿದರೆ ಮಾತ್ರ ಸಾಕಾಗ್ತದೆ. ಸಹೋದರರೇ, ಆದ್ದರಿಂದ ಇವತ್ತು ನಾನು ನಿಮ್ಮನ್ನೆಲ್ಲ ಅಭಿನಂದಿಸಿ, ನಿಮ್ಮನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಗುರುತಿಸಿ ಕುಂಬ್ರ ಮರ್ಕಸ್ ಆಯ್ಕೆ ಮಾಡಿಕೊಂಡದಕ್ಕಾಗಿ ನೀವು ಯಾವತ್ತೂ ಕೂಡ ಖೇದ ಪಡಬೇಕಾದಂಥ ಅಗತ್ಯವಿಲ್ಲ. ಇದು ಕೋ ಎಜುಕೇಷನ್ನ ಕ್ಯಾಂಪಸ್ ಅಲ್ಲ. ಈ ಕ್ಯಾಂಪಸ್ ಸುರಕ್ಷಿತವಾದ ಕ್ಯಾಂಪಸ್, ಅತ್ಯಂತ ಒಳ್ಳೆಯ ಅನುಭವಿ ಶಿಕ್ಷಕರು ಮತ್ತು ಮ್ಯಾನೇಜ್ಮೆಂಟ್ ಹೊಂದಿರುವಂಥ ಒಂದು ಕ್ಯಾಂಪಸ್. ಅದೇ ರೀತಿ ರ್ಯಾಗಿಂಗ್ನಂತಹ ಯಾವುದೇ ಅನಾಹುತಗಳಿಲ್ಲದೆ ಮುಕ್ತವಾಗಿ, ಸ್ವಚ್ಛವಾಗಿ, ಸ್ವಚ್ಛಂದವಾಗಿ, ಸ್ವತಂತ್ರವಾಗಿ, ನೆಮ್ಮದಿದಾಯಕವಾಗಿ ಬದುಕಲು ಸಾಧ್ಯವಾಗುವಂಥ ಒಂದು ಕ್ಯಾಂಪಸ್. ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಬೇಕಾದ ತರಬೇತನ್ನು ಕೊಟ್ಟು, ಅವರಿಗೆ ಬೇಕಾದಂತಹ ಉತ್ತಮವಾದ ಮಾರ್ಗದರ್ಶನವನ್ನು ಕೊಟ್ಟು, ಒಬ್ಬ ಹುಡುಗಿಯನ್ನು ಇಂಜಿನಿಯರ್, ಡಾಕ್ಟರ್, ಲಾಯರ್, ಬಿಸ್ನೆಸ್ ಪರ್ಸನ್, ಪೊಲಿಟಿಷಿಯನ್, ಗೌರ್ಮೆಂಟ್ ಸರ್ವೆಂಟ್ ಎಲ್ಲ ಮಾಡುವುದರ ಜೊತೆಗೆ ಅವಳ ಒಳಗಿರುವಂತಹ ಒಬ್ಬ ಉತ್ತಮ ಗೃಹಿಣಿಯನ್ನು, ಉತ್ತಮ ತಾಯಿಯನ್ನು, ಉತ್ತಮ ಮಹಿಳೆಯನ್ನು ಸೃಷ್ಟಿ ಮಾಡುವಂತಹ
ಒಂದು ದೊಡ್ಡ ಧ್ಯೇಯವನ್ನು ನಮ್ಮ ಈ ಸಂಸ್ಥೆ ಹೊಂದಿದೆ. ಪೆಣ್ಣಲ್ಲವೇ ತಮ್ಮನೆಲ್ಲ ಪಡೆದ ತಾಯಿ, ಪೆಣ್ಣಲ್ಲವೇ ಪೊರೆದವಳು, ಪೆಣ್ಣು ಪೆಣ್ಣೆಂದೇಗೆ ಬೀಳುಗೆಳವರು, ಕಣ್ಣು ಕಾಣದಾಗ ಅವಿಲರು ಅಂತ ಒಮ್ಮೆ ಸಂಚಿ ಹೊನ್ನಮ್ಮ ಕೇಳಿದ್ದಾರೆ. ಆದ್ದರಿಂದ ಹೆಣ್ಣು ಅಂದರೆ ಸಮಾಜದಲ್ಲಿ ಅವಳಿಗಿರುವ ಸ್ಥಾನಮಾನಗಳು ಎಷ್ಟು ದೊಡ್ಡದು ಎನ್ನುವುದನ್ನು ಹೆಣ್ಣು ಮಕ್ಕಳು ತಮ್ಮ ಸಾಧನೆಗಳ ಮೂಲಕ ತೋರಿಸ್ತಾ ಇದ್ದಾರೆ. ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೆಣ್ಣು ಮಕ್ಕಳಿಗೆ ಎಷ್ಟು ದೊಡ್ಡ ಸ್ಥಾನಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಇಸ್ಲಾಮಿ ಧಾರ್ಮಿಕ ಗ್ರಂಥಗಳನ್ನೊಬ್ಬ ವಾಚಿಸುವ ಸಂದರ್ಭದಲ್ಲಿ ಅನೇಕ ಬಾರಿ ಪುರುಷರು ಯೋಚಿಸುವಂತಹ ಸಂದರ್ಭವಿದೆ, ನಾನು ಕೂಡ ಹೆಣ್ಣಾಗಿ ಹುಟ್ಟಿದ್ರೆ ಒಳ್ಳೆಯದಿತ್ತು ಅಂತೇಳಿ. ಇಹಲೋಕದಲ್ಲೂ ಅವರಿಗೆ ಬಹಳ ದೊಡ್ಡ ಸ್ಥಾನಮಾನ. ಅವಳ ಕಾಲಡಿಯಲ್ಲಿ ಸ್ವರ್ಗ ಅಂತ ಹುಜೂರ್ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಪರಲೋಕದಲ್ಲೂ ಕೂಡ ಅವರಿಗೆ ಅತ್ಯುತ್ತಮವಾದ ಸ್ಥಾನಮಾನಗಳು. ಒಬ್ಬ ಹೆಣ್ಣಿಗೆ, ಹೆಣ್ಣು ಮಕ್ಕಳಿಗೆ, ನಿಮ್ಮ ಸ್ವಂತ ಹೆಣ್ಣು ಮಗಳಿಗೆ 1,000 ರೂಪಾಯಿ ಖರ್ಚು ಮಾಡಿ ಅರಿವೆ, ಔಷಧಿ, ಆಹಾರ ನೀವು ಕೊಟ್ಟರೆ, ನಿಮ್ಮ ಗಂಡು ಮಕ್ಕಳಿಗೆ ಕೊಟ್ಟದಕ್ಕಿಂತ 10 ಪಟ್ಟು ಕೂಲಿ, ಸವಾಬ್, ಪ್ರತಿಫಲ ನಿಮಗೆ ಅಲ್ಲಾಹು ಕೊಡುವುದಾಗಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ನಿಮ್ಮ ಗಂಡು ಮಗನಿಗಾಗಿ 1,000 ರೂಪಾಯಿ ಒಂದು ಡ್ರೆಸ್ ಖರೀದಿ ಮಾಡಿ ಕೊಟ್ಟಿದ್ದೀರಿ, ಹೆಣ್ಣು ಮಗುವಿಗೆ ಅದೇ ರೀತಿಯ ಬಟ್ಟೆಯನ್ನು ಖರೀದಿ ಮಾಡಿ ಕೊಟ್ಟಿದ್ದೀರಿ. ಆ ಸೃಷ್ಟಿಕರ್ತನಾದ ಅಲ್ಲಾಹನಿಗೆ ಕೊಡುವಂಥ ಪ್ರತಿಫಲಗಳಲ್ಲಿ ಹೆಣ್ಣು ಮಕ್ಕಳಿಗೆ ಕೊಟ್ಟದಕ್ಕೆ 10 ಟೈಮ್ಸ್ ಹೆಚ್ಚು ಕೂಲಿ, 1000ಕ್ಕೆ 10,000ದ ಕೂಲಿ, ಗಂಡು ಮಕ್ಕಳಿಗೆ ಕೊಟ್ಟದಕ್ಕೆ ಸಾಮಾನ್ಯವಾಗಿರುವಂತಹ ಪ್ರತಿಫಲ. ಇದೆಲ್ಲವೂ ಕೂಡ ಹೆಣ್ಣು ಮಕ್ಕಳನ್ನು ಪ್ರೋತ್ಸಾಹ ಮಾಡುವುದಕ್ಕಾಗಿ, ಅವರಿಗಾಗಿ ಜೀವನದ ಅತ್ಯಂತ ಉತ್ತಮವಾದ ಒಂದು ಡಿಗ್ನಿಟಿ, ಗೌರವವನ್ನು ಅವರು ಸೃಷ್ಟಿ ಮಾಡುವುದಕ್ಕಾಗಿ, ಜೀವನದಲ್ಲಿ ಯಾವತ್ತೂ ಕೂಡ ಹತಾಶರಾಗದೆ ತಮ್ಮ ಬದುಕನ್ನು ಮುಂದಕ್ಕೆ ಕೊಂಡುವುದಕ್ಕಾಗಿ ಬಹಳಷ್ಟು ಅತ್ಯುತ್ತಮವಾದ ಸಂದೇಶಗಳನ್ನು ನಮಗೆ ಕಾಣಲಿಕ್ಕೆ ಸಾಧ್ಯವಾಗಬಹುದು. ಅದೇ ರೀತಿ ಈ ಒಂದು ಸಂಸ್ಥೆಯಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳ ನೀತಿ ನಿಯಮಗಳು ಏನಿದೆ, ಸ್ಟ್ರಿಕ್ಟ್ನೆಸ್ ಯಾವುದಿದೆ, ಮತ್ತು ಅವರಿಗೆ ಹಾಸ್ಟೆಲಲ್ಲಿ ಯಾವೆಲ್ಲ ನಿಯಮಗಳಿವೆ ಎಂಬುದನ್ನೆಲ್ಲ ವಿವರಿಸಿಕೊಡ್ಬೋದು ಅಥವಾ ಈಗಾಗಲೇ ನಿಮಗೆ ವಿವರಿಸಿಕೊಟ್ಟಿರ್ಬೋದು. ಆದ್ದರಿಂದ ಅವರಿಗೆ ಬೇಕಾದ ವಿದ್ಯಾಭ್ಯಾಸವನ್ನು ನಾವು ಹೆಚ್ಚು ಕೊಡುವ ನಿಟ್ಟಿನಲ್ಲಿ ಒತ್ತುಗೊಟ್ಟು, ಅದಕ್ಕೆ ಬೇಕಾಗಿ ಈ ಸಂಸ್ಥೆ ರೂಪಿಸುವ ನಿಯಮಗಳನ್ನು ಪಾಲಿಸಿ ನೀವೆಲ್ಲರೂ ಕೂಡ ಅತ್ಯುತ್ತಮ ಸುಶಿಕ್ಷಿತರಾಗಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ನಮ್ಮ ದೇಶ ಹೈಲಿ ಎಜುಕೇಟೆಡ್ ದೇಶವ ಅಲ್ವಾ ಎನ್ನುವ ಒಂದು ಚರ್ಚೆ ಇದೆ. ಒಂದು ಸೆಮಿನಾರ್ ಇತ್ತು ಮಂಗಳೂರಲ್ಲಿ, ಬಹಳ ದೊಡ್ಡ ಸೆಮಿನಾರು. ನಮ್ಮ ರಾಜ್ಯದ ಅನೇಕ ಮಂದಿ ಶಿಕ್ಷಣ ತಜ್ಞರು ಆ ಸೆಮಿನಾರಲ್ಲಿ ಭಾಗವಹಿಸ್ತಾ ಇದ್ದರು. ಅದರಲ್ಲಿ ಅಧ್ಯಕ್ಷತೆ ವಹಿಸಿದ ಮಹಾ ತಜ್ಞರು ಹೇಳಿದರು, ನಮ್ಮ ನಾಡು ಹೈಲಿ ಎಜುಕೇಟೆಡ್ ನೇಷನ್ ಅಲ್ಲ. ಜಗತ್ತಿನಲ್ಲಿ 200+ ರಾಷ್ಟ್ರಗಳನ್ನು ನೋಡಿದರೆ ನಮ್ಮ ದೇಶದಲ್ಲಿಷ್ಟು ಶಾಲೆಗಳು, ನಮ್ಮ ದೇಶದಲ್ಲಿಷ್ಟು ಯೂನಿವರ್ಸಿಟಿಗಳು, ನಮ್ಮ ದೇಶದಲ್ಲಿಷ್ಟು ಕಾಲೇಜುಗಳು, ಶಿಕ್ಷಣ ಸಂಸ್ಥೆಗಳು ಜಗತ್ತಲ್ಲಿ ಎಲ್ಲೂ ಇಲ್ಲ. ಅಮೇರಿಕಾದಲ್ಲೂ ಇಲ್ಲ, ಬ್ರಿಟನ್ನಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಜಗತ್ತಲ್ಲಿ ಅತ್ಯಂತ ಹೆಚ್ಚು ಶಾಲೆಗಳು, ಅತ್ಯಂತ ಹೆಚ್ಚು ಕಾಲೇಜುಗಳು, ಯೂನಿವರ್ಸಿಟಿಗಳಿರುವ ದೇಶ ನಮ್ಮ ಭಾರತ. ಒಂದೊಂದು ವರ್ಷಗಳಲ್ಲಿ ನಮ್ಮ ಕಲಾಲಯಗಳಿಂದ, ವಿದ್ಯಾಲಯಗಳಿಂದ ಡಿಗ್ರಿ ಹೋಲ್ಡರ್ಗಳಾಗಿ, PG ಹೋಲ್ಡರ್ಗಳಾಗಿ ಅತ್ಯಂತ ಹೆಚ್ಚು ಈ ಜಗತ್ತಲ್ಲಿ ಹೊರಡುವಂಥವರು ಕೂಡ ನಮ್ಮ ದೇಶದವರೇ. ಯಾಕೆಂದರೆ ಜಗತ್ತಿನ 200+ ರಾಷ್ಟ್ರಗಳ ಪೈಕಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಉಳ್ಳದ್ದು ಕೂಡ ನಮ್ಮ ದೇಶದಲ್ಲೇ. 809 ಕೋಟಿ ಜನಸಂಖ್ಯೆ ಇದೆ ಈ ದೇಶದಲ್ಲಿ ಅಂತ 2024 ಜನವರಿ 1ರ ಪತ್ರಿಕೆಯಲ್ಲಿ ಬಂದಿತ್ತು. 809 ಕೋಟಿ ಜನರಿರುವಂತಹ ಈ ದೇಶ, ಈ ಜಗತ್ತಿನಲ್ಲಿ 148 ಕೋಟಿ ನಮ್ಮ ಭಾರತ ದೇಶದಲ್ಲಿದ್ದಾರೆ ಅಂತ ಅಲ್ಲಿ ಬಂದಿತ್ತು. ಆದ್ದರಿಂದ ಹೆಚ್ಚು ಜನಸಂಖ್ಯೆ ಉಳ್ಳ ದೇಶದಲ್ಲೇ ಹೆಚ್ಚು ಕಾಲೇಜ್ ಇರ್ತದೆ, ಅಲ್ಲೇ ಹೆಚ್ಚು ಯೂನಿವರ್ಸಿಟಿಗಳಿರ್ತದೆ, ಅಲ್ಲೇ ಹೆಚ್ಚು ಮಂದಿ ಶಾಲಾ ಕಾಲೇಜುಗಳಿಂದ ಅವರು ಪಾಸ್ಔಟ್ ಆಗಿ ಹೋಗ್ತಾ ಇರ್ತಾರೆ. ಅಂತಹ ಒಂದು ಹೆಗ್ಗಳಿಕೆ ಇರುವಂಥ ನಮ್ಮ ದೇಶದಲ್ಲಿ ಯಾಕೆ ನಮ್ಮ ದೇಶ ಹೈಲಿ ಎಜುಕೇಟೆಡ್ ಅಲ್ಲ ಅಂತ ಅವರು ಹೇಳಿದ್ದಾರೆ. ಅವರು ಹೇಳಿದರು ಹೈಲಿ ಲಿಟ್ರೇಟ್, ಅತ್ಯಂತ ಹೆಚ್ಚು ಸಾಕ್ಷರತೆ ಉಳ್ಳ ದೇಶ. ಎಲ್ರಿಗೂ ಡಿಗ್ರಿ, ಎಲ್ರಿಗೂ PG, ಎಲ್ರಿಗೂ PhD ಎಲ್ಲ ಇದೆ. ಆದರೆ ಎಲ್ರಿಗೂ ಶಿಕ್ಷಣದಿಂದ ಸಿಗುವಂತಹ ಮೋರಲ್ ಬ್ಯಾಕ್ಗ್ರೌಂಡ್ ಸಿಗುವುದಿಲ್ಲ, ನೈತಿಕತೆ ಸಿಗುವುದಿಲ್ಲ. ಶಿಕ್ಷಣದಿಂದ ಸಿಗುವಂತಹ ಮಾನವತೆಯ ಅಂತರ್ಧರ್ಮವನ್ನು ಪಾಲಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಎಲ್ಲರಿಗೂ ಲಿಟ್ರೇಚರ್ ಇದೆ. ಆದ್ದರಿಂದ ಹೈಲಿ ಲಿಟ್ರೇಟ್ ನೇಷನ್, ನಾಟ್ ಹೈಲಿ ಎಜುಕೇಟೆಡ್ ನೇಷನ್ ಭಾರತ ಅಂತ ತಜ್ಞರು ಇವತ್ತು ಅಭಿಪ್ರಾಯಪಟ್ಟಿದ್ದಾರೆ. ಯಾಕೆಂದರೆ ವಿದ್ಯಾಭ್ಯಾಸ ಉಳ್ಳವರಿಂದ ಮನುಷ್ಯತ್ವಕ್ಕೆ ವಿರುದ್ಧವಾದದ್ದೇನು ಉಂಟಾಗುವುದಿಲ್ಲ. ಇಲ್ಲಿ ಯಾವುದೇ ಕೇಸ್ನಲ್ಲಿ ಯಾರನ್ನು ಬೇಕಾದರೂ ನಮ್ಮ ನಾಡಲ್ಲಿ ಅರೆಸ್ಟ್ ಮಾಡಲಿ, ಅವರು ಡಿಗ್ರಿ PG ಓದಿದವರಲ್ಲದೆ ದೊಡ್ಡ ದೊಡ್ಡ ಭಯೋತ್ಪಾದಕ ಕೃತ್ಯಗಳಲ್ಲಿ ಅರೆಸ್ಟ್ ಆದವರ ಇದನ್ನು ನೋಡಿ, ಅವರ ಬ್ಯಾಕ್ಗ್ರೌಂಡನ್ನು ನೋಡಿ, ಅವರು ಅತ್ಯಂತ ದೊಡ್ಡ ಉನ್ನತವಾದ ವಿದ್ಯಾಭ್ಯಾಸವನ್ನು ಪಡೆದವರು. 2001ರಲ್ಲಿ ಅಮೇರಿಕಾದ 2 ಟವರ್ಗಳ ಮೇಲೆ ದಾಳಿ ಮಾಡಿದ ಒಬ್ಬ ವ್ಯಕ್ತಿಯನ್ನು FBI, ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಮೇರಿಕಾದಲ್ಲಿ ಬಂಧಿಸಿತ್ತು. ಅವನ ಹಿನ್ನೆಲೆ ನೋಡಿದರೆ ಜರ್ಮನ್ ಎಕನಾಮಿಕ್ಸ್ ಕಾಲೇಜಿನಲ್ಲಿ PhD ಸ್ಕಾಲರ್ ಅವ. ಅದರ ತಂತ್ರವನ್ನು ರೂಪಿಸಿದ ವ್ಯಕ್ತಿ ಜರ್ಮನ್ ಕಾಲೇಜ್ ಆಫ್ ಎಕನಾಮಿಕ್ಸ್ನಲ್ಲಿ PhD ಹೋಲ್ಡರ್, PhD ಸ್ಕಾಲರ್, ರಿಸರ್ಚ್ ಮಾಡೋದು ಒಬ್ಬ ವಿದ್ವಾಂಸ. ಅವರೆಲ್ಲ ಇಂತಹ ಕೆಲಸಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಏನು ಕಾರಣ? ನಮ್ಮ ದೇಶದಲ್ಲಿ ದೇಶ ಅಂತಲ್ಲ, ಜಗತ್ತಲ್ಲಿ ನಿರೀಕ್ಷಿತವಾದ ವಿದ್ಯಾಭ್ಯಾಸದಿಂದ ಸಿಗುವಂತಹ ಫಲಗಳು ಸಿಗ್ತಾ ಇಲ್ಲ. ಹೈ ಲಿಟ್ರೇಟ್,
ನಮ್ಮಲ್ಲಿ ಡಿಗ್ರಿಗಳಿವೆ, ಪಿ ಜಿಗಳಿವೆ, ಒಬ್ಬೊಬ್ಬರಿಗೆ 10-20 ಡಿಗ್ರಿಗಳಿವೆ. ಬೇಕಾದಷ್ಟು ಕಲೀಲಿಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಸರ್ಕಾರ ಮಾಡಿಕೊಟ್ಟಿದೆ. ಅಲ್ಪಸಂಖ್ಯಾತರ ಮಕ್ಕಳು ಇದು KSYನಲ್ಲಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಕಲಿಯುವುದಾದರೆ ಅವರಿಗೆ ಫೀಸೇ ಇಲ್ಲ. ಮೈನಾರಿಟಿ ಡಿಪಾರ್ಟ್ಮೆಂಟ್ ಭರಿಸ್ತದೆ. ನಾನು ಅನೇಕ ನಮ್ಮ ಮುಸ್ಲಿಂ ಮಕ್ಕಳನ್ನು ಅಡ್ಮಿಟ್ ಮಾಡಿದೆ, ಅಲ್ಲಿಗೆ 300 ರೂಪಾಯಿ ಫೀಸ್. ಆ ರೀತಿ ಕಲೀಲಿಕ್ಕೆ ಬೇಕಾದ ಎಲ್ಲ ಸೌಕರ್ಯ ಮುಸಲ್ಮಾನರಿಗೆ ಮಾತ್ರ ಎಲ್ಲ ಅಲ್ಪಸಂಖ್ಯಾತರಿಗೆ ಸಿಗ್ತದೆ. ಅಷ್ಟೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಕೂಡ ಎಜುಕೇಷನ್ನಿಂದ, ಇಲ್ಲಿ ಮೇಡಮ್ ಹೇಳಿದ್ರಲ್ಲ ಎಜುಕೇಷನ್ ಅಂದರೆ ಏನು ಅಂತ ಒಂದು ಕೋಟಲ್ಲಿ ಹೇಳಿದ್ದಾರೆ. ಎಜುಕೇಷನ್ ಅಂದರೆ ಅದು ಯಾವುದು, ಅದು ಲೈಟನಿಂಗ್ ದ ಪ್ರಕಾಶವನ್ನು ಕೊಡುವಂಥದ್ದು ಅಂತೇಳಿ. ಫಿಲ್ಲಿಂಗ್ ದ ಬಕೆಟ್ ಅಲ್ಲ, ಯಾವುದಾದ್ರೂ ಡಿಗ್ರಿಗಳನ್ನು ತುಂಬಿಸುವುದಲ್ಲ, ಇನಿಷಿಯಲ್ಗಳನ್ನು ಹೆಸರಿನ ಜೊತೆ ಸೇರಿಸುವುದು ಅಲ್ಲ. ಎಜುಕೇಷನ್ ಅಂತ ಹೇಳಿದರೆ ಜೀವನವನ್ನು ಪ್ರಕಾಶಪೂರಿತಗೊಳಿಸುವುದು, ಬದುಕಿನ ಅಂತರ್ಧರ್ಮವನ್ನು, ಆ ಮತದ ಈ ಮತದ ಸಹವಾಸ ಸಾಕಿನ್ನು ಸೇರಿರೆ ಈ ಮನುಜ ಮತಕ್ಕೆ, ಓ ಬನ್ನಿ ಸೋದರರೇ ವಿಶ್ವಮತಕ್ಕೆ ಅಂತ ಹೇಳಿದ್ದಾರೆ ಕುವೆಂಪು. ಅದು ಮತ ಅಂತ ಹೇಳಿದರೆ ಧರ್ಮದ ವಿಚಾರವನ್ನು ಹೇಳಿದಲ್ಲ, ಇಸ್ಲಾಂ, ಕ್ರೈಸ್ತ, ಬುದ್ಧ ಧರ್ಮದ ಬಗ್ಗೆ ಹೇಳಿದಲ್ಲ ಅವರು. ಮತ ಅಂತ ಹೇಳಿದರೆ ಮನುಷ್ಯನ ಒಳಗಿರುವಂತಹ ಅಂತರ್ಲೀನವಾಗಿರುವ ಅಂತರ್ಧಾರೆಗಳನ್ನು ಬಡಿದೆಬ್ಬಿಸುವಂತಹ ಒಂದು ಪ್ರಕಾಶ, ಒಂದು ಬ್ರೈಟ್ನೆಸ್ ಆಗಿದೆ ಜ್ಞಾನ ಎನ್ನುವುದನ್ನು ಮಹಾತ್ಮರು ತಿಳಿಸಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಜ್ಞಾನ ಪಡೆದು ಓನ್ಲಿ ಲಿಟ್ರೇಟ್ಸ್ ಮಾತ್ರ ಅಲ್ಲ, ಎಜುಕೇಟೆಡ್ಗಳಾಗಿ ಸುಶಿಕ್ಷಿತರಾಗಿ ಸುಸಂಸ್ಕೃತರಾಗಿ ಹೊರಗುವಂಥ ಒಂದು ವ್ಯವಸ್ಥೆಯನ್ನು ಮರ್ಕಜ್ ನಮಗೆ ಮಾಡಿಕೊಟ್ಟಿದೆ. ಆ ವ್ಯವಸ್ಥೆಗಳನ್ನೆಲ್ಲ ಸಂಪೂರ್ಣವಾಗಿ ಪಡೆದು ಅದನ್ನು ನೀವು ಬಳಸುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನಾವು ಗೆಳೆಯರು ಹೃದಯ ಹೂವಿನ ಹಂತರ, ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸದು ಸುಂದರ ಅಂತ ಮಹಾತ್ಮರು ಹೇಳಿಕೊಟ್ಟಿದ್ದಾರೆ. ಆ ಮೂಲಕ ನಮ್ಮ ಕನಸುಗಳನ್ನು ಗಟ್ಟಿಯಾಗಿಸಿ, ಇವರು ನಮ್ಮ APJ ಕಲಾಮರವರು ಹೇಳಿದ ಹಾಗೆ, ಕನಸಂದರೆ ನಿದ್ದೆಯಲ್ಲಿ ಕಾಣುವುದಲ್ಲ ಕನಸು, ಅದು ನಿದ್ದೆ ಮಾಡಲು ಬಿಡದ್ದು ಕನಸು ಅಂತವರು ಹೇಳಿದ್ದಾರೆ. ಶಿಕ್ಷಕರಾಗಿ ದುಡಿದು, ಶಿಕ್ಷಕರಾಗಿ ಜೀವನವನ್ನು ಸವೆಸಿ, ಐ ವಿಲ್ ಡೈ ಟೀಚಿಂಗ್ ಅಂತ ಹೇಳ್ತಾ ಇದ್ರು ಯಾರು, APJ ಕಲಾಮರು. ಐ ವಿಲ್ ಡೈ ಟೀಚಿಂಗ್, ನಾನು ಪಾಠ ಮಾಡ್ತಾ ತೀರಿ ಹೋಗ್ತೇನೆ ಅಂತ ಹೇಳಿದರು. ಒಂದು ಸಂದರ್ಭದಲ್ಲಿ ಅವರು ಶಿಮ್ಲಾದಲ್ಲೆಲ್ಲೋ ಒಂದು ವೇದಿಕೆಯಲ್ಲಿ ಭಾಷಣ ಮಾಡುವಾಗಲೇ, ಟೀಚ್ ಮಾಡುವಾಗಲೇ ಸಾವಿರಾರು ವಿದ್ಯಾರ್ಥಿಗಳಿಂದ ಕುಸಿದು ಬಿದ್ದು ತೀರಿ ಹೋದರು ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್ ಅವರು. ಅದರಿಂದ ಮಹಾತ್ಮರು ಈ ಟೀಚಿಂಗಿಗೆ, ಲರ್ನಿಂಗಿಗೆ, ಈ ವಿದ್ಯಾಭ್ಯಾಸಕ್ಕೆ, ಕಲಿಸುವುದಕ್ಕೆ ಕೊಟ್ಟಂತಹ ಮಹತ್ವವನ್ನು ನಮಗೆ ನೋಡಿದರೆ, ಶಿಕ್ಷಕರಷ್ಟು, ಟೀಚರ್ಸ್ಗಳಷ್ಟು ಅತ್ಯಂತ ಅನುಗ್ರಹಿತವಾದಂಥ ಒಂದು ವೇದಿಕೆ ಬೇರೆ ಯಾವುದೂ ಇಲ್ಲ. ರಫೀಕ್ ನಾನು ನಿಲ್ಲಿಸ್ತೇನೆ ಸರ್, ಇವರನ್ನೇ ನೋಡಿ, ಕಾರಲ್ಲಿ ಹೋಗುವುದಿಲ್ಲ, ಬಸ್ಸಲ್ಲಿ ಹೋಗ್ತಾರೆ. ನಾನೊಮ್ಮವರ ಮನೆಗೆ ಅಪಾಯಿಂಟ್ಮೆಂಟ್ ಕೇಳಿದೆ, ಅವರು ಹೇಳಿದರು ಪಂಪೆಲ್ ಮಸೀದಿ ಹತ್ತಿರ ಇಳಿಯಿರಿ, ಮುಂದೆ ಹೋಗಿ ರೈಟಿಗೆ ಬನ್ನಿ, ಅಲ್ಲಿ ಬಂದು ನೀವೊಂದು ಅಡ್ಡದಾರಿ ಅಲ್ಲಿ ಬನ್ನಿ. ನಾನು ರಿಕ್ಷಾ ಬರಬೇಡಿ, ನಡೆದುಕೊಂಡೇ ಬರಬೇಕು. ನನಗೆ ಅವರು ತಾಕೀದು ಮಾಡಿದರು, ರಿಕ್ಷಾದಲ್ಲಿ ನೀವು ಬರಬಾರ್ದು, ನಡೆದುಕೊಂಡೇ ಬರಬೇಕು. ಇವರು ಕೂಡ ಬಸ್ಸಲ್ಲಿ ಬಂದದಲ್ಲ ಸರ್, ಇವತ್ತು ಬಸ್ಸಲ್ಲಿ ಕಾರು ಇಲ್ಲದಲ್ಲ. ಇವರ ಮಗ ಒಬ್ಬ ಜಗತ್ಪ್ರಸಿದ್ಧ ಇಂಟೆಲಿಜೆಂಟ್ ಆಗಿದ್ದರು, ಸ್ವರೂಪ್ ಅಂತ ಹೇಳಿ. ಇಷ್ಟು ಸಣ್ಣ ಮಗುವಾಗಿದ್ದಾಗ ಜಗತ್ತಿನ ಗಮನ ಸೆಳೆದಂತಹ ಒಬ್ಬ ಅತೀ ದೊಡ್ಡ ಬುದ್ಧಿವಂತನಾಗಿ, ಅದಕ್ಕೆ ಎಂತ ಹೇಳ್ತಾರೆ ಅಂತ ಗೊತ್ತಿಲ್ಲ, ಬಿಸ್ಕಿಡ್ ಆ ಕಿಡ್ ಆಗಿದ್ದರು. ಈಗ ಅವರು ಏನೋ ಕೋರ್ಸ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಜಗತ್ತಿನವ ಇಡೀ ಜಗತ್ತಿನ ಅತ್ಯಂತ ಕಿರಿಯ ಪ್ರೊಫೆಸರ್ ಆಗಿ ಇವರ ಮಗ. ಅವರ ಇಂಟೆಲಿಜೆಂಟ್ ಕ್ವಶನ್ ಬಹಳ ಎತ್ತರದಲ್ಲಿತ್ತು. ಆ ನಿಟ್ಟಿನಲ್ಲಿ ಇವರಿಗೆ ಹಣಕ್ಕೆ ಕಮ್ಮಿ ಇಲ್ಲ, ಸರಳತೆ, ಸೌಮ್ಯತೆ ಬರ್ತಾಯಿದೆ. ಬಸ್ಸಲ್ಲಿ ಬರ್ತಾರೆ, ಬಸ್ಸಲ್ಲಿ ಹೋಗ್ತಾರೆ. ಸಿದ್ದರಾಮಯ್ಯ ಸರ್ಕಾರ ಹೆಣ್ಣು ಮಕ್ಕಳಿಗೆ ಮಾತ್ರ ಫ್ರೀ ಮಾಡಿದೆ, DK ಶಿವಕುಮಾರ್ ಸರ್ಕಾರ ಗಂಡು ಮಕ್ಕಳಿಗೂ ಫ್ರೀ ಮಾಡಲಿ ಅಂತ ನಾವು ಹಾರೈಸ್ತಾ ಇದ್ದೇವೆ. ಯಾಕೆಂದರೆ ಸೋಮವಾರ ಗಂಡಸರಿಗೆ, ಮಂಗಳವಾರ ಹೆಣ್ಣುಮಕ್ಕಳಿಗೆ, ಬುಧವಾರ ಮೇಲಿಗೆ, ಗುರುವಾರ ಫಿಮೇಲ್ಗೆ, ಆ ರೀತಿ ಬಸ್ಸು ಫ್ರೀ ಮಾಡಬೇಕು ಅಂತ ನಾವು DK ಶಿವಕುಮಾರ್ ಒಂದು ಅಪೇಕ್ಷೆಯನ್ನು ಸಲ್ಲಿಸಬೇಕು. 2 ವರ್ಷ ಆಗಲಿ, ಹೇಗೆ ದಿನಾಲು ಎಲ್ರಿಗೂ ಬೇಡ, ಅದು ಸರಿಯಲ್ಲ, ಅನ್ಯಾಯ. ಓಕೆ, ಆ ನಿಟ್ಟಿನಲ್ಲಿ ಅವರು ಬಸ್ಸಲ್ಲಿ ಬಂದು ನಮಗೆ ಪಾಠವನ್ನು ಮಾಡ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಶುಭವಾಗಲಿ, ಎಲ್ಲ ಪೇರೆಂಟ್ಸ್ಗೂ ಕೂಡ ಶುಭವಾಗಲಿ. ಅತ್ಯುನ್ನತವಾದ ಭವಿಷ್ಯ ಅಲ್ಲಾಹ್ ನಿಮಗೆ ಕೊಡಲಿ. 7ನೇ ರ್ಯಾಂಕ್ ನಮ್ಮ ಶಾಲೆಗೆ ಬಂದಿದೆ. PUCಲಿ 7ನೇ ರ್ಯಾಂಕ್, ಕರ್ನಾಟಕ ಸ್ಟೇಟ್ನಲ್ಲಿ 9ನೇ ರ್ಯಾಂಕು ಬಂದಿದೆ. ಕಳೆದ ಬಾರಿ 10ನೇ ರ್ಯಾಂಕು ಕೂಡ ಬಂದಿತ್ತು. ಎಲ್ರಿಗೂ ಶುಭವನ್ನು ಹಾರೈಸಿ, ನಮ್ಮ ರಫೀಕ್ ಸರ್ ಅವರ ಮಾತಿದೆ, ನಮ್ಮ ಅಧ್ಯಕ್ಷರು ಅಬ್ದುಲ್ ರೆಹಮಾನ್ ಹಾಜಿ ಅವರ ಧೀರ ನೇತೃತ್ವದ ಮೂಲಕ ನಮ್ಮ ಸಂಸ್ಥೆ 26 ವರ್ಷಗಳಲ್ಲಿ ಹಾದು ಬಂದಂತಹ ರೋಚಕವಾದ ಕಥೆಗಳನ್ನು ಹಲವು ಬಾರಿ ನಮಗೆ ಹೇಳಿದ್ದಾರೆ. ಸಂಧ್ಯಾ ಮೇಡಮ್ 23 ವರ್ಷಗಳಾಯಿತು ಇಲ್ಲಿ ಅತ್ಯಂತ ನಿಷ್ಠೆಯಿಂದ ದುಡಿಯುತ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ಒಂದು ತಂಡದ ಟೀಮ್ ವರ್ಕಿನಿಂದಾಗಿ ಮರ್ಕಜ್ ಹುದಾ ಅದರ ಸಿಲ್ವರಿಯಂ ಇಯರ್ನಲ್ಲಿ ಅದ್ಭುತವಾದ ಪ್ರಯಾಣವನ್ನು ಮುಂದುವರಿಸಿದೆ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ. ಮಾತಿನಲ್ಲೇ ಭೀಷ್ಮ ಅರಮನೆಯನ್ನೇ ಕಟ್ಟಿದ್ರು. ಸರ್, ನಿಮ್ಮ ಮಾತಿಗೆ 2 ಮಾತಿಲ್ಲ. ಧನ್ಯವಾದಗಳು ಸರ್ ನಿಮಗೆ. ಶಿಕ್ಷಣದ ಬೇರುಗಳು ಕೈಹೀರಬಹುದು, ಆದರೆ ಅದರ ಫಲ ಸಿಹಿಯಾಗೇ ಇರ್ತದೆ. ಇದೀಗ ನಮ್ಮ ಮುಂದೆ ಖ್ಯಾತ ಮೋಟಿವೇಶನಲ್ ಸ್ಪೀಕರ್ ರಫೀಕ್ ಮಾಸ್ಟರ್ ಸರ್ ನಿಮ್ಮ ಉದಾಹರಣೆಗಳ ಜೊತೆಗೆ
ನಮ್ಮ ಮಕ್ಕಳು ಸಹ ಮುಂದಿನ ದಿನಗಳಲ್ಲಿ ಒಳ್ಳೆಯ ಉದಾಹರಣೆಗಳಾಗಿ ಹೊರಬರಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಿಮ್ಮ ಮಾರ್ಗದರ್ಶನವು ಅವರಿಗಿರಲಿ ಅಂತ ಹೇಳುತ್ತಾ ಮಾತಿನ ಮಂಟಪಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಶುಭೋದಯ, ಗುಡ್ ಮಾರ್ನಿಂಗ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾತು ವಸ್ಸಲಾಮ್ ಅಲಾ ಅಶ್ರಫಿಲ್ ಮುರ್ಸಲೀನ್ ವಅಲಾ ಆಲಿಹಿ ವಸಹ್ಬಿ ಅಜ್ಮഈನ್. ಮೊದಲಿಗೆ ಈ ಒಂದು ಸೌಭಾಗ್ಯವನ್ನು ಕರುಣಿಸಿದ ಸರ್ವಶಕ್ತನಾದ ಅಲ್ಲಾಹನಿಗೆ ನಾನು ಸರ್ವ ಸ್ತುತಿಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾ. ಮರ್ಕಜುಲ್ ಹುದಾ ಶಿಕ್ಷಣ ಸಂಸ್ಥೆಗಳು ಈಗ 9ನೇ ಕ್ಲಾಸು ಅಂದರೆ ಹೈಸ್ಕೂಲು, PU ಕಾಲೇಜು, ಡಿಗ್ರಿ ಕಾಲೇಜು ಎಲ್ಲವನ್ನು ಒಳಗೊಂಡಂಥ ಒಂದು ಬಹುಶಃ ನಮ್ಮ ಕರ್ನಾಟಕದ ಮೊದಲ ಇಹಪರ ಶಿಕ್ಷಣದ ಒಂದು ಕೇಂದ್ರ ನಮ್ಮ ಬಹುಶಃ ಹೆಣ್ಣು ಮಕ್ಕಳದ್ದು. ಅದಕ್ಕಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ ವೇದಿಕೆಯಲ್ಲಿರುವ ಈ ಸಂಸ್ಥೆಯ ಸಾರಥಿ ಅರ್ಯಡ್ಕ ಅಬ್ದುಲ್ ರಹಮಾನ್ ಹಾಜಿಯವರೇ, ಈ ಸಂಸ್ಥೆಯ ಕಾರ್ಯಾಧ್ಯಕ್ಷರು, ಅವರನ್ನು ಭಾಷಣದಲ್ಲಿ ಭೀಷ್ಮ ಅಂತ ಕರೀತಾರೆ, ಅವರಿಗೊಂದು ಅಡ್ಡ ಹೆಸರು ಇದೆ. ನಮ್ಮ ಯಾರು ಡಾಕ್ಟರ್ MSM ಅಬ್ದುಲ್ ರಶೀದ್ ಝೈನಿಯವರು, ಹಾಗೆ ನಮ್ಮ ಇನ್ನೋರ್ವ ಸಾರಥಿ ಇದ್ದಾರೆ, ಹಾಗೆ ಶಂಸುದ್ದೀನ್ ಸರ್ ಅವರಿದ್ದಾರೆ. ನಮ್ಮ ಹಿರಿಯರು ಬಹುಶಃ ನನಗೆ ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ನನ್ನನ್ನು ಎಲ್ಲ ಕಡೆ ಆಚೀಚೆ ಎಲ್ಲ ಕರ್ಕೊಂಡು ಹೋಗುವರು ನಮ್ಮ ಅನ್ವರ್ ಸರ್ ಅವರು, ಹಾಗೆ ನಮ್ಮ ಕಾರ್ಯದರ್ಶಿ ರಶೀದ್ ಸರ್ ಅವರು, ಸಂಧ್ಯಾ ಮೇಡಮ್, ಮನ್ಸೂರ್ ಸರ್, ಎಲ್ಲರಿಗೂ, ಹಾಗೆ ನನ್ನ ಮುಂದೆ ಇರತಕ್ಕಂಥ ಎಲ್ಲ ನಮ್ಮ ಶಿಕ್ಷಕರ ತಂಡ, ಹಾಗೆ ನನ್ನ ಎಲ್ಲ ಪ್ರೀತಿಯ ಪೇರೆಂಟ್ಸ್ ಮತ್ತು ವಿದ್ಯಾರ್ಥಿಗಳು. ನನ್ನ ಬಗ್ಗೆ ರಶೀದ್ ಝೈನಿಯವರು ಹೇಳಿದರು, ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು? ಹೂ ಈಸ್ ದ ರಿಚೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್? ಹೂ ಈಸ್ ದ ರಿಚೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್? ಹೂ ಈಸ್ ದ ರಿಚೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್? ಈಗ ರಿಚೆಸ್ಟ್ ಮ್ಯಾನ್ ಯಾರು? ಅಂಬಾನಿ, ಅದಾನಿ, ಇಟ್ ಈಸ್ ಅಲಾನ್ ಮಸ್ಕ್. ಹೊಸದಾದ ಕಾಲ ಬದಲಾಗಿದೆ. ನಾವು ಚಿಕ್ಕದಿರುವಾಗ ನಮಗೆ ಸ್ಕೂಲಲ್ಲಿ A ಫಾರ್ ಆ್ಯಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್, D ಫಾರ್ ಡಾಗ್, E ಫಾರ್ ಎಲಿಫೆಂಟ್ ಅಂತ ಕಲಿಸ್ತಾ ಇದ್ದರು. ಈಗಿನ ಮಕ್ಕಳಿಗೆ ಅದನ್ನು ಕಲಿಸುವ ಅಗತ್ಯ ಇಲ್ಲ. ಈಗಿನ ಮಕ್ಕಳಿಗೆ ಬಹುಶಃ ಅವರು ಆ್ಯಪಲ್ ಕುಡ್ದೇ ಬಂದಿದ್ದಾರೆ, ಆಯಿತಾ? ಅವರು ಶಾಲೆಗೆ ಬರುವಾಗ B ಫಾರ್ ಬಾಲ್, ಚಿಕ್ಕ 1 ವರ್ಷದ ಮಗುವಿನ ಕೈಗೂ ನಾವು ಬಾಲ್ ಕೊಟ್ಟಾಗಿದೆ. C ಫಾರ್ ಕ್ಯಾಟ್ ಮಕ್ಕಳಿಗೆ ಗೊತ್ತಿದೆ. ಹೀಗೆ ಜಗತ್ತು ಎಷ್ಟು ಮುಂದುವರೆದಿದೆ ಕೇಳಿದರೆ, ಈಗಿನ ಆಲ್ಫಾಬೆಟ್ಸಲ್ಲಿ ಕಲಿಸಬೇಕಾದ್ದು A ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಾವು ಆ ಕಾಲದಲ್ಲಿದ್ದೇವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಾನು ಮೊನ್ನೆ ಒಬ್ಬ ಹಜ್ಜಿಗೆ ಹೋಗುವವರಿಗೆ ಒಂದು ಶಾಲು ಹಾಕಿ ಒಂದು ಬೀಳ್ಕೊಡುಗೆ ಮಾಡಿದೆ. ನನ್ನ ಸ್ಟೇಟಸಲ್ಲಿ ಹಾಕಿದಾಗ ನನ್ನೊಬ್ಬ ವಿದ್ಯಾರ್ಥಿ ಅದನ್ನು ಒಂದು ನಿಮಿಷದಲ್ಲಿ ನನಗೆ ವಾಪಸ್ ಬಂತು ಪೋಸ್ಟರ್. ಹೇಗೆ ಮಾಡಿದೆ ಕೇಳಿದೆ. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಸಾಫ್ಟ್ವೇರ್ ಉಂಟು ಮಾಡಿದೆ ಅಂತ ಹೇಳಿದೆ. 1 ನಿಮಿಷದಲ್ಲಿ ಅವರ ಫೋಟೋ ಮ್ಯಾಟರ್ ಅದ್ಭುತವಾದ ಒಂದು ಪೋಸ್ಟರ್ ಮಾಡಿಕೊಟ್ರು. ನಾವು ಯಾವ ಕಾಲದಲ್ಲಿದ್ದೇವೆ ಕೇಳಿದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲದಲ್ಲಿದ್ದೇವೆ. ನಿಮ್ಮ ಕಂಪ್ಯೂಟರ್ನಲ್ಲಿ ಈಗ ನೀವು ರಫೀಕ್ ಮಾಸ್ಟರ್ ಬೇಡ, ನನ್ನ ವಿಷಯ ಬೇಡಿ, ನಾನೊಬ್ಬ ಸಾಮಾನ್ಯ ಮನುಷ್ಯ. APJ ಅಬ್ದುಲ್ ಕಲಾಂ ಬಗ್ಗೆ ತಿಳಿಯಬೇಕಾದ್ರೆ ನಾನು ಝೈನಿಯವರ ಕಾಲದಲ್ಲಿ ಒಂದಾ ಪುಸ್ತಕ ಓದಬೇಕು ಅಥವಾ ತಿಳಿದ ಲೆಕ್ಚರ್ಸ್ ಹತ್ರ ಕೇಳಬೇಕು. ಇವತ್ತು ಹಾಗೆಲ್ಲ. APJ ಅಬ್ದುಲ್ ಕಲಾಂ ಅಂತೇಳಿ ಗೂಗಲ್ ಹಾಕಿದರೆ ಪುಟಗಟ್ಟಲೆ ಬರುತ್ತೆ, ಯೂಟ್ಯೂಬ್ ಹಾಕಿದರೆ ಅವರ ಇಡೀ ಎಲ್ಲ ಭಾಷಣಗಳು ಬರುತ್ತೆ. ನೀವು AI ಮೇಟಾದಲ್ಲಿ ಕೇಳಿದರೆ ಅಲ್ಲಿಯೂ ಕೂಡ ಬೇಕಾದಷ್ಟು ಇನ್ಫಾರ್ಮೇಷನ್ ಬರುತ್ತೆ. ಇದು ಇನ್ಫಾರ್ಮೇಷನ್ ಇವತ್ತು ನಿಮ್ಮ ಬೆರಳ ತುದಿಯಲ್ಲಿದೆ. ಹೀಗೆ ಮಾಡಿದರೆ ಸಾಕು, ಇನ್ಫಾರ್ಮೇಷನ್ ಸಿಗುತ್ತೆ. ಸೊ A ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, B ಫಾರ್ ಬಯೋಟೆಕ್ನಾಲಜಿ, C ಫಾರ್ ಕ್ರಿಪ್ಟೋ ಕರೆನ್ಸಿ, D ಫಾರ್ ಡೇಟಾ ಸೈನ್ಸ್, E ಫಾರ್ ಎಲಾನ್ ಮಸ್ಕ್. ಇದು ಇವತ್ತು ಆಲ್ಫಾಬೆಟ್, ಅದರ ಎಕ್ಸ್ಪಾನ್ಷನ್. ಅಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಈ ಕಾಲಘಟ್ಟದಲ್ಲಿ ಇವತ್ತು ಉಸ್ತಾದ್ ಹೇಳಿದರು ನೋಡಿ, ಸಂಸ್ಕೃತದಲ್ಲಿ 2 ಪದವಿಗಳಿದೆ, ಒಂದು ವಿದ್ವಾನ್, ಇನ್ನೊಂದು ವಿದ್ಯಾವಾನ್. ವಿದ್ವಾನ್ ಅಂದರೆ ಏನು? ವಿದ್ವಾನ್ ಅಂದರೆ ಹೈಲಿ ಕ್ವಾಲಿಫೈಡ್,
ವಿದ್ಯಾವಾನ್ ಅಂದರೆ ಏನು? ವೆಲ್ ಕ್ವಾಲಿಫೈಡ್. ಈ ದೇಶಕ್ಕೆ, ಈ ಜಗತ್ತಿಗೆ ಬೇಕಾದದ್ದು ಹೈಲಿ ಕ್ವಾಲಿಫೈಡ್ ಅಲ್ಲ, ಮತ್ತು ಏನು ಬೇಕಾದ್ದು? ವೆಲ್ ಕ್ವಾಲಿಫೈಡ್. ಹೈಲಿ ಕ್ವಾಲಿಫೈಡ್ ಅಂತ ಹೇಳಿದ್ರೆ ಅಲ್ಲಿ ಬರೀ ಅಕ್ಷರ, ಬರೀ ಡಿಗ್ರಿ, ಬರೀ ಸರ್ಟಿಫಿಕೇಟು, ಬರೀ ಓದು. ಆದರೆ ವೆಲ್ ಕ್ವಾಲಿಫೈಡ್ ಅಂತ ಹೇಳಿದ್ರೆ ಅಲ್ಲಿ ಅಕ್ಷರ ಪ್ಲಸ್ ಸಂಸ್ಕಾರ, ಅಲ್ಲಿ ಎರಡೂ ಬರುತ್ತೆ. ಹೈಲಿ ಕ್ವಾಲಿಫೈಡ್ಗೆ ಎಕ್ಸಾಂಪಲ್ ನಾವು ಕೊಡುವುದಾದರೆ ರಾವಣ, 64 ವಿದ್ಯೆಗಳು ಗೊತ್ತಿತ್ತು ರಾವಣನಿಗೆ. ಈಸ್ ಹೈಲಿ ಕ್ವಾಲಿಫೈಡ್. ಆದರೆ ಇಷ್ಟೆಲ್ಲ ವಿದ್ಯೆ ಇದ್ದರೂ ಕೂಡ ಒಂದು ಪರ ಹೆಣ್ಣನ್ನು ಏನು ಮಾಡಬಾರ್ದು ಅಂತ ಗೊತ್ತಿರಲಿಲ್ಲ. ಅರ್ಥ ಆಯ್ತಾ? ರಾಮ ಈಸ್ ವೆಲ್ ಕ್ವಾಲಿಫೈಡ್. ಅಪ್ಪ ಹೇಳ್ತಾನೆ, ಮಗನೇ ಕಾಡಿಗೆ ಹೋಗಬೇಕು, ಮಾತು ಕೊಟ್ಟಿದ್ದೀನಿ, ಮಾತು ಭಂಗ ಆಗಬಾರ್ದು, ಕಾಡಿಗೆ ಹೋಗಬೇಕು ಅಂತ ಹೇಳುವಾಗ ಸೀದಾ ಎದ್ದು ಕಾಡಿಗೆ ಹೋಗ್ತಾನಲ್ಲ. ಆ ರಾಮನಲ್ಲಿ ವಿದ್ಯೆನೂ ಇತ್ತು, ಸಂಸ್ಕಾರನೂ ಇತ್ತು. ಅದಕ್ಕೋಸ್ಕರ ಈಸ್ ವೆಲ್ ಕ್ವಾಲಿಫೈಡ್. ಇವತ್ತು ನಮ್ಮ ಮರ್ಕಜಲ್ಲಿ ನಾವು ಉಂಟು ಮಾಡುವುದು ಹೈಲಿ ಕ್ವಾಲಿಫೈಡ್ ಅಲ್ಲ, ವಿ ಆರ್ ಕ್ರಿಯೇಟಿಂಗ್ ವೆಲ್ ಕ್ವಾಲಿಫೈಡ್. ಯಾಕಂದರೆ ಈ ಮಕ್ಕಳಿಗೆ ಅಕ್ಷರನೂ ಕೊಡ್ತೀವಿ, ಸಂಸ್ಕಾರನೂ ಕೊಡ್ತೀವಿ, ದೀನನ್ನು ಕೊಡ್ತೀವಿ, ಅದಬನ್ನು ಕೊಡ್ತೀವಿ, ತರ್ಬಿಯತನ್ನು ಕೊಡ್ತೀವಿ, ಅಖ್ಲಾಕನ್ನು ಕೊಡ್ತೀವಿ. ಆ ಕಾರಣಕ್ಕಾಗಿ ಇವರು ಜಗತ್ತಿಗೆ ಒಂದು ಅಮೂಲ್ಯ ವಸ್ತುವಾಗಿ, ಉಸ್ತಾದ್ ಹೇಳಿದಿರಲ್ಲ, ಅವರು ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಟೀಚರ್ ಆಗ್ತಾರೆ, ಸೈಂಟಿಸ್ಟ್ ಆಗ್ತಾರೆ, ಚಾರ್ಟರ್ಡ್ ಅಕೌಂಟೆಂಟ್ ಆಗ್ತಾರೆ. ಅದೆಲ್ಲದಕ್ಕಿಂತ ದೊಡ್ಡದಾಗಿ ಒಳ್ಳೆಯ ತಾಯಿ ಆಗ್ತಾರೆ. ಅದಾಗಬೇಕಲ್ಲ, ಒಳ್ಳೆಯ ತಾಯಿ ಆಗಬೇಕಲ್ವ? ತಾಯಿ ಇವತ್ತಿನ ಜಗತ್ತಲ್ಲಿ 2 ರೀತಿಯ ತಾಯಿಯಂದಿರನ್ನು ನಾವು ನೋಡ್ತಾ ಇದ್ದೀವಿ. ಮೊನ್ನೆ ತಾನೇ ಜಲಪ್ರಳಯ, ಒಂದು ಬೋಟ್ ದುರಂತ ಆಯಿತು. ಬೋಟ್ ದುರಂತ ಆದಾಗ ಅಮ್ಮ ಅವರಿಗೆ ಏನಿದೆ? ಲೈಫ್ ಜಾಕೆಟ್ ಇದೆ. ಲೈಫ್ ಜಾಕೆಟ್ ಹಾಕಿಕೊಂಡ ಅಮ್ಮ ನೀರಲ್ಲಿ ಮುಳುಗಲ್ಲ, ಅವರು ಸೇಫ್ ಆಗಿದ್ದಾರೆ. ಆದರೆ ಮಗು ಲೈಫ್ ಜಾಕೆಟ್ ಇಲ್ಲ, ಮಗು ಮುಳುಗಿದೆ. ಆ ಮುಳುಗಿದ ಮಗುವನ್ನು ತಾಯಿ ತೀರ್ಮಾನ ಮಾಡ್ತಾಳೆ, ಬದುಕಿದ್ರೆ ನಾವು ಇಬ್ಬರು ಬದುಕಬೇಕು, ಸತ್ರು ಇಬ್ಬರು ಒಟ್ಟಿಗೆ ಸಾಯಬೇಕು ಅಂತೇಳಿ ಅಮ್ಮ ಮಗುವನ್ನು ಬದುಕಿಸ್ಲಿಕ್ಕೆ ಪ್ರಯತ್ನಿಸ್ತಾಳೆ. ಅಮ್ಮ ಮತ್ತು ಮಗು ನೀರಿನಲ್ಲಿ ಮುಳುಗುತ್ತೆ. ಆ ಮುಳುಗಿ ಪ್ರಾಣ ಹೋಗತಕ್ಕಂಥ ಸಂದರ್ಭದಲ್ಲೂ ಕೂಡ ಅಮ್ಮ ಮಗುವಿನ ಕೈ ಬಿಟ್ಟಿಲ್ಲ. ಆ ಮಗುವಿಗೆ ಎದೆಗೆ ಹೀಗೆ ಅಪ್ಪಿ ಹಿಡ್ಕೊಂಡು, ನೀವು ನೋಡಿರ್ಬೋದು ಆ ಇಬ್ಬರ ಒಂದು ಫೋಟೋ ನೋಡಿರ್ಬೋದು. ತಾಯಿ ಮಗುವನ್ನು ಹೆಂಗೆ ಹಿಡ್ಕೊಂಡಿದ್ದಾರೆ? ಹಿಂಗೆ ಹಿಡ್ಕೊಂಡು ಆ ಪ್ರಾಣ ಹೋಗುವ ಸಮಯ, ನಿಮಗೆ ಗೊತ್ತಿದೆ, ಪ್ರಾಣ ಹೋಗುವ ಸಮಯ ಅದು ಅತ್ಯಂತ ಭಯಾನಕ. ಅದು ಆ ಮರಣ ವೇದನೆ ಅದು ಭಾಳ ಭಯಾನಕ. ಅದು ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸಂದರ್ಭದಲ್ಲೂ ಕೂಡ ಸಾಮಾನ್ಯವಾಗಿ ನೀರಲ್ಲಿ ಬಿದ್ದವರು ಸಾಯುವುದು ಹೀಗೆ ಇಟ್ಕೊಳ್ತಾರೆ. ಅವರು ಯಾರನ್ನು ಸಿಕ್ಕಿದ್ರೂ ಇಟ್ಕೊಳ್ತಾರೆ. ಅವರಿಗೆ ಜೀವ ಆ ಸಮಯದಲ್ಲಿ ಉಳಿಬೇಕು ಅಂತಿದ್ರೆ ಸಿಕ್ಕಿದ್ದನ್ನೆಲ್ಲ ಇಟ್ಕೊಳ್ತಾರೆ. ಆದರೂ ಕೂಡ ಈ ತಾಯಿ ಅಂತಹ ಮರಣದ ವೇದನೆಯಲ್ಲೂ ಕೂಡ ತನ್ನ ಮಗುವನ್ನು ಬಿಗಿದಪ್ಪಿಕೊಂಡು ತನ್ನೊಡನೆ ಬಂಧಿಸಿ, ತನ್ನ 2 ಬಾಹುಗಳಲ್ಲಿ ಬಂಧಿಸಿಕೊಂಡು ಆ ಪ್ರಾಣವನ್ನು ಬಿಡ್ತಕ್ಕಂಥದ್ದು ಅದು ಒಂದು ತಾಯಿ. ಆ ತಾಯಿ ಜಗತ್ತಿಗೆ ಒಂದು ಉದಾಹರಣೆ. ಇನ್ನು ಯಾರೋ ಪಕ್ಕದವನೊಟ್ಟಿಗೆ ಲವ್ ಆಗಿದೆ, ಗಂಡನನ್ನು ಮಗುವನ್ನು ಬಿಟ್ಟು ಯಾರ್ಯಾರೊಟ್ಟಿಗೆ ಓಡ್ತಾರಲ್ಲ, ಅಂಥ ತಾಯಂದಿರೂ ಇದ್ದಾರೆ. ಏನು ಸಂಧ್ಯಾ ಮೇಡಮ್? ಇದ್ದಾರೆ. ಅಲ್ಲಿ ತಾಯಿಯ ಮಮತೆ ಸತ್ತೋಗಿದೆ, ಕರುಣೆ ಸತ್ತೋಗಿದೆ, ತಾಯಿತನ ಎಂಬುದು ಸತ್ತೋಗಿದೆ. ಯಾವನೋ ಒಬ್ಬ ಪ್ರಿಯಕರ ಕೊಡುವಂಥ ಒಂದು ಸಂತೋಷಕ್ಕೋಸ್ಕರ, ಅಲ್ಪ ಸುಖಕ್ಕೋಸ್ಕರ ಓಡಾಡ್ತಾರಲ್ಲ. ಈಗ ನಮಗೆ ಬೇಕಾದ್ದು ಒಳ್ಳೆಯ ಶ್ರೇಷ್ಠ ತಾಯಿ ಬೇಕು, ಒಳ್ಳೆಯ ಅಮ್ಮ ಆಗಬೇಕು. ಅದಕ್ಕೆ ಬೇಕಾದಂತಹ ಒಂದು ಒಳ್ಳೆಯ ಅಡಿಪಾಯವನ್ನು ಹಾಕತಕ್ಕಂಥ ಒಂದು ಶಿಕ್ಷಣ ಕೇಂದ್ರ ನಮ್ಮ ಮರ್ಕಜ್ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೀನಿ. ನನ್ನ ಪ್ರೀತಿಯ ಒಂದು ಜೋರು ಚಪ್ಪಾಳೆ ಕೊಡಿ. ನಮ್ಮೆಲ್ಲ ಟೀಚರ್ಸ್ ಇಲ್ಲಿದ್ದಾರೆ. ಟೀಚರ್ ಯಾಕೆ ಬೇಕು? ಉಸ್ತಾದ್ ಯಾಕೆ ಬೇಕು? ಟೀಚರ್ ಯಾಕೆ ಬೇಕು? ಇವತ್ತಿನ ಕಾಲದಲ್ಲಿ ಮಕ್ಕಳನ್ನು ಶಾಲೆಗೆ ಕಳುಹಿಸಬೇಕು ಅಂತ ಇಲ್ಲ. ಮನೆಯಲ್ಲೇ ಕೂತು ಯೂಟ್ಯೂಬ್, ಒಂದು ದೊಡ್ಡ ಸ್ಮಾರ್ಟ್ ಟಿ ವಿ ಹಾಕಿ ಕೊಟ್ಟರೆ ಸಾಕು, ಒಂದು ವೈಫೈ ಇದ್ದರೆ ಸಾಕು. ಶಾಲೆಯಲ್ಲಿ ಸಿಗುವುದಕ್ಕಿಂತ 10 ಪಟ್ಟು ಶಿಕ್ಷಣ ಮನೆಯಲ್ಲಿ ಟಿ ವಿ ಮುಂದೆ ಕಳೀಲಿಕ್ಕಾಗತ್ತೆ, ನಮಗೆ ಆಗತ್ತೆ. ಆದರೆ ಒಬ್ಬ ಉಸ್ತಾದ್, ಒಂದು ಟೀಚರ್ ಯಾಕೆ ಬೇಕು? ನಾವು ಮೊನ್ನೆ ನನಗೆ ಇಲ್ಲಿ ಕೊನಾಲು ಸರ್ಕಾರಿ ಪ್ರೈಮರಿ ಸ್ಕೂಲ್ನ ಒಬ್ಬರು ಟೀಚರ್ ಭವಾನಿ ಮೇಡಮ್ ಅಂತ, ಒಂದೇ ಸ್ಕೂಲಲ್ಲಿ 28 ವರ್ಷ ಸರ್ವಿಸ್ ಮಾಡಿದ್ದಾರೆ. ಒಂದು ಚಪ್ಪಾಳೆ ಕೊಡಿ. ಒಂದು ಸ್ಕೂಲಲ್ಲಿ 28 ವರ್ಷ, ಒಂದೇ ಸ್ಕೂಲ್, ಬೇರೆ ಎಲ್ಲೂ ಹೋಗಿಲ್ಲ ಅವರು.
ಶಾಲೆಯ ಮಕ್ಕಳನ್ನು ಸ್ವಂತ ಮಕ್ಕಳಾಗೆ ಪ್ರೀತಿಸಿದ್ದಾರೆ. ಭವಾನಿ ಮೇಡಮ್ ಅವರ ಬೀಳ್ಕೊಡುಗೆ, ಅವರ ನಿವೃತ್ತಿ ಆಯಿತು, ಬೀಳ್ಕೊಡುಗೆ ಸಮಾರಂಭ, ಊರಿನ ಇಡೀ ಒಂದು ಅವರಿಗೆ ಊರಿನವರು ಕೊಟ್ಟ ಸನ್ಮಾನದ ಶಾಲು ಮೊಮೆಂಟು ಹೊತ್ತುಕೊಂಡು ಹೋಗಲಿಕ್ಕೆ ದೊಡ್ಡ ಒಂದು ಪಿಕಪ್ ಗಾಡಿ ಬೇಕಾಗ್ಬೋದು. ಅಷ್ಟು ಜನ ಬಂದು ಸನ್ಮಾನ ಮಾಡಿ ಆಶೀರ್ವಾದ ತಗೊಂಡು ಹೋದ್ರು, ವಿದ್ಯಾರ್ಥಿಗಳ ಸಮೂಹ. ಆಗ ನಮಗೆ ಅನ್ನಿಸುವುದು, ಓ ಶಿಕ್ಷಕ ವೃತ್ತಿ ಭಾಳ ಅದ್ಭುತವಾದ್ದು, ಶ್ರೇಷ್ಠವಾದ್ದು ಅಂತೇಳಿ. ಒಂದು ಕಾಡಿನಲ್ಲಿ ಒಂದು ದನ ಮೇಯ್ತಾ ಇತ್ತು. ಅದನ್ನು ಒಂದು ಸಿಂಹ ನೋಡಿತು. ಸಿಂಹಕ್ಕೆ ದನವನ್ನು ತಿನ್ನಬೇಕು ಅಂತ ಆಸೆ ಆಯಿತು. ಈಗ ಸಿಂಹ ಏನು ಮಾಡ್ತದೆ? ಮಾತಾಡಿ, ಏನು ಮಾಡ್ತದೆ? ಸಿಂಹ ಏನು ಮಾಡ್ತದೆ? ಅಲ್ಲಿ ಒಂದು ದನ ಇದೆ, ಅದನ್ನು ತಿನ್ನಬೇಕು ಅಂತ ಆಸೆ ಆಗಿದೆ. ಈಗ ಸಿಂಹ ಏನು ಮಾಡ್ತದೆ ಹೇಳಿ? ಏನು ಮಾಡ್ತದೆ ಮೇಡಮ್? ಮಾತಾಡಿ. ಸಿಂಹ ಓಡಿಸ್ತದೆ, ಅಟ್ಯಾಕ್ ಮಾಡಬೇಕಲ್ಲ, ಹಿಡಿಬೇಕಲ್ವ, ಅದಕ್ಕೋಸ್ಕರ ಅದು ಓಡಿಸಲಿಕ್ಕೆ ಪ್ರಾರಂಭಿಸ್ತದೆ. ಆಗ ಈ ದನ ಅದು ಪುಣ್ಯಕೋಟಿಯ ದನ ಅಲ್ಲ. ನಾವು ಚಿಕ್ಕದಿರುವಾಗ ಶಾಲೆಯಲ್ಲಿ ಒಂದು ಹಾಡು ಇತ್ತು, ಗೋವಿನ ಹಾಡು ಅಂತೇಳಿ. ಆಗ ಏನು ದನ ಹೇಳ್ತದೆ, ಖಂಡವಿದೆಕೋ ಮಾಂಸವಿದೆಕೋ, ನೆನಪುಂಟಲ್ಲ ಸರ್? ಖಂಡವಿದೆಕೋ ಮಾಂಸವಿದೆಕೋ, ಗುಂಡಿಗೆಯ ಬಿಸಿ ರಕ್ತವಿದೆಕೋ, ಬಾ ನನ್ನನ್ನು ತಿನ್ನು, ನನಗೆ ಮಾಂಸ ಖಂಡಗಳಿವೆ, ನನ್ನಲ್ಲಿ ಬಿಸಿ ರಕ್ತ ಇದೆ, ಬಾ ತಿನ್ನು ಅಂತೇಳಿ ಆ ಕರೆದ ದನ ಅಲ್ಲ ಇದು. ಗೋವಿನ ಹಾಡಿನ ಆ ದನ ಅಲ್ಲ ಇದು. ಈ ದನಕ್ಕೆ ಪ್ರಾಣ ಭಯ. ದನ ಓಡಲಿಕ್ಕೆ ಶುರು ಮಾಡುತ್ತೆ. ಒಂದು ಓಡಿಸ್ತಾ ಇದೆ, ಸಿಂಹ ಓಡಿಸ್ತಾ ಇದೆ, ದನ ಓಡ್ತಾ ಇದೆ. ಸೀನ್ ನೋಡಿ. ಹಾಗೆ ಓಡಿಸ್ತಾ 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 ಓಡ್ತಾ ಓಡ್ತಾ ಬಂದಂಥ ದನ ಒಂದು ಕೆಸರಿರುವ ಜಾಗದಲ್ಲಿ 4 ಕಾಲುಗಳು ಹೂತೋಗ್ತವೆ. ದನ ಸ್ಟಕ್ ಆಗಿದೆ. ಈಗ ಕಾಲು ಎತ್ತಲಿಕ್ಕಾಗಲ್ಲ, ಮುಂದೆ ಹೋಗ್ಲಿಕ್ಕೂ ಆಗಲ್ಲ, ಅಲ್ಲಾಡ್ಲಿಕ್ಕಾಗಲ್ಲ, ಸ್ಟಕ್ ಆಗಿದೆ. ಸ್ಟ್ಯಾಚ್ಯೂ ಥರ ಆಗಿದೆ, ಮೂರ್ತಿ ಥರ ಹೀಗೆ ನಿಂತು ಬಿಟ್ಟಿದೆ. ಆದರೆ ಹಿಂದೆ 10 ಮೀಟ್ರ್ ಗ್ಯಾಪಲ್ಲಿರುವ ಸಿಂಹ ಕೂಡ ಅದೇ ಸ್ಥಿತಿ, ಅದರ 4 ಕಾಲುಗಳು ಹೂತೋಯ್ತು. ಸಿಂಹ ಕಾಡಿನ ರಾಜ, ತನ್ನೆಲ್ಲ ಶಕ್ತಿಯನ್ನು ಹಾಕಿ ಹೊರಗೆ ಬರಲಿಕ್ಕೆ, ಕಾಲನ್ನು ಮೇಲೆತ್ತಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆಗಲ್ಲ. ಆಗ ಸಿಂಹಕ್ಕೆ ಬೆವರಲಿಕ್ಕೆ ಸ್ಟಾರ್ಟ್ ಆಯಿತು. ಮಾತಾಡಲಿಕ್ಕಾಗ್ತಾ ಇಲ್ಲ, ನಾಲಿಗೆ ಚಲಿಸ್ತಾ ಇಲ್ಲ, ಫುಲ್ ಬೆವರ್ತಾ ಇದೆ, ಕಣ್ಣ ಮುಂದೆ ಸಾವು ಕಾಣ್ತಾ ಇದೆ. ಆದರೆ ಎದುರಿರುವ ದನ ಮಾತ್ರ ಜಿಂಗಲಾಲ ಭಾಳ ಖುಷಿಯಲ್ಲಿ ಪದ್ಯ ಹಾಡ್ತಾ ಇದೆ. ಸಿಂಹ ಕೇಳುತ್ತೆ, ಅಲ್ಲ ಮಾರಯ್ಯ, ನಾನು ಕಾಡಿನ ರಾಜ, ನಾನಿಷ್ಟು ಶಕ್ತಿವಂತ, ನಾನು ಸೋತು ಹೋಗಿದ್ದೇನೆ, ಮತ್ತು ನೀನು ಯಾಕೆ ಇಷ್ಟು ಖುಷಿಯಲ್ಲಿದ್ದೆ ಕೇಳುವಾಗ ಆ ದನ ಸಿಂಹದೊಟ್ಟಿಗೆ ಕೇಳುತ್ತೆ, ಅಲ್ಲ ಸಿಂಹರಾಯ, ನಿನಗೆ ಮಾಲೀಕ ಇದ್ದಾನ? ಡು ಯು ಹ್ಯಾವ್ ಯು ಬಾಸ್? ನಿನಗೊಬ್ಬ ಮಾಲೀಕ ಇದ್ದಾನ? ನಿನಗೊಬ್ಬ ದನಿ ಇದ್ದಾನ? ಬಾಸ್ ಇದ್ದಾನ? ನನಗೆಂತ ಬಾಸು? ಐ ಆಮ್ ದ ಕಿಂಗ್ ಆಫ್ ದ ಫಾರೆಸ್ಟ್. ನಾನೇ ಈ ಕಾಡಿನ ರಾಜ, ನಾನೇ ಈ ಕಾಡಿಗೆ ದೊಡ್ಡನ್ನ, ನನಗಿಂತ ಮೇಲೆ ಯಾರೂ ಇಲ್ಲ. ಆಗ ದನ ಹೇಳ್ತಿದ್ದೆ, ಹೌದಾ, ನನಗೊಬ್ಬ ಮಾಲೀಕ ಇದ್ದಾನೆ, ಅವ ಸಂಜೆ ಬಂದು ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತಾನೆ, ಅದಕ್ಕೋಸ್ಕರ ನಾನು ಖುಷಿಯಲ್ಲಿದ್ದೇನೆ ಅಂತ ಹೇಳ್ತದೆ. ಈಗ ಸಿಂಹದ ಪರಿಸ್ಥಿತಿ ಅಂತದ್ದು. ಈಗ ಸಿಂಹಕ್ಕೆ ಮೇಲೆ ಮಾಲೀಕ ಇಲ್ಲ, ಅವನೇ ಟಾಪ್, ಅವನೇ ಬಾಸ್. ಸಿಂಹ ಅಲ್ಲೇ ಬಾಕಿಯಾಗಬೇಕು, ಬಾಯಾರಿ ಹಸಿವಿನಿಂದ ಸಾಯಬೇಕಾದ ಪರಿಸ್ಥಿತಿ. ಹಾಗೆ ನನ್ನ ಪ್ರೀತಿಯ ಮಕ್ಕಳೇ, ಒಬ್ಬ ಶಿಕ್ಷಕ ಯಾಕೆ ಬೇಕು ಅಂತ ಹೇಳಿದ್ರೆ, ನಾವು ಕೆಲವೊಮ್ಮೆ ಅಪ್ಪಿ ತಪ್ಪಿ ಕೆಸರಿನಲ್ಲಿ ನಮ್ಮ ಕಾಲುಗಳು ಹೂತು ಹೋದಾಗ ನಮ್ಮನ್ನು ಕೈ ಹಿಡಿದು ಎಳೆದು ಮೇಲೆಕ್ಕ ತಂದು ಮುನ್ನಡೆಸುವ ಒಂದು ಶಕ್ತಿ ಇದ್ರೆ ಅದೇ ಟೀಚರ್ಸ್. ಯಾರಿಗೆಲ್ಲ ಗುರುಬಲ ಅಂತ ಹೇಳ್ತಾರೆ, ಗುರುಬಲ ಅತ್ಯಂತ ದೊಡ್ಡ ಬಲ ಅದು. ಗುರುಬಲ, ಗುರುವಿನ ಆಶೀರ್ವಾದ ಬಹಳ ದೊಡ್ಡದು. ಗುರುವಿನ ಆಶೀರ್ವಾದ ಬಹಳ ದೊಡ್ಡದು. ಯಾರಿಗೆಲ್ಲ ಗುರು ಒಟ್ಟಿಗಿದ್ದಾರೆ ಅವರು ಖಂಡಿತವಾಗಿಯೂ ಅವರ ಕಾಲು ಕೆಸರಲ್ಲಿ ಹೂತು ಹೋಗಲ್ಲ, ಹೂತು ಹೋದರೂ ಅವರಲ್ಲೇ ಇರಲ್ಲ. ಅವರು ಮೇಲಕ್ಕೆ ಬರಲಿಕ್ಕೆ ಈ ಗುರು ಬಲ ಅದು ಆಧಾರ ಆಗತ್ತೆ. ಆದ್ರಿಂದ ಗುರು ಅತ್ಯಂತ ಶ್ರೇಷ್ಠವಾದ. ನನ್ನ ಮನೆಗೆ ಮೊನ್ನೆ ಒಬ್ಬರು ಮೀನು ಬೋಟ್ ಇರುವವರು ಬಂದರು. ಅವರು ಬಂದವರು ಹೀಗೆ ಮಾತಾಡ್ತಾ ಹೇಳಿದರು, ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಯಾರು ಕಾಯುವರು? ಹರ ಮುನಿದರೆ, ಹರ ಅಂದ್ರೆ ಯಾರು? ಶಿವ. ಹರ ಅಂದ್ರೆ ಯಾರು? ವಿಷ್ಣು, ಶಿವ. ಅವನಿಗೆ ಕೋಪ ಬಂದರೆ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ. ಅದಕ್ಕಾಗಿ ನಾನು ಎಲ್ಲ ಕಡೆ ಹೇಳುವಂಥದ್ದು, ಟೀಚರ್ಸ್ ಮಕ್ಕಳು ಕೇಳಿಕೊಳ್ಳಿ. ಟೀಚರ್ಸ್ ಅಂದ್ರೆ
ಅವರು ಟ್ರಾನ್ಸ್ಫಾರ್ಮರ್ ಬಾಕ್ಸ್ ಇದ್ದಾಗೆ. ಅವರು ಬೆಳಕು ಕೊಡ್ತಾರೆ, ಮುಟ್ಟಿದ್ರೆ ಶಾಕು ಹೊಡೆಯುತ್ತೆ. ಟೀಚರ್ ಈಗ ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ಯುವಕ, ಕೇರಳದ ಯುವಕ, ಸತ್ಯ ಘಟನೆ. ಈ ಘಟನೆಯನ್ನು ವಿವರಿಸಿದವರು ಕೂಡ ಒಬ್ಬ ಅತ್ಯಂತ ಶ್ರೇಷ್ಠ ಗೌರವಿಸಲ್ಪಡುವ ಒಬ್ಬ ಉಸ್ತಾದ್. ಅವರು ವಿವರಿಸಿದಂತ ಒಂದು ಘಟನೆ ಇದು. ಒಬ್ಬ ಯುವಕ ದುಬೈಗೆ ಹೋಗ್ತಾನೆ, ಬಿಸ್ನೆಸ್ ಮಾಡ್ತಾನೆ. ಬಿಸ್ನೆಸ್ ಮಾಡಿ ಫಸ್ಟ್ ಬಿಸ್ನೆಸ್ ಅಲ್ಲೇ ಲಾಸ್ ಆಗುತ್ತೆ, ಸೆಕೆಂಡ್ ಬಿಸ್ನೆಸ್ ಲಾಸ್ ಆಗುತ್ತೆ, ಮೂರನೇ ಬಿಸ್ನೆಸ್ ಲಾಸ್ ಆಗುತ್ತೆ, ನಾಲ್ಕನೇ ಬಿಸ್ನೆಸ್ ಲಾಸ್ ಆಗುತ್ತೆ, ಮುಟ್ಟಿದ್ದೆಲ್ಲ ಭಸ್ಮ ಆಗುತ್ತೆ. ವ್ಯಾಪಾರದಲ್ಲಿ ಬರ್ಕತೆ ಇಲ್ಲ, ಸಮೃದ್ಧಿ ಇಲ್ಲ. ಕೊನೆಗೆ ನಮ್ಮ ಸೈನಿ ಉಸ್ತಾದ್ ಹತ್ರ ಹೋಗಿ ಕೇಳ್ತಾನೆ. ಅವರಂತ ಒಬ್ರು ಉಸ್ತಾದ್ ಘಟನೆ ಹೀಗೆ ಆಗ್ತಾ ಇದೆ, ಸಂಭವಿಸ್ತಾ ಇದೆ, ಇದಕ್ಕೆ ಏನು ಕಾರಣ ಇರ್ಬೋದು ಅಂತ. ಆಗ ಉಸ್ತಾದ್ ಕೇಳ್ತಾರೆ ನೋಡಿ. ಉಸ್ತಾದ್ ಮೊದಲು ಕೇಳಿದ ಪ್ರಶ್ನೆ, ಬಿಸ್ನೆಸ್ ಲಾಸ್ ಆದಾಗ, ಬರ್ಕತ್ತಿಲ್ಲದಿದ್ದಾಗ, ನಾಶ ಆಗ್ತಾ ಇರುವ ಸಂದರ್ಭದಲ್ಲಿ ಉಸ್ತಾದ್ ಮೊದಲು ಕೇಳಿದ ಪ್ರಶ್ನೆ, ನೀನು ನಿನ್ನ ತಾಯಿಗೆ ಏನಾದರೂ ನೋವನ್ನುಂಟು ಮಾಡಿದ್ದೀಯಾ? ಹ್ಯಾವ್ ಯು ಹರ್ಟೆಡ್ ಯುವರ್ ಮದರ್? ನಿನ್ನ ತಾಯಿಗೆ ಏನಾದರೂ ನೋವನ್ನುಂಟು ಮಾಡಿದ್ದೀಯಾ? ಬೇಜಾರ ಉಡಪೋಲೆ ಹಾಕಿದೆ, ಉಮ್ಮಗೆ ಬೇಜಾರು ಹಾಕಿದೆ? ಇಲ್ಲ. ಮತ್ತೆ ಕೇಳ್ತಾರೆ, ತಂದೆಗೆ ಏನಾದರೂ ಬೇಸರ ಉಂಟು ಮಾಡಿದ್ದೀಯಾ? ಹ್ಯಾವ್ ಯು ಹರ್ಟೆಡ್ ಯುವರ್ ಮದರ್, ಫಾದರ್? ನೋ. ಮತ್ತೆ ಕೇಳ್ತಾರೆ, ಉಸ್ತಾದ್ಗೆ ಏನಾದರೂ ನೋವು ಮಾಡಿದ್ದೀಯಾ? ನೋಡಿ ಉಸ್ತಾದ್ ಎಂತ ಪವರ್ ಇದೆ ಗೊತ್ತಾ ಉಸ್ತಾದ್. ಮಕ್ಕಳೇ, ಅದಕ್ಕೆ ನಾನು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ಈ ಘಟನೆ ಪೂರ್ತಿ ಕೇಳಿ. ಉಸ್ತಾದ್ಗೆ ಏನಾದರೂ ನೋವು ಮಾಡಿದ್ದೀಯಾ? ಇಲ್ಲ. ಕೊನೆಗೆ ಕೇಳ್ತಾರೆ, ಟೀಚರ್ಗೆ ಏನಾದರೂ ನೋವು ಮಾಡಿದ್ಯಾ? ಆಗ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಹೇಳ್ತಾನೆ, ನಾನು 6ನೇ ಕ್ಲಾಸಲ್ಲಿ ಚಿಕ್ಕ ಪ್ರೈಮರಿ ಸ್ಕೂಲಲ್ಲಿ ಇರುವಾಗ ನಮಗೆ ಒಬ್ಬರು ಸ್ವಲ್ಪ ದಪ್ಪದ ಟೀಚರ್ ಇದ್ರು. ದಪ್ಪ ಅಂದ್ರೆ ಏನು? ತೋರ ದಪ್ಪ, ನಮ್ಮ ಭಾಷೆಯಲ್ಲಿ ಬಡ್ಡಿ. ಅವರು ಒಂದು ದಿನ ಕ್ಲಾಸಿಗೆ ಬರುವಾಗ ನಾನು ಸ್ವಲ್ಪ ಓವರ್ ಸ್ಮಾರ್ಟ್ ಕ್ಲಾಸಲ್ಲಿ, ಎಲ್ಲರನ್ನು ನನ್ನನ್ನು ನೋಡು ಹಾಗೆ ಮಾಡಬೇಕು, ನಾನು ದೊಡ್ಡ ಹೀರೋಯಿಸಮ್ ತೋರಿಸಬೇಕು ಅಂತೇಳಿ ಅವರ ಟೀಚರಿಗೆ ಕ್ಲಾಸ್ಗೆ ಎಂಟ್ರಿ ಆಗುವಾಗ ಎಲ್ಲ ಮಕ್ಕಳ ಮುಂದೆ ನಾನು ಅವರನ್ನು ಕರೆದೆ, ಬೊಡ್ಡಿ ಟೀಚರ್. ಆಗ ಅವರಿಗೆ ಬಹಳ ಬೇಜಾರಾಯಿತು. ಮಕ್ಕಳ ಮುಂದೆ ಅಲ್ಲ, ಇನ್ಸಲ್ಟ್ ಆಯಿತು, ಕಣ್ಣಲ್ಲಿ ಕಣ್ಣೀರು ಬಂತು. ಆ ಒಂದು ತಪ್ಪು ನಾನು ಮಾಡಿದ್ದೇನೆ ಅಂತ. ಆಗ ಜೈನಿ ಉಸ್ತಾದ್ ಹೇಳ್ತಾರೆ, ಇವತ್ತೇ ಕೇರಳಕ್ಕೆ ಹೋಗು, ಊರಿಗೆ ಹೋಗು, ಕಾಯ್ಬೇಡ, ಲೇಟ್ ಮಾಡಬೇಡ, ಇವತ್ತೇ ಹೋಗು. ಟೀಚರ್ ಬದುಕಿದ್ರೆ ಅವರನ್ನು ಕಂಡು ಹಿಡಿ, ಅವರ ಹತ್ರ ಹೋಗಿ ಕ್ಷಮೆ ಕೇಳು. ಒಂದು ವೇಳೆ ಅವರು ಜೀವಂತ ಇಲ್ಲದಿದ್ರೆ ಅವರನ್ನು ದಫನ ಮಾಡಿದ ಅವರ ಗೋರಿ ಎಲ್ಲಿದೆ ಅಲ್ಲಿಗೆ ಹೋಗು, ಅಲ್ಲಿ ಹೋಗಿ ಕ್ಷಮೆ ಕೇಳು ಅಂತ ಸೂಚನೆ ಕೊಡ್ತಾರೆ. ಅವತ್ತೇ ಕೇರಳಕ್ಕೆ ಬರ್ತಾನೆ. ಪುಣ್ಯಕ್ಕೆ ಟೀಚರ್ ಬದುಕಿದ್ದಾರೆ. ಟೀಚರ್ ಮನೆಗೆ ಹೋಗಿ, ಟೀಚರ್ ನನ್ನ ಗುರ್ತ ಸಿಕ್ಕಿತ, ನಿನ್ನನ್ನು ಮರೀಲಿಕ್ಕುಂಟ ಮಾರಯ್ಯ, ನನ್ನ ಕಣ್ಣಲ್ಲಿ ಕಣ್ಣೀರು ತರಿಸಿದವಲ್ವ. ಬಹುಶಃ ಟೀಚರ್ಸ್ಗೆ ಅತ್ಯಂತ ಹೆಚ್ಚು ನೆನಪಿರುವುದು ಒಂದು ಚೆನ್ನಾಗಿ ಕಲಿಯುವ ಮಕ್ಕಳು, ಇನ್ನೊಂದು ತುಂಬಾ ಪೋಖ್ರಿ ಮಕ್ಕಳು. ಹೌದಲ್ಲ? ತುಂಬಾ ಪೋಖ್ರಿ ಮಕ್ಕಳು ಮರೆಯಲ್ಲ, ಅವರ ಕಣ್ಣ ಮುಂದೆ ಯಾವತ್ತೂ ಇರ್ತಾರೆ. ಹುಡುಗ ಎಲ್ಲ ಘಟನೆಯನ್ನು ವಿವರಿಸಿ, ಟೀಚರ್ ಕ್ಷಮೆ ಕೊಡಬೇಕು, ಕ್ಷಮಿಸಬೇಕು, ವ್ಯಾಪಾರ ನಷ್ಟ ಆಗಿದೆ, ಸೋತಿದ್ದೇನೆ, ನಾನು ಇನ್ನು ಸರಿಯಾಗಬೇಕಾದ್ರೆ ನಿಮ್ಮ ಒಂದು ಕ್ಷಮೆ ನನಗೆ ಬೇಕು, ನಿಮ್ಮೊಂದು ಆಶೀರ್ವಾದ ಬೇಕು. ಟೀಚರ್ಗೆ ಕರುಣೆ ಹುಟ್ಟಿಕೊಳ್ಳುತ್ತೆ. ಟೀಚರ್ಸ್ ನಾವಂದ್ರೆ ಹಾಗೆ, ಟೀಚರ್ಸ್ ಅಂದ್ರೆ ಹಾಗೇನೆ. ಆಗ ಟೀಚರ್ ತನ್ನ ಹೃದಯದಲ್ಲಿದ್ದ ಎಲ್ಲ ನೋವನ್ನೆಲ್ಲ, ಬೇಸರವನ್ನೆಲ್ಲ ಡಿಲೀಟ್ ಬಟನ್ ಒತ್ತುತ್ತಾರೆ. ಡಿಲೀಟ್ ಆಗ್ತದೆ. ಅವರ ತಲೆ ಮುಟ್ಟಿ ಆಶೀರ್ವಾದ ಮಾಡಿ, ಹೋಗು ವಿಜಯೀ ಭವ ಅಂತ ಹೇಳ್ತಾರೆ, ನಿನಗೆ ವಿಜಯ್ ಸಿಗಲಿ, ಗೆದ್ದು ಬಾ ಅಂತ ಹೇಳ್ತಾರೆ. ಆಗ ಮತ್ತೆ ದುಬೈಗೆ ಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ ಉಸ್ತಾದ್. ಹೋದದ್ದೆಲ್ಲ ವಾಪಸ್ ಬರುತ್ತೆ, ಲಾಸ್ ಆದದ್ದೆಲ್ಲ ಪ್ರಾಫಿಟ್ ಆಗುತ್ತೆ, ಹೋದದ್ದೆಲ್ಲ ವಾಪಸ್ ಬರುತ್ತೆ. ಒಂದು ಬಿಸ್ನೆಸ್ಸಿನ ಸಾಮ್ರಾಜ್ಯವನ್ನು ಕಟ್ತಾನೆ. ಅರ್ಥ, ಒಂದು ಚಪ್ಪಾಳೆ ಕೊಡಿ, ಒಂದು ಬಿಸ್ನೆಸ್ಸಿನ ಸಾಮ್ರಾಜ್ಯವನ್ನು ಕಟ್ತಾನೆ. ನಮ್ಮಲ್ಲಿ ಕೆಲವು ಮಕ್ಕಳಿಗೆ SLC ಆಗಿ ಬಂದದ್ದು, ನಿಮ್ಮ ಪ್ರಾಯ ಹಾಗೆ ಇರ್ತದೆ. ಅದು ಉಸ್ತಾದ್ ಹೇಳಿದ್ರಲ್ಲ, ಒಂದು ಮಗು ಹುಟ್ಟಿದ ತಕ್ಷಣ ಆ ಏನು ಟೈನಿ ಟಾಡ್ಲರ್ ಮಗು ಆರಂಭದ ದಿನಗಳಲ್ಲಿ ಕೂಡ ತುಂಬಾ ಕೇರ್ ತಗೊಳ್ಬೇಕು. ಇನ್ನೊಂದು ಕೇರ್ ತಗೊಳ್ಬೇಕಾದ ಯಾವಾಗ? ಟೀನೇಜಲ್ಲಿ. ಈಗ ನಿಮ್ಮದು ಟೀನೇಜು, SLC ಆಯಿತು, ಕಲರ್ಫುಲ್ ವರ್ಲ್ಡ್. ಈಗ ಎಲ್ಲ ಕೂಡ ಕಲರ್ ಕಾಣುವುದು. ನಾನೊಬ್ಬ ಕೌನ್ಸಿಲರ್ ಆಗಿ ನನಗೆ ತುಂಬ ಸ್ಟೋರೀಸ್ ಗೊತ್ತಿದೆ ಮೇಡಮ್, ತುಂಬ ಸ್ಟೋರೀಸ್, ಹೆಣ್ಣು ಮಕ್ಕಳದ್ದು ತುಂಬ ಸ್ಟೋರೀಸ್ ನನ್ನ ಹತ್ರ ಇದೆ. ಆದ್ದರಿಂದ
ನಾನು ಇಷ್ಟನ್ನು ಹೇಳ್ತೀನಿ, ಕೆಲವೊಮ್ಮೆ ನಿಮ್ಮ ಮನಸ್ಸಲ್ಲಿ ಅನ್ನಿಸ್ಬೋದು, ಟೀಚರ್ಸ್ ಅಲ್ಲ, ಟೀಚರ್ಗಳನ್ನು ಹೆಂಗೆ ಬೇಕಾದರೂ ಭಂಗ ಮಾಡ್ಬೋದು ಅಂತ, ಹೆಂಗೆ ಬೇಕಾದರೂ ಭಂಗ ಮಾಡ್ಬೋದು ಅಂತ. ನನ್ನ ಪ್ರೀತಿಯ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಿದ್ಯೆ ಬರಬೇಕಾದ್ರೆ ಮೊದಲು ನಮ್ಮಲ್ಲಿ ಭಕ್ತಿ ಇರಬೇಕು. ಭಕ್ತಿ. ಮಹಾನರಾದ ಶಾಫಿ ಇಮಾಮ್, ನಮ್ಮೆಲ್ಲರ ಇಮಾಮ್ ಶಾಫಿ ಇಮಾಮ್ ರಲಿಯಲ್ಲಾಹು ಅನ್ಹು ಒಂದು ದಿನ ಕ್ಲಾಸ್ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಹಿಂಗೆ ನಡ್ಕೊಂಡು ಹೋಗ್ತಾನೆ. ವಿದ್ಯಾರ್ಥಿಗಳು ಕೂತ್ಕೊಂಡಿದ್ದಾರೆ, ಕ್ಲಾಸ್ ನಡೀತಾ ಇದೆ. ಮಹಾನರಾದ ಶಾಫಿ ಇಮಾಮ್ ಎದ್ದು ನಿಲ್ತಾರೆ, ಗೌರವವನ್ನು ಸೂಚಿಸ್ತಾರೆ. ಆಗ ಈ ವಿದ್ಯಾರ್ಥಿಗಳು ಕೇಳ್ತಾರೆ, ಒಬ್ಬ ಸಾಮಾನ್ಯ ಕೆಳ ಜಾತಿಯ ಒಬ್ಬ ವ್ಯಕ್ತಿ ದಾರಿಯಲ್ಲಿ ಹೋಗುವಾಗ ನೀವು ಯಾಕೆ ಎದ್ದು ನಿಂತ್ರಿ? ಯಾಕೆ ಎದ್ದು ನಿಂತು ಗೌರವ ಕೊಟ್ಟದ್ದು? ವಾಟ್ ಇಸ್ ದ ರೀಸನ್? ಆಗ ಅವ್ರು ಹೇಳ್ತಾರೆ, ಅವರು ನನ್ನ ಗುರುಗಳು. ಜ್ಞಾನ ಬರಬೇಕಾದ್ರೆ ಮೊದಲು ಗುರುಗಳ ಮೇಲೆ ಏನಿರಬೇಕು? ಭಕ್ತಿ ಇರಬೇಕು, ಗೌರವ ಇರಬೇಕು. ಅವರು ನನ್ನ ಗುರುಗಳು. ಹೆಂಗೆ ಗುರುಗಳು? ನೀವು ಇಷ್ಟು ದೊಡ್ಡ ಏನು ಕರ್ಮಶಾಸ್ತ್ರದ ಪಂಡಿತರು, ನೀವು ಇಷ್ಟು ದೊಡ್ಡ ಇಸ್ಲಾಮಿ ಪಂಡಿತರು, ಇಷ್ಟು ಗ್ರಂಥಗಳನ್ನು ಬರೆದಿದ್ದೀರಿ, ಇಷ್ಟು ದೊಡ್ಡ ವಿದ್ವಾಂಸರು, ನಿಮಗೆ ಹೇಗೆ ಅವರು ಗುರುಗಳು ಅಂತ ಕೇಳುವಾಗ ನನಗೆ ಇಷ್ಟೆಲ್ಲ ಜ್ಞಾನ ಇದ್ದರೂ ಒಂದು ಪ್ರಶ್ನೆ ನನ್ನಲ್ಲಿತ್ತು, ನಾಯಿ ಕಾಲನ್ನು ಎತ್ತಿ ಮೂತ್ರ ಮಾಡುವುದರ ಅರ್ಥ ಏನು ಅಂತೇಳಿ ಆ ಪಾಠವನ್ನು ಹೇಳಿಕೊಟ್ಟವರವರು. ಅದರ ಅರ್ಥ ಅದಕ್ಕೆ ಪ್ರಾಯಪೂರ್ತಿಯಾಗಿದೆ, ಅದನ್ನು ಹೇಳಿಕೊಟ್ಟ ನನ್ನ ಗುರುಗಳು ಹೋಗ್ತಾ ಇದ್ದಾರೆ, ಗೌರವಕ್ಕೋಸ್ಕರ ಎದ್ದು ನಿಂತಿದ್ದೇನೆ ಅಂತೇಳಿ ಮಹಾನರಾದ ಶಾಫಿ ಇಮಾಮ್ ಒಬ್ಬರಿಗೆ ಗೌರವ ಕೊಡುವುದಾದರೆ, ಒಂದು ಗುರು ಅಂತ ತಿಳ್ಕೊಂಡು ಗೌರವಿಸುವುದಾದರೆ, ನಮ್ಮ ಪ್ರೀತಿಯ ಹೆಣ್ಣು ಮಕ್ಕಳು ಅರ್ಥ ಮಾಡಿಕೊಳ್ಳಿ, ಎಲ್ಲಿ ಪಾಠ ಮಾಡುವ ನಮ್ಮ ಟೀಚರ್ಸ್ಗಳಿಗೆ ನಾವು ಎಷ್ಟು ಗೌರವವನ್ನು ಕೊಡಬೇಕು. ನಿಮಗೆ ಗೊತ್ತಿದೆ, ರಾಮ ಮತ್ತು ರಾವಣನ ಮಧ್ಯೆ ಯುದ್ಧ ಆಯಿತು. ರಾವಣನ ಕೊನೆಯ ಕಾಲ, ಅಂತ್ಯಕಾಲ, ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಉಸಿರು ನಿಂತೋಗ್ತದೆ. ಆ ಕೊನೆಯ ಸಮಯದಲ್ಲೂ ಕೂಡ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಲಕ್ಷ್ಮಣ ಹೋಗು, ನನ್ನ ಪ್ರೀತಿಯ ತಮ್ಮ 64 ವಿದ್ಯೆ ಗೊತ್ತಿರುವ ಮಹಾನ್ ಪಂಡಿತವ, ಅಲ್ಲಿ ಇದನ್ನೆಲ್ಲ 64 ವಿದ್ಯೆ ಗೊತ್ತಿದೆ, ಮಹಾನ್ ಪಂಡಿತ, ಹೋಗಿ ಸ್ವಲ್ಪ ಜೀವನದ ಪಾಠಗಳನ್ನು ಕಲಿತುಕೋ, ಜೀವನದ ಪಾಠ, ಲೈಫ್ ವ್ಯಾಲ್ಯೂಸ್, ಲೈಫ್ ಲೆಸನ್ಸ್ ಅನ್ನು ಹೋಗಿ ಕೇಳಿ ತಿಳ್ಕೊ ಅಂತ. ಆಗ ಲಕ್ಷ್ಮಣ ಬಂದು ರಾವಣನ ಪಕ್ಕದಲ್ಲಿ ನಿಂತುಕೊಂಡು ಕೇಳ್ತಾನೆ, ರಾವಣ ಹೇಳಿಕೊಡು ಅಂತ. ರಾವಣ ಏನು ಮಾತಾಡಲ್ಲ, ಅಣ್ಣ ಅವನು ಏನು ಮಾತಾಡಲ್ಲ ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ರಾಮ ಕೇಳ್ತಾನೆ, ಅಲ್ಲ ಲಕ್ಷ್ಮಣ, ಎಲ್ಲಿ ನಿಂತು ಕೇಳಿದ್ದೀಯ? ಅವನ ಕಿವಿ ಪಕ್ಕ, ಅವನ ಎದೆಯ ಪಕ್ಕ ನಿಂತು ಕೇಳಿದ್ದೀಯ? ಎದೆಯ ಪಕ್ಕ ನಿಂತು ಕೇಳಿದ್ರೆ ಅವ ಹೇಳಿಕೊಡಲ್ಲ, ಹೋಗಿ ಅವನ ಕಾಲಡಿಯಲ್ಲಿ ನಿಂತುಕೋ, ಆಗ ಹೇಳಿಕೊಡ್ತಾನೆ ಅಂತೇಳಿ. ಆಗ ಬಂದು ಕಾಲಡಿಯಲ್ಲಿ ನಿಂತು ಕೇಳಿದಾಗ ರಾವಣ ಜೀವನದ ಪಾಠಗಳನ್ನು ಹೇಳಿಕೊಡ್ತಾನೆ. ಅರ್ಥ ಮಾಡಿಕೊಳ್ಳಿ ಮಕ್ಕಳೇ, ಯಾವಾಗ ನಿಮ್ಮಲ್ಲಿ ಶಿಕ್ಷಕರನ್ನು ಗೌರವಿಸುವ ಗುಣ ಇದೆಯೋ ಆವಾಗ ನಿಮ್ಮಲ್ಲಿ ಕಲಿಯುವ ಆರಂಭ ಆಗತ್ತೆ. ಸೈನಿವಸ್ತಾದ 4 ಮಂದಿ IIT, ಒಂದು ದೊಡ್ಡ IITಯಲ್ಲಿ ಆದ ಘಟನೆ ಇದು. 4 ಮಂದಿ ಸರ್, 4 ಮಂದಿ ಹುಡುಗರು ನಾಳೆ ಎಕ್ಸಾಮು, ಓದಲೇ ಇಲ್ಲ, ಟಿವಿ ನೋಡಿ ಆಟ ಆಡಿಕೊಂಡು ಜಾಲಿ ಮಾಡಿದರು. ನಾಳೆ ಎಕ್ಸಾಮ್ ರಿಸಲ್ಟ್ ಪ್ರೋಗ್ರೆಸ್ ಕಾರ್ಡಲ್ಲಿ ಮಾರ್ಕ್ಸ್ ಹಾಕ್ತಾರೆ, ಅಪ್ಪ ಅಮ್ಮನನ್ನು ಕರೀತಾರೆ, ಎಲ್ಲರ ಮುಂದೆ ಚೀಮಾರಿ ಹಾಕ್ತಾರೆ. ಆಗ ಒಂದು ಪ್ಲಾನ್ ಮಾಡಿದ್ರು, 4 ಮಂದಿ ಸೇರಿಕೊಂಡು ಅವರೇನು ಮಾಡಿದ್ರು, ಮೈಯೆಲ್ಲ ಗ್ರೀಸ್ ಗೊತ್ತ, ಕಾರಿನ ಗ್ರೀಸ್ ಉಂಟಲ್ಲ, ಗ್ರೀಸ್ ಬಂದೈತಲ್ಲ, ಗ್ರೀಸ್ ಮೈ ಮೇಲೆ ಬಟ್ಟೆಗೆಲ್ಲ ಗ್ರೀಸ್, ಇಲ್ಲೆಲ್ಲ ಗ್ರೀಸ್ ಹಚ್ಚಿದ್ರು. ಪ್ರಿನ್ಸಿಪಾಲ್ರ ರೂಮಿಗೆ ಹೋದ್ರು, ಸರ್ ನಾವು ಊರಿಗೆ ಹೋಗಿದ್ದೆವು ನಾವು, ನಮ್ಮ ಕಾರಿನ ಟೈರ್ ಪಂಚರ್ ಆಗಿತ್ತು, ಅದನ್ನು ಪಂಚರ್ ತೆಗೆದು ಟೈರ್ ತೆಗೆದು ಸ್ಟೆಪ್ಪಿನೆಲ್ಲ ಹಾಕುವಾಗ ನಮ್ಮ ಮೇಲೆಲ್ಲ ಗಲೀಜಿ ಆಗಿದೆ. ನಾವು ಪ್ರೊಫೆಷನಲ್ ಮೆಕ್ಯಾನಿಕ್ ಅಲ್ಲ, ಅದಕ್ಕೆ ಎಲ್ಲ ಗಲೀಜಿ ಆಗಿದೆ. ಈ ಗಲೀಜಿ ಇಟ್ಟುಕೊಂಡು ಹೇಗೆ ಪರೀಕ್ಷೆ ಬರೆಯುವುದು? ನಮಗೆ ಇನ್ನೊಂದು ಅವಕಾಶ ಕೊಡಿ, ಮುಂದಿನ ವಾರ ಕೊಡಿ, ನಾವು ಬರೀತೇವೆ ಅಂತ ಹೇಳಿದಾಗ ಪ್ರಾಂಶುಪಾಲರು ಆಯಿತು ಅಂತೇಳಿ ಒಪ್ಪಿಬಿಟ್ರು. ಹೊರಗಡೆ ಬರುವಾಗ ಒಬ್ಬ ಹುಡುಗ ಕಾಲರ್ ಹೀಗೆ ಮೇಡಿಕೊಂಡು ಬಿಡ್ತಾನೆ, ಎಂದು ಪೆದ್ದ ಪ್ರಿನ್ಸಿಪಾಲ್ ಪೆದ್ದ ಅಂತ. ಪ್ರಿನ್ಸಿಪಾಲ್ ಎಂದಿರಲ್ಲ, ನಂಗೆ ಚೊನ್ನದು ನಂಬಿಯಮೇ ಪೆದ್ದ ಅಂತ. 1 ವಾರ ಆಯಿತು. ಪ್ರಿನ್ಸಿಪಾಲ್ ಮಕ್ಕಳನ್ನು ಕರೆದು ಹೇಳ್ತಾರೆ, ಮುಂದಿನ ಸೋಮವಾರ ಪರೀಕ್ಷೆ, ಸಿದ್ಧರಾಗಿ ಬನ್ನಿ. ಈ ಸಲ ಅವರು ಸೀರಿಯಸ್ ಆದ್ರು, ಓದಿದ್ರು, ಕಣ್ಣಿಗೆ ಎಣ್ಣೆ ಹಾಕಿ ಓದಿದ್ರು, ಕಣ್ಣು ಬಿಟ್ಟು ಓದಿದ್ರು. ಎಂತ ಪ್ರಶ್ನೆ ಬರಲಿ ನಾವು ರೆಡಿ ಬರೀಲಿಕ್ಕೆ. ಹಾಗೆ ಪರೀಕ್ಷೆ ಹಾಲಿಗೆ ಬಂದರು, ಬೆಲ್ ಹೊಡೆದ್ರು. ಪ್ರಿನ್ಸಿಪಾಲ್ ಹೇಳಿದರು, 4 ಮಂದಿ ಒಟ್ಟಿಗೆ ಕೂತ್ಕೊಳ್ಳಿಕ್ಕಿಲ್ಲ, 4 ಮಂದಿ 4 ರೂಮಲ್ಲಿ ಕೂತ್ಕೊಳ್ಬೇಕು. ಈ ಮೇಡ್ ದೆಮ್ ಟು ಸಿಟ್ ಇನ್ ಸಪರೇಟ್ ರೂಮ್ಸ್. 4 ಮಂದಿ 4 ರೂಮಲ್ಲಿದ್ದಾರೆ. ಪ್ರಶ್ನೆ ಪತ್ರಿಕೆ ಬಂತು, ಅಲ್ಲಿ ಪ್ರಶ್ನೆಯಲ್ಲಿ ಇದ್ದದ್ದು 2 ಪ್ರಶ್ನೆ. ಏನು ಕೇಳ್ರಿ ಸರ್, ನಾವು ಬರಿತೀವಿ ಉತ್ತರ ಅಂತ ಹೇಳಿದ್ರು.
ಆದರೆ ಎರಡೇ ಪ್ರಶ್ನೆ ಇದ್ದದ್ದು. ಆ ಎರಡು ಪ್ರಶ್ನೆ ನೋಡಿ ಇವರಿಗೆ ಬೆವರ್ಲಿಕ್ಕೆ ಸ್ಟಾರ್ಟ್ ಆಯಿತು, ಕೈಯಲ್ಲಿ ನಡುಕ ಉಂಟಾಯಿತು, ಪೆನ್ನು ಹಿಡಿಲಿಕ್ಕೆ ಆಗ್ತಾ ಇಲ್ಲ. ಪ್ರಶ್ನೆ ಏನು ಕೊಟ್ಟಿದ್ದಾರೆ ಗೊತ್ತಾ? ಏನು ಪ್ರಶ್ನೆ? ಪ್ರಶ್ನೆ ಏನು? ಮೊದಲ ಪ್ರಶ್ನೆ, ಟೈರ್ ಪಂಚರ್ ಆದ ಕಾರಿನ ಬಣ್ಣ ಯಾವುದು? ಟೈರ್ ಪಂಚರ್ ಆದ ಕಾರಿನ ಬಣ್ಣ ಯಾವುದು? 4 ಮಂದಿ 4 ರೂಮಲ್ಲಿ ಇದ್ದಾರೆ. ಅವರ ಕಲ್ಪನೆಯ ಕಾರು. ಈಗ ಒಬ್ಬ ಬರೀತಾನೆ ವೈಟ್, ಇನ್ನೊಬ್ಬ ಬರೀತಾನೆ ಬ್ಲೂ, ಇನ್ನೊಬ್ಬ ಬರೀತಾನೆ ರೆಡ್, ಇನ್ನೊಬ್ಬ ಬರೀತಾನೆ ಬ್ಲ್ಯಾಕ್. 4 ಮಂದಿ ಒಂದೇ ವೈಟ್ ಅಂತ ಬರೆಯಲ್ಲ, ಯಾಕಂದ್ರೆ ಅದು ನಿಜವಾದ ಕಾರ್ ಅಲ್ಲ, ಅದು ಕಲ್ಪನೆಯ ಕಾರು. ಅರ್ಥ ಮಾಡಿಕೊಳ್ಳು ಮಕ್ಕಳೇ. ಎರಡನೇ ಪ್ರಶ್ನೆ ಏನು ಗೊತ್ತಾ? ಎರಡೇ ಪ್ರಶ್ನೆ ಇರ್ತದೆ, ಎರಡೇ. ನೋಡಿ, ಸಂಧ್ಯಾ ಮೇಡಮ್ ಗೊತ್ತಾಯ್ತು, ಅವರು ಪ್ರಿನ್ಸಿಪಾಲ್ರಲ್ಲ, ಅವರಿಗೆ ಗೊತ್ತಾಯ್ತು. ಎರಡನೇ ಪ್ರಶ್ನೆ, ಯಾವ ಟೈರ್ ಪಂಚರ್ ಆದದ್ದು? ಫ್ರಂಟ್ ರೈಟ್ ಆರ್ ಲೆಫ್ಟ್, ಬ್ಯಾಕ್ ರೈಟ್ ಆರ್ ಲೆಫ್ಟ್ ಅಂತ ಕೇಳಿದ್ರು. ಈಗ ಗೊತ್ತಾಯ್ತಾ? ಪ್ರಿನ್ಸಿಪಾಲ್ರು ಪೆದ್ದನ ಅಲ್ಲ. ಎಸ್, ನಾನು ನಿನ್ನೆ ನಮ್ಮ ಒಂದು ಫ್ರೆಂಡ್ ಮನೆಗೆ ಹೋಗಿದ್ದೆ. ಫ್ರೆಂಡ್ ಮನೆಗೆ ಹೋದಾಗ ಒಂದು ಹೆಣ್ಣು ಮಗು ಫಸ್ಟ್ ನನ್ನ ಹತ್ರ ಬಂತು. ಬೆಳಿಗ್ಗೆ ಬೇಗ ಹಲ್ಲು ಉಜ್ಜಲಿಲ್ಲ, ಹೋಗಿ ಹಲ್ಲು ಉಜ್ಜಿ ಬಾ. ಮಗುವಿಗೆ ಏನೋ ಆಯ್ತು ಗೊತ್ತಿಲ್ಲ, ಮತ್ತೆ ಕರೆದೆ, ಬರಲೇ ಇಲ್ಲ. ಏನಾದರೂ ಬರೋದಿಲ್ಲ. ನಾನು ಅವ್ರ ಹತ್ರ ಹೇಳಿದೆ, ನಾನು ಹೋಗ್ತೇನೆ ಅಂತೇಳಿ, ಬಾಗಿಲು ಹಾಕಿಕೊಳ್ಳಿ ಅಂತೇಳಿ ನಾನು ಬಂದೆ, ಹೊರಗಡೆ ಬಂದೆ. ನಾನು ಹೊರಗಡೆ ನಿಂತೆ, ನಾ ಪರ್ತು ನಿಕ್ಕಡೆ ಅಂತ. ಮಗು ಬಂದು ಹಾಲಿಗೆ ಬಂತು, ಹೋಗಿ ಹಿಡ್ಕೊಂಡೆ, ಸಿಕ್ಕಿತು ನೋಡಿ. ಐ ಆಮ್ ಎ ಟೀಚರ್, ನಾನೊಬ್ಬ ಶಿಕ್ಷಕ ಕಣ್ರಿ. ನಮಗೆ ಗೊತ್ತಿದೆ ಯಾವ್ಯಾವ ಮಕ್ಕಳನ್ನು ಹೆಂಗೆ ಹಿಡಿಬೇಕು ಅಂತ ನಮಗೆ ಅನುಭವ ಇದೆ. ಆದ ಕಾರಣ ಸಂಧ್ಯಾ ಮೇಡಮ್ 23 ವರ್ಷ ಈ ಚೇರಲ್ಲಿ ಕೂತ್ಕೊಂಡು ಇಡೀ ಕರ್ನಾಟಕ ರಾಜ್ಯಕ್ಕೆ 7ನೇ ರ್ಯಾಂಕ್ ತನ್ನ ಟೀಮ್ ಮೂಲಕ ತೆಗೆಸಿಕೊಟ್ಟಿದ್ದಾರೆ. ಒಂದು ಚಪ್ಪಾಳೆ ಕೊಡಿ. ಅವರ ಹೆಸರು ಹಬೀಬಾ ಅಲ್ವಾ? 594 ಅಂಕಗಳು, 594. ಎಸ್, ಮೊನ್ನೆ ಪುತ್ತೂರಿನಲ್ಲಿ ಸನ್ಮಾನ ಆಯಿತು. ನಮ್ಮ ಡಿಗ್ನಿಟಿ ಆ ಒಂದು IT ಇನ್ಸ್ಟಿಟ್ಯೂಟಲ್ಲಿ ಸನ್ಮಾನ ಆಯಿತು. ಈಗ ರಾಜ್ಯದ ಹಲವಾರು ಕಡೆ ಆ ಮಗುವಿಗೆ ಸನ್ಮಾನ ಆಗ್ತಾ ಇದೆ. 594 ಅಂಕಗಳು. ಇಡೀ ಕರ್ನಾಟಕ ಸ್ಟೇಟ್ ಒಂದು ಕ್ಷಣಕ್ಕೆ ಈ ಕುಂಬ್ರಾ ಮರ್ಕಜ್ ಏನು, ಎಲ್ಲಿದೆ ಅಂತ ಹೇಳಿ ನೋಡುವ ಹಾಗೆ ಮಾಡಿದ ವಿದ್ಯಾರ್ಥಿನಿ. ಅವ್ರಿಗೆ ಚಪ್ಪಾಳೆ ಕೊಡಿ. ಇನ್ನೊಬ್ಬರು ತ್ವೈಬಾ 591 ಅಂಕ, 591 ಅಂಕಗಳು. ನನ್ನ ಪ್ರೀತಿಯ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಕಳೆದ ವರ್ಷ ಒಬ್ಬಳು ಹುಡುಗಿ ಇದ್ಲು, ಫರ್ಹಾತ್ ಕುಂಜಿಲಾ. ಇದೇ ಕಾಲೇಜಲ್ಲಿ ಕಲಿತಂಥ ಹುಡುಗಿ, 591. ಈಗ ಮಂಗಳೂರಿನಲ್ಲಿ ತ್ರಿಷಾ ಕಾಲೇಜಲ್ಲಿ CA ಓದ್ತಾ ಇದ್ದಾರೆ. ಫಸ್ಟ್ ಅಟೆಂಪ್ಟ್ ಅಲ್ಲೇ ಅವರು ಫೌಂಡೇಶನ್ ಅನ್ನು ಕ್ಲಿಯರ್ ಮಾಡಿದ್ದಾರೆ. ಚಪ್ಪಾಳೆ ಕೊಡಿ. ಇಟ್ ಇಸ್ ಅ ಪ್ರೌಡ್ ಮೊಮೆಂಟ್ ಫಾರ್ ಕುಂಬ್ರಾ ಮರ್ಕಜ್. ನಾನು ಮೊನ್ನೆ ಮರ್ಕಜ್ ಕೊಟ್ಟಮಡಿಗೆ ಹೋಗಿದ್ದೆ. ಮರ್ಕಜ್ ಕೊಟ್ಟಮಡಿ, ಅಲ್ಲಿ ಪ್ರೋಗ್ರಾಮ್ ಇತ್ತು. ಅಲ್ಲಿ ಹೇಳಿದೆ, ಅವರು ಅಲ್ಲಿಯ ವಿದ್ಯಾರ್ಥಿನಿ, ಅವರು ಹೈಸ್ಕೂಲ್ ಮಾಡಿದ್ದು ಮರ್ಕಜ್ ಕೊಟ್ಟಮಡಿಯಲ್ಲಿ. ಸೊ ಅವರ ಹೈಸ್ಕೂಲು ಮರ್ಕಜಲ್ಲಿ, PU ಮರ್ಕಜಲ್ಲಿ ಆಯಿತು. ಎಂತ ಮರ್ಕಜ್ಗೆ ಒಂದು ಏನು ಕ್ರೆಡಿಟ್, ಅದು ಆ ಒಂದು ಏನು ಕ್ರೆಡಿಟ್ ಗೋಸ್ ಟು ಮರ್ಕಜ್. ನನ್ನ ಪ್ರೀತಿಯ ಮಕ್ಕಳು ಅರ್ಥ ಮಾಡಿಕೊಳ್ಳಿ. ಈ 594 ಹೆಂಗೆ ಬಂತು? 591 ಹೆಂಗೆ ಬಂತು? 9ನೇ ರ್ಯಾಂಕ್ ಹೆಂಗೆ ಬಂತು? ಈಗ 7ನೇ ರ್ಯಾಂಕ್ ಹೆಂಗೆ ಬಂತು? ಇದರ ಹಿಂದೆ ಇರ್ತಕ್ಕಂಥ ಒಂದು ಶಕ್ತಿ ಯಾರು ಕಳೆದ್ರೆ ನಮ್ಮ ಟೀಚರ್ಸ್. ಅವರು ಒಂದು ದಿನ, ಒಂದು ಕ್ಷಣ ಸ್ವಲ್ಪ ನೆಗ್ಲಿಜಿಯನ್ಸ್ ಮಾಡ್ತಿದ್ರು ಕೂಡ ಈ ಮಕ್ಕಳಿಗೆ ಇಷ್ಟು ಮಾರ್ಕ್ಸ್ ಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಪ್ರತಿ ಕ್ಷಣ ಅವರ ಕಣ್ಣ ಮುಂದೆ ಇದ್ದದ್ದೇನು? ಮಕ್ಕಳು. ನನ್ನ ಪ್ರೀತಿಯ ಪೇರೆಂಟ್ಸ್ಗೆ ಇಷ್ಟೇ ಹೇಳ್ತಾ ಇದ್ದೇನೆ, ಮಕ್ಕಳಿಗೆ ಲೈಫಲ್ಲಿ ಮೂರನ್ನು ನಾವು ಹತ್ತಿರ ಇಟ್ಕೊಂಡ್ರೆ ಕಾಂಫರ್ಟ್ ಆಗುತ್ತೆ. ಒಂದನೇದು ಯಾವುದು? ಒಂದನೇದು ಡ್ರೈವರ್ ಪಕ್ಕ ಕೂತ್ಕೊಂಡ್ರೆ ಜರ್ನಿ ಕಾಂಫರ್ಟ್ ಆಗುತ್ತೆ. ಫ್ಲೈಟ್ ಅಲ್ಲಿ ಬಿಸ್ನೆಸ್ ಕ್ಲಾಸ್ ಅಂತ ಇರೋದು, ಪೈಲಟ್ ಪಕ್ಕನ, ಪೈಲಟ್ ಹಿಂದೆನಾ? ಎಲ್ಲಿರೋದು ಬಿಸ್ನೆಸ್ ಕ್ಲಾಸ್? ಫ್ರಂಟ್ ಅಲ್ಲಿಯಾ ಬ್ಯಾಕ್ ಅಲ್ಲಿಯಾ? ಫ್ರಂಟ್ ಅಲ್ಲಿ. ಫ್ಲೈಟ್ ಅಲ್ಲಿ ಬಿಸ್ನೆಸ್ ಕ್ಲಾಸ್ ಅಂತ ಇರುತ್ತೆ. ಈಗ ನೀವು ಏರ್ ಇಂಡಿಯಾದಲ್ಲಿ ಫ್ರಂಟ್ ಸೀಟ್ ತಗೊಳ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಣ ಕೊಡಬೇಕಾಗುತ್ತೆ. ಡ್ರೈವರ್ ಪಕ್ಕ ಕೂತ್ಕೊಂಡ್ರೆ ಜರ್ನಿ ಕಾಂಫರ್ಟ್ ಆಗುತ್ತೆ. ಇಫ್ ಯು ಆರ್ ವೆರಿ ಕ್ಲೋಸ್ ಟು ದ ಡ್ರೈವರ್, ಯುವರ್ ಜರ್ನಿ ವಿಲ್ ಬಿ ಕಾಂಫರ್ಟ್. ಟೀಚರ್ ಪಕ್ಕ ಕೂತ್ಕೊಂಡ್ರೆ ಸ್ಟಡಿ ಕಾಂಫರ್ಟ್ ಆಗುತ್ತೆ. ನಾವು ಯಾರ ಪಕ್ಕ ಇರಬೇಕು ಕೇಳಿದ್ರೆ ಟೀಚರ್ ಪಕ್ಕ ಇರಬೇಕು. ವಿ ಶುಡ್ ಬಿ ವೆರಿ ಕ್ಲೋಸ್ ಟು ದ ಟೀಚರ್.
ಟೀಚರ್ಗೆ ನಾವು ಹತ್ತಿರದಲ್ಲಿರಬೇಕು. ಆಗಾಗ ಹೋಗಿ ಟೀಚರ್ಸ್ ಹತ್ರ ಕೇಳಬೇಕು, ಮಾತಾಡಬೇಕು, ಗೊತ್ತಿಲ್ಲದನ್ನು ಕೇಳಬೇಕು. ಒಬ್ಬ ನಯ ವಿನಯದ ವಿದ್ಯಾರ್ಥಿ ಆಗಬೇಕು, ವಿಧೇಯ ವಿದ್ಯಾರ್ಥಿ ಆಗಬೇಕು. ಮೂರನೆಯದ್ದು, ಅಲ್ಲಾಹನಿಗೆ ಹತ್ತಿರವಾದರೆ ಆಖಿರತ್ ಕಂಫರ್ಟ್ ಆಗುತ್ತೆ. ಇಫ್ ಯು ಆರ್ ವೆರಿ ಕ್ಲೋಸ್ ಟು ಅಲ್ಲಾಹ್, ಇಫ್ ಯು ಆರ್ ವೆರಿ ಕ್ಲೋಸ್ ಟು ಅಲ್ಲಾಹ್, ಯುವರ್ ಆಖಿರಾ ವಿಲ್ ಬಿ ಕಂಫರ್ಟ್. ನಾಳೆ ಮಹಶರ ಅಂತ ಹೇಳ್ತಾರಲ್ಲ, ಅದು ಬಹಳ ಕಂಫರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ವಿ ಶುಡ್ ಬಿ ವೆರಿ ಕ್ಲೋಸ್ ಟು ಅಲ್ಲಾ ಅಂತ ಹೇಳಿದ್ರೇನು, ಅಲ್ಲ ಆದೇಶ ಮಾಡಿದ್ದನ್ನೆಲ್ಲ ಮಾಡಬೇಕು, ಅಲ್ಲ ನಿಷೇಧ ಮಾಡಿದ್ದನ್ನೆಲ್ಲ ನಿಷೇಧ ಮಾಡಬೇಕು. ಇಲ್ಲಿ ಎರಡೇ ಇರುವುದು, ಒಂದು ಇಬಾದತ್, ಇನ್ನೊಂದು ಕಿದ್ಮತ್. ಇಬಾದತ್ ಸೆ ಜನ್ನತ್ ಮಿಲ್ತಾ ಹೈ, ಕಿದ್ಮತ್ ಸೆ ಖುದಾ ಮಿಲ್ತಾ ಹೈ ಅಂತ ಹೇಳುವಂಥದ್ದು. ಇಬಾದತ್ ಮಾಡಬೇಕು, ಕಿದ್ಮತ್ ಮಾಡಬೇಕು. ನಾನು ಮೊನ್ನೆ ಎಲ್ಲಿಗೆ ಹೋಗಿದ್ದೆ, ಮಕ್ಕಳೇ ಕೇಳಿ, ಎಲ್ಲಿಗೆ? ನಮ್ಮ ಬಂಟ್ವಾಳದಲ್ಲಿ ಇಜ್ಜತ್ತನ್ನೂರು ಅಂತ ಒಂದು ಯತೀಮ್ ಖಾನ ಇದೆ. ಅದು ಲೊರೆಟ್ಟ ಪದವು ಟಿಪ್ಪು ನಗರದಲ್ಲಿ ಇರುವಂಥದ್ದು. ಮಗ್ರಿಬ್ ನಮಾಜಿಗೆ ನಾನು ಮಸೀದಿಗೆ ಹೋದೆ. ಆಗ ನಮ್ಮೊಬ್ಬರು ಫ್ರೆಂಡ್ ಇದ್ದಾರೆ, ಗಫಾರ್ ಬಾಯಿ ಅಂತ. ಅರ್ಥ ಮಾಡಿಕೊಳ್ಳಿ, ಗಫಾರ್ ಬಾಯಿ ಅವರಿಗೆ 3 ಗಂಡು ಮಕ್ಕಳು, 2 ಗಂಡು ಮಕ್ಕಳು ಹೊರಗಡೆ ಸಿಕ್ಕಿದ್ರು, ಮಸೀದಿ ಹೊರಗಡೆ. ಅವರನ್ನು ಹತ್ತಿರ ಕರೆದೆ, ನನ್ನ ಮಕ್ಕಳನ್ನು ಟಚ್ ಮಾಡ್ತೇನೆ, ಅವರನ್ನು ಹಗ್ಗು ಮಾಡಿ ಕಳುಹಿಸಿಕೊಟ್ಟೆ. ದೊಡ್ಡ ಮಗ ಮಸೀದಿಯ ಒಳಗಡೆ ಇದ್ದಾನೆ, ಡಿಗ್ರಿ ಕಲಿಯುವ ಹುಡುಗ. ಮಸೀದಿಯ ಒಳಗೆ ಇರುವ ಹುಡುಗನನ್ನು ಕರೆದೆ, ನನಗೆ ಅರ್ಜೆಂಟ್ ಹೋಗ್ಲಿಕ್ಕುಂಟು, ಬೇಗ ಬಾ, ಬೇಗ ಬಾ, ಕಮ್ ಸೂನ್. ಈ ಹುಡುಗ ಮಾತ್ರ ಹಿಂಗೆ ಬರ್ತಾ ಇದ್ದಾನೆ, ಹಿಂಗೆ. ನಾನು ಕಣ್ಣಾರೆ ನನ್ನ ಬದುಕಿನಲ್ಲಿ ಅನುಭವಿಸಿದ ಸತ್ಯವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹುಡುಗ ಮೆಲ್ಲ ಹೆಜ್ಜೆ ಹಾಕಿಕೊಂಡು ಬರ್ತಾ ಇದ್ದೇನೆ. ನನಗೆ ಕೋಪ ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ನೀ ಅಂದೆ ಮೆಲ್ಲ ಬಂದೆ, ನೀನ್ ಯಾಕೆ ಮೆಲ್ಲ ಬಂದದ್ದು ಯಾಕೆ? ಆಗ ಹುಡುಗ ಕೊಟ್ಟ ಉತ್ತರ ನೋಡಿ, ರೋಮಗಳೆಲ್ಲ ಎದ್ದು ನಿಲ್ತದೆ. ಇವತ್ತಿನ ಜಗತ್ತಿನಲ್ಲೂ ಕೂಡ ಅಂತಹ ಮಕ್ಕಳು ಇದ್ದಾರಲ್ಲ ಅಂತ ಹೇಳುವಂಥ. ಉಸ್ತಾದ್, ಇದು ವೆಲ್ ಎಜುಕೇಟೆಡ್. ಆ ಹುಡುಗ ಹೇಳಿದ ಮಾತು, ನಮ್ಮ ಊರಲ್ಲಿ 45 ವರ್ಷ ನಮಗೆ ಉಸ್ತಾದಾಗಿ ಸೇವೆ ಸಲ್ಲಿಸಿದ ನಮ್ಮ ಉಸ್ತಾದ್ ಈಗ ಪ್ರಾಯ, ಅವರು ಮೆಲ್ಲನೆ ನಡೆದುಕೊಂಡು ಬರುತ್ತಿರುವಾಗ ಅವರನ್ನು ಓವರ್ಟೇಕ್ ಮಾಡಿ ನಾನೆಂಗೆ ಬರಲಿ? ಒಬ್ಬ ಗುರುಗಳನ್ನು ಓವರ್ಟೇಕ್ ಮಾಡಿ ಅವರ ಮುಂದೆ ಹೋಗ್ತಾ ಇರುವಾಗ ಅವರಿಂದ ಓವರ್ಟೇಕ್ ಮಾಡಿ ನಾನೆಂಗೆ ಬರಲಿ ಅಂತ ಕೇಳುವ ಒಬ್ಬ ವಿದ್ಯಾರ್ಥಿ ಈ ಕಾಲದಲ್ಲಿ ಇದ್ದಾರೆ. ಚಪ್ಪಾಳೆ ಕೊಡಿ. ಎಸ್, ಅಲ್ಲಿಂದ ಕಲಿಕೆ ಆರಂಭ ಆಗುತ್ತೆ, ಕಲಿಕೆ ಆರಂಭ ಆಗುತ್ತೆ. ನನ್ನ ಪ್ರೀತಿಯ ಉಸ್ತಾದಿಗೆ ಹೇಳಿದ್ರಲ್ಲ, ಭಾರತದ ನಮ್ಮಲ್ಲಿ ಪರಿಸ್ಥಿತಿಯನ್ನು ಹೇಳಿದರು. ಸ್ವಾಮಿ ವಿವೇಕಾನಂದರು ಗೊತ್ತಿದೆ ನಿಮಗೆ. ಸ್ವಾಮಿ ವಿವೇಕಾನಂದರು ಒಂದ್ಸಲ ಫಾರಿನಿಗೆ ಹೋದ್ರು. ಫಾರಿನಿಗೆ ಹೋದಾಗ ಅಲ್ಲಿ ಒಬ್ಬ ಫಾರಿನರ್ ಕೇಳ್ತಾನೆ, ಮಿಸ್ಟರ್ ಸ್ವಾಮಿ ವಿವೇಕಾನಂದ, ಅವರು ತೊಟ್ಟಂತ ಬಟ್ಟೆ 2 ಏನು? ಕಾವಿ ಬಟ್ಟೆ. ಕಾಕಿ ಬಟ್ಟೆ ಹಾಕೋದು ಪೊಲೀಸ್ನವರು. ಇದು ಯಾವ ಬಟ್ಟೆ? ಕಾವಿ ಬಟ್ಟೆ. 2 ಕಾವಿ ಬಟ್ಟೆ. ಅವರು ಪ್ಯಾಂಟ್ ಹಾಕ್ಲಿಲ್ಲ, ಸೂಟ್ ಹಾಕ್ಲಿಲ್ಲ, ಟೈ ಕಟ್ಟಲಿಲ್ಲ. ಅವರು ಜೆಂಟಲ್ಮೆನ್ ತರ ಇಲ್ಲ. ಅವರೊಬ್ಬ ಯೋಗಿ. ಅವಾಗ ಕೇಳ್ತಾನೆ, ವೈ ಕಾಂಟ್ ಯು ವೇರ್ ಅ ಜೆಂಟಲ್ಮೆನ್ ಡ್ರೆಸ್ ಲೈಕ್ ಅಸ್? ನಮ್ ತರ ಸೂಟು ಬೂಟ್ ಹಾಕಿ ನಿಮ್ಗೆ ಯಾಕ್ರಿ ಜೆಂಟಲ್ಮೆನ್ ತರ ಇರ್ಲಿಕ್ಕಾಗಲ್ವಾ? ಆಗ ಅವರ ಕೊಟ್ಟ ಉತ್ತರ ನೋಡಿ, ಅವರು ಕೊಟ್ಟ ಉತ್ತರ ಅದನ್ನೇ ನಾವು ಇವತ್ತು ಮರ್ಕಜಲ್ಲಿ ಕೊಡ್ತಕ್ಕಂಥದ್ದು. ನಮ್ಮ ಫೋಕಸ್ ಅದನ್ನೇ ಕೊಡ್ತಕ್ಕಂಥದ್ದು. ಅವರು ಕೊಟ್ಟ ಉತ್ತರ ಮರಿಬಾರದು ಮಕ್ಕಳೇ. ಅವ್ರೇನ್ ಹೇಳ್ತಾರೆ? ಇನ್ ಯುವರ್ ಕಂಟ್ರಿ ಅ ಟೈಲರ್ ಮೇಕ್ಸ್ ಜೆಂಟಲ್ಮ್ಯಾನ್. ನಿನ್ನ ದೇಶದಲ್ಲಿ ಸೂಟು ಬೂಟು ಹಾಕಿದ್ರೆ ಜೆಂಟಲ್ಮ್ಯಾನ್. ಇನ್ ಮೈ ಇಂಡಿಯಾ, ಇನ್ ಮೈ ಕಂಟ್ರಿ, ಕ್ಯಾರೆಕ್ಟರ್ ಮೇಕ್ಸ್ ಜೆಂಟಲ್ಮ್ಯಾನ್ ಅಂತ ಹೇಳ್ತಾರೆ. ಅರ್ಥ ಆಯ್ತು ಎಂತ? ಚಪ್ಪಾಳೆ ಕೊಡ್ರಿ. ಕ್ಯಾರೆಕ್ಟರ್ ಮೇಕ್ಸ್ ಜೆಂಟಲ್ಮ್ಯಾನ್. ಸಂಸ್ಕಾರ ಇದ್ರೆ ಜೆಂಟಲ್ಮ್ಯಾನ್ ಅವ. ಶಿಕ್ಷಣ ಇದ್ದ ಕೂಡ ಜೆಂಟಲ್ಮ್ಯಾನ್ ಅಲ್ಲ. ಸೂಟು ಬೂಟು ಹಾಕಿದ್ರೆ ಜೆಂಟಲ್ಮ್ಯಾನ್ ಅಲ್ಲ. ದೊಡ್ಡ ಕಾರ್ ಇದ್ರೆ ಜೆಂಟಲ್ಮ್ಯಾನ್ ಅಲ್ಲ. ಅಗರ್ಭ ಶ್ರೀಮಂತ ಆದ್ರೆ ಜೆಂಟಲ್ಮ್ಯಾನ್ ಅಲ್ಲ. ಮತ್ತೆ ಯಾವುದು ಜೆಂಟಲ್ಮ್ಯಾನ್? ಕ್ಯಾರೆಕ್ಟರ್, ಸಂಸ್ಕಾರ ಇದ್ದವ ಜೆಂಟಲ್ಮ್ಯಾನ್. ಸೊ ಇಲ್ಲಿ ಏನು ಕೊಡ್ತೇವೆ ನಾವು? ಅಕ್ಷರನೂ ಕೊಡ್ತೀವಿ, ಸಂಸ್ಕಾರನೂ ಕೊಡ್ತೀವಿ. ಆ ಕಾರಣಕ್ಕಾಗಿ ನಾನೊಂದು 2-3 ಎಕ್ಸಾಂಪಲ್ ಹೇಳಿ ಮುಗಿಸ್ತೀನಿ. ನಮ್ಮಲ್ಲೀಗ ಬೆಳಿಗ್ಗೆ ನಮ್ಮಲ್ಲೊಬ್ಬ ಹುಡುಗ ಬಂದ. ಅವರ ಹೆಸರು ಮೊಹಮ್ಮದ್ ಇಸ್ಮಾಯಿಲ್ ಖದೀಸ್.
ನಿಮ್ಮಲ್ಲಿ 594 ಅಲ್ವಾ, ಆ ಹುಡುಗನಿಗೆ 595. ಕೋಟಕ್ಕಾರಿನ ಒಂದು ಸ್ಥಾಪನೆಯಲ್ಲಿರುವ ಮುತಾಲಿಮ್ ವಿದ್ಯಾರ್ಥಿ. ನಮ್ಮಲ್ಲಿ ಬಹಳಷ್ಟು ಮಂದಿಗೆ ಒಂದು ಪ್ರಶ್ನೆ ಇರುತ್ತೆ, ಇದು ಎರಡನ್ನೂ ಕಲಿಯುವಾಗ ಮಕ್ಕಳಿಗೆ ಕಷ್ಟ ಆಗಲ್ವಾ, ಡೈಜೆಸ್ಟ್ ಹೇಗೆ ಮಾಡುವುದು, ಫೋಕಸ್ ಹೇಗೆ ಮಾಡುವುದು ಅಂತ. ಫೋಕಸ್ ಹೇಗೆ ಮಾಡ್ತಾರೆ ಎಂಬುದಕ್ಕೆ ನಾನೊಂದು ಉದಾಹರಣೆ ಕೊಡ್ತಾ ಇದ್ದೇನೆ. 595 ಮಾರ್ಕ್ಸ್, PUC ಕಾಮರ್ಸ್, ಅಕೌಂಟೆನ್ಸಿಯಲ್ಲಿ ಔಟ್ ಆಫ್ ಔಟ್, ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಔಟ್ ಆಫ್ ಔಟ್, ಬೇಸಿಕ್ ಮ್ಯಾಥ್ಸ್ ಅಲ್ಲಿ ಔಟ್ ಆಫ್ ಔಟ್, ಹಾಗೆ ಇನ್ನೊಂದು ಯಾವುದು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಔಟ್ ಆಫ್ ಔಟ್. ಚಪ್ಪಾಳೆಗಳು 4ರಲ್ಲಿ ಔಟ್ ಆಫ್ ಔಟ್. ಒಂದೇ ಒಂದು ಮಾರ್ಕ್ಸ್ ಯಾರಿಗೂ ಕೊಟ್ಟಿಲ್ಲವ, ಬರೀ 5 ಮಾರ್ಕ್ಸ್ ಲ್ಯಾಂಗ್ವೇಜ್ ಅಲ್ಲಿ ಹೋಗಿದೆ. ಮನೆ ಇರುವುದು ಕಿನ್ಯ, ವಾಸ ಇರುವುದು ಒಂದು ಸ್ಥಾಪನೆಯಲ್ಲಿ. ನಾನು ಕೇಳಿದೆ, ಸರ್ ನಾನು 1ನೇ ದರ್ಸಿಗೆ ನಾನು ಮಗ್ರಿಬ್ ನಮಾಜ್ ಆಗಿ ಕೂತ್ಕೊಳ್ತೇನೆ, 2ನೇ ದರ್ಸಿಗೆ ನಾನು ಇಶಾ ನಮಾಜ್ ಆಗಿ ಊಟ ಮಾಡಿ ಬಂದು ಕೂತ್ಕೊಳ್ತೇನೆ, ಬೆಳಿಗ್ಗೆ 4:15 ಗಂಟೆಗೆ ತಹಜ್ಜುದಿಗೆ ಹೇಳ್ತೇನೆ, ಬೆಳಿಗ್ಗೆ ನಮಾಜ್ ಮಾಡಿ ಮತ್ತೆ ಕ್ಲಾಸಿಗೆ ಕೂತ್ಕೊಳ್ತೇನೆ. ಇಷ್ಟೆಲ್ಲ ಕೂತ್ಕೊಂಡು ಸರ್ ಇಡೀ ಕರ್ನಾಟಕಕ್ಕೆ 6ನೇ ರ್ಯಾಂಕ್, ಅರ್ಥ ಮಾಡಿಕೊಳ್ಳಿ, 6th ರ್ಯಾಂಕ್ ಇನ್ ದ ಸ್ಟೇಟ್. ಒಂದು ಚಪ್ಪಾಳೆಗೊಳ್ಳಿ. ಒಬ್ಬ ಕದೇಶ್ ಹುಡುಗ ಈಗ CA ಓದ್ತಾ ಇದ್ದಾರೆ. ಇಲ್ಲಿ ಉಪ್ಪಿನಂಗಡಿಯಲ್ಲಿ ಒಬ್ಬ ಹುಡುಗ ಇದೆ. ನಮ್ಮಲ್ಲಿ ಬಹಳಷ್ಟು ಮಂದಿ ಕಾಮರ್ಸ್ನ ಮಕ್ಕಳಿದ್ದಾರೆ. ಸೈನ್ಸ್ನ ಮಕ್ಕಳಿಗೆ ವಿಷಯ ಹೇಳ್ತೀನಿ, ನಾನು ಹೇಳಿ ಮುಗಿಸ್ತೀನಿ. ಕಾಮರ್ಸ್ ನಾವು ಮೊನ್ನೆ ಜನಪ್ರಿಯ ಹಾಲಲ್ಲಿ ಕಳೆದ ವರ್ಷ ಒಂದು ಪ್ರೋಗ್ರಾಮ್ ಮಾಡಿದೆವು ನಮ್ಮ ಎಜುಕೇಷನಲ್ ಎಕ್ಸಲೆನ್ಸ್ ಫೌಂಡೇಶನ್ ವತಿಯಿಂದ. ನಿಮ್ಮ 100 ಮಕ್ಕಳು ಬಂದಿದ್ರು ಉಸ್ತಾದ್, ಇಲ್ಲಿಂದ 100 ಮಕ್ಕಳು. ತುಂಬ ಒಂದು ಮೋಟಿವೇಶನ್ ಪ್ರೋಗ್ರಾಮ್. ಅದೊಂದು ಸಕ್ಸಸ್ಫುಲ್ ಆದಂತಹ ವ್ಯಕ್ತಿಗಳೊಟ್ಟಿಗೆ ಒಂದು ಇಂಟ್ರಾಕ್ಷನ್ ಪ್ರೋಗ್ರಾಮ್, ಸಂವಾದ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಉಪ್ಪಿನಂಗಡಿಯ ತಾಬಿಸ್ ಹಸನ್ ಎಂಬ ಯುವಕನನ್ನು ಕರೆದಿದ್ದೆವು. ಇಲ್ಲೇ ಪಕ್ಕ ಉಪ್ಪಿನಂಗಡಿ. ತಾಬಿಸ್ ಹಸನ್ ಯಾರು? ಫಸ್ಟ್ ಅಟೆಂಪ್ಟ್ ಅಲ್ಲಿ CA ಮಾಡಿದ್ದು ಮಾತ್ರ ಅಲ್ಲ, ಆಲ್ ಇಂಡಿಯಾ 10th ರ್ಯಾಂಕ್. 1800 ಮಂದಿ ಆ ವರ್ಷ CA ಆಗಿದ್ದಾರೆ ಇಂಡಿಯಾದಲ್ಲಿ. ಅದರಲ್ಲಿ 10ನೇ ರ್ಯಾಂಕ್ ಯಾರು ಕೇಳಿದ್ರೆ ತಾಬಿಸ್ ಹಸನ್. ಕೊಡಲ್ಲ ಚಪ್ಪಾಳೆ. ತಾಬಿಸ್ ಹಸನ್ ಉಪ್ಪಿನಂಗಡಿಯ ಹುಡುಗ. ನಾವು ಕಾರ್ಯಕ್ರಮದಲ್ಲಿ ಮಕ್ಕಳೊಟ್ಟಿಗೆ ಇಂಟ್ರಾಕ್ಷನ್ ಮಾಡುವಾಗ ಅವರು ಹೇಳ್ತಾರೆ, ಪರೀಕ್ಷೆಯ ಸಮಯದಲ್ಲಿ ನನ್ನ ಬಲ ಭಾಗ ಮತ್ತು ಎಡ ಎರಡೂ ಬದಿಯಲ್ಲಿ ನನ್ನಷ್ಟು ಎತ್ತರ ಪುಸ್ತಕಗಳಿತ್ತು. ಎಷ್ಟಿತ್ತು ಮೇಡಮ್? ನನ್ನ ಈ ಬಲಭಾಗ ಮತ್ತು ಎಡಭಾಗ ನಾನು ನಿಂತರೆ ಎಷ್ಟು ಅಟ್ಟಿ ಪುಸ್ತಕ ಇತ್ತು. ಆ ಎರಡೂ ಸೈಡಲ್ಲಿ ಅಷ್ಟು ಪುಸ್ತಕಗಳಿತ್ತು. ಅಷ್ಟು ಪುಸ್ತಕಗಳನ್ನು ನಾನು ಓದಿದ್ದೇನೆ. ಆ ಕಾರಣಕ್ಕಾಗಿ ನನ್ನ 10ನೇ ರ್ಯಾಂಕ್ ಬಂದಿದೆ. ಈಗ ಅವರ CA ಕೋಚ್, ಅವರ ವಿದ್ಯಾರ್ಥಿ ಮೊನ್ನೆ 4ನೇ ರ್ಯಾಂಕನ್ನು ತಗೊಂಡಿದ್ದಾರೆ. ಚಪ್ಪಾಳೆ ಕೊಡಿಯ. ಆದ್ರಿಂದ ಏನು ಗೊತ್ತಾಯ್ತು? ಯಾರಿಗೂ ಏನು ಮಾಡ್ಬೋದಲ್ಲ. ಏನು ಬೇಕು ಈಗ? ಫೋಕಸ್ ಬೇಕಾಗುವುದು ಫೋಕಸ್. ಬೆಳಿಗ್ಗೆ 4:15 ಗಂಟೆ. ನಾಳೆ ಹಾಸ್ಟೆಲಲ್ಲಿ ಎಷ್ಟು ಗಂಟೆಗೆ ಹೇಳಬೇಕು? ಎಷ್ಟು ಗಂಟೆಗೆ ಹಾಸ್ಟೆಲಲ್ಲಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳಬೇಕು? ಇಲ್ಲಿ ಪ್ರೇಯರ್ 4 ಎಷ್ಟು ಗಂಟೆಗೆ? ಪ್ರೇಯರ್ಗೆ 4:15 ಗಂಟೆಗೆ ಹೇಳಬೇಕು. ಈಗ 4:15 ಗಂಟೆಗೆ. ನಿಮ್ಮಲ್ಲಿ ಎಷ್ಟು ಮಂದಿಗೆ ಜಿರಾಫೆ ನೋಡಿದ್ದೀರಿ? ಜಿರಾಫೆ ಟಿವಿಯಲ್ಲಿ ನೋಡಿದ್ದೀರಾ? ಲೈವ್ ನೋಡಿದ್ದೀರಾ? ಮೈಸೂರು ಝೂ ಅಲ್ಲಿ ಉಂಟು. ಕೈ ಎತ್ತಿ ಪ್ಲೀಸ್, ರೈಸ್ ಯುವರ್ ಹ್ಯಾಂಡ್. ಜಿರಾಫೆ ನೋಡ. ಒಂದು ಮಗು ಇಲ್ಲಿ ಬನ್ನಿ, ಯಾರಾದ್ರೂ ಒಬ್ಬರು ಬನ್ನಿ. ಎನಿಬಡಿ ಕ್ಯಾನ್ ಕಮ್ ಪ್ಲೀಸ್. ಬನ್ನಿ. ನಾನು ಮುಗಿಸ್ತೇನೆ. ನನಗೆ 45 ನಿಮಿಷ ಟೈಮ್ ಕೊಟ್ಟಿದ್ದಾರೆ. 45 ಮಿನಿಟ್ಸ್. ಬೇಗ ಬನ್ನಿ. ಎನಿಬಡಿ ಒಬ್ಬರು ಬನ್ನಿ. ಬೇಗ ಬನ್ನಿ. ಒಬ್ರು ಬಂದರು. ಸೆಕೆಂಡ್ ಇಯರ್ ಫಸ್ಟ್ ಇಯರ್? ಸೆಕೆಂಡ್ ಇಯರ್. ಅವರು ಸೆಕೆಂಡ್. ಫಸ್ಟ್ ಇಯರ್ದು ಯಾರು ಬರಲಿಲ್ವಾ? ಫಸ್ಟ್ ಇಯರ್ನ ಒಬ್ಬರು ಬನ್ನಿ. ನೀವು ಬನ್ನಿ. ನೋಡಿ, ನಮ್ಮ ಮಗು ಬಂದಿದೆ. ಏನು ಹೆಸರು? ನ್ಯೂ ಜಾಯ್ನ್. ಸೆಕೆಂಡ್ ಇಯರ್ಗೆ ನ್ಯೂ ಜಾಯ್ನ್. ಒಬ್ಬರು ನ್ಯೂ ಜಾಯ್ನ್. ನಿಮ್ಮ ಹೆಸರೇನು?
ಮರಿಯಂ ತಸ್ಕೀನ್ ಮರಿಯಂ ತಸ್ಕೀನ್ ಅವರು ಬಂದಿದ್ದಾರೆ. ಸೆಕೆಂಡ್ PUC ಕಾಮರ್ಸ್ ಆರ್ಟ್ಸ್. ಮುಂದೆ ಏನಾಗಬೇಕು? IAS ಆಗಬೇಕು. ನೋಡಿ, ಮೊನ್ನೆ ಸುಳ್ಯದಿಂದ ಐನಿವಸ್ತದ ಹುಡುಗಿ ಬಂದು, ಸುಳ್ಯ ಪೈಚಾರ್ನ ಹುಡುಗಿ, ಅವರ ಹೆಸರು ಸಹಲಾ ಅಂತೇಳಿ. ಇಡೀ ಕರ್ನಾಟಕ ಸ್ಟೇಟಿಗೆ ಆರ್ಟ್ಸ್ಗೆ ಸೆಕೆಂಡ್ ರ್ಯಾಂಕ್, 595 ಮಾರ್ಕ್ಸ್. ಈಗ ನಾನು ಅವರ ಮೆಂಟರ್. ಈಗ ಅವರಿಗೆ ಮಂಗಳೂರಿನ ರೋಶ್ನಿ ನಿಲಯ ಕಾಲೇಜಲ್ಲಿ ಫ್ರೀ ಸೀಟ್ ಸಿಕ್ಕಿಬಿಡ್ತು. ನಮ್ಮ IAS ಅಕಾಡೆಮಿಯಲ್ಲಿ ಅವರಿಗೆ ಫುಲ್ IASಗೆ ಬೇಕಾದ ಎಲ್ಲ ಟ್ರೈನಿಂಗು ಫ್ರೀ ವ್ಯವಸ್ಥೆ ಆಯಿತು. ಈಗ ಒಂದು ಹಾಸ್ಟೆಲ್ ಆದರೆ ಎಲ್ಲವೂ ಫ್ರೀ ಆಗುತ್ತೆ. ಬಹಳಷ್ಟು ಸ್ಕಾಲರ್ಶಿಪ್ಗಳು, ಸನ್ಮಾನಗಳು ಆಗ್ತಾ ಇದೆ. ಅವರ ಹೆಸರು ಸಹಲಾ, ಅವರು ಪೈಚಾರಿನವರು, ಸುಳ್ಯ ಪೈಚಾರಿನವರು. 595. ಅವರಿಗೂ IAS ಆಗಬೇಕು. ನಮ್ಮ ಈ ಮಗುವಿಗೆ IAS ಆಗಬೇಕು. ಮುಂದಿನ ವರ್ಷ ನೋಡಿ, ಮುಂದಿನ ವರ್ಷ ಕರ್ನಾಟಕ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್, ಅದು ಕುಂಬ್ರಕ್ಕೆ ಬರಬೇಕು, ಮರ್ಕಜುಲುದ ಕುಂಬ್ರಕ್ಕೆ ಬರಬೇಕು. ಅದು ನಮ್ಮ ತೀರ್ಮಾನ ಆಗಬೇಕು. ಈಗ ನಿಮ್ಮ ಅಕ್ಕಂದ್ರೆ ನಿಮಗೆ ದಾರಿ ತೋರಿಸಿದ್ದಾರೆ, ಆಗತ್ತೆ ಅಂತ ತೋರಿಸಿದ್ದಾರೆ. ಕೆಲವರ ಮನಸ್ಸಲ್ಲಿತ್ತು, ಅದು ಹೆಣ್ಣು ಮಕ್ಕಳ ಕಾಲೇಜು, ಅದು ಆ ಕಾಲೇಜು, ಅಲ್ಲಿ ಹಾಗೆ, ಅಲ್ಲಿ ಹೀಗೆ, ಅಲ್ಲಿ ಏನೂ ಇಲ್ಲ. ಇವತ್ತೆಲ್ಲ ಗೊತ್ತಾಗಿದೆ, ಎಲ್ರಿಗಿಂತ ಜಾಸ್ತಿ ಇಲ್ಲಿದೆ ಅಂತ ಹೇಳುವಂಥದ್ದು. ಎಲ್ರಿಗಿಂತ ಜಾಸ್ತಿ ಇಲ್ಲಿದೆ. ಆ ಕಾರಣಕ್ಕಾಗಿ ಕಳೆದ ವರ್ಷ 591, ಈ ವರ್ಷ 591, ಈ ವರ್ಷ 594 ಬಂದಿದೆ. ಇನ್ನೊಂದು 6 ಮಾರ್ಕ್ ತಗೊಂಡ್ರೆ ಔಟ್ ಆಫ್ ಔಟ್, ಇನ್ಶಾಅಲ್ಲಾ ಔಟ್ ಆಫ್ ಔಟ್ ಆಗತ್ತೆ. ಅದು ಹೇಗೆ ಆಗತ್ತೆ ಅಂತ ಹೇಳಿ ನಾನು ಮುಗಿಸ್ತೀನಿ. ಬನ್ನಿ, IAS ಆಗಬೇಕಾ? ಓದ್ತೀರಾ? ಬೆಳಿಗ್ಗೆ ಎಷ್ಟು ಗಂಟೆ ಓದ್ತೀರಾ? ಎಲ್ಲಿ? ಎಷ್ಟು ಗಂಟೆಗೆ? 4:20ಗೆ. 4:20. ಪೇರೆಂಟ್ ಇದ್ದಾರೆ ನಿಮ್ದು? ಬಂದಿಲ್ಲ. ಈಗ ಫಸ್ಟ್ ಯಾರೊಬ್ಬರು ಬನ್ನಿ. ಎಷ್ಟು ಮಂದಿ ಜಿರಾಫ್? ಯಾರೋ ಒಬ್ರು ಬನ್ನಿರಿ. ನಿಮ್ಮ ಮಾರ್ಕ್ಸ್ ಏನೋ ಕೇಳಲ್ಲ, ಬನ್ನಿ, ಬೇಗ ಬನ್ನಿ. 2 minutes, ಬೇಗ. ಎನಿಬಡಿ ಕ್ಯಾನ್ ಕಮ್. ನೋಡಿ, ಆ ಮಗು ಬಂತು. ಚಪ್ಪಾಳೆ ಕೊಡಿ ಮಗುವಿಗೆ. ನೋಡ, ಎಸ್. ಯಾರಿದು? ಮಗುವಿನ ಪೇರೆಂಟ್ ಇದ್ದಾರಾ? ನಿಮ್ಮ ತಾಯಿ ತಂದೆ ಯಾರು ಬಂದಿದ್ದಾರೆ? ಬೇಗ ಬನ್ನಿ. ಎಲ್ಲಿದ್ದಾರೆ ಪೇರೆಂಟ್? ಯಾರು? ಇಲ್ಲಿ ಬನ್ನಿ. ವಾಟ್ ಈಸ್ ಕಾನ್ಫಿಡೆನ್ಸ್? ಕಾನ್ಫಿಡೆನ್ಸ್ ಅಂದ್ರೆ ಏನು? ಎಷ್ಟು ಮಂದಿಗೆ ಕಾಲು ಇದೆ, ಕೈಯೂ ಇದೆ, ಅರ್ಥ ಆಗತ್ತೆ, ಎದ್ದು ನಿಲ್ಲಿಕ್ಕಾಗತ್ತೆ, ನಡಿಲಿಕ್ಕಾಗತ್ತೆ, ಮೇಲೆ ಬರ್ಲಿಕ್ಕಾಗತ್ತೆ, ಸ್ಟೆಪ್ ಹತ್ತಲಿಕ್ಕಾಗತ್ತೆ. ಆದರೂ ನಿಮ್ಮಲ್ಲಿ ಮೊದಲ ಬಾರಿಗೆ ಬಂದ ಹುಡುಗಿ ಇವರೇ. ಇದಕ್ಕೆ ನಾವು ಕಾನ್ಫಿಡೆನ್ಸ್ ಅಂತ ಹೇಳ್ತೇವೆ. ದಿಸ್ ಈಸ್ ಕಾಲ್ಡ್ ಕಾನ್ಫಿಡೆನ್ಸ್. ನೀವೆಲ್ಲ ಅಲ್ಲೇ ಕೂತ್ಕೊಂಡ್ರಿ ನೋಡಿ. ಅವ್ರದ್ದು ಈಗ ಅಲ್ಲಿ ಶೂಟಿಂಗ್ ಆಗ್ತಾ ಉಂಟು ನೋಡಿ. ಅಲ್ಲ ಸರ್, ಕ್ಯಾಮರಾ ಹಿಡಿತಾ ಇದೆಯಲ್ಲ, ಅವರು ಫ್ರೇಮಲ್ಲಿ ಇದ್ದಾರಲ್ಲ, ಇದ್ದಾರೆ ನೋಡಿ. ಎಸ್. ಏನು ನಿಮ್ಮ ಹೆಸರು? ಬಿಬಿ ಶಿಫಾ. ಬಿಬಿ ಶಿಫಾ. ಶಿಫಾ. ಫಸ್ಟ್ ಇಯರ್. ಹೈಸ್ಕೂಲ್ ಮಾಡಿದ್ದಲ್ಲಿ ಹುನ್ಸೂರು. ಇವರು ಇಲ್ಲಿಯವರಲ್ಲ? ಹೌದು, ಹುಣಸೂರು ಮೈಸೂರು ಡಿಸ್ಟಿಕ್. ಅದು ಮೈಸೂರು ಜಿಲ್ಲೆಯ ಹುಣಸೂರು. ಆಫ್ಟರ್ ಮಡಿಕೇರಿ ಕಳೆದು, ಕುಶಾಲನಗರ ಕಳೆದು ಹುಣಸೂರು. ಎಷ್ಟು ಮಾರ್ಕ್ಸ್ ಇತ್ತು? 551 ಮಾರ್ಕ್ಸ್. ಚಪ್ಪಾಳೆ ಕೊಡಿ. 551 ಮಾರ್ಕ್ಸ್. ಮುಂದೆ ಏನು ಮಾಡಬೇಕು? ಡಾಕ್ಟರ್. PU ಸೈನ್ಸ್ ತಗೊಂಡದ? ಡಾಕ್ಟರ್. ಅಪ್ಪ ಏನು ಮಾಡ್ತಾರೆ? ಟಿವಿ ಮೆಕ್ಯಾನಿಕ್. ಅವರ ಅಪ್ಪ ಮೆಕ್ಯಾನಿಕ್. ಅಪ್ಪನ ಕೈಯಲ್ಲಿ ಸ್ಕ್ರೂ ಡ್ರೈವರ್, ಮಗಳ ಕೈಯಲ್ಲಿ ಟೆಥೋಸ್ಕೋಪ್. ಇದಕ್ಕೆ ನಾವು ಸಕ್ಸಸ್ ಅಂತ ಹೇಳ್ತೇವೆ. ಅಪ್ಪ ಎಲ್ಲಿಯಾದ್ರೂ ಹೋಗ್ಬೇಕಾದ್ರೆ ಸ್ಕ್ರೂ ಡ್ರೈವರ್ ಇಟ್ಕೊಂಡು ಹೋಗ್ಬೇಕು. ಟೆಸ್ಟರ್ ಇರತ್ತೆ, ಶಾಕ್ ಹೊಡಿತೇನೋ. ಟೆಸ್ಟರ್ ಕೊಂಡು ಹೋಗ್ತಿರಲ್ಲ? ಟೆಸ್ಟರ್ ಯಾವಾಗಲೂ ಬೇಕಲ್ಲ ನಿಮಗೆ? ಯಾಕೆ? ಚೆಕ್ ಮಾಡಕ್ಕೆ. ನಿಮ್ಮ ಮಗಳ ಕೈಯಲ್ಲಿ ಏನು ಬರುತ್ತೆ? ಇನ್ನು ಸ್ಟೆಥೋಸ್ಕೋಪ್ ಬರುತ್ತೆ. ಯಾಕೆ? ಹಾರ್ಟ್ ಬೀಟ್ ನೋಡ್ಲಿಕ್ಕೆ. ವಾಟ್ ಈಸ್ ಸಕ್ಸಸ್? ನೋಡಿ, ಕೆಲವು ಹೆಂಗಸರಿಗೆಲ್ಲ ಬಹಳ ಟೆನ್ಷನ್. ಚಿನ್ನಕ್ಕೆ 15,000 ಆಯಿತು. 15,000 ಅಲ್ಲ, 50,000 1 ಗ್ರಾಮಿಗಾದರೂ ನೀವು ಟೆನ್ಷನ್ ಮಾಡಬೇಡಿ. ಯಾಕಂದ್ರೆ ನಿಮ್ಮ ಮಗಳ ಕುತ್ತಿಗೆಗೆ ಹಾಕಬೇಕಾದ್ದು ಚಿನ್ನದ ಹಾರ ಅಲ್ಲ, ಟೆಥೋಸ್ಕೋಪಿನ ಹಾರ. ಅದು ನೀವು ಕೊಡಬೇಕಾದವರಿಗೆ. ನಮ್ಮ ನಿಯತ್ತದಾಗಿರ್ಬೇಕು. ನನ್ನ ಮಗಳಿಗೆ ಮುನ್ನೊಬ್ಬರು ಪೇರೆಂಟು ಭಾರಿ ದೊಡ್ಡ ಮೊತ್ತ ಕಟ್ಟು MBBSಗೆ ಸೇರಿಸಿದ್ರು. ನಾನು ಹೇಳಿದೆ, ವೆಲ್ ಡನ್, ತೊಂದರೆ ಇಲ್ಲ. ಮಗಳಿಗೆ 1 ಪೌನು ಚಿನ್ನ ಕೊಡಬೇಡಿ, ಒಂದಿಷ್ಟು ಆಸ್ತಿ ಕೊಡಬೇಡಿ. ಅವಳಿಗೆ ಒಳ್ಳೆ MBBS ಮಾಡಿ, MD ಮಾಡಿ, DM ಮಾಡಿ. ಅವರ ಚಿಕ್ಕಮ್ಮ ಇವತ್ತು ಡಾಕ್ಟರ್ ಮುಬಾರಕ್ ನಿಸಾ ಅಂತೇಳಿ ಒಬ್ಬಳು ಹೆಣ್ಣು ಮಗಳು, ಇಂಡಿಯಾದ ಒನ್ ಆಫ್ ದ ಬೆಸ್ಟ್ ಆಂಕಾಲಜಿಸ್ಟ್, ಕ್ಯಾನ್ಸರ್ ಸ್ಪೆಷಲಿಸ್ಟ್, ಮುಂಬೈಯ ಏಷ್ಯನ್ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡಿದ್ದವರು. One of the best cancer specialists, Dr. Mubarak Nisa from Sirsi.
ನೋಡಿ, ನಮ್ಮ ಜೊತೆಗಿದ್ದಾರೆ ನೋಡಿ, ಡಾಕ್ಟರ್ ಇದ್ದಾರೆ ನೋಡಿ. ನಿಮ್ಮಲ್ಲಿ ಎಷ್ಟು ಮಂದಿ? ನಾನು ಎಲೆಕ್ಟ್ರಿಕ್ ಮೆಕ್ಯಾನಿಕ್ ಅಂದರೆ ನಾನು ಓದೇ ಇಲ್ಲ, ಶಿಶುವಾಗಿಯೇ ಹೋಗಿಲ್ಲ. ಹಂಗೆ ನಾನು ನೋಡಿ ಕಲ್ತು ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನೋಡಿ ಕಲ್ತು ಅವರು ಬಿಸ್ನೆಸ್. ಆದ್ರೆ ಈಗ ನಿಮ್ಮ ಮಗಳೇನ, ಎಷ್ಟು ಮಕ್ಕಳು? ನಾನು 3 ಜನ ಮಕ್ಕಳು. ಇವರು ಫಸ್ಟ್? ಇಲ್ಲ, ಎರಡನೇದು. ಫಸ್ಟ್ ಮಗ, ಗಂಡು ಮಗ ಇದ್ದಾನೆ, ಅವನು MBA ಓದ್ತಾ ಇದ್ದಾನೆ. MBA ಫಸ್ಟ್ ಮಗ MBA, ಅಪ್ಪ ಮಗ ಮೆಕ್ಯಾನಿಕ್, ಮಗ MBA, ಎರಡನೇ ಮಗಳು ಇನ್ನು ಡಾಕ್ಟರ್. ಈ ಮಗ ಅವನು ಈಗ 9th ಹೋಗಿದೆ, ಚೆನ್ನಾಗಿ. ಮಕ್ಕಳೇ ಕೇಳಿ, ಪೇರೆಂಟ್ಸ್ ಎಷ್ಟು ಮಂದಿ? ನೀವು ಜಿರಾಫೆ ನೋಡಿದ್ದೀರಾ ಸರ್? ಎಲ್ಲಿ ನೋಡಿದ್ದು? ಝೂಲ್ ನೋಡಿದ್ದೀನಿ, ರಿಯಲ್ ನೋಡಿದ್ದೀನಿ. ರಿಯಲ್ ನೋಡಿ? ಝೂಲ್ ನೋಡಿದ್ದೀನಿ. ರಿಯಲ್ ಎಲ್ಲಿ? ರಿಯಲ್ ಝೂಲೇ ನೋಡಿ. ರಿಯಲ್ ಝೂ ಅಲ್ಲೇ ನೋಡಿದ್ದಾರೆ. ವೈಲ್ಡ್ ಸಫಾರಿ ನೋಡಿದಲ್ಲ, ಝೂ ಅಲ್ಲಿ ನೋಡಿದ್ದಾರೆ. ನೀವು ಹೇಗೆ ಜಿರಾಫೆಗೆ ತಗ್ಗಿರತ್ತೆ, ಎತ್ತರ ಹೈಟ್ ಇರತ್ತೆ? ತುಂಬಾ ಹೈಟ್ ಇರತ್ತಲ್ಲ. ಅದರ ಕಾಲುಗಳು 2 ಮೀಟರ್ ಎತ್ತರ ಇರುತ್ತೆ. ನನಗಿಂತ ಎತ್ತರ ಬರೀ ಅದರ ಕಾಲುಗಳು ಇರುತ್ತೆ. ಮರದ ಗೆಲ್ಲುಗಳಿಗೆ ಅದರ ಕತ್ತು ಅಷ್ಟು ದೂರಕ್ಕೆ ಹೋಗ್ತದೆ. ದೂರಕ್ಕೆ ಹೋಗಿ ಎಲೆಗಳನ್ನೆಲ್ಲ ತಿನ್ಲಿಕ್ಕೆ ಸಾಧ್ಯ ಆಗುತ್ತೆ. ದ ಟಾಲೆಸ್ಟ್ ಅನಿಮಲ್ ಇನ್ ದ ಫಾರೆಸ್ಟ್ ಯಾವುದು? ಜಿರಾಫೆ. ಈ ಜಿರಾಫೆ, ತಾಯಿ ಜಿರಾಫೆ, ತಾಯಿ ಜಿರಾಫೆ ಉಂಟಲ್ಲ, ಅದು ಡೆಲಿವರಿ ಮಾಡುವ ಸಂದರ್ಭದಲ್ಲಿ ನಿಂತು ಡೆಲಿವರಿ ಆಗೋದು. ನಿಂತುಕೊಂಡು ಡೆಲಿವರಿ ಆಗತ್ತೆ. ಮಗು ಭೂಮಿಗೆ ಬೀಳತ್ತೆ. ಬಿದ್ದಾಗ ಒಂದು ಶಾಕ್ ಆಗತ್ತೆ. ತಾಯಿ ಗರ್ಭದಿಂದ ಹೊಸ ಒಂದು ಜಾಗಕ್ಕೆ ಬಂದಿದೆ, ಒಂಥರ ಶಾಕ್ ಅಲ್ಲಿರುತ್ತೆ. ಆಗ ತಾಯಿ ತಾನೇ ಜನಿಸಿದ ತನ್ನ ಮಗುವಿಗೆ ಬಂದು ಒಂದು ಕಿಕ್ಕು ಕೊಡುತ್ತೆ, ಬಲವಾದ ಕಿಕ್ಕದು. ಈ ಕಿಕ್ಕಿಗೆ ಮಗು ಸ್ವಲ್ಪ ದೂರ ಹೋಗಿ ಬೀಳುತ್ತೆ. ಇನ್ನೊಂದು ಕಿಕ್ಕು ಕೊಡುತ್ತೆ, ಇನ್ನೊಂದು ಕಿಕ್ಕು ಕೊಡುತ್ತೆ, ಇನ್ನೊಂದು ಕಿಕ್ಕು ಕೊಡುತ್ತೆ, ಇನ್ನೊಂದು ಕಿಕ್ಕು ಕೊಡುತ್ತೆ. ಕಿಕ್ಕು ಕೊಡ್ತಾನೆ ಇರುತ್ತೆ. ಪಾಪ ಮಗುವಿಗೆ ಗೊತ್ತಾಗಲ್ಲ, ಅಮ್ಮನಿಗೆ ಯಾಕೆ ನನ್ನ ಮೇಲೆ ಕೋಪ, ಯಾಕೆ ನನಗೆ ಕಿಕ್ಕು ಕೊಡ್ತಾ ಇದ್ದಾಳೆ ಅಂತೇಳಿ. ಕೊನೆಗೆ ಅದಕ್ಕೆ ಗೊತ್ತಾಗತ್ತೆ, ಇನ್ನು ನಾನು ಕಿಕ್ಕಿಂದ ತಪ್ಪಿಸಬೇಕಾದ್ರೆ ಎದ್ದು ನಿಲ್ಲಬೇಕು, ನಿಂತು ನಡಿಬೇಕು, ನಡೆದು ಓಡಬೇಕು ಅಂತೇಳಿ ತನ್ನ ಎಲ್ಲ ಶಕ್ತಿ ಹಾಕಿಕೊಂಡು ಹುಟ್ಟಿದ ತಕ್ಷಣವೇ ಅದು ನಡೀಲಿಕ್ಕೆ ಪ್ರಾರಂಭಿಸುತ್ತೆ. ಇಲ್ಲಿ ಹುಟ್ಟಿದ ಮಗುವಿಗೆ, ಆ ಮರಿಗೆ ತಾಯಿ ಕೊಟ್ಟ ಟ್ರೈನಿಂಗ್ ಇದು ಕಿಕ್. ಅದು ಯಾಕೆ ಅದು ಕೊಡಬೇಕು? ಯಾಕೆ ಕೊಡಬೇಕು ಹೇಳಿ? ಯಾಕೆ ಕೊಡಬೇಕು? ಯಾಕೆ ಬೇರೆಯವ್ರದ್ದು ಸಪೋರ್ಟ್ ಬರಬಾರ್ದು ಅಂತ. ಮತ್ತೆ ಬೇರೆ ಯಾಕೆ? ಯಾಕೆ ರಶೀದ್ ಸರ್? ಆ ಮರಿ ನೋಡಿ, ಜಿರಾಫೆ, ಅದಕ್ಕೆ ಆಹಾರ ಹುಡುಕಿಕೊಂಡು ಹೋಗಬೇಕು. ಈ ಮರಿಗಳನ್ನು ಒಂದು ಜಾಗದಲ್ಲಿ ಬಿಟ್ಟು ಹೋಗುತ್ತೆ. ಸಿಂಹ ಬರುತ್ತೆ, ಚಿರತೆ ಬರುತ್ತೆ, ಹುಲಿ ಬರುತ್ತೆ. ಆಗ ಬಂದಾಗ ತನ್ನನ್ನು ಸ್ವಯಂ ರಕ್ಷಿಸಿಕೊಳ್ಳಲಿಕ್ಕೆ ಅದು ಓಡಲೇಬೇಕು, ಅದು ನಡೀಲೇಬೇಕು. ಅದಕ್ಕೋಸ್ಕರ ಹುಟ್ಟಿದ ತಕ್ಷಣ ಕೊಡ್ತಕ್ಕಂಥ ಟ್ರೈನಿಂಗ್ ಅದು. ಹಾಗೆ ನಮ್ಮ ಮಕ್ಕಳಿಗೂ ಕೂಡ ನಾವು ಕೆಲವೊಮ್ಮೆ ಜಿರಾಫೆ ಆಗಬೇಕು, ತಾಯಿ ಜಿರಾಫೆ ಆಗಬೇಕು. 4:15 ಗಂಟೆಗೆ ನಿಮ್ಮ ಮಗು ಹೇಳುವುದಾದರೆ ದಯವಿಟ್ಟು ಬೇಜಾರು ಮಾಡಬೇಡಿ, ನೀವು ತಿಳ್ಕೊಳ್ಳಿ, ನನ್ನ ಮಗು ಸಕ್ಸಸ್ನ ಹಾದಿಯಲ್ಲಿದೆ. ಶಿ ಈಸ್ ಇನ್ ದ ಪಾತ್ ಆಫ್ ಸಕ್ಸಸ್. 4:15 ಗಂಟೆಗೆ ಇವತ್ತು ಹಿಂದೂ ಧರ್ಮದಲ್ಲಿ, ಹಿಂದೂ ಸಹೋದರರಲ್ಲಿ ಒಂದು ಬ್ರಹ್ಮ ಮುಹೂರ್ತ ಅಂತ ಇದೆ. ಸೈನಿ ಉಸ್ತಾದ್ ಗೊತ್ತಲ್ಲ, ಒಂದು ದಿನಕ್ಕೆ 30 ಮುಹೂರ್ತಗಳು. ಒಂದು ಮುಹೂರ್ತ ಅಂದ್ರೆ 48 ನಿಮಿಷ. ಬೆಳಗಿನ ಸೂರ್ಯೋದಯಕ್ಕಿಂತ 2 ಮುಹೂರ್ತಗಳು ಹಿಂದಿನದ್ದು ಬ್ರಹ್ಮ ಮುಹೂರ್ತ. 6 ಗಂಟೆಗೆ ಸೂರ್ಯೋದಯ ಆಗುವುದಾದ್ರೆ 4:24 ನಿಮಿಷಕ್ಕೆ ಬ್ರಹ್ಮ ಮುಹೂರ್ತ ಸ್ಟಾರ್ಟ್ ಆಗುತ್ತೆ. ಈ ಬ್ರಹ್ಮ ಮುಹೂರ್ತಕ್ಕೆ ಎದ್ದು ಓದಿದವರೇ ಇವತ್ತು IAS ಆಗಿರುವುದು, ನಾಸಾದಲ್ಲಿರುವುದು, ಇಸ್ರೋದಲ್ಲಿರುವುದು, IAS ಅಲ್ಲಿರುವುದು, ದೊಡ್ಡ ದೊಡ್ಡ ಪೋಸ್ಟ್ ಅಲ್ಲಿರುವುದು, ದೊಡ್ಡ ದೊಡ್ಡ ಸೈಂಟಿಸ್ಟ್ ಆಗಿರುವುದು. ಅದೇ ಸಮಯವನ್ನು ಅಲ್ಲಾಹು ನಮಗೆ ಕೊಟ್ಟಿದ್ದಾನೆ. ಅದೇ ತಹಜ್ಜುದಿನ ಸಮಯ, ಅಲ್ಲಾಹನಿಗೆ ಅತ್ಯಂತ ಇಷ್ಟವಾದ ಸಮಯ. ಬೆಳಿಗ್ಗೆ ಎದ್ದು 2 ರಕಾತ್ ಅಲ್ಲಾಹನಿಗೆ ಸುಜೂದು ಮಾಡಿ, ಅಲ್ಲಾಹನಿಗೆ ಸಾಷ್ಟಾಂಗ ನಮಸ್ಕರಿಸಿ, ಆನಂತರ ಎದ್ದು ಕೂತು ಓದಿದ್ರೆ ಖಂಡಿತವಾಗಿಯೂ ಕೂಡ ನೋ ಒನ್ ಕ್ಯಾನ್ ಬೀಟ್ ಯು. ನಾನು ಬೆಟ್ಟಗಡ್ತೇನೆ, ನಿಮ್ಮನ್ನು ನಿಲ್ಲಿಸಲಿಕ್ಕೆ, ನಿಮ್ಮನ್ನು ಸೋಲಿಸಲಿಕ್ಕೆ ಈ ಜಗತ್ತಲ್ಲಿ ಯಾರಿಗೂ ಸಾಧ್ಯ ಆಗಲ್ಲ, ಯಾರಿಗೂ ಸಾಧ್ಯ ಆಗಲ್ಲ. ಈಗ ನೀವು ಏನಾಗಬೇಕು, ಬೆಳಿಗ್ಗೆ ಏನು ಮಾಡಬೇಕು? ಆ ಒಂದು ಸಂಪ್ರದಾಯವನ್ನು ಮನೆಯಲ್ಲಿ ತೋರಿಸಬೇಕು. ಇನ್ಶಾ ಅಲ್ಲಾಹ್. ಎಸ್ ನೋಡಿ, ನಮ್ಮಲ್ಲಿ ಡಾಕ್ಟರ್ ಇದ್ದಾರೆ, ಇವರು ಡಾಕ್ಟರ್ ಆಗಬೇಕು, ಅವರಿಗೆ IAS ಆಗಬೇಕಲ್ಲ, ಆಗ್ಬೋದಾ? ನನ್ನ ಮನೆಗೆ ಮೊನ್ನೆ ಒಬ್ಳು ಹುಡುಗಿ ಬಂದು ಜೈನಿ ಉಸ್ತಾದ್, ಅವರು ರೈಲ್ವೆ ಟ್ರ್ಯಾಕ್ ಫಸ್ಟ್ PUC ಯಲ್ಲಿರುವಾಗ, ಸುಜ್ನಾ ಅಂತ ಅವರ ಹೆಸರು, ಫಸ್ಟ್ PUC ಯಲ್ಲಿರುವಾಗ
ಒಂದು ದಿನ ರೈಲ್ವೆ ಟ್ರ್ಯಾಕಲ್ಲಿ ಹೋಗುವಾಗ ಆಕಸ್ಮಿಕವಾಗಿ ಕಾಲು ತಪ್ಪಿ ಬಿದ್ದರು, ಜಲ್ಲಿಕಲ್ಲು ತಲೆಗೆ ಹೊಡೆಯಿತು, ಅವರು ಅನ್ಕಾನ್ಸಿಯಸ್, ಪ್ರಜ್ಞೆ ತಪ್ಪಿ ಬಿದ್ದರು ಮೇಡಮ್. ಫಸ್ಟ್ PUC ಯಾರು ಇರಲಿಲ್ಲ. ಆ ಕಡೆಗಿಂದ ಟ್ರೈನ್ ಬಂತು, ಕಾಲಿನ ಮೇಲೆ ಪಾಸ್ ಆಯಿತು. ಸ್ವಲ್ಪ ಇಲ್ಲಿಂದ ಕೂಡ ಮಾಂಸ ಹೋಯಿತು, ಕಾಲಿನ ಮೇಲೆ ಪಾಸ್ ಆಯಿತು. ಒಂದು ಕಾಲಿಲ್ಲ. ಆ ತಂದೆ ಫಸ್ಟ್ PUC ಮಗಳನ್ನು ಎತ್ತಿಕೊಂಡು ಹೋಗಿ ಪರೀಕ್ಷೆಯನ್ನು ಬರೆಸಿದ್ರು. ಈಗ ಅವಳಿಗೆ ಕೃತಕ ಕಾಲು ಇದೆ. ಸೆಕೆಂಡ್ PUC ಮಾಡಿದ್ರು, ಡಿಗ್ರಿ ಮಾಡಿದ್ರು, MCom ಮಾಡಿದ್ರು, 73% ಮಾರ್ಕಿನೊಂದಿಗೆ MCom ತಗೊಂಡ್ರು. ಆದರೂ ಅವರಿಗೆ ಇನ್ನೂ ಎಲ್ಲೋ ಒಂದು ಚಿಕ್ಕ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಪ್ರೈವೇಟ್ ಕಂಪನಿಯಲ್ಲಿ. ನಮಗೊಂದು ಆಸೆ ಇದೆ, ಅವರಿಗೆ ಸರ್ಕಾರಿ ಕೆಲಸ ಸಿಗಬೇಕು, ಕಾನ್ಫಿಡೆನ್ಸ್ ಕೊರತೆಗಿದೆ. ಅದಕ್ಕೋಸ್ಕರ ಏನು ಮಾಡಿದೆ ಗೊತ್ತಾ, ಮಂಗಳೂರು ನಗರದ ಈಗ ACP ಯಾರು, ಟ್ರಾಫಿಕ್ಕಿನ ACP ಯಾರು ಹೇಳಿ ನೋಡ. ಮಂಗಳೂರಿನ ಟ್ರಾಫಿಕ್ಕಿನ ACP ಒಬ್ಬಳು ಹೆಣ್ಣು ಮಗಳು. ಅವ್ರ ಹೆಸರು ಗೊತ್ತುಂಟ ನಿಮಗೆ? ಗೊತ್ತಿಲ್ಲ, ಕೇಳಲಿಲ್ವಾ? ಇಲ್ಲಿ ಯಾರಿಗೆಲ್ಲ ಗೊತ್ತುಂಟು? ಯಾರು ಸರ್? ಇಬ್ರು ಹೇಳ್ತಾ ಇದ್ದಾರೆ. ಯಾರು? ನಜ್ಮಾ ಫಾರೂಕಿ. ಒಂದು ಚಪ್ಪಾಳೆ ಕೊಡಿ. ಹೆಣ್ಣು ಮಕ್ಕಳು ಫಸ್ಟ್ ಇಯರ್ BSc ಅಲ್ಲಿರುವಾಗ ಮದುವೆ ಆಗಿದೆ ಹೊಸ. ಮದುವೆ ಆಗಿ ಗಂಡನ ಮನೆಗೆ ಹೋದ ನಂತರ ಗಂಡ ಮತ್ತು ಅತ್ತೆ ಮಾವನ ಸಪೋರ್ಟಿನಲ್ಲಿ BSc ಮಾಡಿ ಮತ್ತೆ ಎಕ್ಸಾಮ್ ಬರೆದು ಇವತ್ತು ಅವರು ಮಂಗಳೂರಿನ ಟ್ರಾಫಿಕ್ಕಿನ ACP, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಇನ್ಸ್ಪಿರೇಷನ್. ಅವರ ಆಫೀಸಿಗೆ ಕರ್ಕೊಂಡೋಗಿ ಅರ್ಧ ಗಂಟೆ ಕೂತ್ಕೊಳಿಸಿ ಈ ಮಗುವಿಗೆ ತೋರಿಸಿದೆ, ನೋಡಮ್ಮ ಅವರ ಪವರ್, ಅವರ ಯೂನಿಫಾರ್ಮ್ ನೋಡು, ಅವರ ಪವರ್ ನೋಡು, ಅವರ ರೆಸ್ಪೆಕ್ಟ್ ನೋಡು, ಅವರ ಚೇರ್ ನೋಡು, ಅವರ ಗಾಡಿ ನೋಡು, ಅವರ ಸ್ಟೇಟಸ್ ನೋಡು, ನಿನಗೂ ಈ ರೀತಿ ಆಗಬಹುದು, ಪೊಲೀಸ್ ಆಗದಿದ್ರೂ ಕೂಡ ದೊಡ್ಡ ಹುದ್ದೆಗೆ ಹೋಗ್ಬೋದು ಅಂತೇಳಿ ಅವರಲ್ಲಿ ಶಾಲು ಕೊಟ್ಟು ಸನ್ಮಾನ ಮಾಡಿಸಿ ಕಾನ್ಫಿಡೆನ್ಸ್ ಅನ್ನು ತುಂಬಿಸುವ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಪ್ರೀತಿಯ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ನನ್ನ ಮನೆಗೆ ಒಬ್ಬರು ಹೆಣ್ಣು ಮಗಳು ಬಂದರು. ರಾತ್ರಿ ಬಂದದ್ದು 11 ಗಂಟೆಗೆ. ಉಸ್ತಾದ್ ಹೇಳಿದ್ರಲ್ಲ, ನಾನು ಸುಮಾರು ಒಂದು 2 ಲಕ್ಷ ಮಕ್ಕಳಿಗೆ ಪಾಠ ಮಾಡಿದ್ದೀನಿ. ಚಪ್ಪಾಳೆ ಕೊಡಲ್ಲ, 2 ಲಕ್ಷ ಮಕ್ಕಳು. ಅದರಲ್ಲಿ 1% ನನಗೆ ಸಕ್ಸಸ್ ಸಿಕ್ಕಿದ್ರು ನಾನೊಂದು 2,000 ಆಸ್ತಿಯನ್ನು ಈ ಜಗತ್ತಿಗೆ ಕೊಟ್ಟಿದ್ದೀನಿ. ಬಿಗ್ ಪರ್ಸನಾಲಿಟಿ. ಅದರಲ್ಲಿ ಒಬ್ಳು ಹುಡುಗಿಯ ಹೆಸರು ಖತೀಜಾ ಸಲ್ವಾ. ರಾತ್ರಿ 11 ಗಂಟೆಗೆ ನನ್ನ ಮನೆಗೆ ಬಂದರು ಮೇಡಮ್. 11 ಗಂಟೆಗೆ ಗಂಡನ ಜೊತೆಗೆ. ಮದುವೆಯಾಗಿ ಹೋದವರು ಮತ್ತೆ ಬಂದದ್ದು ಅನ್ವರ್ ಸರ್. ಈ ಹುಡುಗಿ ಓದ್ತಾ ಇರೋದು ಎಲ್ಲಿ ಗೊತ್ತಾ? ಇಂಡಿಯಾದ ನಂಬರ್ 1 ಮೆಡಿಕಲ್ ಕಾಲೇಜ್. ಯಾವುದದು? ಇಂಡಿಯಾದ ನಂಬರ್ 1 ಮೆಡಿಕಲ್ ಕಾಲೇಜ್. ಯಾವುದು ಗೊತ್ತಾ? ನಂಬರ್ 1 ಗೊತ್ತಿಲ್ಲ. ಕನಸು ಕಾಣಬೇಕು ನೋಡಿ ಉಸ್ತಾದ್, ಅದನ್ನೇ ಹೇಳಿದ್ದು. ನಮ್ಮ ಕಣ್ಣ ಮುಂದೆ ಕಾಣಬೇಕಾದ್ದು ಚಿನ್ನದ ಅಂಗಡಿ ಅಲ್ಲ. ನಮ್ಮ ಕಣ್ಣ ಮುಂದೆ ಕಾಣಬೇಕಾದ್ದು ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಸೈನ್ಸ್ ಕಾಲೇಜು, ಲಾ ಕಾಲೇಜು, ಇನ್ನು ಡಿಪ್ಲೊಮಾ ಕಾಲೇಜು. ಇದು ಕಾಣಬೇಕು ಕಣ್ಣ ಮುಂದೆ. ಚಿನ್ನದ ಶೋರೂಮ್ ಅಲ್ಲ ಕಾಣಬೇಕಾದ್ರೆ. ನನ್ನ ಸಮಯ ಆಯಿತು, ಮುಗಿಸ್ತೀನಿ. ನನ್ನ ಪ್ರೀತಿಯ ಮಕ್ಕಳೇ, ರಾತ್ರಿ 11 ಗಂಟೆಗೆ ತನ್ನ ಗಂಡನೊಟ್ಟಿಗೆ ಬಂದಳು. ಅವಳ ಹೆಸರು ಖತೀಜಾ ಸಲ್ವಾ, ಡಾಕ್ಟರ್ ಖತೀಜಾ ಸಲ್ವಾ. ಅವರು ಓದ್ತಾ ಇರುವುದು ಇಂಡಿಯಾದ ನಂಬರ್ 1 ಮೆಡಿಕಲ್ ಕಾಲೇಜಲ್ಲಿ, ಏಮ್ಸ್ ನ್ಯೂ ಡೆಲ್ಲಿಯಲ್ಲಿ ಓದ್ತಾ ಇರೋದು. ಫೀಸ್ ಎಷ್ಟು ಗೊತ್ತಾ? ಫೀಸ್ ಎಷ್ಟು? MBBS ಮಾಡಿದ್ದು ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜು 16,000 ರೂಪಾಯಿ ಫೀಸಲ್ಲಿ MBBS ಮಾಡಿದ್ದು ವರ್ಷಕ್ಕೆ. ಈಗ ಫೀಸ್ ಎಷ್ಟು ಗೊತ್ತಾ? ಆಪ್ಥಾಲ್ಮಾಲಜಿಸ್ಟ್, ಐ ಸ್ಪೆಷಲಿಸ್ಟ್, ಐ ಸರ್ಜನ್, ಕಣ್ಣಿನ ಸರ್ಜನ್ ಅವರು. ಫೀಸ್ ಎಷ್ಟು? ಎತ್ತರಕ್ಕೂ ಇಂಡಿಯದ ನಂಬರ್ 1 ಮೆಡಿಕಲ್ ಕಾಲೇಜಲ್ಲಿ ಪಡಿக்கிறವರು ಪೆನ್ನಿಗೆ ಎತ್ತರ ಫೀಸ್ ಎತ್ತರಕ್ಕೂ ಎಷ್ಟಿರ್ಬೋದು ಮೇಡಮ್? ಎಷ್ಟಿರ್ಬೋದು ಫೀಸ್? ಎಷ್ಟಿರ್ಬೋದು ನೀವು ಹೇಳ್ರಿ? ಎಷ್ಟಿರ್ಬೋದು? 1.5 ಲಕ್ಷ. 1.5 ಲಕ್ಷ. ಇಂಡಿಯಾದ ನಂಬರ್ 1 ಮೆಡಿಕಲ್ ಕಾಲೇಜಲ್ಲಿ ಓದಬೇಕಾದ್ರೆ ಫೀಸು 1.5 ಲಕ್ಷ. ಎಷ್ಟಿರ್ಬೋದು ಆಚಾರ? ಎಷ್ಟಿರ್ಬೋದು? ಅಲ್ಲಿಗೆ ಹೋಗ್ಬೇಕಾದ್ರೆ ಮೆರಿಟ್ ಬೇಕು. ಅಲ್ಲಿಗೆ ಹೋಗ್ಬೇಕಾದ್ರೆ ಬೇರೆ ಹಣ ಬೇಡ, ಬೇರೆ ಏನು ಬೇಡ, ಬರೀ ಮೆರಿಟ್, ಬ್ರೈನ್, ಸಾಧನೆ, ಮಾರ್ಕ್ಸ್. ಆ ಹುಡುಗಿಯ ಫೀಸ್ ಒಂದ್ಸಲ ಕಣ್ಣು ಮುಚ್ಚಲಿಕ್ಕೆ ಆಗಲಿಕ್ಕಿಲ್ಲ ನಿಮಗೆ, ಅಷ್ಟೇ ನಂಬಲಿಕ್ಕಾಗಲ್ಲ. ಅವಳ ಫೀಸ್ ಎಷ್ಟು ಕೇಳಿದ್ರೆ, ಜಸ್ಟ್ ಜೈನಿ ಉಸ್ತಾದ್ ಹೇಳಿದ್ರು, ಬರೀ 1,000 ರೂಪೀಸ್ ಪರ್ ಇಯರ್. 1 ವರ್ಷಕ್ಕೆ 1,000 ರೂಪಾಯಿ ಮೆರಿಟ್.
ಮೆರಿಟ್ ಅಂದರೆ ಹಂಗೆ ಕಣ್ರಿ, ಮೆರಿಟ್. ಪ್ರತಿ ತಿಂಗಳು ಕಳೆಯುವಾಗ 90,000 ಅವರ ಅಕೌಂಟಿಗೆ ಬೀಳ್ತದೆ. ಅವರ ಗಂಡನ ಹೆಸರು ಡಾಕ್ಟರ್ ಮೊಹಮ್ಮದ್ ವಾಸಿಕ್. ಇವಳು ಬ್ಯಾರಿ ಹುಡುಗಿ, ಅವ ಉರ್ದು ಹುಡುಗ, ಬೆಂಗಳೂರಿದ್ದು. ಡಾಕ್ಟರ್ ಮೊಹಮ್ಮದ್ ವಾಸಿಕ್ ಅದೇ ಕಾಲೇಜಲ್ಲಿ ಓದ್ತಾ ಇದ್ದಾರೆ. MBBS ಮಾಡಿ, MD ಮಾಡಿ, DM ಸೂಪರ್ ಸ್ಪೆಷಾಲಿಟಿ ಇನ್ ನ್ಯೂರಾಲಜಿ. ಉಸ್ತಾದ್ ಎಂಥ ಬ್ರಿಲಿಯಂಟ್ ಹುಡುಗ ನೋಡಿ. ಹೆಣ್ಮಕ್ಳು ಕೇಳಿ, ನೀವು ಡಾಕ್ಟರ್ ಆದರೆ ನಿಮಗಿಂತ ಹುಷಾರಿನ ಹುಡುಗ ಸಿಗ್ತಾನೆ, ನಿಮಗಿಂತ ಹುಷಾರಿನ ಹುಡುಗ ಸಿಗ್ತಾನೆ. ಖತೀಜಾ ಸಲ್ವಾಳ ಗಂಡನ ಹೆಸರು ಡಾಕ್ಟರ್ ಮೊಹಮ್ಮದ್ ವಾಸಿಕ್. ಆಲ್ ಇಂಡಿಯಾ 3rd ರ್ಯಾಂಕ್ ಇನ್ ಎಂಟ್ರೆನ್ಸ್ ಎಕ್ಸಾಮ್. ಇಡೀ ಇಂಡಿಯಾಕ್ಕೆ 3ನೇ ರ್ಯಾಂಕ್. ಗಂಡ ಹೆಂಡತಿಯನ್ನು ಪಕ್ಕಕ್ಕೆ ಕೂತ್ಕೊಳಿಸಿ ಸನ್ಮಾನ ಮಾಡಿ ಕಳುಹಿಸಿಕೊಡ್ತೇವೆ. ಅವಳಲ್ಲೇ ಇದು ಆಗಬೇಕಾದ್ರೆ ಏನು ಮಾಡಬೇಕು ಅಂತೇಳಿ ಮುಗಿಸ್ತೀನಿ. IAS ಮಾಡಬೇಕು, ಹೋಗುವ. ಎಸ್, ನಮ್ಮ ಗೆಳೆಯರಿ, ನಿಮ್ಮಲ್ಲಿ ಎಷ್ಟು ಮಂದಿ ಮೈಕಲ್ ಫೆಲ್ಪ್ಸ್ ಕೇಳಿದಿರಿ? ಮೈಕಲ್ ಜಾಕ್ಸನ್ ಎಷ್ಟು ಮಂದಿ ಕೇಳಿದಿರಿ? ಅದೆಲ್ಲರಿಗೂ ಗೊತ್ತಿದೆಲ್ಲ. ಮೈಕಲ್ ಜಾಕ್ಸನ್ ಗೊತ್ತಿದೆ, ಸಂಸವಾಗಿ ಗೊತ್ತುಂಟಲ್ಲ ಮೈಕಲ್ ಜಾಕ್ಸನ್. ಮೈಕಲ್ ಫೆಲ್ಪ್ಸ್ ಗೊತ್ತುಂಟ? ಇಲ್ಲ. ಯಾರಿಗೆ ಗೊತ್ತಿದೆ ಮೈಕಲ್ ಫೆಲ್ಪ್ಸ್? ಎನಿವನ್ ಫ್ರಮ್ ಟೀಚರ್ ಸೈಡ್? ನೋ ಐಡಿಯಾ. ಮೈಕಲ್ ಫೆಲ್ಪ್ಸ್ ಈಸ್ ಅಮೇರಿಕನ್ ಒಲಿಂಪಿಕ್ ಸ್ವಿಮ್ಮರ್. 2008 ಒಂದೇ ಒಲಿಂಪಿಕ್ಸ್ ನಲ್ಲಿ 8 ಗೋಲ್ಡ್ ಮೆಡಲ್. ಒಂದು ದೇಶಕ್ಕೆ 1 ಗೋಲ್ಡ್ ಮೆಡಲ್ ಸಿಗಲ್ಲ. ಇದು ಒಬ್ಬ ವ್ಯಕ್ತಿಗೆ 8 ಗೋಲ್ಡ್ ಮೆಡಲ್, 8 ಗೋಲ್ಡ್ ಮೆಡಲ್ಸ್ ಇನ್ ಎ ಸಿಂಗಲ್ ಒಲಿಂಪಿಕ್ಸ್. ಚಪ್ಪಾಳೆ ಕೊಡಿ. 1 ಅಲ್ಲ 2 ಅಲ್ಲ, 8 ಗೋಲ್ಡ್ ಮೆಡಲ್. ಯಾವುದರಲ್ಲಿ? ಒಲಿಂಪಿಕ್ಸ್ ಅಲ್ಲಿ. ಪತ್ರಕರ್ತರು ಕೇಳ್ತಾರೆ, ಏನ್ ಕೇಳ್ತಾರೆ? ಅಲಮರೆ, ನೀನು ಮನುಷ್ಯನೋ, ಈ ಭೂಮಿಯವನೋ, ಬೇರೆ ಎಲ್ಲಿಂದಲೋ ಬಂದವನೋ, ನಿನ್ನದು ಸ್ಟೀಲ್ ಬಾಡಿಯೋ, ನೀನು ಹೆಂಗ ಮಾರಯ್ಯ 8 ಗೋಲ್ಡ್ ಮೆಡಲ್ ತಗೊಳ್ಳೋದು? ಕೆಲವು ಕಂಟ್ರೀಸಿಗೆ ಇನ್ನೂ ಕೂಡ 1 ಗೋಲ್ಡ್ ಮೆಡಲ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ನೀನು ಹೆಂಗೆ ಇಷ್ಟು ತಗೊಂಡಿದ್ದಿಂದ ಕೇಳುವಾಗ ಅವ ಕೊಟ್ಟ ಒಂದು ಉತ್ತರ, ಉಸ್ತಾದ್ ಮರಿಬಾರ್ದು, ಅದನ್ನು ಮರಿಬಾರ್ದು. ಆ ಉತ್ತರ ಯಾರೂ ಮರಿಬಾರ್ದು. ಯಾಕೆ ಮರಿಬಾರ್ದು ಅಂತ ಹೇಳಿದ್ರೆ, ಅವ ಕೊಟ್ಟ ಉತ್ತರ ನೋಡಿ. ಒಲಿಂಪಿಕ್ಸ್ 8 ಗೋಲ್ಡ್ ಮೆಡಲಿಸ್ಟ್ ಹೇಳಿದಂತ ಮಾತು. ಒಲಿಂಪಿಕ್ಸ್ ಹ್ಯಾಪನ್ಸ್ ಒನ್ಸ್ ಇನ್ 4 years. ಎಂತ ಹೇಳಿದವನು? ನಾವು ಹೇಳ್ತೇವಲ್ಲ ಮಂಗಿಲ ಎಂದ್ರೆ ಲೈಫ್ ಫುಲ್ ವರ್ಕ್ ಅವಡಲ್ಲಿ അങ്ങനെ ಗೌಜಿ ಹಾಕುವ ಭಿನ್ನ ಆವಿಲ್ಲ, ವರ್ಕ್ ಅವಡಲ್ಲಿ അങ്ങനെ ಗೌಜಿ ಹಾಕುವ ಅಂತ ಹೇಳ್ತೇವೆ. ಸರಿಯಲ್ಲ? ಇವೆಂತ ಹೇಳ್ತಾನೆ, ಒಲಿಂಪಿಕ್ಸ್ ಹ್ಯಾಪನ್ಸ್ ಒನ್ಸ್ ಇನ್ 4 years. 4 ವರ್ಷಕ್ಕೊಮ್ಮೆ ಒಲಿಂಪಿಕ್ಸ್ ಆಗುವುದು. ಸೆಕೆಂಡ್ PUC ಎಕ್ಸಾಮ್ ಆಗುವುದು ವರ್ಷಕ್ಕೊಮ್ಮೆ. ನೀಟ್ ಆಗುವುದು, ಈ ಸಲ ತಪ್ಪಿ ಹೇಳ್ತೇನೆ, ಮತ್ತೆ ನೀವು ಕೇಳಬೇಡಿ, ಈ ಸಲ 2 ಸಲ ಈ ಸಲ ನನ್ನ ಮಾತು ತಪ್ತದೆ, ಲೀಕ್ ಆದ ಕಾರಣ. ಓಕೆ, ಒನ್ಸ್ ಮೋರ್. ನೀಟ್ ಎಕ್ಸಾಮ್ ಆಗುವುದು ವರ್ಷಕ್ಕೊಮ್ಮೆ, JEE ಆಗುವುದು ವರ್ಷಕ್ಕೊಮ್ಮೆ, CET ಆಗುವುದು ವರ್ಷಕ್ಕೊಮ್ಮೆ, ಸೆಕೆಂಡ್ PUC ಪಬ್ಲಿಕ್ ಆಗುವುದು ಒಂದು ಫೈನಲ್ ಎಕ್ಸಾಮ್. ಅದು ಬೇರೆ ಬಿಡಿ. ತುಂಬಾ ಮಂದಿ ಕೂತ್ಕೊಳ್ಳೋದು ಒಮ್ಮೆ ಅಲ್ಲ. ಈಗ ನಿಮ್ಮಲ್ಲಿ ಸೆಕೆಂಡ್ ಎಕ್ಸಾಮ್ ಕೂತಿದಾರ ತುಂಬಾ ಮಕ್ಕಳು? ಇಲ್ಲ. ಒಲಿಂಪಿಕ್ ಹ್ಯಾಪನ್ಸ್ ಒನ್ಸ್ ಇನ್ 4 years. 4 ವರ್ಷಕ್ಕೊಮ್ಮೆ ಒಲಿಂಪಿಕ್ಸ್ ಆಗತ್ತೆ ಅಂತ ಹೇಳ್ತಾರೆ. ಅವ ಹೇಳ್ತಾನೆ, ಪ್ರತಿದಿನ ಎವ್ರಿ ಡೇ ಐ ಟೇಕ್ 8 hours ಆಫ್ ಪ್ರಾಕ್ಟೀಸ್ ಇನ್ ದ ಸ್ವಿಮ್ಮಿಂಗ್ ಪೂಲ್. 1 ದಿನಕ್ಕೆ 8 ಗಂಟೆ ಉಸ್ತಾದ್. 1 ದಿನಕ್ಕೆ 8 ಗಂಟೆ. 1 ತಿಂಗಳಿಗೆ 250 hours. 1 year 3000, 3000 ಗಂಟೆ. ಹಾಗೆ ಒಂದು ಒಲಿಂಪಿಕ್ಸ್ಗೆ ಎಷ್ಟು ಗಂಟೆ? 12,000 ಗಂಟೆ. 12,000 ಗಂಟೆ ನಾನು ನೀರಲ್ಲಿ ಇರ್ತೀನಿ. I am taking practice in the swimming pool. 12,000 hours. ನಮ್ಮ ನೀಟ್ನ ಮಕ್ಕಳು, ಈಗ ನೀಟ್ನವ್ರು ಬಂದಿದ್ದಾರೆ ಕೋಚಿಂಗ್ ಕೊಡ್ಲಿಕ್ಕೆ. ನೀಟ್ನ ಮಕ್ಕಳು, PUC ಮಕ್ಕಳು, CA ಮಕ್ಕಳು ದಿನಕ್ಕೆ 4 ಗಂಟೆ ಓದಿದ್ರೆ, 1 ತಿಂಗಳಿಗೆ ಎವರೇಜ್ 100 ಗಂಟೆ ಆದರೆ 1 ವರ್ಷಕ್ಕೆ 2 ತಿಂಗಳು ಬಿಡುವ 1,000 ಗಂಟೆ ಆಗುತ್ತೆ. 1 ಗಂಟೆಗೆ 1 ಮಾರ್ಕ್ಸ್ ತಗೊಂಡ್ರೆ ನಮ್ಮಲ್ಲಿರೋದು ಎಷ್ಟು ಮಾರ್ಕ್ಸ್ ಮೇಡಮ್? 600 ಮಾರ್ಕ್ ಅಲ್ಲ. 1 ಮಾರ್ಕ್ಸ್ ತಗೊಂಡ್ರು 1000 ಮಾರ್ಕ್ಸ್ ತಗೊಳ್ಬೋದು. ಮೋರ್ ದೆನ್ 600. ಹಾಗಾದ್ರೆ ಅರ್ಧ ಮಾರ್ಕ್ಸ್ ತಗೊಂಡ್ರು ಕೂಡ 500 ಮಾರ್ಕ್ಸ್ ತಗೊಳ್ಬೋದು 1 ಗಂಟೆ. ದಿಸ್ ಈಸ್ ಕಾಲ್ಡ್ ಪ್ರಿಪರೇಷನ್. ಈ ಪ್ರಿಪರೇಷನ್ ನಮ್ಮಲ್ಲಿ ಬರಬೇಕು.
ಅದು ಬರಲಿ ಅಂತ ನಾನು ಹಾರೈಸ್ತಾ ನನ್ನ ನೋಡಿ ಆಗ ದೀಪದ ಬಗ್ಗೆ ಮಾತಾಡಿದರು. ಬೆಳಕು ಯಾವುದ್ರ ಬಗ್ಗೆ ಮಾತಾಡಿದ್ದು? ಬೆಳಕು. ನೋಡಿ ಇದೆಂತ ಒಂದು ಡೈಲಾಗ್ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಬೇಕು. ಸಾಧನೆ ಮಾಡಬೇಕಾದ್ರೆ ಇಲ್ಲಿ ಹುಚ್ಚಿರಬೇಕು, ಇಲ್ಲಿ ಕಿಚ್ಚಿರಬೇಕು. ಹೊಡೀರಿ ಚಪ್ಪಾಳೆ. ಇಲ್ಲಿ ಏನಿರಬೇಕು? ಹುಚ್ಚಿರಬೇಕು. ಇಲ್ಲಿ ಏನಿರಬೇಕು? ಕಿಚ್ಚಿರಬೇಕು. ಮೊನ್ನೆೊಬ್ಳು ಹುಡುಗಿ ಎಷ್ಟು 600 ಹತ್ತಿರ ಟಾಪರ್ ಆಗಿದ್ಲು, ಬಿಡ್ಲಿಲ್ಲ ಅವಳು ಮತ್ತೆ ರಿವ್ಯಾಲ್ಯೂಯೇಷನ್ ಮಾಡಿ ಕರ್ನಾಟಕ ಸ್ಟೇಟ್ಗೆ ಟಾಪರ್ ಆದ್ಲು. ಅದು ಕಿಚ್ಚು ಅಂತ ಹೇಳುದು. ಸಾಧನೆ ಮಾಡಬೇಕಾದ್ರೆ ಇಲ್ಲಿ ಏನಿರ್ಬೇಕು ಹೇಳಿ? ಇಲ್ಲಿ ಏನಿರ್ಬೇಕು? ಗಟ್ಟಿ ಹೇಳಿ. ಇಲ್ಲಿ ಏನಿರ್ಬೇಕು? ಹುಚ್ಚು. ಇಲ್ಲಿ ಏನಿರ್ಬೇಕು? ಕಿಚ್ಚು ಇರ್ಬೇಕು. ಹುಚ್ಚು ಮತ್ತು ಕಿಚ್ಚು. ಹುಚ್ಚು ಅಂದ್ರೆ ಏನು? ಪಿರಾನ್. ನಮ್ಮಲ್ಲಿ ಬಹಳಷ್ಟು ಮಂದಿ ಪೇರೆಂಟ್ಸ್ ಹೇಳೋದು, ನಂಡೆ ಮೋಲುಗು ಮೊಬೈಲ್ದೇ ಪಿರಾನ್, ನಂಡೆ ಮೋಲುಗು ಲವ್ದೇ ಪಿರಾನ್. ನಾನು ಮೊನ್ನೊಂದು ಸ್ಕೂಲಿಗೆ ಹೋದಾಗ ಸರ್ ಹೇಳಿದ್ರು, ಸರ್ ಸ್ವಲ್ಪ ಅವಳ ಹತ್ರ ಓದಿಸಿ. 8ನೇ ಕ್ಲಾಸಿನ ಹುಡುಗಿ, ಪುಸ್ತಕ ಕೊಟ್ಟೆ, ಓದಮ್ಮ ಅಂತ ಹೇಳಿದೆ. ನನಗೇನು ಕಾಣುವುದಿಲ್ಲ ಅಂತ ಹೇಳಿದ್ರು. ಮತ್ತೇನು ಕಾಣ್ತದೆ? ನನಗೆ ನನ್ನ ಹುಡುಗನ ಮುಖ ಕಾಣ್ತದೆ ಅಂತ ಹೇಳ್ತಾರೆ. ಹುಚ್ಚು. ಯಾವುದರ ಹುಚ್ಚು? ಯಾವುದರ ಹುಚ್ಚು? ಆ ಪ್ರಾಯದಲ್ಲಿ ಆ ಹುಚ್ಚು ಇರುತ್ತೆ, ಆದ್ರೆ ಆ ಹುಚ್ಚು ಬೇಡ. ಅದು ನೆಗೆಟಿವ್ ಹುಚ್ಚು. ನಮಗೆ ಬೇಕಾದ ಪಾಸಿಟಿವ್ ಹುಚ್ಚು. ನೋಡಿ, ಇಲ್ಲೊಬ್ಬರು ಮೇಡಮ್ ಇದ್ದಾರೆ, ಅವರು ನೋಡಿ ಅಧ್ಯಯನದ ಸ್ಟಡಿ ಮಾಡುವ, ರಿಸರ್ಚ್ ಮಾಡುವ ಹುಚ್ಚಿತ್ತು. ಆ ಹುಚ್ಚನ್ನು ಪೂರ್ತಿ ಮಾಡಿದ್ರು. ಇಲ್ಲಿ ಕಿಚ್ಚಿತ್ತು. ಬಹಳಷ್ಟು ಮಂದಿ ಇದು ನೋಡುವಾಗ ನನಗೂ ಒಂದು ಡಾಕ್ಟರ್ ಬೇಕು ಅಂತೇಳಿ ಇಷ್ಟಲ್ಲ ಮೇಡಮ್. ಅದಕ್ಕೋಸ್ಕರ ಅವರು ನಿಂತ್ಕೊಳ್ಳಿ ಮೇಡಮ್, ಅವರು PhD. ನೋಡಿ, ನಿಮ್ಮ ಹಾಗೆ ಒಬ್ಳು ಹೆಣ್ಣು ಮಗಳು ಡಾಕ್ಟರೇಟ್ ಅವರು PU ಕಾಲೇಜಿಗೆ ಪಾಠ ಮಾಡಬೇಕಾದವರಲ್ಲ. ಅವರು ಎಲ್ಲಿ ಮಾಡಬೇಕು? ಯೂನಿವರ್ಸಿಟಿ ಮಾಸ್ಟರ್ಸ್ಗಳಿಗೆ ಪಾಠ ಮಾಡುವ. ಫಿಸಿಕ್ಸ್ ಅಲ್ಲಿ PhD ಮಾಡಿದ್ದಾರೆ. ಹೌದು, ಯಾವುದೋ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಯಾವ್ದು ದೊಡ್ಡ ದೊಡ್ಡ ಯೂನಿವರ್ಸಿಟಿ ಅಥವಾ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದ ಯೂನಿವರ್ಸಿಟಿಯಲ್ಲಿ ಟೀಚಿಂಗ್ ಮಾಡಲಿಕ್ಕೆ, ಪ್ರೊಫೆಸರ್ ಆಗಲಿಕ್ಕೆ ಬೇಕಾದ ಕ್ವಾಲಿಫಿಕೇಶನ್ ಆ ಮೇಡಮ್ ಹತ್ರ ಈಗ ಇದೆ. ಅವರು ಆದರೂ ಪ್ರೀತಿಯಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಪ್ರೀತಿಗಾಗಿ ಒಂದು ಚಪ್ಪಾಳೆ ಕೊಡಿ. ಎಸ್, ಅವರು ಸ್ವಲ್ಪ ಕಾಂಫರ್ಟ್ ಝೋನಿಂದ ಹೊರಗೆ ಬಂದರೆ ಅವರು ಎಲ್ಲಿಗೋ ಮುಟ್ಟಬಹುದು ಅಲ್ಲ ಮೇಡಮ್? ಎಸ್. ಆದರೂ ನೀವು ನಮ್ಮ ಜೊತೆ ಇರಿ, ಆಯ್ತು? ಬೇಕು, ನಿಮ್ಮ ಸೇವೆ ನಮಗೆ ಬೇಕು, ಇರಲಿ. ಸೊ ಇಲ್ಲಿ ಹುಚ್ಚಿರಬೇಕು, ಇಲ್ಲಿ ಕಿಚ್ಚಿರಬೇಕು. ಹುಚ್ಚು ಮತ್ತು ಕಿಚ್ಚು. ನಮ್ಮಲ್ಲಿ ನಾನು ಕಳಸಲ ಇದೇ ರಶೀದ್ ಇದ್ದಾರಲ್ಲ, ನಮ್ಮ ಅಮ್ಜದ್ ಖಾನ್ ಪೋಲ್ಯ, ನಾನು, ರಶೀದ್ ಮತ್ತು ನಮ್ಮ ಸಿಟಿ ಬಜಾರ್ನ ಹಸನಾಜಿ ಅವರು 4 ಮಂದಿ ಒಬ್ಬಳು ಹುಡುಗಿಯ ಮನೆಗೆ ಹೋದೆವು. ಇದೇ ಕಾಲೇಜಿನ ಸ್ಟೂಡೆಂಟ್. ಅವರ ಮನೆ ಇರುವುದು ಬೈತಡ್ಕದಲ್ಲಿ. ಇದೇ ಕಾಲೇಜಿನ ಸ್ಟೂಡೆಂಟ್, ಆಯ್ತಾ? ನಾನು 100 ಕಡೆ ಮಾತಾಡಿದ್ದೀನಿ ಆ ಹುಡುಗಿ ಬಗ್ಗೆ. ಮೊನ್ನೆ ಬಡ್ಕಳಕ್ಕೆ ಹೋದಾಗ ಅಲ್ಲಿ ಕೂಡ ಮಾತಾಡಿದ್ದೀನಿ. ಉತ್ತರ ಕರ್ನಾಟಕಕ್ಕೆ ಹೋದಾಗ ಅಲ್ಲಿ ಮಾತಾಡಿದ್ದೀನಿ. ಮಡಿಕೇರಿಗೆ ಹೋದಾಗ ಅಲ್ಲಿ ಮಾತಾಡಿದ್ದೀನಿ. ಹೋದಲ್ಲೆಲ್ಲ ಮಾತಾಡಿದ್ದೀನಿ. ನಾನು ಕುಂಬ್ರಾ ಮರ್ಕಜ್ನ ಬಗ್ಗೆ ಮಾತಾಡಿದಷ್ಟು ಬಹುಶಃ ಯಾರು ಮಾತಾಡಲಿಕ್ಕಿಲ್ಲ, ಅಷ್ಟು ಮಾತಾಡ್ತಾ ಇದ್ದೀನಿ. ಯಾಕಂದರೆ ಐ ಲವ್ ದಿಸ್ ಇನ್ಸ್ಟಿಟ್ಯೂಷನ್. ಈ ಸಂಸ್ಥೆ ಬೆಳಗಬೇಕು. ಇಲ್ಲಿರುವ ಪ್ರತಿಯೊಂದು ಮಗು ಕೂಡ ಜಗತ್ತಿಗೆ ಶಕ್ತಿಯಾಗಬೇಕು. ಹಳೆ ಅಂಗಡಿಯಲ್ಲಿ ಒಬ್ಬರು ಮೇಡಮ್ ಇದ್ದಾರೆ, ಅವರ ಹೆಸರು ಮುಮ್ತಾಜ್. ಅವರು ಡಿಸ್ಟಿಕ್ ಜಡ್ಜ್. 11 ಮಂದಿ ಸೆಲೆಕ್ಷನ್ ಆದ್ರಲ್ಲಿ ನಂಬರ್ 1 ಯಾರು ಕೇಳಿದ್ರೆ ಮುಮ್ತಾಜ್, ಡಿಸ್ಟಿಕ್ ಜಡ್ಜ್ ಮೇಡಮ್. ಡಿಸ್ಟಿಕ್ ಜಡ್ಜ್. ಚೊಕ್ಕಬೆಟ್ಟಲ್ಲಿ ಒಬ್ಬರು ಮೇಡಮ್ ಇದ್ದಾರೆ, ಅವರ ಹೆಸರು ಅಶ್ರೀನ್, ಅವರು ಸಿವಿಲ್ ಜಡ್ಜ್. ನಾನು ಮೊನ್ನೆ ಮಡಿಕೇರಿಗೆ ಹೋದೆ, ಅಲ್ಲೊಬ್ಬರು ಮೇಡಮ್ ಇದ್ದಾರೆ, ಅವರು ಮೊನ್ನೆ ಅವರಿಗೆ ಸನ್ಮಾನ ಮಾಡಿದ್ರು. ಅವರಿಗೂ ಸಿವಿಲ್ ಜಡ್ಜ್ ಆಗಿ ನೇಮಕ ಆಯಿತು. ನಿಮಗೂ ಆಗಬಹುದು, ಆಗಬೇಕು. ಅದಕ್ಕೋಸ್ಕರ ನಾವು ಇಷ್ಟೆಲ್ಲ ಒಂದು ಕನಸು ಕಾಣ್ತಾ ಇದ್ದೀವಿ. ನನ್ನ ಪ್ರೀತಿಯ ಮಕ್ಕಳೇ, ಈಗ ನಾನು ಎಲ್ಲಿದ್ದೆ? ಆ ಬೈತಡ್ಕದವರ ಮನೆಗೆ ಹೋದೆ. ಅವರ ಹೆಸರೇನು ಗೊತ್ತಾ? ಅವರ ಹೆಸರೇನು? ಸಜಿಲಾ ಇಸ್ಮಾಯಿಲ್ ಬೈತಡ್ಕ. ಅವರ ಮನೆಗೆ ಹೋದಾಗ ಅವರ ಅಪ್ಪ ಅವರಿಗೆ ಪಬ್ಲಿಕ್ ಸನ್ಮಾನ ಫಸ್ಟ್ ನಾವು ಮಾಡಿದ್ದು, ಸಂಸ್ಥೆಯಿಂದ ಸನ್ಮಾನ ನೀವು ಮಾಡಿದ್ದೀರಿ. ದೊಡ್ಡ ಸನ್ಮಾನ, ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡಿದಿರಿ. ಪಬ್ಲಿಕ್ ಸನ್ಮಾನ ಫಸ್ಟ್ ನಾವು ಮಾಡಿದ್ವಿ. ಬೋಣಿ ನಮ್ಮದು ಮೇಡಮ್.
ಅದು ಮತ್ತೆ ಎಷ್ಟೋ ಸಿಕ್ಕಿತ್ತು ಆ ಹುಡುಗಿಗೆ, ಇನ್ನೂ ಸಿಗಲಿ. ಅವರ ಮನೆಗೆ ಹೋಗ್ತೀನಿ ಅಂತ ಅವರ ಅಪ್ಪನಿಗೆ ಫೋನ್ ಮಾಡಿದಾಗ ಅವರ ಅಪ್ಪ ಹೇಳಿದಂತೆ ರಫೀಕ್ ಮಾಸ್ಟರ್ ಬರ್ತಾರೆ ಅಂತ. ಆ ಹುಡುಗಿಗೆ ಬಹಳ ಖುಷಿ ಆಯಿತು. ಎಷ್ಟು ಖುಷಿ ಆಯ್ತು ಹೇಳಿದ್ರೆ ಅಪ್ಪನ ಹತ್ರ ಹೇಳಿದ್ರಂತೆ, ಅಪ್ಪ ನಾನು ಇವತ್ತು ಇಷ್ಟು ದೊಡ್ಡ ಸಾಧನೆ ಮಾಡಬೇಕಾದ್ರೆ ಅದರ ಹಿಂದೆ ಇರ್ತಕ್ಕಂಥ ಒಂದು ಇನ್ಸ್ಪಿರೇಷನ್ ರಫೀಕ್ ಮಾಸ್ಟರ್. ಅಪ್ಪ ಕೇಳಿದ್ರಂತೆ ಹೆಂಗೆ ಅಂತ. ಅವರು ನಾವು ಡಿಗ್ರಿಯಲ್ಲಿರುವಾಗ ಬಂದಾಗ ಕ್ಲಾಸಲ್ಲಿ ಹೇಳಿದರು, ನಾಳೆ ನೀವು ಡಿಗ್ರಿ ಮುಗಿಸಿ ಮತ್ತೆ ಈ ಕಾಲೇಜಿಗೆ ಬರಬೇಕಾದ್ರೆ ಈ ಕಾಲೇಜಿನ ಮ್ಯಾನೇಜ್ಮೆಂಟ್, ಇಲ್ಲಿಯ ಪ್ರಿನ್ಸಿಪಾಲ್, ಇಲ್ಲಿಯ ಟೀಚರ್ಸ್ ನಿಮಗೆ ಬುಕ್ಕೆ ಹಿಡ್ಕೊಂಡು ಕಾಯಬೇಕು, ರೆಡ್ ಕಾರ್ಪೆಟ್ ಹಾಕಿ ಕಾಯಬೇಕು, ಹಂಗೆ ನೀವು ಬರಬೇಕು ಅಂತ ಹೇಳಿದ್ದೆ. ಅದನ್ನು ನಾನು ಇವತ್ತು ಸತ್ಯ ಮಾಡಿದ್ದೀನಿ. ಅಶೀಶ್ ಸರ್ ಹೌದಾ ಅಲ್ವಾ? ನನಗೆ ಸುಳ್ಳ ವಿಷಯ ಹೌದಲ್ಲ? ಸಜ್ಜನ ಹೇಳಿದ್ದೆ. ಎಸ್. ಆ ಹುಡುಗಿ ಶಾಯಿಗೆ ಪೆನ್ನು ಮುಳುಗಿಸಿ ಬಿಡಿ ಬಿಡಿಯಾಗಿ ಒಂದು ಅಕ್ಷರ ಬರಿಬೇಕಾದ್ರೆ ಒಂದು ಸಲ ಮುಳುಗಿಸಬೇಕು. ಹಾಗೆ ಪವಿತ್ರ ಕುರ್ಆನನ್ನು ಬರೆದು ಒಟ್ಟು ಎಷ್ಟು ದಾಖಲೆ ಆಯಿತು? ವರ್ಲ್ಡ್ ದಾಖಲೆ, ವಿಶ್ವ ದಾಖಲೆ ಎಷ್ಟಾಯಿತು? 2 ವಿಶ್ವ ದಾಖಲೆ, 2 ವರ್ಲ್ಡ್ ರೆಕಾರ್ಡ್. ಚಪ್ಪಾಳೆ ಕೊಡಿ. ಇದೇ ಕಾಲೇಜಿನ ಹುಡುಗಿ. ಎಲ್ಲ ಪೇರೆಂಟ್ಸ್ ನೀವು ಇವತ್ತು ಪ್ರೌಡ್ ಆಗಬೇಕು. ನನ್ನ ಮಗುವನ್ನು ಅಡ್ಮಿಷನ್ ಮಾಡಿದ್ದು ದ ಬೆಸ್ಟ್ ಕಾಲೇಜ್ ಇನ್ ಇಂಡಿಯಾ ಅಂತೇಳಿ, ಇನ್ ದಿಸ್ ಕಂಟ್ರಿ, ಇನ್ ದಿಸ್ ಸ್ಟೇಟ್, ಬೆಸ್ಟ್ ಕಾಲೇಜ್. ಸಜಿಲಾ ಇಸ್ಮಾಯಿಲ್ ಇವತ್ತು ಒಂದು ನ್ಯೂಸ್ ಸೆನ್ಸೇಷನ್ ಆದರು. ಎಷ್ಟು ಪತ್ರಿಕೆಯಲ್ಲಿ ಬಂತು, ಎಷ್ಟು ಟಿವಿಯಲ್ಲಿ ಬಂತು, ಎಷ್ಟು ಸನ್ಮಾನ ಆಯಿತು. ಎಂತೆಂಥ ದೊಡ್ಡ ಆಲಿಮಿಗಳು ಬಂದು ಅದನ್ನು ನೋಡಿದರು. ಎಂತೆಂಥ ದೊಡ್ಡ ಆಲಿಮಿಗಳು ಕೇರಳಕ್ಕೆ ಕರೆಸಿ ಅಲ್ಲಿ ಸನ್ಮಾನ ಮಾಡಿದರು. ಈ ಸಂಸ್ಥೆಯ ಹುಡುಗಿ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ. ಅದಕ್ಕೋಸ್ಕರ ಇವತ್ತು ಬಿಗಿನಿಂಗ್, ಇವತ್ತು ನೀವು ತೀರ್ಮಾನ ಮಾಡಬೇಕು. ಇವತ್ತು ತೀರ್ಮಾನ ಮಾಡಬೇಕು. ಏನು ತೀರ್ಮಾನ ಮಾಡಬೇಕು? ಇನ್ಶಾ ಅಲ್ಲಾ ಈ ಕಾಲೇಜಿಂದ ಬಿಟ್ಟು ಹೋಗುವಾಗ ನಾನು ಇತಿಹಾಸವನ್ನು ಬರೆದು ಹೋಗ್ತೇನೆ. ಐ ವಿಲ್ ಕ್ರಿಯೇಟ್ ಅ ಹಿಸ್ಟ್ರಿ, ಐ ವಿಲ್ ಕ್ರಿಯೇಟ್ ಅ ಹಿಸ್ಟ್ರಿ, ಐ ವಿಲ್ ರೈಟ್ ಅ ಹಿಸ್ಟ್ರಿ. ನಾನು ಇತಿಹಾಸವನ್ನು ಬರೆದೇ ಹೋಗುವುದು. ಅಬೀಬಳ ರೆಕಾರ್ಡ್ ನಾನು ಮುರಿತೇನೆ, 594. ಫರ್ಹತ್ ರೆಕಾರ್ಡ್ ನಾನು ಮುರಿತೇನೆ, ಪೈಬಳ ರೆಕಾರ್ಡನ್ನು ಮುರಿತೇನೆ, ಕರ್ನಾಟಕ ಸ್ಟೇಟ್ ರೆಕಾರ್ಡನ್ನು ನಾನು ಮಾಡ್ತೇನೆ. ಆ ನಿಯತ್ತಿನೊಂದಿಗೆ ಇವತ್ತು ಮುಗಿಸ್ಬೇಕು. ನೀವು ಇಲ್ಲಿ ಎಂಟ್ರಿ ತಗೊಳ್ಬೇಕು. ಮೊದಲ ಹೆಜ್ಜೆ ಇಡುವಾಗಲೇ ತೀರ್ಮಾನ ಮಾಡಬೇಕು ಅಂತ ಹೇಳುತ್ತಾ ನನ್ನ ಪ್ರೀತಿಯ ಮಕ್ಕಳೇ, ನೋಡಿ ಇದು ಲೈಟ್, ಇದರೊಳಗೆ ಎಂತ ಉಂಟು ನೋಡಿ, ಎಂತ ಉಂಟು? ಬೆಳಕು ಉಂಟು. ಬೆಳಕು ಇದರೊಳಗೆ ಮಾತ್ರ ಇರುವುದಲ್ಲ, ನಮ್ಮ ಆತ್ಮದೊಳಗೂ ಒಂದು ಬೆಳಕು ಇದೆ. ಅದಕ್ಕೆ ಆತ್ಮ ಪ್ರಕಾಶ, ಆತ್ಮ ಚೈತನ್ಯ ಅಂತ ಕರೀತಾರೆ. ಅಲ್ ಇಲ್ಮು ನೂರುಲ್ಲಾ ಅಂತ ಹೇಳ್ತಾರೆ. ಅಲ್ಲ ಸರ್, ಹೌದಲ್ಲ? ತಪ್ಪಿದ್ರೆ ಹೇಳಿ. ಇಲ್ಮ್ ಜ್ಞಾನ ಎಂಬುದು ಅಲ್ಲಾಹನ ಪ್ರಕಾಶವಾಗಿದೆ. ಪ್ರಕಾಶ ಪ್ರಜ್ವಲಿತೋ ಜ್ಞಾನ ಪ್ರದೀಪ, ಜ್ಞಾನವು ದೀಪದಂತೆ ಪ್ರಜ್ವಲಿಸುತ್ತದೆ. ನನ್ನ ಮನೆಯಲ್ಲಿ ಉಸ್ತಾದಿ ಗೊತ್ತಿದೆ, 1000 ಮಂದಿಗೆ ಕೌನ್ಸಿಲಿಂಗ್ ಆಯಿತು, 400 ಮಂದಿಗೆ ಸನ್ಮಾನ ಆಯಿತು. 400 ಮಂದಿಗೆ ನನ್ನ ಮನೆಯಲ್ಲಿ ಸನ್ಮಾನ ಆಯಿತು. ಜಾತಿ ಮತ ಧರ್ಮ ನೋಡದೆ ಮಾಡಿದ್ದೀನಿ. ಮೊನ್ನೆ ಒಬ್ಬ ಹುಡುಗ, ಹುಡುಗನ ಹೆಸರು ಆಯುಷ್ ಅಂತೇಳಿ. ಆ ಹುಡುಗ ಸೈಂಟ್ ಎಲೋಸಿಯಸ್ಸಲ್ಲಿ ನಾನು ಹೋದಾಗ ಪ್ರೇಯರ್ ಆಡಲಿಕ್ಕೆ ಬಂದರು. ಪ್ರೋಗ್ರಾಮಿಗೆ ಪ್ರೇಯರ್ ಆಡಿದ್ದು. ಆ ಹುಡುಗನ ವಾಯ್ಸ್ ಕೇಳಿ ನನಗೆ 2 ವರ್ಷದ ಹಿಂದೆ ವಾಯ್ಸ್ ಕೇಳಿ ನನಗೆ ಹುಚ್ಚು ಹಿಡಿದು ಬಿಡ್ತು. ಅಂಥ ವಾಯ್ಸ್ ಕಣ್ರಿ. ಆ ಹುಡುಗನನ್ನು ಹಗ್ಗು ಮಾಡಿದೆ, ಹುಡುಗನನ್ನು ಗಟ್ಟಿ ತಪ್ಪಿ ಹಿಡ್ಕೊಂಡೆ, ಒಂದು ಒಳ್ಳೆಯ ಆಶೀರ್ವಾದ ಮಾಡಿದೆ, ಒಳ್ಳೆಯ ಪ್ರೇಯರ್ ಮಾಡಿದೆ. ಆ ಹುಡುಗ ಮನೆಗೆ ಹೋಗಿ ಹೇಳಿದೆ, ನೋಡಿ ಒಂದು ಟೀಚರ್ಸ್ ಅರ್ಥ ಮಾಡಿಕೊಳ್ಳಿ, ನಮ್ಮ ಒಂದು ಆ್ಯಟಿಟ್ಯೂಡ್, ನಮ್ಮ ಒಂದು ಅಪ್ರೋಚ್ ಎಷ್ಟು ಮಕ್ಕಳ ಮೇಲೆ ಪ್ರಭಾವ ಆಗುತ್ತೆ. ಹುಡುಗ ಹೋಗಿ ಹೇಳ್ತಾನೆ, ಅಪ್ಪ ಇವತ್ತೊಬ್ಬರು ರಫೀಕ್ ಅಂತೇಳಿ ನಮ್ಮ ಸ್ಕೂಲಿಗೆ ಬಂದಿದ್ದರು, ನನ್ನನ್ನು ನೋಡಿ ಭಾಳ ಖುಷಿಯಾಯಿತು, ನನ್ನನ್ನು ಅಪ್ಪಿಕೊಂಡ್ರು, ನನಗೆ ಗಟ್ಟಿಯಾಗಿ ಹಿಡ್ಕೊಂಡು ನನಗೆ ಪ್ರಾರ್ಥನೆ ಮಾಡಿದರು ಅಂತೇಳಿ. ಅಪ್ಪ ಕೇಳ್ತಾರೆ, ರಫೀಕ? ಆಗ ನನಗೆ ಫೋನ್ ಮಾಡ್ತಾರೆ, ರಫೀಕ್ ನೀನು ಇವತ್ತು ಎಲ್ಎಸ್ಎಸ್ಗೆ ಹೋಗಿದ್ಯಾ? ಹೌದು. ಅದು ನನ್ನ ಮಗ ಮಾಡೋ ಆಯುಷ್, ನನ್ನ ಮಗ. ಅವರ ಹೆಸರು ಪ್ರೇಮ್ನಾಥ್, ಅವರು ಹೈಸ್ಕೂಲ್ ಮಾಸ್ಟ್ರು, ಅವರ ಹೆಂಡತಿ ಕೂಡ ಹೈಸ್ಕೂಲ್ ಟೀಚರ್. ನನ್ನ ಮನೆಗೆ ಕರೆಸಿದೆ, ಅತಿಥಿ ಸತ್ಕಾರ ಕೊಟ್ಟು ಸನ್ಮಾನ ಮಾಡಿದೆ, ಆಶೀರ್ವಾದ ಮಾಡಿದೆ. ಮೇಡಮ್ ಆಶೀರ್ವಾದ ಮಾಡಿದೆ, ಪ್ರಾರ್ಥನೆ ಮಾಡಿದೆ. ಇವತ್ತು ಆ ಹುಡುಗ ಎಲ್ಲಿದ್ದಾನೆ ಕೇಳಿದರೆ, ಸರಿಗಮಪ ಲಿಟಲ್ ಚಾಂಪಿಯನ್ ಅಲ್ಲಿ ಇಡೀ ಕರ್ನಾಟಕದ 7 ಕೋಟಿ ಕನ್ನಡಿಗರು ನೋಡುವ ಹಾಗೆ ಆಗಿದ್ದಾನೆ. ಇವತ್ತು ಅವನ ಚಪ್ಪಾಳೆ ಕೊಡಿದೋಡಿ. 2 ವರ್ಷ ಹಿಂದೆ ನಾನು ಕರೆದು ಸನ್ಮಾನ ಮಾಡಿದೆ. ಇವತ್ತು ಅವನ ಧ್ವನಿ ಎಲ್ಲಿದೆ? ಇಡೀ ಕರ್ನಾಟಕ ಕೇಳ್ತಾ ಉಂಟು, ಇಡೀ ಜಗತ್ತು ಕೇಳ್ತಾ ಉಂಟು.
ಇದು ಮೋಟಿವೇಶನ್ಗಿರ್ತಕ್ಕಂಥ ಪವರ್ ಅದು. 400 ಮಂದಿಗೆ ಸನ್ಮಾನ ಆಯಿತು, 1000 ಮಂದಿಗೆ ನನ್ನದು ಕೌನ್ಸಿಲಿಂಗ್ ಆಯಿತು. ನನ್ನ ಕೌನ್ಸಿಲಿಂಗಿನ ಚಾರ್ಜಸ್ ಜೈನಿ ಉಸ್ತಾದ್ 50 ಲಕ್ಷ ಆಯಿತು. 50 ಲಕ್ಷ ಜೈನಿ ಉಸ್ತಾದರ ಮಕ್ಕಳು ಬಂದಿದ್ದಾರೆ, ಅವರ ರೆಫರೆನ್ಸಲ್ಲಿ ಬಂದಿದ್ದಾರೆ. 50 ಲಕ್ಷ ನಾನು ತಗೊಳ್ಬೇಕಿತ್ತು, ನಾನು ತಗೊಳ್ಳಿಲ್ಲ. ನನಗೆ ಗೂಗಲ್ ಪೇ ಇಲ್ಲ, ನಾನು ಕೈಯಿಂದ ಮುಟ್ಲಿಲ್ಲ. ನನ್ನ ಹೆಂಡತಿಗೂ ಗೂಗಲ್ ಪೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದೆಲ್ಲವನ್ನು ಸದಕಾದ ರೂಪದಲ್ಲಿ ನನ್ನ ತಂದೆ ತಾಯಿ ತೀರಿ ಹೋದ ನನ್ನ ತಂದೆ ತಾಯಿಯ ಕಬೂರಿಗೆ ನಾನು ತಲುಪಿಸ್ತಾ ಇದ್ದೇನೆ. ಸದಕತ್ತಲ್ಲಿ ಜಾರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಅಲ್ಲಹನೇ ಅವರ ಕಬೂರನ್ನು ಸ್ವರ್ಗದ ಉದ್ಯಾನವನವಾಗಿ ಮಾಡು. ರಫೀಕ್ ಮಾಸ್ಟರ್ಗೆ BMW ಕಾರಲ್ಲಿ ಬರ್ಬೋದಿತ್ತು, ಡ್ರೈವರ್ ಇಟ್ಕೊಂಡು. ನಾನು ಹಾಗೆ ಬರಲಿಲ್ಲ, ಬಸ್ಸಲ್ಲಿ ಓಡಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಜ್ಞಾನ ಎಂಬುದು ಬೆಳಕು, ಜ್ಞಾನ ಎಂಬುದು ಹಂಚುವ ವಸ್ತು, ಅದು ಮಾರುವ ವಸ್ತುವಲ್ಲ. ಇಲ್ಲಿರುವ ಯಾವ ಟೀಚರಿಗೂ, ಇಲ್ಲಿರುವ ಯಾವ ಉಸ್ತಾದರಿಗೂ, ನಮ್ಮ ಜೈನಿ ಉಸ್ತಾದರಿಗೂ ಸಂಬಳ ಕೊಡ್ಲಿಕ್ಕಾಗಲ್ಲ. ತಂದೆ ತಾಯಿ ಗುರು ಉಸ್ತಾದ್ ಇವರಿಗೆ ಸಂಬಳ ಕೊಡ್ಲಿಕ್ಕಾಗಲ್ಲ. ಯಾಕಂದ್ರೆ ಅವರು ಮಾಡುವುದು ಅದು ಪ್ರೊಫೆಷನ್ ಅಲ್ಲ, ಅದೊಂದು ವೃತ್ತಿ ಅಲ್ಲ, ಅದೊಂದು ಸರ್ವಿಸ್, ಅದೊಂದು ಸೇವೆ. ಇವರಿಗೆ ಸಂಬಳ ಕೊಡ್ಲಿಕ್ಕಾಗಲ್ಲ, ನಿಮಗೂ ಸಂಬಳ ಕೊಡ್ಲಿಕ್ಕಾಗಲ್ಲ, ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕಾಗಲ್ಲ. ಆದ್ದರಿಂದ ಅದನ್ನು ಸೇವೆಯ ರೂಪದಲ್ಲಿ ಮನೆಯಲ್ಲಿ ಮಾಡ್ತಾ ಇದ್ದೇನೆ. ದೇವರು ಸ್ವೀಕರಿಸಲಿ. ನನ್ನ ಪ್ರೀತಿಯ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ, ಜ್ಞಾನ ಎಂಬುದು ಬೆಳಕು. ಈ ಬೆಳಕು ನಮ್ಮ ಒಳಗೆ ಇದೆ, ಅದು ಈ ರೀತಿ ಇದೆ, ಈ ರೀತಿ ಇದೆ. ಮಗು ಹೇಳ್ತದೆ IAS ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಪ್ರೊಫೆಸರ್ ಆಗಬೇಕು, CA ಆಗಬೇಕು, ಆಲಿಮ್ ಆಗಬೇಕು, ಸರಿಯತ್ತನ ಟೀಚರ್ ಆಗಬೇಕು ಅಂತ. ಒಬ್ಬರು ಪೇರೆಂಟ್ ಬನ್ನಿ, ಪೇರೆಂಟ್ ಯಾರು ಬರ್ಬೋದು? ಪೇರೆಂಟ್ ಬನ್ನಿ, ಯಾರು ಬನ್ನಿ ಬನ್ನಿ. ನನ್ನ ಅವ್ರು ಬಂದಿರಲ್ಲ, ಹುಲ್ಸನವರು ಬನ್ನಿರಿ. ಒಬ್ಬರು ಪೇರೆಂಟ್, ಇದು ಲಾಸ್ಟ್ 2 ನಿಮಿಷ ಮುಗಿಸ್ತೀನಿ. ಬನ್ನಿ ಪೇರೆಂಟ್ ಬನ್ನಿ. ನೀವು ಬರೋದು? ಹಾಂ, ಆ ಮಗುವನ್ನು ಕೊಟ್ಟು ಅವರು ಬರ್ತಾ ಇದ್ದಾರೆ ನೋಡಿ, ಅವ್ರಿಗೊಂದು ಚಪ್ಪಾಳೆ ಕೊಡಿ. ನೋಡಿ, ಇಷ್ಟು ಮಂದಿಗೆ ಕರ್ದೆ ನಾನು, ಬನ್ನಿ ಬನ್ನಿ. ಹಾಂ, ನನಗೊಂದು ಗ್ಲಾಸ್ ಕೊಡಿ, ಖಾಲಿ ಗ್ಲಾಸ್. ಹಾಂ, ಅದು ಕೊಡಿ, ಅದು ಪಾನಕದ ಗ್ಲಾಸ್ ಆಗುವ. ನಿಮ್ಮ ಮಗು ಉಂಟಾ? ನಿಮ್ಮ ಹೆಸರೇನು? ಹಮೀದ್. ಯಾವರು? ಮಾಣಿ. ಮಾಣಿ. ಏನು ಮಾಡ್ತಾ ಇದ್ದೀರಿ? ನಾನು ಗಲ್ಫಲ್ಲಿ. ಗಲ್ಫ್. ಎಷ್ಟು ಮಕ್ಕಳು? 5 ಮಕ್ಕಳು. 5 ಮಕ್ಕಳು. ಹೌದು. ಇವರು ಎಷ್ಟನೇ ಮಗಳು? ಮಗಳ? ಫಸ್ಟ್ ಮಗಳು. ಫಸ್ಟ್ ಮಗಳು. ದೊಡ್ಡವಳು. ಮುಂದೆ ಏನಾಗಬೇಕು ಇದ್ದಾರೆ ಅವರಿಗೆ? ಅವಳಿಗೆ ಚಾಯ್ಸ್, ಅವಳ ಚಾಯ್ಸ್. ಕೇಳಿಲ್ಲ? ಕೇಳಿದ್ದೇನೆ. ನೀವು ಅವ್ರು ಮಾತಾಡ್ತೀರ? ಇದರ ಬಗ್ಗೆ ಎಲ್ಲ ಮಾತಾಡೋದಿಲ್ಲ. ಮುಂದೆ ಏನಾಗಬೇಕಂತ ಕೇಳಲೇ ಇಲ್ಲ ಅವರು. ಈಗ ಅವ್ರಿಗೇನು ಚಾಯ್ಸ್ ಉಂಟು? ಅವ್ರ ಹತ್ರ ಕೇಳಬೇಕು. ಇನ್ನೂ ಕೇಳಲಿಲ್ಲ ಅವರು. ಮಾತಾಡ್ತಾ ಕಾರಲ್ಲಿ ಹೋಗುವಾಗ, ಊಟ ಮಾಡುವಾಗ ಮಾತಾಡಬೇಕು. ಮಕ್ಕಳ ಜೊತೆ ತುಂಬ ಮಾತಾಡಬೇಕು. ಮಕ್ಕಳಿಗೆ ತುಂಬ ಎಕ್ಸಾಂಪಲ್ ಕೊಡ್ತಾ ಹೋಗ್ಬೇಕು, ತುಂಬ ಎಕ್ಸಾಂಪಲ್ ಕೊಡ್ತಾ ಹೋಗ್ಬೇಕು. ಮಹಾನ್ ವ್ಯಕ್ತಿತ್ವಗಳ ಪರಿಚಯ ಮಾಡ್ತಾ ಹೋದಾಗ ಮಗುವಿನ ಒಳಗೆ ಅದರಲ್ಲಿ ನಾನೊಬ್ಬ ಆಗಬೇಕು ಅಂತ ಅವ್ರಿಗೆ ಅನಿಸ್ತದೆ. ಇರಲಿ, ಈಗ ಲೈಟ್ ಇದೆ ಅಲ್ಲ, ಲೈಟ್ ಇದು ಇಟ್ಕೊಳ್ಳಿ. ಇದರೊಳಗೆ ಎಂತ ಉಂಟು? ಲೈಟ್ ಅಲ್ಲ, ಬೆಳಕಿತ್ತಲ್ಲ, ಅಲ್ಲಿ ಗಾಳಿ ಬರ್ತದೆ. ಇದೆ ಇದೆ, ಬೇಡ 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 ನೋಡಿ. ಮತ್ತು ಇನ್ನೊಂದು ಲೈಟ್ರ್ ಇದೆ, ಆಯ್ತಾ? ಸರಿ ನೋಡಿ ಪೇರೆಂಟ್ಸ್. ಈಗ ಒಬ್ಬಳು ಮಗಳು ಹೇಳ್ತಾರೆ ನನಗೆ ಡಾಕ್ಟರ್ ಆಗಬೇಕು ಅಂತ, ಇನ್ನೊಬ್ಳು ಹೇಳ್ತಾಳೆ ನನಗೆ ಇಂಜಿನಿಯರ್ ಆಗಬೇಕು ಅಂತ. ನಮ್ಮ ಅಲ್ಲಿ ಒಬ್ಬರು ಪೇರೆಂಟ್ ಇದ್ದಾರೆ, ಅವರು ಇದು ಅವ್ರಿಗೇನಾಗಿದೆ, ಪ್ಯಾರಾಲಿಸಿಸ್, ಸರಿ ನಿಲ್ಲಿಕ್ಕಾಗಲ್ಲ ಅವ್ರಿಗೆ. ಪಂಪಲ್ಲಿ ಗನ್ನು ಒತ್ತಿ ಪೆಟ್ರೋಲ್ ತುಂಬಿಸ್ಲಿಕ್ಕಾಗಲ್ಲ. 4 ಟೈರಿನ ಸುತ್ತ ಬಂದು ಟೈರಿಗೆ ಗಾಳಿ ತುಂಬಿಸುವ ಕೆಲಸ. ಅವ್ರಿಗೆ 2 ಹೆಣ್ಣು ಮಕ್ಕಳು. ಆ 2 ಹೆಣ್ಣು ಮಕ್ಕಳು ಡಾಕ್ಟರ್ಸ್. ಒಬ್ಳು KMC ಅಲ್ಲಿ ಇದ್ದಾರೆ, ಒಬ್ಳು ಕನಚೂರಲ್ಲಿದ್ದಾರೆ. ಅವರ ಹಿಂದೆ ರಫೀಕ್ ಮಾಸ್ಟರ್ ಇದ್ದಾರೆ, ನಮ್ಮ ಫೌಂಡೇಶನ್ ಇದೆ. ಹಾಗೆ ಅವರಿಗೆ ಒಂದು ಗೊತ್ತಿರಲಿ, ಅವರ ಪೆಟ್ರೋಲ್ ಪಂಪಿನ ಓನರ್ನ ಹೆಸರು ಆದಿತ್ಯ ಪೂಂಜಾ ಅಂತೇಳಿ. ಅದು ಗಂಜಿಮಠದ ಪೆಟ್ರೋಲ್ ಪಂಪು. ಅವರ ಮೊದಲ ಮಗುವಿಗೆ 2,50,000, ಎರಡನೇ ಮಗಳಿಗೆ 2,81,000 ಮೊದಲ ಫೀಸನ್ನು ಕೊಂಡೋಗಿ ಕಟ್ಟಿ ಅಡ್ಮಿಷನ್ ಮಾಡಿದ್ದು ಇದೇ ಸನ್ಮಾನ್ಯ ಆದಿತ್ಯ ಪೂಂಜಾ. ಅವರಿಗೊಂದು ಜೋರು ಚಪ್ಪಾಳೆ ಕೊಡಿ. ಇದುವೇ ಭಾರತ್, ಇದುವೇ ಭಾರತ್. ನಾವು ಇದನ್ನು ಸ್ಪ್ರೆಡ್ ಮಾಡಬೇಕಾಯ್ತಾ? ನಾವು ಸ್ಪ್ರೆಡ್ ಮಾಡಬೇಕಾದ ಇದನ್ನು. ಆದಿತ್ಯ ಪೂಂಜರ ಆ ಸೌಹಾರ್ದ ಮನಸ್ಸಿಗೆ ನಾನು ಸಲ್ಯೂಟನ್ನು ಹೊಡಿತಾ ಇದ್ದೀನಿ. ನೋಡಿ, ನಮ್ಮ ಮಕ್ಕಳಿಗೆ ಅದಿರಲಿ, ಯಾವುದು
ಅದರಲ್ಲಿ ಇರಬೇಕು. ಡಾಕ್ಟರ್ ಆಗುವ, ಇಂಜಿನಿಯರ್ ಆಗುವ, CA ಆಗುವ, IAS ಆಗುವ, ಸರಿಯತ್ ಕಲಿಯುವ ಈ ಮಕ್ಕಳ ಕೈಯಲ್ಲಿ ಒಂದನೇದಾಗಿ ನಾವು ಮೊಬೈಲ್, ಅವರು ಮೊಬೈಲಿಗೆ ಬಲಿಯಾದರೆ, ಯಾವುದಕ್ಕೆ? ಅತಿಯಾದ ಮೊಬೈಲ್, ಇಡೀ ದಿನ ಮೊಬೈಲ್. ರಾತ್ರಿ ಹೆಣ್ಣು ಮಕ್ಕಳು ಮಲಗುವುದೇ ಇಲ್ಲ. ನಿಮಗೆ ಮಂಗ ಮಾಡ್ತಾರೆ ಆಯ್ತಾ, ಕಂಬಳಿಯ ಒಳಗೆ ಮೊಬೈಲ್ ಇರ್ತದೆ, ಬೆಡ್ಶೀಟ್ನ ಒಳಗೆ ಮೊಬೈಲ್ ಇಟ್ಕೊಂಡು ಆಡ್ತಾರೆ, ನಿಮ್ಗೆ ಗೊತ್ತಾಗಲ್ಲ. ಒಂದನೆಯದು. ಎರಡನೆಯದ್ದು, ಒಂದನೇದೇನು ಮೊಬೈಲ್, ಎರಡನೆಯದ್ದು ಲವ್. ಸ್ವಲ್ಪ ಗಮನಿಸ್ತಾ ಇರಿ ಆಯ್ತಾ. ಜೈನಿಯಸ್, ನಾನು ಮೊನ್ನೆ ಒಂದು ಸ್ಕೂಲಿಗೆ ಹೋಗಿ ಟೀಚರ್ಸ್ಗೆ ಟ್ರೈನಿಂಗ್ ತಗೊಂಡು ಅಪ್ಪನ ಬಗ್ಗೆ ಮಾತಾಡುವಾಗ ಒಬ್ಬರು ಟೀಚರಿಗೆ ಅನ್ಕಾನ್ಸಿಯಸ್ ಆಯ್ತು, ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ರು. ಅರ್ಧ ಗಂಟೆ ಹೇಳಲೇ ಇಲ್ಲ. ನಾನು ಒಬ್ಬ ಅಪ್ಪ ಅಂದ್ರೆ ಏನು ಅಂತ ಹೇಳಿದ್ದು. ಆಗ ಅವರ ಮನೆಯಲ್ಲಿ ಆ ಅಪ್ಪನಿಗೆ ನೋವು ಕೊಟ್ಟಂತ ಒಂದು ಸಂದರ್ಭ ಆಗಿದೆ. ಅದನ್ನು ನೆನಪಿಸಿಕೊಂಡು ಅವಳಿಗೆ ಪ್ರಜ್ಞೆ ತಪ್ಪಿಬಿಡ್ತು. ಗೊತ್ತಾಯ್ತಲ್ಲ ಸರ್? ಎಸ್. ಎರಡನೆಯದು ಲವ್. ಮೂರನೆಯದ್ದು ಟೂ ಮಚ್ ಆಫ್ ಫ್ರೆಂಡ್ಶಿಪ್. ನಾಲ್ಕನೆಯದ್ದು ಅತಿಯಾದ ತಿರುಗಾಟ. ಐದನೆಯದ್ದು ಆನ್ಲೈನ್ ಗೇಮ್ಸ್. ಆರನೆಯದ್ದು ಡ್ರಗ್ಸ್. ನೋಡಿ, ನಮ್ಮ ನೀಟಿನ ಇವತ್ತು ಎಕ್ಸ್ಪರ್ಟ್ಗಳು ಬಂದಿದ್ದಾರೆ, ಒಂದು ಜೋರು ಚಪ್ಪಾಳೆ ಕೊಡಿ. ನೀಟ್ ಮತ್ತು CET ಎಕ್ಸ್ಪರ್ಟ್ಸ್ಗಳು ಅವರು ಚಪ್ಪಾಳೆ ಕೊಡುವ. ಎಸ್, ಬನ್ನಿ ಸರ್, ಸ್ವಾಗತ ಮಾಡುವ. ಮಕ್ಕಳ ಕೈಯಲ್ಲಿ ಪುಸ್ತಕ ಕೊಡಬೇಕು, ಪೆನ್ನು ಕೊಡಬೇಕು. ಅವ ಮೈಕಲ್ ಫೆಲ್ಪ್ಸ್ ಓದಿದಾಗೆ, ಸ್ವಿಮ್ ಮಾಡಿದಾಗೆ, ಪ್ರಾಕ್ಟೀಸ್ ಮಾಡಿದಾಗೆ ಮಾಡಬೇಕು. ಅದೆಲ್ಲ ನಾನು ಹೇಳಿದೆ. ಒಂದು ವೇಳೆ ಮಕ್ಕಳ ಕೈಯಲ್ಲಿ ಪುಸ್ತಕದ ಬದಲಿಗೆ ಅತಿಯಾದ ಮೊಬೈಲ್, ಲವ್, ಡ್ರಗ್ಸ್, ಆನ್ಲೈನ್ ಗೇಮ್ಸ್, ಟೂ ಮಚ್ ಆಫ್ ಫ್ರೆಂಡ್ಶಿಪ್, ಟೂ ಮಚ್ ಆಫ್ ತಿರುಗುವುದು, ಎಲ್ಲೆಲ್ಲ ಹೋಗುವುದು, ಪುಸ್ತಕದ ಮೇಲೆ ಫೋಕಸ್ ಇಲ್ಲ ಅಂತಿದ್ರೆ ಆಗ ಇದರ ಒಳಗೆ ಏನಿತ್ತು ಸಹ? ಬೆಳಕು ಇತ್ತು. ನೋಡಿ, ಈಗ ನೋಡಿ, ಉರಿಯುತ್ತಿರುವ ಬೆಳಕು, ಆ ಜ್ಯೋತಿ ನಂದಿ ಹೋಗುತ್ತೆ. ಯಾವ ಮಗುವಿನ ಕೈಯಲ್ಲೂ ಕೂಡ ಪುಸ್ತಕವನ್ನೇ ಕೊಡಬೇಕು, ಪೆನ್ನನ್ನೇ ಕೊಡಬೇಕು. ಅವರು ಪುಸ್ತಕವನ್ನೇ ಪ್ರೀತಿ ಮಾಡಬೇಕು, ಜ್ಞಾನವನ್ನೇ ಪ್ರೀತಿ ಮಾಡಬೇಕು. ಅದನ್ನೇ ಇಷ್ಟಪಟ್ಟಾಗ ಅವರು ಬೇಕಾದ್ದು ಸಿಗುತ್ತೆ. ಅದು ಬಿಟ್ಟು ಇದಕ್ಕೆಲ್ಲ ಬಂದರೆ ನೋಡಿ, ಒಳಗಿನ ಜ್ಯೋತಿ ನಂದಿ ಹೋಯಿತು. ಅರ್ಯಡ್ಕ ಅಬ್ದುಲ್ ರಹಮಾನ್ ಹಾಜಿಯವರು ಬನ್ನಿ, ಇಲ್ಲಿ ಬನ್ನಿ, ನೀವು ಹೋಗಿ ಸರ್. ನೋಡಿ, ಅವರು ಬಂದರು, ಕ್ಲಾಸ್ ತೆಗಿಯುವ. ಇಟ್ಕೊಳ್ಳಿ, ಎಸ್, ಇದು ಇಟ್ಕೊಳ್ಳಿ ಸರ್. ನನಗೆ IAS ಮಾಡಬೇಕು ಅಂತ ಇತ್ತು. ನನಗೆ ನನ್ನ ಅಪ್ಪ ಒಂದು ಮೊಬೈಲ್ ಕೊಟ್ಟರು. ಫಸ್ಟಿಗೆ ಸ್ವಲ್ಪ ಯೂಸ್ ಮಾಡಿದೆ, ಮತ್ತೆ ಅದು ಅಬ್ಯೂಸ್ ಆಯಿತು, ಮತ್ತೆ ಅದು ಅಡಿಕ್ಟ್ ಆಯಿತು. ಈಗ ನಾನು ಮೊಬೈಲ್ ಬಿಟ್ಟು ಇರ್ಲಿಕ್ಕಾಗಲ್ಲ. ಮೊನ್ನೆ ನೋಡಿರ್ಬೋದು, ಒಂದು 6 ವರ್ಷದ ಹುಡುಗ ಅಮ್ಮ ಮೊಬೈಲ್ ಕೊಟ್ಟಿಲ್ಲ ಅಂತೇಳಿ ಟೆರೇಸಿನ ಮೇಲೆ ಹೋಗಿ ಕೂತಿದ್ದಾನೆ. ವಿಡಿಯೋ ಬಂದಿದೆ, ಪೊಲೀಸ್ ಎಲ್ಲ ಬಂದಿದೆ ಸರ್. ಈ ಹುಡುಗ ಏನು ಹೇಳ್ತಾನೆ? ಮೊಬೈಲ್, ಮಲಯಾಳದಲ್ಲಿ ಉಂಟದು, ಮೊಬೈಲ್ ಕೊಟ್ಟರೆ ಕೆಳಗೆ ಬರ್ತೇನೆ, ಇಲ್ಲದ್ರೆ ಇಲ್ಲಿಂದಲೇ ಹಾರ್ತೇನೆ. 6 ವರ್ಷದ ಹುಡುಗ. ನಾನು ಆಗಿದ್ದೇನೆ. ಈಗ ನನ್ನ ಒಳಗಿನ ಬೆಳಕೆಲ್ಲ ಹೋಗಿದೆ, ನಂದಿ ಹೋಗಿದೆ. ಸ್ವಲ್ಪ ಬೆಳಕು ಕೊಡಿ, ನನಗೆ ಕೊಡಿ. ನೋಡಿ, ಈಗ ಮತ್ತೆ ಬಂತಲ್ಲ, ಚಪ್ಪಾಳೆ ಕೊಡಿ. ನೋಡಿ, ಇದು ಹೀಗೆ ಉರಿತಾನೆ ಇರಬೇಕು. ಇದು ನಂದಿ ಹೋಗಬಾರದು ಅಂತಿದ್ರೆ ಇದನ್ನು ನಾವು ಮಾಡ್ತಾನೆ ಇರಬೇಕು ಅಂತ ಹೇಳುತ್ತಾ, ನೋಡಿ, ನನ್ನ ಹತ್ರ 2 ಪುಸ್ತಕ, ನೋಡಿ, 2 ವಸ್ತುಗಳಿದೆ. ಒಂದು ಪುಸ್ತಕ, ಇನ್ನೊಂದು ಮೊಬೈಲ್. ಪುಸ್ತಕ ಹೇಳುತ್ತೆ, ತಲೆ ತಗ್ಗಿಸಿ ನನ್ನನ್ನು ನೋಡು, ನನ್ನನ್ನು ಓದು, ನನ್ನನ್ನು ನೋಡು, ಜೀವನ ಪೂರ್ತಿ ತಲೆ ಎತ್ತಿ ನಡೆಯುವಂತೆ ಮಾಡುತ್ತೇನೆ. ನೋಡಿ, ಇಬ್ಬರು ಬಂದು ನೋಡಿ, ಸ್ಟೇಜಲ್ಲಿ ಬಂದರು. ಅವರು ಪುಸ್ತಕ ತಲೆ ತಗ್ಗಿಸಿ ಪುಸ್ತಕ ನೋಡಿದ್ದಾರೆ, ಈಗ ತಲೆ ಎತ್ತಿ ಸ್ಟೇಜಲ್ಲಿ ಕೂತಿದ್ದಾರೆ. ಜೈನಿಯವರು ತಲೆ ತಗ್ಗಿಸಿ ಪುಸ್ತಕ ನೋಡಿದ್ದಾರೆ, ತಲೆ ಎತ್ತಿ ಮೇಲೆ ಕೂತಿದ್ದಾರೆ. ನಮ್ಮ ಸಂಧ್ಯಾ ಮೇಡಮ್ ತಲೆ ತಗ್ಗಿಸಿ ನೋಡಿದ್ದಾರೆ, ಇವತ್ತು ತಲೆ ಎತ್ತಿ ನಡೀತಾ ಇದ್ದಾರೆ ಅಲ್ವಾ. ನಮ್ಮ ಅನ್ವರ್ ಸರ್ ಅವರು CA ಅವರು, ದೊಡ್ಡ ಅಕೌಂಟೆಂಟ್ ಅವರು ತಲೆ ತಗ್ಗಿಸಿ ಅವರ ಅಪ್ಪ ಓದಿಸಿದ್ದಾರೆ, ಈಗ ತಲೆ ಎತ್ತಿ ನೋಡಿ ನಡೀತಾ ಇದ್ದಾರೆ. ಇಷ್ಟ ಅಲ್ವ ಸಹ? ಇಷ್ಟೇ ಮಕ್ಕಳೇ ಕೇಳಿ, ಪುಸ್ತಕ ಏನ್ ಹೇಳ್ತದೆ? ತಲೆ ತಗ್ಗಿಸಿ ನನ್ನನ್ನು ನೋಡು,
ಜೀವನ ಪೂರ್ತಿ ತಲೆ ಎತ್ತಿ ನಡೆಯುವಂತೆ ಮಾಡುತ್ತೇನೆ. ಹಾಗೆ ನನ್ನ ಮೊಬೈಲ್ ಒಂದು ಮಾತು ಹೇಳ್ತದೆ, ತಲೆ ತಗ್ಗಿಸಿ ನನ್ನನ್ನು ನೋಡು, ನನ್ನನ್ನು ನೋಡ್ಲಿಕ್ಕೆ ಬಾ ಸಂಧ್ಯಾ ಮೇಡಮ್. ಜೀವನ ಪೂರ್ತಿ ತಲೆ ಎತ್ತದಂತೆ ಮಾಡುತ್ತೇನೆ. ಪುಸ್ತಕ ನಿಮ್ಮನ್ನು ಹೀರೋ ಮಾಡುತ್ತೆ, ಮೊಬೈಲ್ ನಿಮ್ಮನ್ನು ಝೀರೋ ಮಾಡುತ್ತೆ. ಯಾವುದು ಬೇಕು? ಯು ವಾಂಟ್ ಟು ಬಿಕಮ್ ಎ ಹೀರೋ ಆರ್ ಝೀರೋ? ಟೆಲ್ ಮಿ, ಹೀರೋ ಆರ್ ಝೀರೋ? ಎಸ್. ಇಷ್ಟು ಪೇರೆಂಟ್ಸ್ ಇದ್ದಾರಲ್ಲ ಅವರು ಮತ್ತೆ ನೀಟ್ ಬಗ್ಗೆ ಮಾಹಿತಿ ಕೊಡ್ತಾರೆ, ಸರಿಯಾಗಿ ತಿಳ್ಕೊಳ್ಳಿ. ನೀಟ್ ಅಂದ್ರೆ ಏನು, CET ಅಂದ್ರೆ ಏನು, ನೀಟಲ್ಲಿ ಎಷ್ಟು ಕಮ್ಮಿಗೆ ಸೀಟ್ ಸಿಗ್ತದೆ, ಎಷ್ಟು ಕೋಟಿಗೂ ಸೀಟ್ ಸಿಗ್ತದೆ, ಅದೆಲ್ಲದರ ಮಾಹಿತಿ ಅವರು ಕೊಡ್ತಾರೆ. ಅವರು ಎಕ್ಸ್ಪರ್ಟ್. ಅದಕ್ಕಿಂತ ಮುಂಚೆ ಜೈನಿ ವಸ್ತಾದ್ರವರ ಅನುಮತಿ ಮೇರೆಗೆ ಇಲ್ಲಿ ಪೇರೆಂಟ್ಸ್ ಇದ್ದಾರೆ, ಇಲ್ಲಿ ಮಕ್ಕಳಿದ್ದಾರೆ. ಕಳೆದ ವರ್ಷದ ಏಷ್ಯಾ ಕಪ್ ಫೈನಲ್ ಏಷ್ಯಾ ಕಪ್ ಫೈನಲ್ ಅಲ್ಲ, ಏಷ್ಯಾ ಕಪ್ ಮ್ಯಾಚ್ ಅದು. 2 ಟೀಮ್, ಶ್ರೀಲಂಕಾ ಮತ್ತು ಅಫ್ಘಾನಿಸ್ತಾನ ಬ್ಯಾಟಿಂಗ್, ಶ್ರೀಲಂಕಾ ಬೌಲಿಂಗ್. 2020 ಮ್ಯಾಚ್ ಅದು. ಕೊನೆಯ ಓವರ್ ಕ್ಯಾಪ್ಟನ್ ದುನಿತ್ ವೆಲ್ಲಲಗ ಎಂಬ ಭರವಸೆಯ ಬೌಲರ್ನ ಕೈಯಲ್ಲಿ ಕೊಡ್ತಾನೆ ಡೆತ್ ಓವರ್, ಕೊನೆಯ ಓವರ್, ನಂಬಿಕೆಯ ಮೇಲೆ. ಇವನಪ್ಪ ಶ್ರೀಲಂಕಾದಲ್ಲಿ ಟಿವಿ ನೋಡ್ತಾ ಇದ್ದಾನೆ ಮೇಡಮ್, ದೊಡ್ಡ ಸ್ಕ್ರೀನ್ ಅಲ್ಲಿ. ಅಪ್ಪ ಬಹಳ ಖುಷಿ, ನನ್ನ ಮಗನ ಕೈಯಲ್ಲಿ ಲಾಸ್ಟ್ ಓವರ್ ವಿಕೆಟ್ ತೆಗಿತಾನೆ, ರನ್ ಕಂಟ್ರೋಲ್ ಮಾಡ್ತಾನೆ. ಆದರೆ ದುರಾದೃಷ್ಟ, ಬ್ಯಾಟ್ಸ್ಮನ್ ಮೊಹಮ್ಮದ್ ನಬಿ ಫಸ್ಟ್ ಬಾಲ್ಗೆ 6 ಹೊಡಿತಾನೆ. ಅಪ್ಪನ ಹಾರ್ಟ್ ಹಿಂಗೆ ಆಗುತ್ತೆ, 6 ಪೋಯಮ್ಮ, 6 ಪೋಯ್ತಲ್ಲ ನನ್ನ ಮೊಂಡೆದು. ಅಪ್ಪನ ಹಾರ್ಟ್ ಹಿಂಗೆ ಆಗತ್ತೆ. 2ನೇ ಬಾಲಿಗೂ 6 ಹೊಡಿತಾನೆ, ಹಾರ್ಟ್ ಮತ್ತು ಚಿಕ್ಕದಾಗತ್ತೆ. 3ನೇ ಬಾಲಿಗೂ 6 ಹೊಡಿತಾನೆ, 4ನೇ ಬಾಲಿಗೂ 6 ಹೊಡಿತಾನೆ, 5ನೇ ಬಾಲಿಗೂ 6 ಹೊಡಿತಾನೆ. ಅಪ್ಪನಿಗೆ ತಡ್ಕೊಳ್ಳಕ್ಕಾಗಲ್ಲ. 5ನೇ ಬಾಲಿಗೆ 6 ಹೊಡೆದಾಗ ಅಪ್ಪನ ಹಾರ್ಟ್ ನಿಂತೋಗುತ್ತೆ. ಅಪ್ಪ ಈ ಜಗತ್ತನ್ನೇ ಬಿಟ್ಟು ಹೋಗ್ತಾರೆ. ಯಾವ ತಂದೆ ತಾಯಿಗೂ ಮಕ್ಕಳ ಸೋಲನ್ನು ನೋಡುವುದು ಬೇಡ. ಯಾವ ತಂದೆ ತಾಯಿಗೂ ನಿಮ್ಮ ಸೋಲು ಬೇಡ, ಅವರಿಗೆ ಬೇಕಾದ್ದು ನಿಮ್ಮ ಗೆಲುವು. ಆ ಗೆಲುವನ್ನು ತಂದು ಕೊಡಿ, ನಿಮ್ಮ ಬದುಕು ಚೆಲುವಾಗುತ್ತೆ. ಥ್ಯಾಂಕ್ ಯು. ಜೈ ಹಿಂದ್. ವಿದ್ಯೆಯ ಜೊತೆಗೆ ಶಿಸ್ತು, ಸಂಸ್ಕಾರವನ್ನು ಬೆಳೆಸಿಕೊಳ್ಳಬೇಕು. ಹಾಗೆಯೇ ಮಕ್ಕಳು ಸಾಧನೆ ಇನ್ನೂ ಸಹ ಮಾಡಬೇಕು ಅಂತ ಹೇಳುವ ಹುಚ್ಚು ಹಿಡಿಸಿ ಕಿಚ್ಚು ಹಚ್ಚಿದ್ದೀರಿ ಸರ್. ನಮ್ಮ ಮಕ್ಕಳಿಗೆ ನಿಮ್ಮ ಮಾತುಗಳು ಪ್ರೇರಣೆಯಾಗಲಿ ಅಂತ ಹಾರೈಸುತ್ತಾ ನಿಮಗಿದು ಧನ್ಯವಾದಗಳು ನಿಮ್ಮೆಲ್ಲರ ಪರವಾಗಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ. ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ, ಶಿಸ್ತು ಹಾಗೂ ನಿರಂತರ ಅಭ್ಯಾಸದಿಂದ ಯಶಸ್ಸು ಸಾಧಿಸಿದ ನಮ್ಮ ವಿದ್ಯಾರ್ಥಿಗಳು ನಮಗೆ ಮಾದರಿಯಾಗಿದ್ದಾರೆ. ಇವರ ಸಾಧನೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಹಾರೈಸುತ್ತಾ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ನಮ್ಮ ಪ್ರಾಂಶುಪಾಲರಾದ ಸಂಧ್ಯಾ ಮೇಡಮ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ನೀಟ್ CET ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಆಗಮಿಸಿರುವಂತಹ ಜೀನಿಯಸ್ ಕೋಚಿಂಗ್ ಸೆಂಟರ್ ಉಜಿರೆಯ ಸಂಸ್ಥಾಪಕರಾದಂತಹ ಸ್ವಸ್ತಿಕಾ ಜೈನ್ ಹಾಗೂ ನೀಟ್ CET ಎಕ್ಸ್ಪರ್ಟ್ ಟ್ರೈನರ್ ಆದಂತಹ STM ಕಾಲೇಜ್ ಉಜಿರೆಯ ಪ್ರೊಫೆಸರ್ ಆದಂತಹ ಶ್ರೀಯುತ ರಾಜೇಶ್ ಕಲ್ಬೆಟ್ಟಿ ಇವರಿಗೆ ನಾನು ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತಿಸಿದ್ರು ಕೂಡ ಈಗ ಮತ್ತೊಮ್ಮೆ ಅವರ ಉಪಸ್ಥಿತಿಯಲ್ಲಿ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಸರ್. ಇದೀಗ ನಮ್ಮ ಸಂಸ್ಥೆಯ ಹೆಸರನ್ನು ರಾಜ್ಯ ಮಟ್ಟದಲ್ಲಿ ಬೆಳಗಿದಂಥ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಡೆಸುವಲ್ಲಿ ನಮ್ಮ ಉಪನ್ಯಾಸಕ ವೃಂದ ಎಲ್ಲರೂ ಒಮ್ಮೆ ವೇದಿಕೆಗೆ ಬರಬೇಕು. ಅವರಿಗೆ ಬೋಧಿಸಿದಂಥ ಸೈನ್ಸ್, ಆರ್ಟ್ಸ್ ಮತ್ತೆ ಕಾಮರ್ಸ್ ವಿಭಾಗದ ಎಲ್ಲ ಉಪನ್ಯಾಸಕ ವೃಂದರು ಬನ್ನಿ ಮೇಡಮ್, ಎಲ್ಲರೂ ಮೇಲೆ ವೇದಿಕೆಗೆ ಬನ್ನಿ. ಪ್ರಥಮವಾಗಿ ರಾಜ್ಯ ಮಟ್ಟದಲ್ಲಿ 7ನೇ ರ್ಯಾಂಕ್ ಅನ್ನು ಪಡೆದಂತಹ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ಹಬೀಬಾ ಗಡಿಯಾರ ಮಾಣಿ, ಇಲ್ಲಿನ ವಿದ್ಯಾರ್ಥಿನಿಯವರು. ನಮ್ಮ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿನಿ ಗಡಿಯಾರ ಮಾಣಿಯ ಅಬ್ಬಾಸ್ ಹಾಗೂ ಉಮೇಮಾ ದಂಪತಿಯ ಪುತ್ರಿ 594 ಅಂಕಗಳೊಂದಿಗೆ ರಾಜ್ಯದಲ್ಲಿ 7ನೇ ಸ್ಥಾನವನ್ನು ಪಡೆದಿದ್ದಾರೆ. ಇವರು ಕನ್ನಡದಲ್ಲಿ 98 ಅಂಕ,
ಇಂಗ್ಲಿಷ್ನಲ್ಲಿ 97, ಬಿಸ್ನೆಸ್ ಸ್ಟಡೀಸಲ್ಲಿ 99, ಹಿಸ್ಟ್ರಿ, ಇಕನಾಮಿಕ್ಸ್ ಹಾಗೂ ಅಕೌಂಟೆನ್ಸಿಯಲ್ಲಿ ತಲಾ 100 ಅಂಕಗಳನ್ನು ಗಳಿಸಿ ಒಟ್ಟು 594 ಅಂಕಗಳನ್ನು ಗಳಿಸಿರುತ್ತಾರೆ. ಇನ್ನೋರ್ವ ವಿದ್ಯಾರ್ಥಿನಿ ರಾಜ್ಯಕ್ಕೆ 10ನೇ ಸ್ಥಾನವನ್ನು ಪಡ್ಕೊಂಡಂತಹ KM ಫಾತಿಮಾ ತ್ವೈಬಾ. ಇವರು ವಾಣಿಜ್ಯ ವಿಭಾಗದಲ್ಲಿ ಓದ್ತಾ ಇದ್ರು. ಸೊ ಇವರು ಕನ್ನಡದಲ್ಲಿ 99 ಅಂಕ, ಇಂಗ್ಲಿಷ್ನಲ್ಲಿ 95, ಹಿಸ್ಟ್ರಿ 99, ಇಕನಾಮಿಕ್ಸ್ 99, ಬಿಸ್ನೆಸ್ ಸ್ಟಡೀಸ್ 100 ಅಂಡ್ ಅಕೌಂಟೆನ್ಸಿಯಲ್ಲಿ 99 ಅಂಕಗಳನ್ನು ಗಳಿಸಿ 591 ಅಂಕಗಳನ್ನು ಗಳಿಸಿ 10ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇವರೂ ಕೂಡ ವೇದಿಕೆಗೆ ಆಗಮಿಸಬೇಕು. ಇವರ ಪೋಷಕರಿದ್ದಲ್ಲಿ ಅವರೂ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಹಬೀಬನ ಅಮ್ಮ ಮತ್ತೆ ತ್ವೈಬನ ಅಮ್ಮ ಜೊತೆಗಿದ್ದಾರೆ. ಹೆಮ್ಮೆಯ ಕ್ಷಣ ಇದು. ವಿದ್ಯಾರ್ಥಿನಿಯರೇ, ನಮ್ಮ ಕಾಲೇಜಿನ ಹೆಸರನ್ನು ರಾಜ್ಯ ಮಟ್ಟದಲ್ಲಿ ಬೆಳಗಿಸಿದ್ದೀರಿ. ನಮ್ಮ ಸಂಸ್ಥೆ ಮೊದಲ 10 ಸ್ಥಾನದಲ್ಲಿ ಸ್ಥಾನವನ್ನು ಪಡ್ಕೊಂಡಂತಹ ವಿದ್ಯಾರ್ಥಿನಿಯರ ಹೆಸರು ಬರೆಯುವಾಗ ನಮ್ಮ ಸಂಸ್ಥೆಯನ್ನು ಕೂಡ ಅಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಅಚ್ಚಳಿಯದೆ ಬರೆದಿರ್ತಾರೆ. ಅಲ್ಲಿ ಅಂತಹ ಒಂದು ಸ್ಥಾನವನ್ನು ನಮ್ಮ ಸಂಸ್ಥೆಗೆ ನೀಡಿದಂತಹ ವಿದ್ಯಾರ್ಥಿನಿಯರು ನಿಮಗೆ ನಮ್ಮ ಆಡಳಿತ ಮಂಡಳಿಯ ಪರವಾಗಿ, ಎಲ್ಲ ಪೋಷಕ ವೃಂದದ ಪರವಾಗಿ, ಎಲ್ಲ ನಿಮ್ಮ ಗುರು ವೃಂದದ ಪರವಾಗಿ ಉತ್ತರೋತ್ತರ ಯಶಸ್ಸನ್ನು ಇನ್ನು ಮುಂದೆಯೂ ಕೂಡ ಆಶಿಸ್ತಾ ಶುಭ ಹಾರೈಕೆಗಳು ನಮ್ಮ ಎಲ್ಲರಿಂದ ಕೂಡಿ. ಇದೀಗ ಇವಳಿಗೆ ಶಾಲು ಹೊದಿಸಿ ಸನ್ಮಾನವನ್ನು ಮಾಡಬೇಕಾಗಿ ಎಲ್ಲ ಶಿಕ್ಷಕ ವೃಂದದವರಲ್ಲಿ ಮೊದಲು ನಾನು ಕೇಳ್ತಾ ಇದ್ದೇನೆ. ಇವರಿಗೆ ನಾವು ಕೊಡ್ತಾ ಇರುವಂತದ್ದು ಕಿರು ಕಾಣಿಕೆ. ಇದು ಮುಂದಿನ ವೇದಿಕೆ ಬಹಳಷ್ಟು ಉಡುಗೊರೆಗಳೊಂದಿಗೆ ಇವರಿಗೆ ಸನ್ಮಾನಿಸಲಿದ್ದೇವೆ. ಈ ವೇದಿಕೆಯಲ್ಲಿ ಇವರಿಗೆ ಈ ಟ್ರೋಫಿಗಳು ಒಂದಿಗೆ ನಗದು ಬಹುಮಾನವನ್ನು ನೀಡಿ ಸನ್ಮಾನ ಮಾಡಲಿಕ್ಕಿದ್ದೇವೆ. ನಮ್ಮ ಆಡಳಿತ ಮಂಡಳಿಯ ಚೇರ್ಮನ್ ಇವರು ನಗದು ಬಹುಮಾನವನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದೆ. ನಿಮಗಿದು ನಮ್ಮ ವತಿಯಿಂದ ಗೌರವ ಸನ್ಮಾನ. ಮುಂದೆ ಇನ್ನೊಂದು ವೇದಿಕೆಯಲ್ಲಿ 10 ಹಲವು ಉಡುಗೊರೆಗಳೊಂದಿಗೆ ನಿಮ್ಮನ್ನು ಗೌರವಿಸುವ ಯೋಜನೆ ನಮ್ಮಲ್ಲಿದೆ. ಇವತ್ತಿನ ವೇದಿಕೆಯಲ್ಲಿ ಸನ್ಮಾನಿಸಬೇಕು ಅಂತ ಹೇಳಿ ಕೊನೆಯ ಕ್ಷಣದಲ್ಲಿ ತೀರ್ಮಾನಿಸುವ ಕಾರಣ ಇದು ಸಣ್ಣ ಉಡುಗೊರೆಯೊಂದಿಗೆ ಗೌರವಿಸ್ತಾ ಇದ್ದೇವೆ. ಮುಂದಿನ ವೇದಿಕೆಯಲ್ಲಿ ನಿಮಗೆ ಇನ್ನಷ್ಟು ಉಡುಗೊರೆಗಳೊಂದಿಗೆ ಗೌರವಿಸುವಂತಹ ಕ್ಷಣವನ್ನು ಸವಿಯುವುದಕ್ಕಾಗಿ ನೀವು ನಿಮ್ಮ ಪೋಷಕರು ನಮ್ಮ ಜೊತೆಯಾಗಿ ಇರ್ತೀರಿ ಅಂತ ಹೇಳಿ ಆಶಿಸ್ತಾ ಈಗ ಒಂದು ಎಲ್ಲ ಶಿಕ್ಷಕ ವೃಂದದವರು ಹಾಗೂ ಅತಿಥಿಗಳ ಸಮ್ಮುಖದಲ್ಲಿ ಒಂದು ಫೋಟೋ ಸೆಷನ್ ಬೇಕು. ಫಾತಿಮಾ ತ್ವೈಬಾ ಒಂದೆರಡು ಮಾತುಗಳನ್ನ ಹೇಳಲಿಕ್ಕಿದ್ದಾರೆ ತಮ್ಮ ಮುಂದೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು. ಎಲ್ರಿಗೂ ತುಂಬ ಥ್ಯಾಂಕ್ಸ್. ತುಂಬ ಸಂತೋಷ ಆಗ್ತಿದೆ. ಯಾಕಂದರೆ ಫಸ್ಟ್ ಅಟೆಂಪ್ಟಲ್ಲೇ 591 ಮಾರ್ಕ್ಸ್ ತೆಗೆಯುವಷ್ಟು ಪ್ರೋತ್ಸಾಹ ಮಾಡಿದ್ದಾರೆ ಇಲ್ಲಿಯ ಟೀಚರ್ಸ್. ನಾನು ಫಸ್ಟ್ PU ಮಕ್ಕಳ ಥರನೇ ಫಸ್ಟ್ಗೆ ಇಲ್ಲಿಗೆ ಅಡ್ಮಿಷನ್ ಮಾಡಲಿಕ್ಕೆ ಬಂದಾಗ ಆರ್ಟ್ಸಲ್ಲಿ ಸಹಲಾ ಮತ್ತು ಇನ್ನೊಬ್ಬಳು ವಿದ್ಯಾರ್ಥಿನಿ ಜಿಲ್ಲೆಗೆ ರ್ಯಾಂಕ್ ಬಂದಿದ್ಲು. ಆಗಲೇ ನನಗೆ ಹುಟ್ಟಿದ ಒಂದು ಆಸೆ ಆಗಿತ್ತು, ನಾನು ಕೂಡ ರಾಜ್ಯಕ್ಕೆ ರ್ಯಾಂಕ್ ಬರಬೇಕಂತ. ಅದೇ ರೀತಿ ಸೆಕೆಂಡ್ PUCಯಲ್ಲಿ ಇದೇ ಪೇರೆಂಟ್ಸ್ ಮೀಟಿಂಗಿಗೆ ಫರತನ್ನು ಕೂಡ ಗೌರವಿಸಿದರು. ಆಗ ಕೂಡ ನನ್ನ ತಾಯಿ ಹೇಳಿದರು, ನಿನ್ನನ್ನು ಕೂಡ ಇದೇ ರೀತಿ ಸ್ಟೇಜಲ್ಲಿ ಗೌರವಿಸಬೇಕಾದ್ರೆ ನೀನು ಕೂಡ ರ್ಯಾಂಕ್ ಬರಬೇಕಂತೇಳಿ. ಇದಕ್ಕೆ ಪ್ರೋತ್ಸಾಹ ನೀಡಿದ ಆಡಳಿತ ಮಂಡಳಿಯವರು, ಶಿಕ್ಷಕರು, ತಂದೆ ತಾಯಿಯರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೇನೆ. ಥ್ಯಾಂಕ್ ಯು. ಈ ಈರುವರು ವಿದ್ಯಾರ್ಥಿನಿಯರಲ್ಲಿ ಹಬೀಬಾ ಪ್ರಸ್ತುತ CA ವಿದ್ಯಾಭ್ಯಾಸಕ್ಕಾಗಿ ಮಂಗಳೂರಿನ ಕಣಚೂರು ವಿದ್ಯಾಸಂಸ್ಥೆಗೆ ಜಾಯ್ನ್ ಆಗಿದ್ದಾರೆ. ತ್ವೈಬಾ ನಮ್ಮಲ್ಲೇ ಪದವಿ ವಿಭಾಗಕ್ಕೆ ಜಾಯ್ನ್ ಆಗಿದ್ದಾರೆ. ಮುಂದೆ ಶಿಕ್ಷಕಿ ಆಗಬೇಕು ಅಂತ ಹೇಳುವಂಥದ್ದು ಅವರ ಇಚ್ಛೆ. ಇದೀಗ ಸೈನ್ಸ್ ವಿಭಾಗದಲ್ಲಿ ಪ್ರಥಮ 2 ಸ್ಥಾನವನ್ನು ಪಡ್ಕೊಂಡಂತಹ ವಿದ್ಯಾರ್ಥಿನಿಯರನ್ನು
ಸನ್ಮಾನಿಸಲಿದ್ದೇವೆ. ಫಾತಿಮಾ ಶಹಮಾ, ಬೈತರ್ಕದ ವಿದ್ಯಾರ್ಥಿನಿ. ಶಹಮಾ ವೇದಿಕೆಗೆ ಬನ್ನಿ. ಇವರು ಬೈತರ್ಕದ ಯೂಸುಫ್ ಬಿಪಿ ಮತ್ತು ರಶೀದಾ ದಂಪತಿಯ ಪುತ್ರಿ. 565 ಅಂಕಗಳೊಂದಿಗೆ ನಮ್ಮ ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ನಮ್ಮ ಆಡಳಿತ ಮಂಡಳಿಯ ಚೇರ್ಮನ್ ಹಾಗೂ ಇತರ ಗಣ್ಯರು ಸೇರಿ ಇವರಿಗೆ ಪ್ರಶಸ್ತಿ ಫಲಕವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಥ್ಯಾಂಕ್ ಯು ಶಮಾ. ನಮಗೆ ನಮ್ಮ ಕಾಲೇಜಿಗೆ ಪ್ರಥಮ ಸ್ಥಾನಿಯಾಗಿ ಹೊರಹೊಮ್ಮಿರುವ ನಿಮ್ಮ ಪ್ರಯತ್ನಕ್ಕೆ ಶುಭ ಹಾರೈಕೆಗಳು. ನಿಮ್ಮ ಭವಿಷ್ಯ ಉತ್ತಮವಾಗಿ ಮೂಡಿ ಬರಲಿ. ನೀವು ಬಯಸಿದಂತಾಗಲಿ ಇಂಜಿನಿಯರಿಂಗ್ ವಿಭಾಗವೋ ವಾಣಿಜ್ಯ ಡಾಕ್ಟರ್ ಮೆಡಿಸಿನ್ ವಿಭಾಗವೋ ಏನು ಆಯ್ಕೆ ಮಾಡಿಕೊಳ್ತೀರಿ. ಕೊಡಿಪಾಡಿಯ ಅಬೂಬಕರ್ ಮದನಿ ಹಾಗೂ ರುಕಿಯಾ ದಂಪತಿಯ ಪುತ್ರಿ. ಇವರು 556 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ತಬ್ಶೀರ, ನಿಮಗೂ ಗೌರವ ಸನ್ಮಾನ ನಮ್ಮ ವತಿಯಿಂದ. ಇವರಿಗೆ ಕೂಡ ನಾವು ನಗದು ಬಹುಮಾನ ಹಾಗೂ ಪ್ರಶಸ್ತಿ ಫಲಕಗಳನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಕಲಾ ವಿಭಾಗದಲ್ಲಿ ಪ್ರಥಮ 2 ಸ್ಥಾನವನ್ನು ಪಡ್ಕೊಂಡಂತಹ ವಿದ್ಯಾರ್ಥಿನಿಯರು ಫಾತಿಮತ್ ಜುಮೈಲಾ 567 ಅಂಕಗಳೊಂದಿಗೆ ಪ್ರಥಮ ಸ್ಥಾನ ಕಾಲೇಜಿಗೆ. ಕೊಡಗು ಸೋಮವಾರಪೇಟೆಯ ಇಬ್ರಾಹಿಂ ಹಾಗೂ ಬುಷ್ರಾ ದಂಪತಿಯ ಪುತ್ರಿ ಫಾತಿಮತ್ ಜುಮೈಲಾ. ಇವರಿಗೆ ಕೂಡ ಗೌರವ ಸನ್ಮಾನ, ನಗದು ಹಾಗೂ ಪ್ರಶಸ್ತಿ ಫಲಕದೊಂದಿಗೆ. ಇನ್ನೋರ್ವ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡದ್ದು ಶಿಫಾನಾ ಮೊಹಮ್ಮದ್ ಶಫಿ ಹಾಗೂ ನಸೀಮಾ ದಂಪತಿಯ ಪುತ್ರಿ. ಹಾಸನದ ಮೊಹಮ್ಮದ್ ಶಫಿ ಹಾಗೂ ನಸೀಮಾ ದಂಪತಿಯ ಪುತ್ರಿ 511 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇವರು ಕೂಡ ಮುಂಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಕಂಗ್ರಾಚುಲೇಷನ್ಸ್ ಜುಮೇಲಾ. ಇವರು ಕೂಡ ಪದವಿ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಸಂಸ್ಥೆಗೆ ಸೇರಿದ್ದಾರೆ. ಶಿಫಾನಾ ಇಲ್ಲದಿದ್ದಲ್ಲಿ ಅವರು ಪೋಷಕರು ವೇದಿಕೆಗೆ ಬರಬೇಕು ಕೇಳಿಕೊಳ್ತಾ ಇದ್ದೇನೆ. ಸನ್ಮಾನವನ್ನು ಮಾಡಿದಂತಹ ಗಣ್ಯರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಇದೀಗ ನೀಟ್ ಮತ್ತು ಸಿಇಟಿ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ ಸ್ವಸ್ತಿಕಾ ಜೈನ್, ಚೇರ್ಮನ್ ಜೀನಿಯಸ್ ಸಿಇಟಿ ಸೆಂಟರ್ ಉಜಿರೆ, ಹಾಗೂ ರಾಜೇಶ್ ಕಲ್ಬೆಟ್ಟು, ಎಕ್ಸ್ಪರ್ಟ್ ಸಿಇಟಿ ಟ್ರೈನರ್ SDM ಕಾಲೇಜ್ ಉಜಿರೆ, ಇವರನ್ನ ಆಹ್ವಾನಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾವೊಂದು ಈ ಪ್ರೋಗ್ರಾಮು ಕೊನೆಯ ಹಂತಕ್ಕೆ ಇರುವಾಗ ಬಂದಿರುವಂಥವರು. ಸೊ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳಿದರೆ ಸ್ಟೂಡೆಂಟ್ಸನ್ನು ಲಾಸ್ಟ್ ಇಯರ್ ಟಾಪರ್ಸನ್ನು ಸನ್ಮಾನ ಮಾಡಿರುವಂಥದ್ದು. ಯಾಕೆ ಸನ್ಮಾನ ಮಾಡಿದ್ದಾರೆ ಅಂತ ಹೇಳಿ ನಿಮಗೀಗ ಗೊತ್ತಾಗ್ಬೋದು. ಇಷ್ಟೊಂದು ಜನ ಸ್ಟೂಡೆಂಟ್ಸ್ ಇದ್ದೀರಿ. ಒಂದು ಹುಡುಗಿ ಬಂದು ಹೇಳಿದ್ಲು, ನಾನು 2 years ಬ್ಯಾಕ್ ಇಲ್ಲಿ ಅಡ್ಮಿಷನ್ ಆಗಬೇಕಾದ್ರೆ ಒಂದು ಸ್ಟೂಡೆಂಟಿಗೆ ಸನ್ಮಾನ ಮಾಡಿದರು. ಸೊ ಲಾಸ್ಟ್ ಇಯರು ನಾನು 2nd PUCಗೆ ಇಲ್ಲಿ ಬರಬೇಕಾದ್ರೆ ಫಸ್ಟ್ ಡೇ ಓರಿಯೆಂಟೇಷನ್ ದಿನ ನನ್ನ ಸೀನಿಯರಿಗೆ ಸನ್ಮಾನ ಮಾಡಿದರು. ಈ ವರ್ಷ ನನಗೆ ಸನ್ಮಾನ ಮಾಡಿದರು ಅಂತ ಹೇಳಿ ಮುಂದಿನ ದಿನಗಳಲ್ಲಿ, ಮುಂದಿನ 2 ವರ್ಷಗಳಲ್ಲಿ ಅಥವಾ 1 ವರ್ಷದಲ್ಲಿ ಇನ್ನೊಂದಷ್ಟು ಸ್ಟೂಡೆಂಟ್ಸ್ ಸನ್ಮಾನ ಪಡ್ಕೊಂಡು ಹೋಗಬೇಕು ಅಂತ ಹೇಳಿ ನನ್ನ ಆಸೆ. ಅದರ ಜೊತೆಗೆ ಸೈನ್ಸ್, ನಿಮಗೀಗ ಗೊತ್ತಿರ್ಬೋದು, ಸೈನ್ಸ್ ಅಂತ ಹೇಳಿದ ಕೂಡಲೇ ಫ್ಯೂಚರಲ್ಲಿ ದೇ ಆರ್ ದ ಇಂಜಿನಿಯರ್ಸ್, ದೇ ಆರ್ ದ ಡಾಕ್ಟರ್ಸ್ ಅಂತ ಹೇಳಿ. ಡಾಕ್ಟರ್ಸ್, ಇಂಜಿನಿಯರ್ಸ್ ಬಿಟ್ಟು ಒಂದಷ್ಟು ಕೋರ್ಸುಗಳಿದ್ದಾವೆ. ಆ ಕೋರ್ಸುಗಳಿಗೆ ಬೇಕಾಗಿ ನಮ್ಮ ಗೌರ್ಮೆಂಟಿಂದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA ಅಥವಾ ನ್ಯಾಷನಲ್ ಟೆಸ್ಟ್ ಏಜೆನ್ಸಿ ಇಂದ ನೀಟ್ ಎಕ್ಸಾಮಿನೇಷನ್, JEE ಎಕ್ಸಾಮಿನೇಷನ್ ಮತ್ತು KCET ಎಕ್ಸಾಮಿನೇಷನ್ಸ್ಗಳು ಪ್ರತಿ ವರ್ಷಗಳು ನಡೀತಾ ಇದೆ. ನಾವಿರುವಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಮೊಬೈಲ್ಸ್ಗಳನ್ನು ನಾವು ಎಷ್ಟು ಯೂಸ್ ಮಾಡ್ತೇವೆ. ಎಷ್ಟು ಯೂಸ್ ಮಾಡಿದ್ರೂ ಒಳ್ಳೆಯದಕ್ಕೆ ಯೂಸ್ ಮಾಡುವಂಥದ್ದು ರೇಟ್ ಕಡಿಮೆ, ಓನ್ಲಿ 5 to 10%. 90% ನಾವು ಬರೀ ರೀಲ್ಸ್ ಅಥವಾ ಏನೋ ಸೋಷಿಯಲ್ ಮೀಡಿಯಾಸಲ್ಲಿ ಸ್ಕ್ರೋಲ್ಸ್ ಮಾಡ್ತಾ ಇರ್ತೇವೆ. ನಾನು ಬರ್ತಾ ಇರಬೇಕಾದ್ರೆ ಅದೇ ಮಾತನ್ನು ಹೇಳ್ತಾ ಇದ್ರು, ನಿಮ್ಮ ಮಕ್ಕಳನ್ನು ಮೊಬೈಲಿಂದ ದೂರ ಇರಿ ಅಂತ ಹೇಳಿ. ಮೊಬೈಲಿಂದ ದೂರ ಇರಿಸಿ ಅನ್ನೋದಕ್ಕಿಂತ ಪೇರೆಂಟ್ಸ್ ಹತ್ರ ಮಕ್ಕಳು ಕೇಳದ ಹಾಗೆ ಮಾಡುವಂಥದ್ದು ನಿಮ್ಮ ಜವಾಬ್ದಾರಿ. ಅದು ಪೇರೆಂಟ್ಸಿನ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ ಅಲ್ಲ. ಮಕ್ಕಳಿಗೆ ಏನಾಗ್ತದೆ ಹೇಳಿದರೆ, ಒಬ್ಬರ ಹತ್ರ ಇದ್ದ ಕೂಡಲೇ ಇನ್ನೊಬ್ಬರ ಹತ್ರ
ಬೇಕು ಅನ್ನುವಂಥದ್ದು ಒಂದು ಆಸೆ ಹುಡ್ತದೆ. ಒಬ್ಬರ ಹತ್ರ ಯಾಕೆ ಕೊಡಬೇಕು? ಆ ಪೇರೆಂಟ್ಸ್ ಕೊಟ್ಟದಕ್ಕಾಗಿ ಅಲ್ವಾ ಆ ಮಗುವಲ್ಲಿ ಇದ್ದದ್ದು. ಸೊ ಮೊಬೈಲಿನ ವಿಷಯವನ್ನು ಅವರು ಹೇಳಿದರು. ಆದರೆ ನಾವು ಬಂದಿರುವಂಥದ್ದು CET ನೀಟ್ ಎಕ್ಸಾಮಿನೇಷನ್ ಬಗ್ಗೆ ಹೇಳುವಂಥದ್ದು. ಈಗ ಇಲ್ಲಿ ಒಂದಷ್ಟು ಮಕ್ಕಳು ಸನ್ಮಾನ ಪಡ್ಕೊಂಡ್ರು, ಯಾವುದು ಸೈನ್ಸ್ ವಿಭಾಗದಲ್ಲಿ. ಅದರಲ್ಲಿ ಒಂದು 560, 570, 580 ಮಾರ್ಕ್ಸ್ ಅಂತ ಹೇಳಿ ಬರೀ ಬೋರ್ಡ್ ಎಕ್ಸಾಮಿನೇಷನ್ ಮಾರ್ಕ್ಸ್ ನಮ್ಮ ಸೈನ್ಸಿಗೆ ಎಲ್ಲೂ ಸಾಕಾಗೋದಿಲ್ಲ. ನಮಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನಿಗೆ ರೆಡಿ ಆಗಲೇಬೇಕು. ಪ್ರತಿ ವರ್ಷ 2.5 ಲಕ್ಷ ಮಕ್ಕಳು ನಮ್ಮ ಕರ್ನಾಟಕದಿಂದ ಎಕ್ಸಾಮ್ ಬರೀತಾರೆ. ಸೈನ್ಸ್ ಸ್ಟೂಡೆಂಟ್ಸ್ 2.5 ಲಕ್ಷ ಮಕ್ಕಳು. ಆ 2.5 ಲಕ್ಷ ಮಕ್ಕಳಲ್ಲಿ ನೀವು ಒಬ್ಬರು, ನಿಮ್ಮ ಮಗು ಒಬ್ಬರಾಗಿರ್ತಾರೆ. 2.5 ಲಕ್ಷ ಮಕ್ಕಳಲ್ಲಿ ಫ್ರೀ ಸೀಟ್ ಅಥವಾ ಕಡಿಮೆ ಶುಲ್ಕ ಪಾವತಿಗೆ ಸಿಗುವಂತಹ ಮಕ್ಕಳು ಬರೀ ಒಂದು 50,000 to 60,000 ಮಕ್ಕಳಿಗೆ ಮಾತ್ರ. ಮತ್ತೆಲ್ಲ ಡಬಲ್ ತ್ರಿಬಲ್ ಫೀಸ್ ಕೊಟ್ಟು ಹೋಗುವಂಥದ್ದು. ಈಗ ಒಂದು ಇಂಜಿನಿಯರಿಂಗ್ ಸೀಟು ಒಂದು ಕಾಲೇಜಲ್ಲಿ ಸಿಗಬೇಕು ಅಂತ ಹೇಳಿದರೆ ಗೌರ್ಮೆಂಟ್ ವತಿಯಿಂದ 1,10,000 ಕಟ್ಟಿದರೆ CET ಥ್ರೂ ಹೋದರೆ, ಅದೇ ಸೀಟಿಗೆ ನೀವು ಮ್ಯಾನೇಜ್ಮೆಂಟ್ ವತಿಯಿಂದ ಹೋಗಬೇಕಾದ್ರೆ 2 ಲಕ್ಷ 2.5 ಲಕ್ಷ ಕಟ್ಟಬೇಕಾಗ್ತದೆ. ಹಾಗಾದರೆ ನಾವು ಅಷ್ಟು ದುಡ್ಡು ಹೊಂದಿಸಲಿಲ್ಲ, ನಮಗೆ ಆ ದುಡ್ಡು ಹೊಂದಿಸುವಂತಹ ಸಾಮರ್ಥ್ಯ ಇಲ್ಲ. ಆದರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬಹುದು ಅಂತ ಹೇಳಿ ನೋಡಿ. KCET ಅಥವಾ ನೀಟ್ ಎಕ್ಸಾಮಿನೇಷನ್, JEE ಎಕ್ಸಾಮಿನೇಷನ್ ಅಂತ ಹೇಳಿ ನೀವು ಕೇಳಿರ್ಬೋದು ಪೇರೆಂಟ್ಸ್ ಅಥವಾ ಮಕ್ಕಳು. ದುಬಾರಿ ಅಂತ ಹೇಳ್ತೀರಿ, ತುಂಬ ಕಾಸ್ಟ್ಲಿ ಅಂತ ಹೇಳಿ. ಆ್ಯಕ್ಚುಲಿ ಅದು ತುಂಬ ಕಾಸ್ಟ್ಲಿ ಅಲ್ಲ. ಕಾಸ್ಟ್ಲಿ ಇರುವಂಥದ್ದು ನಿಮ್ಮ ಓದು. ನೀವು ಎಷ್ಟು ಟೈಮ್ ಅದರ ಜೊತೆ ಸ್ಪೆಂಡ್ ಮಾಡ್ತೀರಿ ಅಷ್ಟೇ ರಿಸಲ್ಟ್ ನಿಮಗೆ 2 ವರ್ಷ ಬಿಟ್ಟು ಸಿಗುವಂಥದ್ದು. ಆ್ಯಕ್ಚುಲಿ CET ಎಕ್ಸಾಮಿನೇಷನ್ ಇರ್ಬೋದು, ನೀಟ್ ಎಕ್ಸಾಮಿನೇಷನ್ ಬರೆಯುವಂಥದ್ದು ನಿಮ್ಮ ಸೆಕೆಂಡ್ PUC ಆದ ನಂತರ. ಹಾಗಾದರೆ ನಾವು ಯಾಕೆ ಈಗಲೇ ಪ್ರಿಪೇರ್ ಆಗಬೇಕು? ಒಂದಷ್ಟು ಮಕ್ಕಳಿಗೆ ಅದೇ ಇರುವಂಥದ್ದು ತಲೆಯಲ್ಲಿ. CET ಎಕ್ಸಾಮಿನೇಷನ್ ಇರ್ಬೋದು, ನೀಟ್ ಎಕ್ಸಾಮಿನೇಷನ್ ಬರೆಯುವುದು ಸೆಕೆಂಡ್ PUC ಆದಮೇಲೆ ಈಗೇನಕ್ಕೆ ನಾವು ತಯಾರಿ ಮಾಡ್ಕೊಳ್ಬೇಕು? ತಯಾರಿ ನೀವು ಈಗಲೇ ಮಾಡಿಕೊಳ್ಳಬೇಕು. ಯಾಕೆಂತ ಹೇಳಿದರೆ ನೀವು ಕಾಂಪೀಟ್ ಮಾಡ್ತಾ ಇರುವಂಥದ್ದು 2.5 ಲಕ್ಷ ಮಕ್ಕಳ ಜೊತೆ, ನಿಮ್ಮ ಕ್ಲಾಸಿನ ಮಕ್ಕಳ ಜೊತೆ ಅಲ್ಲ. ನಿನಗೆ ಫ್ರೀ ಸೀಟ್ ಬೇಕು ಅಂತ ಹೇಳಿದರೆ ನೀನು ಫಸ್ಟ್ ಡೇ ಜೂನ್ 1ರಿಂದ ನನ್ನ ತರಗತಿಗಳು ಶುರು ಆಯಿತು ಅಂತ ಹೇಳಿದರೆ ನೀನು ಜೂನ್ 1ರಿಂದ ನೀನು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ರೆಡಿ ಆಗಲೇಬೇಕು. ಆ್ಯಕ್ಚುಲಿ ಬೋರ್ಡ್ ಎಕ್ಸಾಮಿನೇಷನಲ್ಲಿ ನೀನು ಮಾರ್ಕ್ ತೆಗೆಯುವಂಥದ್ದು ಇಲ್ಲಿ ನಿನಗೆ ಸನ್ಮಾನಕ್ಕೆ ಬರಬಹುದು. ಆದರೆ ನಿನಗೆ ಮುಂದಕ್ಕೆ ನೀನೊಂದು ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ತೀರಾ ಅಥವಾ B.Pharma ಕಾಲೇಜ್, ಯಾವುದೋ ಒಂದು BSc ನರ್ಸಿಂಗ್ ಯಾವುದೋ ಒಂದು ಕಾಲೇಜಿಗೆ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿ ನಿನಗೆ ಕಡಿಮೆ ಫೀಸಿಗೆ ಆ ಸೀಟ್ ದಕ್ಕಿಸ್ಬೇಕು ಅಂತ ಹೇಳಿದ್ರೆ ನೀವು CET ಎಕ್ಸಾಮಿನೇಷನನ್ನು ಬರೀಲೇಬೇಕು. ಹಾಗಾದರೆ CET ಎಕ್ಸಾಮಿನೇಷನಿನ ತಯಾರಿ ಹೇಗೆ ಅಂತ ಹೇಳಿ ನೋಡಿ. ಈ ಲಾಸ್ಟ್ ಇಯರ್ವರೆಗೆ ಬೋರ್ಡ್ ಎಕ್ಸಾಮಿನೇಷನಿಗೆ ನಿಮ್ಮ ಲೆಕ್ಚರರ್ಸ್ನವರು ನಿಮ್ಮನ್ನು ರೆಡಿ ಮಾಡ್ತಾಯಿದ್ರು. ಬಟ್ ಈ ವರ್ಷದಿಂದ ಕಾಲೇಜಿನವರು ನಮ್ಮ ಕೋಚಿಂಗ್ ಅಕಾಡೆಮಿಯ ಜೊತೆ ಟೈಅಪ್ ಮಾಡ್ಕೊಂಡಿದ್ದಾರೆ. ಇಟ್ ಈಸ್ ಓನ್ಲಿ ಫಾರ್ ದ CET ನೀಟ್ ಆ್ಯಂಡ್ JEE ಕೋಚಿಂಗ್. ನಮ್ಮ ಕೋಚಿಂಗ್ ತರಬೇತಿಗಳು ಎಕ್ಸ್ಪರ್ಟ್ ಲೆಕ್ಚರರ್ಸ್ ಅಂತ ಹೇಳಿದ ಕೂಡಲೇ ನಿಮ್ಮ ಕಿವಿ ಇನ್ನೂ ಸ್ವಲ್ಪ ದೊಡ್ಡದಾಗ್ಬೋದು, ಹೇಗಪ್ಪ ಅಂತ ಹೇಳಿ. CET ರ್ಯಾಂಕ್ ನಂಬರ್ 1 ಬಂದಿರುವಂಥ ಹುಡುಗ ಅವ ಯಾವ ರೀತಿ ಪ್ರಯತ್ನ ಪಟ್ಟಿರ್ತಾನೆ, ಪ್ಲಸ್ ಅವನ ಹಿಂದಿರುವಂತಹ ಲೆಕ್ಚರರ್ಸ್ನವರ ಒಂದು ತರಬೇತಿ, ಅಂತಹ ತರಬೇತಿಯನ್ನು ನಾವು ನಿಮಗೆ ಕೊಡಲಿಕ್ಕೆ ಬರ್ತಾ ಇರುವಂಥದ್ದು ಕಡಿಮೆ ಫೀಸ್ ಸ್ಟ್ರಕ್ಚರಲ್ಲಿ. ಆ್ಯಕ್ಚುಲಿ ಈ ಕಡಿಮೆ ಫೀಸ್ ಸ್ಟ್ರಕ್ಚರಲ್ಲಿ ನಿಮಗೆ ಇಂತಹ ಸೌಲಭ್ಯ ಸಿಗ್ತಾ ಇದೆ ಅಂತ ಹೇಳಿದರೆ ನೀವು ಮ್ಯಾನೇಜ್ಮೆಂಟಿಗೆ ಥ್ಯಾಂಕ್ಸ್ ಹೇಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ CET ನೀಟ್ JEE ಕೋರ್ಸ್ ಅಂತ ಹೇಳಿದ ಕೂಡಲೇ 50,000ಕ್ಕಿಂತ ಕಡಿಮೆ ಫೀಸ್ ಆಗುವುದೇ ಇಲ್ಲ. ಯಾಕಂತ ಹೇಳಿದರೆ ಬರುವಂತಹ ಲೆಕ್ಚರರ್ಸ್ನವರು ಅಂತಹ ಎಕ್ಸ್ಪರ್ಟ್ ಲೆಕ್ಚರರ್ಸ್ನವರು ಆಗಿರ್ತಾರೆ ನಿಮ್ಮನ್ನು ಟ್ರೈನಪ್ ಮಾಡಲಿಕ್ಕೆ ಅಂತ ಹೇಳಿ. ಬಟ್ ಕಾಲೇಜಲ್ಲಿ ಅಡ್ಮಿಷನ್ ಆಗಬೇಕಾದ್ರೆ ನಿಮಗೆ ಹೇಳಿರ್ಬೋದು, ನಮ್ಮಲ್ಲೂ ಈ ಸಲದಿಂದ KCET ನೀಟ್ JEE ಇದು ಟ್ರೈನಿಂಗ್ ಕೊಡಲಿಕ್ಕಿದ್ದೇವೆ. ಅದಕ್ಕೆ ಒಂದಷ್ಟು ಫೀಸ್ ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಪೇರೆಂಟ್ಸ್ನವರಿಗೆ ಹೇಳಿಯಾಗಿದೆ, ಈವನ್ ಮಕ್ಕಳಿಗೂ ಹೇಳಿಯಾಗಿದೆ. ಸೊ ಅದರಿಂದಾಗಿ ನೀವು ಡೇ 1ಇಂದ ಅದರ ಪ್ರಿಪ್ರೇಷನನ್ನು ಮಾಡಬೇಕಾಗ್ತದೆ. ಸೆಕೆಂಡ್ PUC ಸ್ಟೂಡೆಂಟ್ಸಿಗೆ ನಾವು ಸೆಕೆಂಡ್ PUCಯ ತರಬೇತಿಯನ್ನು ಕೊಟ್ಟರೆ ಫಸ್ಟ್ PUCಯ ಸ್ಟೂಡೆಂಟ್ಸಿಗೆ ಫಸ್ಟ್ PUCಯ ತರಬೇತಿಯನ್ನು ನೀಡಲಾಗ್ತದೆ.
ಫಸ್ಟ್ ಪಿ ಯು ಸಿಯಿಂದ ಶುರುವಾದರೆ ಫಸ್ಟ್ ಪಿ ಯು ಸಿಯನ್ನು ಮುಗಿಸಿಕೊಂಡು ನೀವು ಸೆಕೆಂಡ್ ಪಿ ಯು ಸಿಗೆ ಬಂದ ನಂತರ ಸೆಕೆಂಡ್ ಪಿ ಯು ಸಿಯ ತರಬೇತಿಯನ್ನು ಕೊಡಲಿಕ್ಕಾಗ್ತದೆ. ಅದ ನಂತರ ಕ್ರ್ಯಾಶ್ ಕೋರ್ಸ್ ಅಂತ ಹೇಳಿದರೆ ನಿಮ್ಮ ಸೆಕೆಂಡ್ ಪಿ ಯು ಸಿ ಎಕ್ಸಾಮು ಮುಗಿದ ನಂತರ ಮತ್ತೆ 30 ದಿನದ ಕೋರ್ಸ್. ಈಗ ಒಂದಷ್ಟು ಮಕ್ಕಳಿಗೆ ತಲೆಗೆ ಬರ್ಬೋದು, ಕ್ರ್ಯಾಶ್ ಕೋರ್ಸ್ ಯಾಕಪ್ಪ ಅಂದರೆ ಬರೀ ಕ್ರ್ಯಾಶ್ ಕೋರ್ಸಿಗೆ ಹೋದರೆ ಸಾಕಲ್ವಾ CET ಎಕ್ಸಾಮಿನೇಷನ್ ಬರೆಯೋದಕ್ಕೋಸ್ಕರ. ಕ್ರ್ಯಾಶ್ ಕೋರ್ಸಲ್ಲಿ ಆ್ಯಕ್ಚುಲಿ ಒಂದು OMR ಶೀಟಿಗೆ ಯಾವ ರೀತಿ ಟಿಕ್ಕಿಂಗ್ ಮಾಡ್ಬೋದು ಅಷ್ಟು ಮಾತ್ರ ಹೇಳಿಕೊಡಲಿಕ್ಕೆ ಸಾಧ್ಯ. ಬಿಟ್ಟರೆ ನೀವು ಪ್ರತಿದಿನ ಕ್ಲಾಸ್ ಅಟೆಂಡ್ ಆದರೆ ನಿಮಗೆ ಒಂದು ಟೈಮ್ ಮ್ಯಾನೇಜ್ಮೆಂಟ್, ಯಾಕಂತ ಹೇಳಿದ್ರೆ ಈ ಟೈಮ್ ಮ್ಯಾನೇಜ್ಮೆಂಟನ್ನು ನಾನು ಇನ್ನೂ ಜಾಸ್ತಿ ಸ್ಟ್ರೆಸ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅಪ್ ಟು 10th ಸ್ಟ್ಯಾಂಡರ್ಡ್ ನೀವೇನೆಲ್ಲ ಎಕ್ಸಾಮಿನೇಷನ್ ಬರೆದಿದ್ದೀರಿ, ನೀವು ಬರೆದಿರುವಂಥದ್ದು 80 ಮಾರ್ಕಿಗೆ 80 ಮಾರ್ಕಿಗೆ ಬರೆದಿರುವಂಥದ್ದು 3 ಗಂಟೆ ಟೈಮ್. ಒಂದು ಕ್ವೆಶ್ಚನಿಗೆ ಹತ್ರ ನೀವು 8 ರಿಂದ 9 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ದೀರಿ ಅಲ್ವಾ. ಆದರೆ ಇಲ್ಲಿ ಹಾಗಲ್ಲ, ಒಂದು ಕ್ವೆಶ್ಚನ್ 1 ನಿಮಿಷ, ಒಂದು ಕ್ವೆಶ್ಚನ್ 1 ನಿಮಿಷ, 60 ಕ್ವೆಶ್ಚನಿಗೆ 60 ನಿಮಿಷದಲ್ಲಿ. ಹಾಗಾದರೆ ಆ ಒಂದು ಕ್ವೆಶ್ಚನ್ ಅನ್ನುವಂಥದ್ದು ಅಷ್ಟು ಸುಲಭದಲ್ಲಿ ಕ್ರ್ಯಾಕ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಒಂದು ಕ್ವೆಶ್ಚನನ್ನು ನೀವು ಕ್ರ್ಯಾಕ್ ಮಾಡಬೇಕು ಅಂತ ಹೇಳಿದರೆ ಆ ಕ್ವೆಶ್ಚನನ್ನು ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಕಡಿಮೆ ಅಂದರೂ 30 ಸೆಕೆಂಡ್ಸ್ ಅವಶ್ಯಕತೆ ಇದೆ ನಿಮಗೆ. ಮತ್ತೆ 30 ಸೆಕೆಂಡ್ ಅದನ್ನು ಬಿಡಿಸಬೇಕು, ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು. ಅಷ್ಟು ಸುಲಭದಲ್ಲಿ ಸಾಧ್ಯ ಇದೆಯಾ? ಏನು ನೀವು 5 ಮಾರ್ಕಿಗೆ ಇದು ಬೋರ್ಡ್ ಎಕ್ಸಾಮಿನೇಷನಿಗೆ ಕ್ವಶನ್ ಬರೀತೀರಾ, ಅದೇ 5 ಮಾರ್ಕಿನ ಒಂದು ಕ್ವಶನನ್ನು 1 ಮಾರ್ಕಿಗೆ ಕೇಳಿದರೆ ಅಲ್ಲಿ ನೀವು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ತಿದ್ರಿ, ಇಲ್ಲಿ ಈಗ 30 ಸೆಕೆಂಡ್ಸಲ್ಲಿ ನೀವು ಆ ಕ್ವಶನನ್ನು ಸಾಲ್ವ್ ಮಾಡುವಂತಹ ಟ್ರೈನಿಂಗ್ ನಾವು ಕೊಡುವಂಥದ್ದು. ಅದು ಬಿಟ್ಟರೆ ಹೊಸ ಟ್ರೈನಿಂಗ್ ಏನಲ್ಲ, ನೀವೇನು ಬೋರ್ಡ್ ಕ್ಲಾಸಲ್ಲಿ ಕಲಿತೀರಿ ಅದಕ್ಕೆ ಇನ್ನೂ ಸ್ವಲ್ಪ ಟ್ರಿಕ್ಕಿ ಮೆಥಡ್, ಶಾರ್ಟ್ಕಟ್ ಮೆಥಡ್ಸ್ಗಳನ್ನೆಲ್ಲ ನಾವು ಹೇಳಿಕೊಡುವಂಥದ್ದು. ಸೊ ದ್ಯಾಟ್ 2 ವರ್ಷ ಬಿಟ್ಟು ಒಂದು CET ಎಕ್ಸಾಮಿನೇಷನ್ ಅಟೆಂಡ್ ಮಾಡಬೇಕಾದ್ರೆ ನನಗೆ ತುಂಬಾ ಈಸಿ ಆಯಿತು. ಇಂಪಾರ್ಟೆಂಟ್ ಥಿಂಗ್ ಈಸ್ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರೀಡಿಂಗ್ ಟ್ರಿಕ್ಸ್. ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರೀಡಿಂಗ್ ಟ್ರಿಕ್ಸ್, ಆ 2 ಟ್ರಿಕ್ಸ್ಗಳನ್ನು ನಾವು ಹೇಳಿಕೊಡಲಿಕ್ಕೆ ಬರುವಂಥದ್ದು. ನಮ್ಮ ರಾಜ್ಯದಾದ್ಯಂತ ಇರುವಂತಹ ಒಳ್ಳೊಳ್ಳೆ ಗೆಸ್ಟ್ ಫ್ಯಾಕಲ್ಟೀಸನ್ನು ತರಿಸಿ ನಾವಿಲ್ಲಿ ಕ್ಲಾಸ್ಗಳನ್ನು ಕೊಡಿಸ್ತಾ ಇದ್ದೇವೆ. ಅದರ ಸದುಪಯೋಗವನ್ನು ನಮ್ಮ ಫಸ್ಟ್ PUC ಸೈನ್ಸ್ ಸ್ಟೂಡೆಂಟ್ಸ್, ಸೆಕೆಂಡ್ PUC ಸೈನ್ಸ್ ಸ್ಟೂಡೆಂಟ್ಸ್ ಪಡ್ಕೊಳ್ಬೇಕಾಗಿ ನಾನು ನಿಮ್ಮ ಹತ್ರ ಒಂದು ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇರುವಂಥದ್ದು. ನೆಕ್ಸ್ಟ್ ಇದರ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನನ್ನು ನಮ್ಮ ಸರ್ ಕೊಡ್ತಾರೆ, ರಾಜೇಶ್ ಸರ್. ಅಂದರೆ ಬೋರ್ಡ್ ಎಕ್ಸಾಮ್ಸಿಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು, CET ಎಕ್ಸಾಮಿನೇಷನಿಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಹೇಳಿ ಸರ್. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಹಿರಿಯರು, ಈ ಕಾಲೇಜಿನ ಅಧ್ಯಕ್ಷರು ಶ್ರೀಯುತ ಅಬ್ದುಲ್ ರಹಿಮಾನ್ ಸರ್ ಅವರೇ, ಅದೇ ರೀತಿ ಎಲ್ಲರನ್ನು ಮೋಟಿವೇಟ್ ಮಾಡಿದ ಮೋಟಿವೇಟರ್ ಸ್ಪೀಕರ್ ಶ್ರೀಯುತ ರಫೀಕ್ ಸರ್ ಅವರೇ, ಕಾಲೇಜಿನ ಪ್ರಾಚಾರ್ಯ ಸಂಧ್ಯಾ ಮೇಡಮ್ ಅವರೇ, ಜೀನಿಯಸ್ CET ಸೆಂಟರ್ ಚೇರ್ಮನ್ ಸ್ವಸ್ತಿಕಾ ಜೈನ್ ಅವರೇ, ಅದೇ ರೀತಿ ನಿಮ್ಮನ್ನೆಲ್ಲ ಒಂದು ಒಳ್ಳೆಯ ಭವಿಷ್ಯದೊಂದಿಗೆ ರೂಪಿಸುವಂಥ ನಿಮ್ಮೆಲ್ಲ ಗುರುಗಳೇ, ಕೇಂದ್ರ ಬಿಂದು ವಿದ್ಯಾರ್ಥಿಗಳೇ, ಊರಿನ ಪರ ಊರಿನ ಹಿರಿಯರೇ, ಬಹುಶಃ ಇಲ್ಲಿ ಬಂದಿರುವುದು ನನಗೆ ತುಂಬ ಸಂತೋಷ ಆಗಿದೆ. ಯಾಕೆಂತೇಳಿದರೆ ಕಳೆದ ವರ್ಷ ನಾನು ಒಂದು ಮೋಟಿವೇಶನ್ ಟಾಕ್ ಅಂತೇಳಿ ಇಲ್ಲಿ ಕಲ್ಲೇಗದ ಹತ್ರ ಇರುವ ಒಂದು ಮದ್ರಾಸದಲ್ಲಿ ವಿದ್ಯಾರ್ಥಿನಿಯರಿಗೆ ಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ ಒಂದು ಸನ್ಮಾನ ಎಲ್ಲ ನನಗೆ ಮಾಡಿದ್ದಾರೆ. ಆ ಖುಷಿ ಇವತ್ತಿಗೂ ಇದೆ. ಸೊ ಮತ್ತೆ ನನಗೆ ಆ ಸವಿ ನೆನಪು ಕಾಡ್ತಾ ಇದೆ. ತುಂಬ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ನೋಡಿ. ಒಂದು ಜೋರಾದ ಚಪ್ಪಾಳೆ ಕೊಡಿ ನೋಡ, ಜೋರಾದ ಚಪ್ಪಾಳೆ. ಗುಡ್, ವೆರಿ ಗುಡ್. ನೋಡಿ, ಇವತ್ತು ನೀರಿನಲ್ಲಿ ಈಜಬಲ್ಲ, ಆಕಾಶದಲ್ಲಿ ಹಕ್ಕಿಯಂತೆ ಹಾರಬಲ್ಲ, ದೂರದ ಊರಿನಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಹತ್ತಿರದಲ್ಲಿ ನೋಡಬಲ್ಲ, ಇದೆಲ್ಲ ಇದೆ.
ಆದರೆ ಮನುಷ್ಯನ ನಡುವೆ ಸಂಬಂಧ ಕಡಿಮೆ ಆಗ್ತಿದೆ. ಸೊ ಹುಟ್ಟುತ್ತಾ ವಿಶ್ವಮಾನವ, ಬೆಳೆಯುತ್ತಾ ಅಲ್ಪಮಾನವ, ಮತ್ತೆ ವಿಶ್ವಮಾನವನ್ನಾಗಿ ಮಾಡುವುದೇ ವಿದ್ಯೆಯ ಕರ್ತವ್ಯವಾಗಬೇಕು ಅಂತ ಹೇಳ್ತಾರೆ. ಅಂದರೆ ಆ ವಿದ್ಯೆಯಿಂದ ನಾವೆಲ್ಲರೂ ಒಬ್ರಿಗೊಬ್ರು ಸಹೋದರತೆ, ಭ್ರಾತೃತ್ವ ಬೆಳೀತದೆ ಅಂತೇಳಿ. ಇದಕ್ಕೆಲ್ಲ ಮುಖ್ಯ ಕಾರಣ ಏನಂದರೆ ನಮ್ಮ ವಿದ್ಯೆ. ಈಗಾಗಲೇ ನೀವು SSLCಯನ್ನು ಮುಗಿಸಿ ಫಸ್ಟ್ PUC ತರಗತಿಯಲ್ಲಿದ್ದೀರಿ, ಸೈನ್ಸ್ ತಗೊಂಡಿದ್ದೀರಿ, ಕೆಲವು ಆರ್ಟ್ಸ್, ಕಾಮರ್ಸ್ ತಗೊಂಡಿದ್ದೀರಾ. ಆದರೆ ಈಗ ಸೈನ್ಸಿನಲ್ಲಿ ಯಾವ ರೀತಿ ನಾವು ಪ್ರಿಪೇರ್ ಮಾಡಬೇಕು ಅಂತ ಆಲ್ರೆಡಿ ರೇಡಿಯೋಗಳಲ್ಲೆಲ್ಲ ನಾನು ಕೊಟ್ಟಿದ್ದೇನೆ ಕೆಲವು ಪ್ರೋಗ್ರಾಮ್ಗಳನ್ನು. ಸೊ ಆದರೂ ನಾನೊಂದು ಹೇಳ್ತಿದ್ದೇನೆ, ಅಂದರೆ ನೀಟ್ ಅಕಾಡೆಮಿ ಮ್ಯಾಂಗ್ಳೂರ್ ಇದರ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಕೂಡ ಇದ್ದೇನೆ, ಅಥವಾ ನಿಮ್ಮ ಫಸ್ಟ್ PUC ಸೆಕೆಂಡ್ PUC ಕೆಮಿಸ್ಟ್ರಿ ಸಾಲಿಡ್ ಬುಕ್ಕಲ್ಲಿ, ನಿಮ್ಮ ಬುಕ್ಕಲ್ಲಿ ನನ್ನ ಹೆಸರು ಇದೆ. ಡಿಸ್ಟ್ರಿಕ್ಟ್ PU ಬೋರ್ಡ್ ಕೆಮಿಸ್ಟ್ರಿ ಅಸೋಸಿಯೇಷನ್ ಇದರದ್ದು ವೈಸ್ ಪ್ರೆಸಿಡೆಂಟ್ ಆಗಿಯೂ ಇದ್ದೇನೆ. ಅಷ್ಟೇ ಅಲ್ಲದೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿಯೂ ಇದ್ದೇನೆ. ತುಂಬ ವರ್ಷದಿಂದ ಕರ್ನಾಟಕ ಬಿಟ್ಟು ಔಟ್ಸೈಡ್ ಆಂಧ್ರ ಪ್ರದೇಶ್ ಇರ್ಬೋದು, ಮಹಾರಾಷ್ಟ್ರ, ಬೇರೆ ಬೇರೆ ಕಡೆಗೆ CET ನೀಟಿಗೆ ನಾನು ಹೋಗ್ತಿದ್ದವ, ನಿಮಗೆ ಗೊತ್ತಿದೆ ಹೆಚ್ಚಿನವರಿಗೆ. ಈಗ ನಾನು ಹೇಳ್ತಿರೋದು ಹೇಗೆ ಪ್ರಿಪರೇಷನ್ ಮಾಡಬೇಕು, ಹೌ ಟು ಪ್ರಿಪೇರ್. ನೋಡಿ, ಬೋರ್ಡ್ ಎಕ್ಸಾಮ್ ಈಗಾಗಲೇ ನಿಮ್ಮಲ್ಲಿ ಎಲ್ಲ ಎಕ್ಸ್ಪರ್ಟ್ ಲೆಕ್ಚರ್ಗಳಿದ್ದಾರೆ, ಎಲ್ರೂ ಇದ್ದಾರೆ. ಯಾಕಂದ್ರೆ ಇವರ ಪ್ರಯತ್ನ ಇದ್ದ ಕಾರಣ ನೀವಿದ್ದೀರಿ, ಗೊತ್ತಾಯ್ತಲ್ಲ. ಆದ ಕಾರಣ ನಿಮ್ಮ ಗುರುಗಳಿಗೆ ಒಂದು ಜೋರಾದ ಚಪ್ಪಾಳೆ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಪ್ರತಿ ಕ್ಷಣನೂ ಅವರ ಪ್ರಯತ್ನ ಇದ್ದೇ ಇರತ್ತೆ. ನಮಗೆ ಕಾಣದ ಪ್ರಯತ್ನ ಅಂತ ಹೇಳಿದ್ರೆ ಅದೇ. ಸೊ ಅವರ ಪ್ರಯತ್ನದಿಂದ ಒಟ್ಟಿಗೆ ನಿಮ್ಮ ಪ್ರಯತ್ನ, ಅದರೊಟ್ಟಿಗೆ ಪೇರೆಂಟ್ಸಿನ ಪ್ರಯತ್ನ ಕೂಡ ಇಂಪಾರ್ಟೆಂಟ್. ಎಲ್ಲರೂ ಒಂದೇ ರೀತಿ ಪ್ರಯತ್ನ ಮಾಡಿದ್ರೆ ಇದಕ್ಕೆಲ್ಲ ಸಪೋರ್ಟರ್ ಆಗಿ ಹಿರಿಯರಾದ ಸರ್ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಒಳ್ಳೆಯ ಫಲಿತಾಂಶ ಬಂದಿದೆ. ಇವತ್ತು ನಮ್ಮ ಸಂಸ್ಥೆ ರಾಜ್ಯ ಮಟ್ಟದಲ್ಲಿ ಹೆಸರು ಪಡೆದಿದೆ ಅಂತ ಹೇಳಿದ್ರೆ ತುಂಬಾ ತುಂಬಾ ಸಂತೋಷದ ವಿಷಯ. ಯಾಕಂತ ಹೇಳಿದ್ರೆ 590ಕ್ಕಿಂತ 600ರ ಒಳಗೆ ರ್ಯಾಂಕ್ ಬರುವುದುಂಟಲ್ಲ, ಇಟ್ ಈಸ್ ವೆರಿ ಡಿಫಿಕಲ್ಟ್, ಕಷ್ಟ. ಯಾಕಂತ ಹೇಳಿದ್ರೆ ಲಕ್ಷ ದುಡ್ಡು ಕೊಟ್ಟು ಎಜುಕೇಶನ್ ಮಾಡಿದಂತ ಅಂತ ಸಂಸ್ಥೆಯಲ್ಲಿ ಕೂಡ ಭಾರಿ ಕಷ್ಟದಲ್ಲಿ ಬರುವಂತದ್ದು. ಅಂತದಲ್ಲಿ 2 ರ್ಯಾಂಕ್ ನಮ್ಮ ಸಂಸ್ಥೆಗೆ ಬಂದಿದೆ ಅಂತ ಹೇಳಿದ್ರೆ ಇದು ಸುಲಭದ ಕೆಲಸ ಅಲ್ಲ. ಅಂತ ಪ್ರಯತ್ನ ಇವತ್ತು ಇಲ್ಲಿ ಮಾಡಿದ್ದೀರಿ ಅಂತ ಆದ್ರೆ ಮುಂದೆ ಒಂದು ದಿನ ಖಂಡಿತ ಇದು ಮತ್ತೆ ರಾಜ್ಯದಲ್ಲಿ ಹೆಸರನ್ನು ಪಡೆಯುವ ಸಾಧ್ಯತೆ ಇದೆ. ಸರ್ ಅವರ ಆಶೀರ್ವಾದ ಇದೆ ನಿಮ್ಗೆ. ಯಾಕಂದ್ರೆ ನಾನು ಮೊನ್ನೆ ಅವರ ಮೀಟಿಂಗಿಗೆ ಅಟೆಂಡ್ ಆದಾಗ ನನಗೆ ಅವರ ಒಂದು ಇಂಟ್ರೆಸ್ಟ್ ಅನ್ನು ನೋಡಿ ಭಾರಿ ಖುಷಿ ಆಯ್ತು. ಟಕ್ 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 ಆನ್ಸರ್ ಪ್ರತಿಯೊಂದಕ್ಕೂ ಕೂಡ ನಾವು ಏನು ಹೇಳಿದ ಅದಕ್ಕೆ ಇಮಿಡಿಯೇಟ್ ಅದನ್ನು ಹೀಗೆ ಮಾಡ್ಬೋದಲ್ಲ, ನಾನು ಈ ರೀತಿ ಮಾಡ್ಬೋದಲ್ಲ ಅಂತ ನಾನು ಹೇಳಿದೆ ಮೇಡಮ್ಗೆ ಕಾಲ್ ಮಾಡಿ. ಸೊ ಅಂತ ಒಂದು ಯಂಗ್ ಆ್ಯಂಡ್ ಎನರ್ಜೆಟಿಕ್, ಅಂದ್ರೆ ಆಕ್ಟಿವ್ ಆಗಿ ಇವತ್ತು ನಮ್ಮ ಒಂದು ಸಂಸ್ಥೆಯಲ್ಲಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ನಾವು ಒಳ್ಳೆಯ ಒಂದು ವ್ಯಕ್ತಿತ್ವ ಅವರದು. ಅಷ್ಟೇ ಅಲ್ಲದೆ ಶ್ರೀಯುತ ನಮ್ಮ ಮಿತ್ರರಾದ ರಶೀದ್ ಸರ್ ಅವರಿಗೆ ಭಾರಿ ಇಂಟ್ರೆಸ್ಟ್ ನಮ್ಮ ಸಂಸ್ಥೆಯನ್ನು ಆದಷ್ಟು ಒಳ್ಳೆ ರೀತಿಗೆ ತಗೊಂಡು ಹೋಗ್ಬೇಕು ಅಂತೇಳಿ 11:45 ನಿನ್ನೆ ಫೋನ್ ಮಾಡಿ ಹೇಳಿದ್ದಾರೆ, 12 ನೀವು ಬರಬೇಕು ಅಂತೇಳಿ. ಸೊ ಆಗಾಗ ಮೆಸೇಜ್ ಹಾಕ್ತಾ ಇದ್ದಾರೆ ಬರಬೇಕು ಅಂತೇಳಿ. ಸರ್ ನೀವು ಮಲಗಿದ್ರ 11:45 ಆಯ್ತು, ಆದರೂ ನಿಮ್ಗೆ ಹೇಳ್ತಿದ್ದೇನೆ ನಾಡಿದೆ ಮಾಡುವ ಅಂತ ಪ್ರೋಗ್ರಾಮ್ ಅಂತೇಳಿ. ಸೊ ಅಷ್ಟೆಲ್ಲ ಇಂಟ್ರೆಸ್ಟ್ ಇರುವಾಗ ನಿಮ್ಮ ಪ್ರಯತ್ನ ತುಂಬಾ ಅಗತ್ಯ. ಸೊ ನೀವು ಬೋರ್ಡ್ ಎಕ್ಸಾಮ್ ಹೇಗೆ ಪ್ರಿಪೇರ್ ಮಾಡಬೇಕು ಅಂತೇಳಿ ನಾನೇನು ಹೇಳಬೇಕಾಗಿಲ್ಲ, ನಿಮ್ಮ ಲೆಕ್ಚರ್ಸ್ಗಳಿಗೂ ಗೊತ್ತುಂಟು. ಆದರೆ ಬೋರ್ಡ್ ಎಕ್ಸಾಮ್ ಅನ್ನು ಪ್ರಿಪೇರ್ ಮಾಡುವಾಗ ಒಂದು NCERT ಬುಕ್ ಅಲ್ಲಿ ಲೈನ್ ಬೈ ಲೈನ್ ನೀವು ಸ್ಟಡಿ ಮಾಡಬೇಕು. ಒಂದು ಲೈನ್ ಅನ್ನು ಕೂಡ ಬಿಡಬಾರ್ದು. ನೀವು ಮ್ಯಾಂಗ್ಳೂರ್ ಎಕ್ಸ್ಪರ್ಟ್ಸ್ ಕೋಚಿಂಗ್ ಕ್ಲಾಸ್ಗಳೆಲ್ಲ ಹೋಗುವಾಗ ಅಲ್ಲೆಲ್ಲ ಅದನ್ನೇ ಹೇಳುವಂಥದ್ದು ನಾವು. ಯಾಕಂತ ಹೇಳಿದ್ರೆ ಲೈನ್ ಬೈ ಲೈನ್ ಒಂದು ಲೈನ್ ಬಿಡದೆ ಪ್ರಿಪೇರ್ ಮಾಡಬೇಕು. ಅದರಲ್ಲಿ ಎಕ್ಸಾಂಪ್ಲರ್ ಪ್ರಾಬ್ಲಮ್ ಅಂತಿರುತ್ತೆ, ಎಕ್ಸಸೈಸ್ ಅಂತಿರುತ್ತೆ, ಇಂಟೆಕ್ಸ್ಟ್ ಅಂತಿರುತ್ತೆ. ಅದು ಯಾವುದನ್ನೂ ಕೂಡ ಪ್ರಿಪೇರ್ ಮಾಡದೆ ಕಂಪ್ಲೀಟ್ ಪ್ರಿಪೇರ್ ಮಾಡಿ ಸ್ಟಡಿ ಮಾಡಿದ್ರೆ ನಿಮ್ಗೆ ಯು ಆರ್ ರೆಡಿ ಟು ಪ್ರಿಪೇರ್ CET ಅಂತ. ನೀವು ಅಷ್ಟು ಪ್ರಿಪೇರ್ ಆದ್ರೆ ನೀವು CET ಬರೀಲಿಕ್ಕೆ ಅರ್ಹರು ಅಂತೇಳಿ. ಅಷ್ಟೇ ಅಲ್ಲದೆ MCQ ಕ್ವಶನ್ಸ್ಗಳು ಕೂಡ ಇರ್ತದೆ. ಆದರೆ ನಾನು ಹೇಳ್ತಿರೋದು ಯಾಕೆ CET ಕೋಚಿಂಗ್ ಬೇಕು ಅಂತೇಳಿ. ಕೆಲವರು ಹೇಳ್ತಾರೆ ನಾನೇ ಪ್ರಿಪೇರ್ ಮಾಡ್ತೇನೆ ಅಂತೇಳಿ. ಆದರೆ CET ಕೋಚಿಂಗ್ ಅಗತ್ಯ.
CET ಕೋಚಿಂಗ್ ಇವತ್ತು ಅಗತ್ಯ ಇದ್ದೇ ಇದೆ. ಯಾಕೆ ಅಂತ ಹೇಳಿದರೆ ಒಂದು ಕ್ವಶನಿಗೆ 4 ಆನ್ಸರ್ ಇರುತ್ತೆ, ಅದರಲ್ಲಿ ರೈಟ್ ಆನ್ಸರ್ ಯಾವುದು ಅಂತೇಳಿ ನಮ್ಮ ಆಚೆ ಎಲ್ಲ ಹೇಳ್ತಾರೆ. ನಾವು ಎಲ್ಲ ಔಟ್ಸೈಡ್ ಎಲ್ಲ ಕೆಲವು ದೂರದ ಊರಿಗೆಲ್ಲ ಹೋದಾಗ ಹೇಳ್ತಾರೆ ಜಸ್ಟ್ ಟಿಕ್ ಮಾಡಿ ಬಿಡುವುದಂತೆ. ಸೊ ಆ ರೈಟ್ ಆನ್ಸರ್ ಏನು ಅಂತೇಳಿ ಗೊತ್ತಾಗಬೇಕು ಅಂತಂದರೆ ಹಿಂಟ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಅನ್ನು ಪರ್ಫೆಕ್ಟ್ ಆಗಿ ನಾವು ಮಾಡಿದರೆ ಮಾತ್ರ ಅದರಲ್ಲಿ ರೈಟ್ ಆನ್ಸರ್ ಯಾವುದು ಅಂತ ಗೊತ್ತಾಗ್ತದೆ. ಯಾಕೆಂತ ಹೇಳಿದ್ರೆ 3-4 ಆನ್ಸರಲ್ಲಿ ಒಂದು ಹತ್ತಿರ ಸಂಬಂಧ ಇರ್ತದೆ, ನಮಗೆ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ CET ಕೋಚಿಂಗ್ ಬೇಕೇ ಬೇಕು. ಬರುವಂಥ ಲೆಕ್ಚರ್ಸ್ಗಳೆಲ್ಲ ಎಕ್ಸ್ಪರ್ಟ್ ಲೆಕ್ಚರ್ಸ್ಗಳೇ ಬರ್ತಾರೆ. ನಾನಂತೂ ಬಂದೇ ಬರ್ತೇನೆ. ಓಕೆನಾ? ಎಸ್, ಒಳ್ಳೆ ಮಾಡಿ ಸ್ಟಡಿ ಮಾಡಿ. ನಮ್ಮ ಪ್ರಯತ್ನದೊಟ್ಟಿಗೆ ನಿಮ್ಮ ಪ್ರಯತ್ನ ಕೂಡ ಇರಲಿ, ಗೊತ್ತಾಯ್ತಲ್ಲ? ಅಷ್ಟೇ ಅಲ್ಲದೆ ಈ ಸಲ ಬೋರ್ಡ್ ಎಕ್ಸಾಮ್ ಅಲ್ಲಿ ಯಾವ ರೀತಿ ರ್ಯಾಂಕ್ ಬಂತ, ಮುಂದೊಂದು ದಿನ ಖಂಡಿತ CET ಅಲ್ಲಿ ಕೂಡ ರ್ಯಾಂಕ್ ಬರಲಿ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಇಲ್ಲಿರುವ ಫೀಸ್ ಹೇಳಲಿಕ್ಕೆ ತರ ಆಗ್ತದೆ. ಸರ್ ಅವರ ಬಾಯಲ್ಲಿ ಅವರು ಕೊಟ್ಟ ಫೀಸ್, ಯಾಕಂತೇಳಿದ್ರೆ ಬೇರೆ ಕಡೆ ಎಲ್ಲ ಲಕ್ಷ ಫೀಸ್ಗಳೆಲ್ಲ ಉಂಟು. 1,90,000, 2,90,000, 3,5 ಲಕ್ಷ ಹೀಗೆಲ್ಲ ಫೀಸ್ಗಳೆಲ್ಲ ಉಂಟು. ಬಟ್ ನಮ್ಮ ಇಲ್ಲಿ ಒಂದು ಸ್ಟೂಡೆಂಟಿಗೆ ಬರೀ ಕಡಿಮೆ ಫೀಸನ್ನು ಸರ್ ಹೇಳಿದರೆ ಇಷ್ಟು ಕಡಿಮೆಗೆ ನೀವು ಮಾಡಬೇಕು, ನೀವು ಯಾವತ್ತೂ ನಮ್ಮೊಟ್ಟಿಗಿರಬೇಕು ಅಂತ. ನಮ್ಮ ಸಂಬಂಧ ಲೈಫ್ ಲಾಂಗ್ ಉಳಿಬೇಕು. ಅದಕ್ಕೋಸ್ಕರ ಇಷ್ಟೇ ಫೀಸ್, ಅವರೇ ಬಾಯಲ್ಲಿ ಹೇಳಿದ ಇಷ್ಟೇ ಫೀಸ್ಗೆ ನೀವು ಮಾಡಿಕೊಡ್ಬೇಕು ನಮಗೆ ಅಂತೇಳಿ. ಸೊ ಅವರ ಮಾತಿಗೆ, ಅವರ ಇದಕ್ಕೆ ನಾವು ಬೆಲೆ ಕೊಟ್ಟು ಅವರು ಹೇಳಿದ ಫೀಸಿಗೆನೆ ನಾವು ಒಳ್ಳೆಯ ಲೆಕ್ಚರ್ಸ್ಗಳು ಬರ್ತಾರೆ. ಕ್ಲಾಸ್ ಇರುವ ಟೈಮಲ್ಲಿ ಎಲ್ಲರೂ ಕೂಡ ಕಾನ್ಸಂಟ್ರೇಷನ್ ಕೊಟ್ಟು ಕೇಳಬೇಕು. ಯಾಕಂತ ಹೇಳಿದ್ರೆ 1 ಗಂಟೆ ಕ್ಲಾಸ್ ಆಗ್ತದೆ ಅಂತಂದ್ರೆ ಕ್ಲಾಸ್ಗೆ ನೀವು ಇಡೀ ದಿವಸ ಒಟ್ಟೊಟ್ಟಿಗೆ ಮಾತಾಡ್ತಿರ್ತೀರ. ಬಟ್ ಆ ಕ್ಲಾಸ್ ಇರುವ ಟೈಮಲ್ಲಿ ನಿಮ್ಮ ದೇವರನ್ನು ನೆನಪು ಮಾಡಿಕೊಂಡು, ಸ್ವಾಮಿ ದೇವರೇ ನನಗೆ 1 ಗಂಟೆ ಮಾಡುವ ಕ್ಲಾಸ್ ಒಳ್ಳೆ ರೀತಿಯಲ್ಲಿ ಅರ್ಥ ಆಗಲಿ ಭಗವಂತ ಅಂತ ಹೇಳುತ್ತಾ ಕರೆಕ್ಟ್ ಆಗಿ ಕೇಳಬೇಕು. ಖಂಡಿತ ಆಗತ್ತೆ. ಆಗೋದಿಲ್ಲ ಅಂತ ಯಾವುದಿಲ್ಲ. ನಿಮಗೆ ಆಲ್ರೆಡಿ ನಾನು ಹೇಳಿದ್ದೇನೆ ಲಾಸ್ಟ್ ಟೈಮ್ ಬಂದಾಗ, ಎವ್ರಿಥಿಂಗ್ ಈಸ್ ಪಾಸಿಬಲ್ ಬಟ್ ಇಟ್ ಈಸ್ ಡಿಫಿಕಲ್ಟ್ ಅಂತೇಳಿ. ಆಗೋದಿಲ್ಲ ಅಂತ ಯಾವುದೇ ಇಲ್ಲ, ಆಗತ್ತೆ. ಪ್ರಯತ್ನ ಮಾಡಬೇಕು ಅಲ್ವಾ? ಆಗ ಕೂಡ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಒಂದು ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಉಂಟು, ತೆಗಿಬೇಕು ಅಂತ ಆದ್ರೆ ನಾವು ತೆಂಗಿನ ಮರವನ್ನು ಹತ್ತಿಕೊಂಡು ಹೋಗಬೇಕು. ಹತ್ತಿಕೊಂಡು ಹೋಗೋಕೆ ಇಲ್ಲಿ ಸಿಪ್ಪೆ ಎಲ್ಲ ಹೋಗ್ತದೆ. ಸಿಪ್ಪೆ ಎಲ್ಲ ಹೋದ್ರೂ ಕೂಡ ತೆಂಗಿನಕಾಯಿ ಸಿಹಿಯಾಳ ತೆಗಿಬೇಕು ಅಂತೇಳಿ ನಾವು ಪ್ರಯತ್ನ ಮಾಡಿದ್ರೆ ಖಂಡಿತ ಆಗತ್ತೆ. ಹಾಗೆ ಅಂತೇಳಿ ಆಗೋದಿಲ್ಲ ಅಂತ ಬಿಟ್ರೆ ಆಗೋದಿಲ್ಲ. ಅದನ್ನೇ ಜೀವನದಲ್ಲಿ ರೂಪ ಮಾಡಿಕೊಳ್ಳುವವರು ಎಷ್ಟೋ ಜನ ಇದ್ದಾರೆ. ಅದೇ ರೀತಿ ನಾವು ಕೂಡ ಆಗುವುದಿಲ್ಲ ಅಂತ ಯಾವುದೇ ಇಲ್ಲ. ಎವ್ರಿಥಿಂಗ್ ಈಸ್ ಪಾಸಿಬಲ್ ಬಟ್ ಇಟ್ ಈಸ್ ಡಿಫಿಕಲ್ಟ್. ಕಷ್ಟ ಇದೆ. ಹೇಳಿದ ತಕ್ಷಣ ನಾನು 4 ಗಂಟೆಗೆ ನಾಳೆ ಹೇಳ್ಬೇಕು ಅಂತ ಹೇಳಿದ್ರೆ 4 ಗಂಟೆ ನಾವು ಬರ್ತಿರ್ತೇವೆಲ್ಲ ಚೀಟಿಯಲ್ಲಿ. 4 ಆಗುವಾಗ 5, 5 ಆದ ಮೇಲೆ 6, 6 ಆದ ಮೇಲೆ 7, ಮತ್ತೆ ಮಾಮೂಲಿ ಆಗ್ತದೆ. ಸೊ ಅದಕ್ಕೋಸ್ಕರ ಪ್ರಯತ್ನ ಮಾಡಬೇಕು. ಸತತ ಪ್ರಯತ್ನ, ಆತ್ಮವಿಶ್ವಾಸ, ದೃಢ ಸಂಕಲ್ಪವನ್ನು ಹುಟ್ಟಿಸಿಕೊಳ್ಳಿ. ಬರ್ದು ಕಲಿಬೇಕು. ಬರುವವರೆಗೆ ಕಲಿಬೇಕು. ಒಂದು ಸಲ ಕಲ್ತ್ರೆ ಅದು ಪ್ರಿಪರೇಟರಿಗೂ ಅದೇ, ಇನ್ನೊಬ್ರು ಕ್ವಶನ್ ಕೇಳುವಾಗ ಆನ್ಸರ್ ಹೇಳಿಗೂ ಅದೇ, ಎಲ್ಲ ಎಕ್ಸಾಮಿಗೂ ಅದೇ. ಆ ರೀತಿ ನೀವು ಸ್ಟಡಿ ಮಾಡಿ. ನಿಮ್ಗೆ ಎಂತ ಯಾವ ರೀತಿಯ ಸಪೋರ್ಟ್ ಬೇಕು ನಾವು ಖಂಡಿತ ಮಾಡ್ತೇವೆ, ಗೊತ್ತಾಯ್ತಲ್ಲ? ಸೊ ಎಲ್ಲರೂ ಪ್ರಯತ್ನ ಮಾಡಬೇಕು. ಬೋರ್ಡ್ ಅಲ್ಲಿ ಬಂದ ಹಾಗೇನೆ ಫ್ಯೂಚರ್ ಅಲ್ಲಿ CET ಅಲ್ಲಿ ಕೂಡ ಒಳ್ಳೆ ಸ್ಕೋರ್ ಮಾಡಿ ಇದೇ ವೇದಿಕೆಯಲ್ಲಿ ಅವರಿಗೆ ಸನ್ಮಾನ ಆಗಬೇಕು ಅಲ್ವಾ ಸರ್? ಹೌದು, ಇದೇ ವೇದಿಕೆಯಲ್ಲಿ ಅವರಿಗೆ ಸನ್ಮಾನ ಆಗಬೇಕು. ಆಗ ನಮ್ಗೆ ಖುಷಿ. ನಿಮ್ಮೆಲ್ಲರ ಸಹಕಾರ ಇರಲಿ. ನಾವು ಈಗಾಗಲೇ ನಮ್ಮ ರಶೀದ್ ಸರ್ ಅವರ ಫಸ್ಟ್ ಪ್ರಯತ್ನ ಅವರು ಮಾಡಬೇಕು ಅಂತೇಳಿ. ಸೊ ಅವರ ಕನಸು, ಹಿರಿಯರ ಆಶೀರ್ವಾದ, ನಿಮ್ಮ ಪ್ರಯತ್ನ, ಉಪನ್ಯಾಸಕರ ಸಂಪೂರ್ಣ ಸಹಕಾರ, ಒಟ್ಟಿಗೆ ನಮ್ಮ HM ಅವರು ನನಗೆ ಮೆಸೇಜ್ ಮಾಡ್ತಾ ಇದ್ರು, ಹೀಗೆ ಇಷ್ಟೊತ್ತಿಗೆ ಬನ್ನಿ ಸರ್, ಹೀಗೆ ಬನ್ನಿ. ಪ್ರತಿ ಟೈಮಲ್ಲಿ ಕೂಡ ಅವರ ಫುಲ್ ಮಾರ್ಗದರ್ಶನ, ನಿಮ್ಮ ಸಂಧ್ಯಾ ಮೇಡಮ್ ಅವರ ಫುಲ್ ಮಾರ್ಗದರ್ಶನದೊಂದಿಗೆ ನಾವು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಂಡು ಹೋಗೋಣ. ಆದಷ್ಟು ಎಲ್ಲರೂ ಪ್ರತಿಯೊಬ್ಬರು ಕೂಡ ಜಾಯಿನ್ ಆಗಬೇಕು. ಸಂಡೇ ನಮ್ಮ ಕ್ಲಾಸ್ ಇರ್ತದೆ. ಎಲ್ಲರ ಪ್ರಯತ್ನ ಅಗತ್ಯ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಕೃತಜ್ಞತೆಗಳು. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಇದೀಗ ನಮ್ಮ ಆರ್ಟ್ಸಿನಲ್ಲಿ ಟಾಪರ್ ಆದಂತ ಶಿಫಾನ ನಮ್ಮೊಂದಿಗಿದ್ದಾಳೆ. ದಯವಿಟ್ಟು ವೇದಿಕೆಗೆ ಹೋಗಬೇಕು. ಶಿಫಾನಾ ಹಾಸನದ ಮೊಹಮ್ಮದ್ ಶಫಿ ಹಾಗೂ ನಸೀಮಾ ದಂಪತಿಯ ಪುತ್ರಿ. ಕಲಾ ವಿಭಾಗದಲ್ಲಿ 2ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇವರಿಗೆ ನಗದು ಹಾಗೂ ಸ್ಮರಣಿಕೆಯೊಂದಿಗೆ ಈಗ ಗೌರವ ಸನ್ಮಾನ. ಕಂಗ್ರ್ಯಾಚುಲೇಷನ್ಸ್ ಶಿಫಾನಾ. ಓಕೆ, ಇವರು ಮುಂದಿನ ಕಾನೂನು ವಿದ್ಯಾಭ್ಯಾಸವನ್ನು ಹಾಸನದಲ್ಲಿ ನಡೆಸಬೇಕು ಅಂತ ಹೇಳಿ ತೀರ್ಮಾನಿಸಿದ್ದಾರೆ.
ಭವಿಷ್ಯ ಉಜ್ವಲವಾಗಿ ಶುಭ ಹಾರೈಕೆಗಳು. ಇದೀಗ ಅಧ್ಯಕ್ಷರ ನೆಲೆಯಲ್ಲಿ ನಮ್ಮ ಮರ್ಕಜುಲ್ ಹುದಾ ಕುಮ್ರಾ ಇದರ ಚೇರ್ಮನ್ ಆದಂತಹ PM ಅಬ್ದುಲ್ ರೆಹಮಾನ್ ಹಾಜಿ ಅರಿಯಡ್ಕ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಎಲ್ಲರಿಗೂ ನಮಸ್ಕಾರ. ಈ ವೇದಿಕೆಯಲ್ಲಿ ಈಗ ತಾನೇ ನಮಗೆ ಮೋಟಿವೇಶನ್ ಕ್ಲಾಸ್ ನಡೆಸಿದಂಥ ರಫೀಕ್ ಸರ್ ಅವರೇ, ಈಗ ನಮಗೆ ನೀಟಿನ ಎಲ್ಲ ಮಾಹಿತಿಯನ್ನು ನಮಗೆ ಕೊಟ್ಟಂತಹ ಸ್ವಸ್ತಿಕ್ ಜೈನರವರೇ, ರಾಜೇಶ್ವರವರೇ ಹಾಗೂ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲದ ಸಂಧ್ಯಾ ಪಿ ಶೆಟ್ಟಿಯವರೇ, ಎಲ್ಲ ಶಿಕ್ಷಕಿ ವೃಂದದವರೇ, ಎಲ್ಲ ಪೋಷಕರೇ, ಎಲ್ಲ ವಿದ್ಯಾರ್ಥಿನಿಯರೇ, ಈಗ ತಾನೇ ನಿಮಗೆ ಈ ಮೊದಲು ರಫೀಕ್ ಸರ್ ಮತ್ತು ಜೈನೇಶ್ವರು ಎಲ್ಲರೂ ಎಲ್ಲ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವು ಈ ಕಾಲೇಜಿನ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡು ಈ ಕಾಲೇಜನ್ನು ಆಯ್ಕೆ ಮಾಡಿ ನಿಮ್ಮ ಮಕ್ಕಳನ್ನು ಇಲ್ಲಿ ಸೇರಿಸಿದ್ದೀರಾ. ಈಗ ಮಕ್ಕಳು ಒಂದು ರ್ಯಾಂಕ್ ಪಡೆಯಬೇಕಾದರೆ ಅಲ್ಲ, ಒಳ್ಳೆಯ ಒಂದು ಫಲಿತಾಂಶವನ್ನು ಕೊಡಬೇಕಾದರೆ ಏನಾಗಬೇಕು, ಯಾರ ಪ್ರಯತ್ನ ಬೇಕು? ಇಲ್ಲಿ ಲೆಕ್ಚರ್ಸ್ಗಳು ಮಾತ್ರ ಪ್ರಯತ್ನ ಪಟ್ಟರೆ ಸಾಲದು, ಮಕ್ಕಳ ಪ್ರಯತ್ನ ಅದರೊಂದಿಗೆ ಪೋಷಕರ ಪ್ರಯತ್ನ ಸಹ ಬೇಕಾಗುತ್ತದೆ. ಅದಲ್ಲದೆ ಇವತ್ತು ಪೋಷಕರ ಸಭೆ ಇವತ್ತು ಒಂದು ಪ್ರಾರಂಭೋತ್ಸವ, ಅದಕ್ಕೆ ಎಲ್ಲರೂ ಬಂದಿದ್ದೀರಿ. ಇನ್ನು ಬಂದು ನೀವು ಇಲ್ಲಿಗೆ ಮಕ್ಕಳನ್ನು ಬಿಟ್ಟು ಹೋದರೆ ಸಾಲದು. ನಿಮ್ಮ ಮತ್ತು ಇಲ್ಲಿಯ ಲೆಕ್ಚರ್ಸ್ಗಳ ಒಂದು ಸಂಬಂಧ, ಒಂದು ಬಾಂಧವ್ಯ ಯಾವಾಗಲೂ ಇರಬೇಕಾಗಿದೆ. ಅವರಲ್ಲಿ ಬಹಳ ಒಂದು ಗೌರವದಿಂದ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಗುರುಗಳನ್ನು ಗೌರವಿಸಬೇಕು ಎಂಬುದರಲ್ಲಿ ಈಗ ರಫೀಕ್ ಸರ್ ಸಹ ಕೆಲವು ಉದಾಹರಣೆಗಳಿಟ್ಟು ನಮಗೆ ಹೇಳಿದರು. ಅದೇ ರೀತಿಯಲ್ಲಿ ಶಿಕ್ಷಕರನ್ನು ಗೌರವಿಸಿ ಶಿಸ್ತನ್ನು ಕಾಪಾಡಿ ಇದೆಲ್ಲ ಕಾಪಾಡಿಕೊಂಡು ಮತ್ತು ನೀವು ಪೋಷಕರವರ ಒಂದು ಬಾಂಧವ್ಯವನ್ನು ಒಳ್ಳೆಯ ರೀತಿಯಲ್ಲಿಟ್ಟು ಮಕ್ಕಳ ಬಗ್ಗೆ ವಿಚಾರಣೆ ಮಾಡುತ್ತಾ ಅವರ ಪ್ರಗತಿ ಬಗ್ಗೆ ಕೇಳಿಕೊಳ್ಳುತ್ತಾ ಒಂದು ಬಾಂಧವ್ಯದಲ್ಲಿ ಇರಬೇಕು, ಬಹಳ ಗೌರವದಿಂದ ವರ್ತಿಸಬೇಕು. ಕೆಲವರು ಬಂದು ಏನಾದರೂ ಒಂದು ಕೇಳಿದರೆ ಶಿಕ್ಷಕರಲ್ಲಿ ವರ್ತಿಸುವ ವರ್ತನೆ ನಮಗೆ ಅದು ಕೆಲವು ಸರಿ ಕಾಣುವುದಿಲ್ಲ. ಅಂಥದ್ದು ನಮ್ಮಲ್ಲಿ ಆಗಬಾರದು. ಮಕ್ಕಳಿಗೆ ಯಾವಾಗಲೂ ಶಿಕ್ಷಕರ ಗೌರವದಿಂದಲೇ ನಮ್ಮ ವಿದ್ಯೆ ಆರಂಭವಾಗುತ್ತದೆ ಅಂತ ನಮಗೆ ರಫೀಕ್ ಸರ್ ಇಷ್ಟರವರೆಗೆ ನಮಗೆ ಹೇಳಿದ್ದು. ಅದೇ ರೀತಿಯಲ್ಲಿ ಗೌರವಿಸಿಕೊಂಡು, ಅದೇ ರೀತಿಯಲ್ಲಿ ಶಿಸ್ತನ್ನು ಕಾಪಾಡಿಕೊಂಡು, ಅದೇ ರೀತಿಯಲ್ಲಿ ಶಿಸ್ತು ಮಾತ್ರ ಅಲ್ಲ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಒಳ್ಳೆ ರೀತಿಯಲ್ಲಿ ನಿಮಗೆ ಎಲ್ಲ ರೀತಿಯ ಸಹಕಾರ ಸಹಾಯ ಮಾಡಲಿಕ್ಕೆ ನಮ್ಮ ಆಡಳಿತ ಮಂಡಳಿ ಇದೆ. ಹೊರ ಊರಿನಿಂದ ಬಂದವರು ಇಲ್ಲಿ ಹೋಟೆಲ್ನಲ್ಲಿ ಇಲ್ಲಿ ವಾಸ್ತವ್ಯವಾಗಿ ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ಪೇರೆಂಟ್ಸ್ ಇಲ್ಲ ಬಂದು ಬಿಟ್ಟು ಹೋಗಿದ್ದಾರೆ. ಅವರು ಇನ್ನು ನಮ್ಮ ಮಕ್ಕಳಾಗಿ ಅವರನ್ನು ಯಾವುದೇ ಒಂದು ಕೊರತೆ ಕಾಣದಂತೆ ನಾವು ಅವರನ್ನು ನಡೆಸಿಕೊಂಡು ಹೋಗಲು ಬದ್ಧರು ಎಂಬ ಭರವಸೆಯನ್ನು ಪೋಷಕರಿಗೆಲ್ಲ ಕೊಟ್ಟು ಎಲ್ಲರೂ ಎಲ್ಲ ರೀತಿಯ ಸಹಕಾರ ಸಹಾಯವನ್ನು ನಮ್ಮ ಈ ಸಂಸ್ಥೆಗೆ ಮಾಡಿ ಇಲ್ಲಿಯ ವಿದ್ಯಾರ್ಥಿಗಳು ಸ್ಟೇಟ್ ಲೆವೆಲ್ನಲ್ಲಿ ಹೆಸರು ಪಡೆಯುವಂತಹ ವಿದ್ಯಾರ್ಥಿಗಳು ಈಗ ಸಾರಿ ಹೇಳಿದಾಗೆ ದೊಡ್ಡ ದೊಡ್ಡ ಪೀಸು ಕಟ್ಟಿಕೊಂಡು ದೊಡ್ಡ ದೊಡ್ಡ AC ರೂಮಲ್ಲಿ ಕುಳಿತು ಕಳಿಸುವಂತಹ ವಿದ್ಯಾರ್ಥಿಗಳು ಸಹ ಸ್ಟೇಟ್ ಲೆವೆಲಿಗೆ ಇಂತಹ ಒಂದು ರ್ಯಾಂಕ್ ಅನ್ನು ತಂದುಕೊಡಲಿಲ್ಲ. ಇಂತಹ ನಮ್ಮ ಒಂದು ಮಟ್ಟದ ಒಂದು ಸಂಸ್ಥೆ ಆದರೂ ಕಾಲೇಜಿನಲ್ಲಿ ನಾವು ಒಳ್ಳೆಯ ಒಂದು ಫಲಿತಾಂಶವನ್ನು ಕೊಡಲಿಕ್ಕೆ ಇಲ್ಲ. ಶಿಕ್ಷಕಿಯರ ಸದಾ ಪ್ರಯತ್ನವಾಗಿದೆ. ಆ ಪ್ರಯತ್ನವನ್ನು ಇನ್ನೂ ಸಹ ಅವರು ಒಂದು ಮಾಡಲಿಕ್ಕೆ ಎಲ್ಲರೂ ಸಹಕಾರವನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗೊಳಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪೋಷಕರು ಶಿಕ್ಷಕರೊಂದಿಗೆ ಒಳ್ಳೆಯ ಒಂದು ಬಾಂಧವ್ಯವನ್ನ ಏರ್ಪಡಿಸಿಕೊಂಡು ಈ ಸಂಸ್ಥೆಯ ಏಳಿಗೆಗೆ ನಮ್ಮೊಂದಿಗೆ ಕೈ ಜೋಡಿಸಬೇಕು ಹಾಗೂ ಶಿಸ್ತು ಮತ್ತು ಸ್ವಚ್ಛತೆಯನ್ನ ನಮ್ಮ ಕಾಲೇಜಿನಲ್ಲಿ ಕಾಪಾಡಬೇಕು ಅಂತ ಹೇಳಿದ ನಮ್ಮ ಚೇರ್ಮನ್ ಮರ್ಕಜುಲ್ ಹುದಾ ಕುಮ್ರಾ PM ಅಬ್ದುಲ್ ರೆಹಮಾನ್ ಹಾಜಿ ಅರಿಯಡ್ಕ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಕೃತಜ್ಞತೆಯೇ ಸದ್ಗುಣಗಳ ಮೂಲ. ಈ ಸುಂದರ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ನಿಮ್ಮೆಲ್ಲರಿಗೂ ಧನ್ಯವಾದ ಸಮರ್ಪಣೆಯನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ನೂತನ ಶೈಕ್ಷಣಿಕ ವರ್ಷದ ಶುಭಾರಂಭ. ಈ ಪೋಷಕರ ಸಭೆಗೆ ಆಗಮಿಸಿ ಈ ಕಾರ್ಯಕ್ರಮವನ್ನ ಸುಂದರವನ್ನಾಗಿ ಮಾಡಿಸಿಕೊಟ್ಟಂತಹ PM ಅಬ್ದುಲ್ ರೆಹಮಾನ್ ಹಾಜಿ ಅರಿಯಡ್ಕ, ಚೇರ್ಮನ್ ಮರ್ಕಜುಲ್ ಹುದಾ ಕುಮ್ರಾ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.
ಹಾಗೆಯೇ ಪ್ರಾರ್ಥನೆಯ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಉಸ್ತಾದ್ ಒಳವೂರ್ ಮೊಹಮ್ಮದ್ ಸಹದಿ ಪ್ರಾಂಶುಪಾಲರು, ಇನ್ಸ್ಟಿಟ್ಯೂಟ್ ಆಫ್ ಥಿಯಾಲಜಿ ಮರ್ಕಜುಲ್ ಹುದಾ ಕುಮ್ರಾ, ಇವರಿಗೂ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿದಂತಹ ನಮ್ಮ ಕಾರ್ಯಾಧ್ಯಕ್ಷರಾದಂತಹ ಡಾಕ್ಟರ್ MSM ಅಬ್ದುಲ್ ರಶೀದ್ ಸೈನಿ ಇವರಿಗೆ ಸಹ ಧನ್ಯವಾದಗಳು. ನಮ್ಮೊಂದಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಮಕ್ಕಳಿಗೆ ಮೋಟಿವೇಟರ್ ಆಗಿ ಇರುವಂಥ ರಫೀಕ್ ಮಾಸ್ಟರ್ ಮಂಗಳೂರು ಇವರಿಗೆ ಸಹ ಧನ್ಯವಾದಗಳು. ಹಾಗೆಯೇ CET ಮತ್ತು NEET ಇದರ ಬಗ್ಗೆ ಮಾಹಿತಿಯನ್ನು ನೀಡಿದಂತಹ ಸ್ವಸ್ತಿಕ ಜೈನ್ ಹಾಗೂ ರಾಜೇಶ್ ಕಲ್ಬೆಟ್ಟು ಇವರಿಗೆ ಸಹ ನಿಮ್ಮೆಲ್ಲರ ಪರವಾಗಿ ಒಂದೇ ಮಾತಿನಲ್ಲಿ ಧನ್ಯವಾದಗಳು. ಅದೇ ರೀತಿ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾದಂಥ MHK ಸೌದಿ ನ್ಯಾಷನಲ್ ಕಮಿಟಿ ಆರ್ಗನೈಸೇಷನ್ ಇದರ ಸದಸ್ಯರಾದಂಥ ರಶೀದ್ ಸಕಾಫಿ ಮಿತ್ತೂರ್ ಇವರಿಗೆ ಸಹ ಧನ್ಯವಾದಗಳು. ಹಾಗೆಯೇ ನಮ್ಮ ವೇದಿಕೆಯಲ್ಲಿ ಅನ್ವರ್ ಸರ್ ಗೂಡಿನ ಬಳಿ ಮತ್ತು ನಮ್ಮ ಕಾರ್ಯದರ್ಶಿಗಳಾದಂತಹ ರಶೀದ್ ಸರ್ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬಹಳಷ್ಟು ಶ್ರಮ ವಹಿಸಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಅವರಿಗೆ ಸಹ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ನಮ್ಮ ಜೊತೆಗೆ ಕೈ ಜೋಡಿಸಿದಂಥ ನನ್ನೆಲ್ಲ ವಿದ್ಯಾರ್ಥಿಗಳ ಪೋಷಕರಿಗೆ ಸಹ ನಮ್ಮ ಪರವಾಗಿ ಧನ್ಯವಾದಗಳು. ಹಾಗೆಯೇ ನಮ್ಮ ಪ್ರಾಂಶುಪಾಲರಾದಂತಹ ಸಂಧ್ಯಾಪಿ ಇವರಿಗೂ, ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಿಗೂ, ಪದವಿ ಕಾಲೇಜಿನ ಪ್ರಾಂಶುಪಾಲರಾದಂತಹ ಮನ್ಸೂರ್ ಸರ್ ಹಾಗೂ ಭಾಗವಹಿಸಿದಂಥ ಎಲ್ಲ ಪದವಿ ಶಿಕ್ಷಕರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ನಮ್ಮೊಂದಿಗಿದ್ದಂತಹ ಸಹಕರಿಸಿದಂಥ ಮಾಧ್ಯಮ ಮಿತ್ರರಿಗೆ ಸಹ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಶೈಕ್ಷಣಿಕ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ